ಸಜ್ಜನ ನಾಗರಿಕ ಬಂಧುಗಳೇ, ಸೌಜನ್ಯ ಹೋರಾಟ ಎಳೆಹರೆಯದ ಬಾಳೆ ದುಷ್ಟರ ವಕ್ರ ದೃಷ್ಟಿಗೆ ಒಳಗಾಗಿ ಅತ್ಯಾಚಾರಕ್ಕೆ ಗುರಿಯಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು. ನಮ್ಮನ್ನು ಅಗಲಿ 11 ವರ್ಷಗಳೇ ಆದವು. ನ್ಯಾಯಕ್ಕಾಗಿ ಸಾಕಷ್ಟು ಹೋರಾಟ, ಪ್ರತಿಭಟನೆ, ಮನವಿ ಸಮರ್ಪಣೆ ಏನೇ ನಡೆಸಿದರು. ಈ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹಿಸಿದರು. ಹಳ್ಳ ಹಿಡಿಸಿದ ತನಿಖಾಧಿಕಾರಿಗಳನ್ನು ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರ ತನಿಖೆಯನ್ನು ಮಾಡಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವಂತೆ ಆಗ್ರಹಿಸಿದರು. ಯಾವುದೂ ಕೂಡ ಫಲಕಾರಿಯಾಗಲಿಲ್ಲ. ಈ ನಿಟ್ಟಿನಲ್ಲಿ ಸೂಕ್ತ ತನಿಖೆ ಆಗಲೇಬೇಕೆಂಬ ಆಗ್ರಹದೊಂದಿಗೆ ಸಂಬಂಧಿಸಿದವರ ಗಮನ ಸೆಳೆಯುವುದಕ್ಕಾಗಿ ಸಜ್ಜನ ನಾಗರಿಕ ಬಂಧುಗಳಿಗೆ ನೈಜ ವಿಷಯಗಳನ್ನು ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಪ್ರತಿಭಟನಾ ಸಭೆ. ಜಾತಿ ಭೇದ ಮರೆತು ಹೋರಾಡಬೇಕು. ಯಾರೇ ಆಗಲಿ ನಮ್ಮ ಸಹೋದರಿ, ನಮಗೂ ನೋವು ನೋವೇ. ಕಾಮುಕರಿಂದ ಹೆಣ್ಣಿಗಿಲ್ಲಿ ರಕ್ಷೆ ಇಲ್ಲದಾಯ್ತೆ. ಇಲ್ಲಿ ರಾಜಕೀಯದಿಂದ ನ್ಯಾಯ ಮಾಯವಾಯ್ತೆ. ಪ್ರತಿಭಟನಾ ಸಭೆಯನ್ನು ಆಯೋಜಿಸಿ ನಾವು ಮುಂದುವರಿಸಿದ್ದೇವೆ. ಜೈ ಜೈ ಮೈಸಣ್ಣ, ಜೈ ಜೈ ಮೈಸಣ್ಣ. ಏನು ಈ ಪ್ರಕರಣವನ್ನು ಅತ್ಯಾಚಾರ ಮಾಡಿದ್ದಾರೆ, ಮಾಡಿದನ್ನು ಮುಚ್ಚಿಸಿದವರಿದ್ದಾರೆ, ಮುಚ್ಚಿಸಿದವರಿದ್ದಾರೆ, ಈ ಕ್ರಮಗಳು ಇವುಗಳೆಲ್ಲ ಮೇಲಾಗಬೇಕು. ಸರ್ಕಾರದಿಂದ ಸಾಧ್ಯತೆ ಇಲ್ಲ. ಇದೇ ತಿಂಗಳ 4ರಂದು ಭಾನುವಾರ, ನಾಳೆ ಅಪರಾಹ್ನ ಗಂಟೆ 2ಕ್ಕೆ ಸರಿಯಾಗಿ ಪ್ರತಿಭಟನಾ ಸಭೆ. ಪಾತ್ರಬೈಲು ಕಲ್ಲೂರು ಕಟ್ಟೆಯ ತೈಲ ಎಂಬಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಸೌಜನ್ಯ ಅತ್ಯಾಚಾರದ ಕೊಲೆ ಪ್ರಕರಣದ ಮರು ತನಿಖೆ ನಡೆಯಬೇಕು, ನಿಜವಾಗಬೇಕು, ನೈಜ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಸೂಕ್ತ ಮರು ತನಿಖೆಗೆ ಸರ್ಕಾರವನ್ನು ಒತ್ತಾಯಿಸೋಣ ಎನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸಭೆ. ಎನ್ನಂತಿನ ಧರ್ಮದರ್ಜಿಯಾತನ ಉಪನ್ಯಾಸನ ಧರ್ಮಾಧಿಕಾರಿಯನ್ನು ಜಪ್ಪಗಿತ್ತು ನಾನೇ ಪಡ್ಕೊನಮ್ಮ. ಈ ಧರ್ಮದ ವಿಚಾರ ಹೋಗ್ತಾನೆ, ನಿತ್ಯದ ವಿಚಾರ ಹೋಗ್ತಾನಂತೆ, ಏನೋ ಸಿಗದ ವಿಚಾರ ಹೋಗ್ತಾನಂತೆ, ಏನೋ ರೌಡಿ ವಿಚಾರ ಹೋಗ್ತಾನಂತೆ ನೋಡಿದ್ರೆ ಬೃಹತ್ ಪ್ರತಿಭಟನಾ ಸಭೆ. ಬಂಧುಗಳೇ, ಈ ಬೃಹತ್ ಸಭೆಯಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಕಳೆದ 11 ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಂಡು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ, ಊರೂರು ಅಲೆದಾಡುತ್ತಿರುವ ಶ್ರೀ ಮಹೇಶ್ ಶೆಟ್ಟಿ ಜಿಗರೋಳಿ, ಸೌಜನ್ಯರ ತಾಯಿ ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡ ಮತ್ತು ಕುಟುಂಬದವರು, ಸಾಮಾಜಿಕ ಹೋರಾಟಗಾರರಾದ ಶ್ರೀ ಗಿರೀಶ್ ಪಟ್ಟಣ್ಣನವರು, ದೈವ ಚಿಂತಕರಾದ ಶ್ರೀ ತಮ್ಮಣ್ಣ ಶೆಟ್ಟಿಯವರು, ಹೋರಾಟಗಾತಿ ಶ್ರೀಮತಿ ಪ್ರಸನ್ನ ರವಿ, ಶ್ರೀ ಜಯಂತಿ, ಶ್ರೀ ದಿನೇಶ್ ಕಾಣಿಗ, ಶ್ರೀ ಅನಿಲ್ ಅಂತರ ಮೊದಲಾದಂತ ಗಣ್ಯರು ಭಾಗಿಗಳಾಗಿ ಸೌಜನ್ಯರಿಗೆ ನ್ಯಾಯ ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ಆಗ್ರಹಪೂರ್ವಕವಾದ ವಿನಂತಿಯನ್ನು ಮಲ್ಲಿಗೆ ಮಸಣವ ಸೇರಿ ತಾವುಗಳೆಲ್ಲರೂ ಬನ್ನಿ, ಸ್ವಪ್ರೇರಿತರಾಗಿ ಬನ್ನಿ. ನಿಮ್ಮ ಮನೆ ಮಗಳ ಈ ಒಂದು ಹೋರಾಟದಲ್ಲಿ
ಕುഞ്ഞಳಿಗೆ ನ್ಯಾಯ ದೊರಕುತ್ತದೆ. ಈ ಹೋರಾಟದಲ್ಲಿ ಪಾಲ್ಗೊಳ್ಳು ಏರಲ ತಿಗಲ ವಿಚಾರ ಬೋತನಂತೆ ಏರಲ ರೌಡಿ ಮಂತ್ರ ಬೋತನಂತೆ ಎಂದು ಬರ್ಪುಡೇನು ಹೊರಡುತ್ತದೆ. ಬೃಹತ್ ಪ್ರತಿಭಟನಾ ಸಭೆ ಬಂಧುಗಳೇ, ಟೆಸ್ಟ್ ಫೋಟೋ ಫೋಟೋ ಗಾಡಿ ಫೋಟೋ
ಬರಬೇಕು, ಬರಲೇಬೇಕು, ಭಾಗಿಗಳಾಗಬೇಕು, ಹೋರಾಟಕ್ಕೆ ತಮ್ಮ ಪೂರ್ಣ ಬೆಂಬಲ ಬೇಕು ಎಂಬ ವಿನಂತಿಯೊಂದಿಗೆ ತಮಗೆ ನೀಡುವಂತಹ ಸ್ವರ ಆಹ್ವಾನ. ಆತ್ಮೀಯರೇ, ಧರ್ಮಸ್ಥಳ ಗ್ರಾಮದ ಪಾಂಗಾಳದ ನಿವಾಸಿ, ಉಜಿರೆಯ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ನಮ್ಮ ಮನೆ ಮಗಳು. ವಿದ್ಯಾವಂತಳಾಗಬೇಕು, ಸುಂದರ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಕನಸು. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ನಮ್ಮ ದೇವತಾ ಮನುಷ್ಯರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ಅವರ ಬೆಂಬಲಿಗ ಹೋರಾಟಗಾರರು ಸ್ವಾಗತವನ್ನು ನೀಡುತ್ತಿದ್ದೇವೆ. ಪ್ರಭಾವಿಗಳ ಪ್ರಭಾವದಿಂದ ನ್ಯಾಯ ದೊರೆಯಲೇ ಇಲ್ಲ ನಮ್ಮ ಮಗಳಿಗೆ. ಈ ಪ್ರಕರಣದ ಬಗ್ಗೆ ಮೇಲ್ದರ್ಜೆಯ ತನಿಖೆ ನಡೆಸಿ ತನಿಖೆಯನ್ನು ಹಳ್ಳ ಹಿಡಿಸಿದ ತನಿಖಾಧಿಕಾರಿಗಳನ್ನು, ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರ ತನಿಖೆಯನ್ನು ಮಾಡಿ ನಿಜವಾದ ಅಪರಾಧಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವಂತೆ ಆಗ್ರಹಿಸಿದರು. ಯಾವುದೂ ಕೂಡ ಫಲಕಾರಿಯಾಗಲಿಲ್ಲ. ಈ ನಿಟ್ಟಿನಲ್ಲಿ ಸೂಕ್ತ ಕಲೆಯಬೇಕೆಂಬ ಆಗ್ರಹದೊಂದಿಗೆ ಸಂಬಂಧಿಸಿದವರ ಗಮನ ಸೆಳೆಯುವುದಕ್ಕಾಗಿ ಸಜ್ಜನ ನಾಗರಿಕ ಬಂಧುಗಳಿಗೆ ನೈಜ ವಿಷಯಗಳನ್ನು ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಬೃಹತ್ ಪ್ರತಿಭಟನಾ ಸಭೆ. ಜಾತಿ ಭೇದ ಮರೆತು ಹೋರಾಡಬೇಕು. ಯಾರೇ ಆಗಲಿ ನಮ್ಮ ಸಹೋದರಿ, ನಮಗೂ ನೋವು ನೋವೇ. ಕಾಮುಕರಿಂದ ಹೆಣ್ಣಿಗಿಲ್ಲಿ ರಕ್ಷೆ ಇಲ್ಲದಾಯ್ತೆ. ಇಲ್ಲಿ ರಾಜಕೀಯದಿಂದ ನ್ಯಾಯ ಮಾಯವಾಯ್ತೆ. ಪ್ರತಿಭಟನಾ ಸಭೆಯನ್ನು ಆಯೋಜಿಸಿ ನಾವು ಮುಂದುವರಿಯುತ್ತಿದ್ದೇವೆ. ಜೈ ಜೈ ಮೈಷಣ್ಣ, ಜೈ ಜೈ ಮೈಷಣ್ಣ. ಏನು ಈ ಪ್ರಕರಣವನ್ನು ಅತ್ಯಾಚಾರ ಮಾಡಿದ್ದಾರೆ, ಮಾಡಿದನ್ನು ಮುಚ್ಚಿಸಿದವರಿದ್ದಾರೆ, ಮುಚ್ಚಿಸಿದವರಿದ್ದಾರೆ, ಇಂಥವರಿದ್ದಾರೆ. ಈ ಕ್ರಮಗಳು ಇವರಿಗೆಲ್ಲ ಮೇಲಾಗಬೇಕು. ಯಾರು ಮಾಡಬೇಕು? ಸರ್ಕಾರದಿಂದ ಸಾಧ್ಯತೆ ಇದೆ. ಇದೇ ತಿಂಗಳ 4ರಂದು ಭಾನುವಾರ, ನಾಳೆ ಅಪರಾಹ್ನ ಗಂಟೆ 2ಕ್ಕೆ ಸರಿಯಾಗಿ ಬೃಹತ್ ಪ್ರತಿಭಟನಾ ಸಭೆ. ಪಾತ್ರಬೈಲು ಕಲ್ಲೂರು ಕಟ್ಟೆಯ ತೈಲ ಎಂಬಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಸೌಜನ್ಯ ಅತ್ಯಾಚಾರದ ಕೊಲೆ ಪ್ರಕರಣದ ಮರು ತನಿಖೆ ನಡೆಯಬೇಕು, ನಿಜವಾದ ಆರೋಪಿಗಳ ಪತ್ತೆಯಾಗಬೇಕು, ನೈಜ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಸೂಕ್ತ ಮರು ತನಿಖೆಗೆ ಸರ್ಕಾರವನ್ನು ಒತ್ತಾಯಿಸೋಣ ಎನ್ನುವ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆ. ಎನ್ನಂಚಿನ ಈ ಧರ್ಮದರ್ಜಿ ಅತ್ತನ ಬೊಕ್ಕೊಂಜಿ ಅತ್ತನ ಧರ್ಮಾಧಿಕಾರಿ ಅನ್ನ ಜಪ್ಪುಗಿತ್ತು ನಾನಿಯೇ ಪಸ್ಪನಮ್ಮ. ಈ ಧರ್ಮದ ವಿಚಾರ ಪೋತ ನೆಟ್ಟೆ ಪೇರೆ ಪೋತನತ್ತೆ, ಏರನ ತಿಗಲ ವಿಚಾರ ಪೋತನತ್ತೆ, ಏರನ ರೌಡಿ ಮನ್ಪೇರೆ ಪೋತನತ್ತೆ ಎಂದು ಬಂದ್ಪುಣೇನು ಬರುತ್ತದೆ. ಬೃಹತ್ ಪ್ರತಿಭಟನಾ ಸಭೆ. ಬಂಧುಗಳೇ, ಈ ಬೃಹತ್ ಸಭೆಯಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಕಳೆದ 11 ವರ್ಷಗಳಿಂದ ತನ್ನನ್ನು ತೊಡಗಿಸಿಕೊಂಡು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ, ಊರೂರು ಅಲೆದಾಡುತ್ತಿರುವ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಸೌಜನ್ಯಳ ತಾಯಿ ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡ ಮತ್ತು ಕುಟುಂಬದವರು, ಸಾಮಾಜಿಕ ಹೋರಾಟಗಾರರಾದ ಶ್ರೀ ಗಿರೀಶ್ ಮಟ್ಟಣ್ಣನವರು, ದೈವ ಚಿಂತಕರಾದ ಶ್ರೀ ತಮ್ಮಣ್ಣ ಶೆಟ್ಟಿಯವರು, ಹೋರಾಟಗಾತಿ ಶ್ರೀಮತಿ ಪ್ರಸನ್ನ ರವಿ, ಶ್ರೀ ಜಯಂತಿ, ಶ್ರೀ ದಿನೇಶ್ ಕಾಣಿಗ, ಶ್ರೀ ಅನಿಲ್ ಅಂತರ ಮೊದಲಾದಂತಹ ಗಣ್ಯರು ಭಾಗಿಗಳಾಗಿ ಸೌಜನ್ಯರಿಗೆ ನ್ಯಾಯ ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ಆಗ್ರಹಪೂರ್ವಕವಾದ ವಿನಂತಿ. ತಾವುಗಳೆಲ್ಲರೂ ಬನ್ನಿ, ಸ್ವಪ್ರೇರಿತರಾಗಿ ಬನ್ನಿ. ನಿಮ್ಮ ಮನೆ ಮಗಳ ಈ ಒಂದು ಹೋರಾಟದಲ್ಲಿ
ನ್ಯಾಯದ ಹೋರಾಟದಲ್ಲಿ ತಾವು ಭಾಗಿಗಳಾಗಿ ಸೌಜನ್ಯರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಧ್ವನಿ ಎತ್ತಿ ದುಷ್ಕರ್ಮಿಗಳನ್ನು ಶಿಕ್ಷಿಸುವಂತಾಗಲು ಒತ್ತಾಯಿಸಿ ಇಂದು ಸೌಜನ್ಯರಿಗೆ ಆಗಿರುವ ಅನ್ಯಾಯ ಮರುಕಳಿಸಬಾರದು. ಧರ್ಮಸ್ಥಳದ ನೇತ್ರಾವತಿ ನದಿಯ ತಟದಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಂಡ ಅಸಂಖ್ಯಾತ ಆತ್ಮಗಳಿಗೆ ನ್ಯಾಯ ದೊರಕಬೇಕು ಎಂಬ ಆಶಯ ನಿಮಗಿದ್ದಲ್ಲಿ ಬನ್ನಿ. ಸೌಜನ್ಯರ ನ್ಯಾಯಪರ ಹೋರಾಟ ಸಮಿತಿ ಬಾಕ್ಲಬೈಲು ಕಾಸರಗೋಡು ಆಶ್ರಯದಲ್ಲಿ ಜರುಗಲಿರುವ ಈ ಹೋರಾಟದಲ್ಲಿ ಭಾಗಿಗಳಾಗಿ ಬನ್ನಿ ಬಂಧುಗಳೇ. ನೀವು ಭಾಗವಹಿಸಿ, ನಿಮ್ಮ ಹಿತೈಷಿಗಳನ್ನು ಕರೆತನ್ನಿ, ಭಾಗವಹಿಸಿ ಸೌಜನ್ಯರಿಗೆ ನ್ಯಾಯ ದೊರಕಿಸಿ. ಹೆಣ್ಣಿನ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ಎತ್ತರ ಸೇಡಿ ಮುತ್ತರ ನೀರಿರೆನ್ನುತ್ತ ನರಳಿದೆ, ನೀರಿರೆನ್ನುತ್ತ ನರಳಿದೆ. ಆತ್ಮೀಯ ಬಂಧುಗಳೇ, ಸೌಜನ್ಯ ಪರ ಸೌಜನ್ಯಗಳಿಗೆ ನ್ಯಾಯ ದೊರಕಬೇಕು ಎನ್ನುವಂತಹ ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಪ್ರಾಯಗಳನ್ನು ಆಲಿಸಿ. 11 ವರ್ಷ ಕಳೆದರೂ ಸೌಜನ್ಯರಿಗೆ ಸಿಗಲಿಲ್ಲ ಆ ನ್ಯಾಯ. ಅತ್ಯಾಚಾರಿಗಳು ಯಾರು, ಕೊಲೆಗಡುಕರು ಯಾರು, ಸಾಕ್ಷಿ ನಾಶ ಮಾಡಿ ಆರೋಪಿಗಳು ಮಧ್ಯಾಹ್ನ 2 ಗಂಟೆಗೆ ನ್ಯಾಯಪರ ಹೋರಾಟದ ಪ್ರತಿಭಟನಾ ಸಭೆ, ಸೌಜನ್ಯಗೆ ನ್ಯಾಯ ತಿಕ್ಕೊಡು ಪಂಪಿನ ನಿಲೆದು ಹೋರಾಟ. ನಾನು ನೀನು ಯಾರೋ ಇಂದು ಮುಂದು ಪದ್ಮ ಸೌಮ್ಯ ವೇದವಲ್ಲಿ ಅಂದು, ನಾನು ನೀನು ಯಾರೋ ಇಂದು ಮುಂದು. ಬಲೆ ಬಂಧುಲೆ, ಸೌಜನ್ಯ ನಮ್ಮ ಇಲ್ಲದ ಬಾಲೆ. 19 ವರ್ಷದ ಪಿರಾವು ಅನ್ಯಾಯ ಅತ್ಯಾಚಾರ ಸೇರೊಂದಲ್ಲ ಉಸಿರು ಕುಡಿದು ಮೂಲೆ ಒಂದೊಂದು ವ್ಯವಸ್ಥಿತ ಕೊಲೆ ಅವಕ್ಕಾದ ನಡೆದೊಂದೊಂದು ಸೌಜನ್ಯನ ನ್ಯಾಯವಾದ ಪರಂಬಾಟ. ಗೋಲ್ತೇರು ತಾಲೂಕದ ಉಜಿರೆಯ ಧರ್ಮಸ್ಥಳದ ಮಣ್ಣಡು ಇಂಚಿಪ್ಪದ 19 ವರ್ಷದ ತುಂಬು ಕಾಮುಕೆರನ ಕಲ್ಲನೊಟ್ಟರು ಅತ್ಯಾಚಾರದ ದುಷ್ಕೃತ್ಯಗಳು ಗುರಿಯಾಗಿ ಸೈತ್ಯನಂಚಿನ ಪೊಣ್ಣು ಮಗಳು ನಮ್ಮ ಸೌಜನ್ಯ. ಪೊಣ್ಣು ಮಗಳಿಗೆ ನ್ಯಾಯ ತಿಕ್ಕೊಡು ಪಂಪಿನ ನಿಲೆಟ್ಟು ಎಂಕು ಹೋರಾಟ ಮತ್ತೊಂದುಲ್ಲ ಬಂದುಲೆ. ಈ ವಿಷಯ ನಿಕ್ಕಲಿಗೆ ಮಾತ್ರ ತಿಳಿನ ವಿಚಾರ. ಈ ಒಟ್ಟು ಮಾಮಲ್ಲ ಹೋರಾಟ ಪ್ರತಿಭಟನೆ ಜಾತಿ ಮತ ಧರ್ಮ ಭೇದದಾಂತೆ ನಡೆತೊಂದೊಂದು ಎನ್ನ ಬಾಳಿಗೆ ನ್ಯಾಯ ತಿಕ್ಕೊಡು ಪಣ್ಣದು ಪುಣೆಂದುಪ್ಪುನ ಅಪ್ಪೆ ಕುಸುಮಾವತಿ ಕುಟುಂಬದ ಬೇಗೆ ಒಕ್ಕ ಈ ಮಾಮಲ್ಲ ಹೋರಾಟದ ಗುರಿಕಾರ್ಮಿನ ವಯಸ್ಸಿನಂಚಿನ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಒಕ್ಕ ನ್ಯಾಯಗಾದು ಬೆರಿಸಾಯಾದ ಉಂತಿನ ಮಾತಾ ಹೋರಾಟಗಾರರಿಗೆ ನಿಕ್ಲು ಮಾತ ರೀತಿಯ ಸಕಾಯನು ಕೊರಡು ಬಂದುಲೆ ಎಂಕ್ಲಿಗೆ ನ್ಯಾಯ ತಿಕ್ಕೊಡು ನಿಜವಾಯಿನ ಕೊಲೆಗಾರನ ಪತ್ತದ ಶಿಕ್ಷಕರು ಪಂಪಿನ ನಿಲೆಟು ಹೊಳೆಹುಂದಪ್ಪನ ಎಂಕ್ಲಿಗೆ ನಿಕ್ಲಿನ ಬೆಂಬಲ ಬೋಡು ನಿಕ್ಲು ಬೆಂಬಲ ಕೊರಡು ಪಂಪಿನ ಉದ್ದೇಶಗಳು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ತಾರೀಖಿಡು 1 ತಿಂಗಳ 4ನೇ ತಾರೀಕು ಐತಾರ ಪಂಡ ಎಲ್ಲೆ ಮಧ್ಯಾಹ್ನ 2 ಗಂಟೆಗೆ ನ್ಯಾಯಪರ ಹೋರಾಟದ ಪ್ರತಿಭಟನಾ ಸಭೆ ಬಾಕ್ಲಬೈಲು ಕಲ್ಲೂರು ಕಟ್ಟೆ ದೈಲಡು ಈ ಮಾಮಲ್ಲ ಪ್ರತಿಭಟನಾ ಸಭೆ ನಡೆಪರೆ ಉಂಟು ಬಂದುಲೆ. ಪ್ರತಿಭಟನಾ ಸಭೆ ನಿಖಲು ಪಾಲು ಪಡೆದು ಸಭೆನಿ ಎದ್ದು ರೀತಿಯ ನಡೆಪಾಲು ಕೊರಡು ನಮ್ಮ ಬಾಳು ಸೌಜನ್ಯಗೂ ನ್ಯಾಯ ಒದಗಿಸಾದು ಕೊರಡು ಪಂಪುನ ವಿನಂತಿಯನ್ನು ಬರ್ತೊಂದುಲ್ಲ.
ప్రతిభటనా సభటి అత్యాచారుడు జీవ కలినంచిన బాల సౌజన్ಯನ ಅಪ್ಪೆ ಕುಸುಮಾವತಿ ಬೊಕ್ಕ ಕುಟುಂಬದಕ್ಕೂ 19 ವರ್ಷದಿಂದ ಹೋರಾಟದ ಬಲ್ಲು ಬಿಗಿತೊಂದು ಬತ್ತಿನ ಗುರಿಕಾರರಾಯನ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ನ್ಯಾಯಪರ ಹೋರಾಟಗಾರರಾಯನ ಶ್ರೀ ಗಿರೀಶ್ ಮಟ್ಟಣ್ಣನವರ್ ದೈವ ಚಿಂತಕರು ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರುಗಳನ್ನು ಒಗ್ಗೂಡಿಸಿ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ. ಇವರು ಇಂದು ದೇವರ ನಾಡೆಂದೇ ಹೆಸರಾದಂತಹ ಕೇರಳದ ಕಾಸರಗೋಡಿನ ಬಾಕ್ರಬೈಲು ಕಲ್ಲೂರು ಕಟ್ಟೆ ಎಂಬಂತಹ ಜಾಗದಲ್ಲಿ ಹೋರಾಟಕ್ಕೆ ಬೆಂಬಲವಾಗಿ ಬೃಹತ್ ಜನಾಂದೋಲನ ಸಭೆಯನ್ನು ಸೌಜನ್ಯ ಹೋರಾಟ ಸಮಿತಿ ಬಾಕ್ರಬೈಲು ಕಾಸರಗೋಡು ಇದರ ವತಿಯಿಂದ ಆಯೋಜಿಸಲಾಗಿದೆ. ಹೋರಾಟಗಾರರನ್ನು ವೇದಿಕೆಗೆ ಕರೆತರಲು ಅಧ್ಯಕ್ಷರು ಹಾಗೂ ಸಮಿತಿಯ ಸರ್ವ ಸದಸ್ಯರನ್ನು ವಿನಂತಿಸುತ್ತಿದ್ದೇವೆ. ಅತಿಥಿಗಳನ್ನು ಜೋರಾದ ಚಪ್ಪಾಳೆ ದಾಟಿಯೊಂದಿಗೆ ವೇದಿಕೆಗೆ ಕರೆದುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಪ್ರಪ್ರಥಮವಾಗಿ ಸುಸ್ಮಿತಾ ಶೆಟ್ಟಿಯವರಿಂದ ಪ್ರಾರ್ಥನೆ.
ಶಿರವನ್ನ ಕಾಣಿಸಯ್ಯ ನಮಗೆ ಸರಿದಾರಿ ಮದವೂರ ಪುರವಾಸ ಗಣನಾಥನೇ ಮೊದಲಾಗಿ ನಿನ ಪಾದಕ್ಕಿದು ವಂದನೆ ಮದವೂರ ಪುರವಾಸ ಗಣನಾಥನೇ ಮೊದಲಾಗಿ ನಿನ ಪಾದಕ್ಕಿದು ವಂದನೆ ಹೃದಯಾದಿನೀನೆಂದು ಇರು ದೇವನೇ ಓ ಗಣನಾಯಕ ವಿಘ್ನೇಶ್ವರ ಮಣಿವೇನಯ್ಯ ನಿನಗೆ ಶಿರವನ್ನ ಕಾಣಿಸಯ್ಯ ನಮಗೆ ಸರಿದಾರಿ. ಇದೀಗ ಗಣ್ಯಾತಿ ಗಣ್ಯರು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂತಹ ಲಕ್ಷ್ಮೀಶ ರೈ ಪಟ್ಲಗುತ್ತು ಇವರು ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇವೆ. ಇದೀಗ ಪ್ರತಿಷ್ಠಂದ ಶೆಟ್ಟಿ ಅವರು ಸ್ವಾಗತ. ಬಂಧುಲೆ ನಮ್ಮ ಇನಿ ಮೂಲು ಸೇರಿದ ಮಾತ ಸಮಾನ ಮನಸ್ಕೇರಿ ದಯ ಸೇರಿದ ಅಂದ ಬಂಡ ಪೊನ್ನೊಂದು ಪನ್ಪುನವು ನಮ್ಮ ಹಿಂದೂ ಸಂಸ್ಕೃತಿ ಒಂಜಿ ವಿಶೇಷವಾಯಿನ ಸ್ಥಾನ ನಮ್ಮ ಕೊರ್ತ ನಮ್ಮ ದೇಶಗೂ ಆವಡು ಈ ಭೂಮಿನ ಆಡು ಇಜಿಂದನ ಈ ಭೂಮಿದ ಮಿತ್ತು ಪರಿಪುನಂಚಿನ ಸುದೆಕ್ಕುಳೆ ನಾವಡು ಪೊನ್ನನ ಪುದರ್ಡು ಐನ ಲೆತ್ತದು ಐಕೊಂಜಿ ಪೊನ್ನನ ಸ್ಥಾನ ಕೊರ್ದು ಐನ ಅಪ್ಪನ ಸ್ಥಾನ ಕೊರ್ದು ನಮ್ಮ ಪೂಜ್ಯ ಭಾವನೆ ತೂಪ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾನ್ ಪಂಡ
ಈ ಪೊಣ್ಣಗೆ ದೇವೇರನ ಸ್ಥಾನನ ಕೊರ್ನಂಚಿನ ಸಂಸ್ಕೃತಿ ಸಂಸ್ಕಾರ ನಮ್ಮವು ಅಂಚಿನಲ್ಪ ಧರ್ಮಸ್ಥಳ ಪನ್ಪುನ ಒಂಜಿ ಗ್ರಾಮಡ್ ಒಂಜಿ ಸೌಜನ್ಯ ಪನ್ಪುನ ಒಂಜಿ ಅಪ್ರಾಪ್ತ ವಯಸ್ಕ ಪೊಣ್ಣು ಕರಿನ 11 ವರ್ಷಗೂ ತುಂಬು ರಾಕ್ಷಸಿ ಸ್ವರೂಪ ಕಾಮುಕೆರೆಗೆ ಬಲಿಯಾದ ಕಾಮುಕೆರನ ಅಟ್ಟಹಾಸಗೆ ಬಲಿಯಾದ ತನ್ನ ಜೀವನು ಕಲೆವಂಡಲು ಆ ಜೀವನು ಕಲೆವಣ್ಣಂಚಿನ ಆ ಜೀವನು ದೆತ್ತನಂಚಿನ ಆರೋಪಿಲೆಗೆ ಆ ಶಿಕ್ಷಾರ್ಹ ಅಪರಾಧಿಲೆಗೆ ಇನಿಮುಟ್ಟ ಶಿಕ್ಷೆ ಆತಜಿ ಆ ಪೊಣ್ಣಗೆ ನ್ಯಾಯ ತಿಕ್ಕದಿಜಿ ಪೊಣ್ಣನ ಆತ್ಮಗೂ ಶಾಂತಿ ತಿಕ್ಕೊಡು ಆ ಪೊಣ್ಣಗೆ ನ್ಯಾಯ ತಿಕ್ಕೊಡು ಪನ್ಪುನ ಉದ್ದೇಶಡು ಕರಿನ 11 ವರ್ಷಡು ಆ ಪೆದ್ದಿ ಅಪ್ಪೆ ತನ್ನ ಬೇನೆಯನ್ನು ಪತ್ತೊಂದು ಇತ್ತನ ನ್ಯಾಯಾಲಯದ ಬತ್ತನ ಪ್ರತಿ ಊರು ಅಲೆಯರಿ ಅರೆಗೆ ಬೆಂಗಾವಲಾದ ತನ್ನ ಅಂದಕ್ಕೆ ಒವ್ವೇ ರೀತಿದ ಬೆದರಿಕೆ ಬತ್ತನಲ್ಲ ತನ್ನ ಜೀವದ ಹಂಗನ್ನು ಬಿಡ್ತು ಈ ಪೊಣ್ಣಗೆ ನ್ಯಾಯ ತಿಕ್ಕೊಡು ಪನ್ಪುನ ಉದ್ದೇಶಡು ಮಹೇಶ್ ಶೆಟ್ಟಿ ತಿಮರೋಡಿ ಕೆಲವು ವರ್ಷದಿಂಚಿ ಈ ಊರು ಅಲೆದು ಹೋರಾಟ ಮನ್ಪೆರೆ ಶುರು ಮಂತೇರಿ ಆರ್ನ ಹೋರಾಟಗೆ ಮಸ್ತ್ ಜನ ಬೆಂಬಲವಾದ ಸೇರಿಯರಿ ಇನಿ ನಮಲ ಅಕಲಿನ ಹೋರಾಟಗೆ ಬೆಂಬಲವಾದ ಮೂಲು ಸಭೆ ಸೇರಿದ ದಾಯಿ ಕೆಲವೊಂದು ಜನ ಪನ್ಪೇರಿ ದಾಯಿ ನಿಕ್ಲು ಸಭೆ ಸೇರ್ಸವನೆ ನಿಕ್ಲಿಗೆ ಊರು ಅಂದು ಸಭೆ ಸೇರ್ಸೋದು ದಾದಾಪುನು ನ್ಯಾಯ ತಿಕ್ಕುನ ನ್ಯಾಯಾಲಯಗೆ ಪೋಡತ್ತ ಅಂದು ನಮ್ಮೊಟ್ಟಿಗೆ ಕೆಲವರು ಪನ್ಪೇರು ಏರು ಜನ ಉಳ್ಳೇರು ಮಾತೇರ್ಲ ನಮ್ಮೊಟ್ಟಿಗೆ ಏರ್ಲ ಇದ್ದೇರು ಅಕ್ಕಲ್ನೊಟ್ಟಿಗೆ ಉಳ್ಳೇರು ಎಂದು ಕೌರವ ಪಾಂಡವರನ ಯುದ್ಧ ಆಪುನ ಸಮಯಡು ಕೌರವರನೊಟ್ಟಿಗೆ 11 ಅಕ್ಷೋಹಿಣಿ ಸೇನೆ ಉಪ್ಪುನು ಅಂಚನೆ ಯಾದವರನ ಶ್ರೇಷ್ಠ ಸೇನೆ అయినంచిన ನಾರಾಯಣ ಸೇನೆಲ ಕೌರವರನೊಟ್ಟಿಗೆ ಉಪ್ಪುನು ಆಂಡ ಭಗವಂತೆ అయినంచిన ನಾರಾಯಣಿ ಶ್ರೀಕೃಷ್ಣ ಸ್ವರೂಪ ಶ್ರೀಕೃಷ್ಣ ದೇವರು ಪಾಂಡವರ್ಕಲ್ನೊಟ್ಟಿಗೆ ಉಪ್ಪೇರಿ ಕಾರಣ ಅಕಲ್ನೊಟ್ಟಿಗೆ ಧರ್ಮ ಉಂಡು ಅಂಚೈನಿದಾದು ಅಲ್ಪ ಕೌರವರ್ನ ಅಕಲ್ನ ಏತೇ ಮಲ್ಲ ಸಂಪತ್ತುಪ್ಪು ಅಕಲ್ನ ಏತೇ ಮಲ್ಲ ಸೈನ್ಯ ಉಪ್ಪು ಎಂಚಿನೆತ್ತನಲ್ಲ ಈ ಧರ್ಮದ ಅಂದೆಟ್ಟಿ ಅಕಲಿಗೆ ಗೆಲುವಾಪುಜಿ ದಾಯಿಂದ ಪಂಡ ಅಕಲ್ನ ಹೋರಾಟಾಡು ಧರ್ಮ ಇಜ್ಜಾನು ಅಂಚನೆ ಇನಿ ನಮ್ಮೊಟ್ಟಿಗೆ ನಮ್ಮ ಎದುರದ ಭಾಗವಡಿತ್ತನಂಚಿನ ಅಪರಾಧಿನ ಅಕಲ್ನ ಪರವಾದ ಅಕಲ್ನ ಮಸ್ತ್ ಸಂಪತ್ತುಪ್ಪು ಈಜಿಂದಾನ ಅಕಲ್ನ ಊರು ಪ್ರತಿ ಊರುಡ್ಲ ಅಕಲ್ನ ಪಟ್ಟಲ ಮುಪ್ಪು ಅಕಲಿನ ರಕ್ಷಣೆ ಮನ್ಪೆರೆ ಈಜಿನ ಅಕಲ್ನ ಪರವಾದ ಒಂದು ಮನ್ಪೆರೆ ಅಕಲ್ನ ಪರವಾದ ಉಂತುದು ನಮ್ಮ ಹೋರಾಟನ ಹತ್ತಿಕ್ಕು ನಂಚಿನ ಅಕಲ್ನ ಪಟ್ಟಲಂ ಬೆಂಬಲಿಗೆ ರೂಪೇರಿ ಅವತ್ತಂದೆ ಅಕಲಿಗೆ ಜನಕ್ಕುಲೇನಿ ಮಂತ್ರಮುಗ್ಧವಾದ ಜನಕ್ಕುಲೇನಿ ಮೋಸ ಮನ್ಪೆರೆ ಹೊಡಾದು ದೇವೇರ್ನ ಬುಧರ್ ಬಂಡದ್ಲ ಮೋಸ ಮನ್ಪೇರೆ ಅಕಲ್ನೊಟ್ಟಿಗೆ ದೇವಸ್ಥಾನ ಉಂಡು ಆಂಡ ಗರ್ಭಗುಡಿಟ್ಟಿತ್ತನಂಚಿನ ದೇವೇರು ನಮ್ಮೊಟ್ಟಿಗೆ ಉಳ್ಳೇರಿಂದು ಪನ್ಪನೆಗೆ ಸಾಕ್ಷಿ 11 ವರ್ಷಡು ಏರೆಗಲ ತೋಜಾಂದೆ ಇತ್ತನಂಚಿನ ಅವೇತೋ ಸಾಕ್ಷಿಲು ನನ್ನ ಒರಿದಿತ್ತನಂಚಿನ ಅವೇತೋ ಸಾಕ್ಷಿಲು ಕೆಲವೊಂಜನ್ನು ಮುಗಿತ್ತಿದೇರಿ ಆಂಡಲ್ಲ ನನ್ನ ಒರಿದಿತ್ತನಂಚಿನ ಅವೇತೋ ಸಾಕ್ಷಿಲು ಇನಿ ನಮ್ಮ ಎದುರು ತೋಜಿದು ಬರೊಂದುಳ್ಳೇರಿ ಅಕಲಿಗೆ ಎದುರು ಬತ್ತದ ಪನ್ಪುನಂಚಿನ ಧೈರ್ಯ ಬರೊಂದುಂಡು ದಾಯ ಹೋರಾಟ ಮುರಾನಿ ಇಂಚಿಪ ಒಂಜಿ ಸರ್ತಿ ಎಂಕಲ್ದ ಫೋನ್ ಮನ್ಪುನಾಗ ಫೋನ್ಡು ಪಾತೆರ್ನಾಗ ಒಂಜಿ ಮುಲ್ಪದ ಈ ಭಾಗದ ಯೋಜನಾಧಿಕಾರಿ ಬನೊಂತೇರಿ ಒವ್ಲ ಪೂರ ಸರಿಯಾವಡ್ದಾನ ಆಯ ಸೈಯೋಡು ಮಹೇಶ್ ಶೆಟ್ಟಿ ಸೈತೇನ ಪೂರ ಸರಿಯಾಪುನೊಂದು ಅಂಚ ಅಪ್ಪಗ ಎಂಕ್ಲೆಗೆಲ್ಲ ತೋಜಿನು ನ್ಯಾಯಗ ಬೋಡಾದ ಹೋರಾಟ ಮನ್ಪುನಂಚಿನ ಮಹೇಶ್ ಶೆಟ್ರೇನಿ ಒಂಜಿ ಕೆರಿಯರ್ಲ ತಯಾರು ಉಳ್ಳೇರಿಂದು ಪನ್ಪುನ ಎಂಕ್ಲೆಗೆ ಒಂಜಿ ಮನಸ್ಸಿಗೆ ಗೋಚರಾಂಡು ಐಕಿ ನಮ್ಮೂರುಡುಲ ಒಂಜಾತು ಜನಕ್ಕುಲೇನು ಸೇರ್ಸವುಡು ನಮ್ಮೂರುಡುಲ ಒಂಜಾತು ಜನಕ್ಕುಲೇನು ಸೇರ್ಸದು ನಿಖಲ್ನೊಟ್ಟಿಗೆ ಮಹೇಶನ್ನ ಪೊಡಿ ಪೊಡ್ಚಿ ನಿಖಲ್ನೊಟ್ಟಿಗೆ ಎಂಕಲ್ಲ ಉಳ್ಳ ಅಂದು ಪಂಡದು ಕೈ ಸೇರಾವಡು ಪನ್ಪುನೆಕ್ ಮಂತನಂಚಿನ
ಈ ಸಭೆ ಮುರಾನಿ ಇಂಚಿಪ ಒಂಜಿ ಒಂಜಿ ಅಣ್ಣೆ ಪಂಡೇರಿ ಎಂಚಿನ ಅಂದು ಪಂಡ ನಿಕ್ಲೆಗೆ ಸಾಕ್ಷಿ ಉಂಡು ಮಾರ ಸಾಕ್ಷಿ ಉಂಡು ಒಂದು ಪನ್ಪಾರು ಸಾಕ್ಷಿ ಉಂಡು ಅಂದ ನಿಕ್ಲೆಗೆ ಕೋರ್ಟುಗೂ ಬೋಲಿ ಅತ್ತ ದಾಯಿ ಕೋರ್ಟುಗೂ ಬೋ ಪೂಜಾರು ಅಂದು ಅಪಗ ಆರಡಯಾನ ಅಪಗ ಪಂಡೆ ಇರಗೆ ಎಲ್ಲಂಜಿ ಸಭೆಗೆ ಬಲೆ ಸಭೆಗೆ ಬಣ್ಣ ಸಭೆಟ್ಟಿ ಎಂಕುಲು ಎಂಚಿನ ಅಂದು ಪನ್ಪ ಅಂದು ಅನ್ನ ಅಂದಕ್ಕೆ ದುಂಬು ಅವೇತೋ ಸಾಕ್ಷಿಲೇನೆ ಇಜ್ಜಂದ ಆತೇರಿ ಅವೇತೋ ಸಾಕ್ಷಿಲಿ ಇಜ್ಜಂದ ಆತೇರಿ ಎಂಚೆ ಇಜ್ಜಂದ ಆತೇರಿ ಆಂಡ ಇನಿ ಮುಟ್ಟ ತನಿಖೆ ಹಾಕ್ಲ ಸಾಕ್ಷಿ ಇಜ್ಜಂದ ಇನ್ನ ಸಾಕ್ಷಿಲ್ನ ಮರಣದಲ್ಲ ತನಿಖೆ ಆತಚಿ ಅಪಗ ಇಂಚೆನೆ ಇತ್ತನು ನಾಡ ಈ ನನ್ನ ಹೋರಾಟ ಮಂತೊಂದು ಪುನಃ ಮಹೇಶ್ ಅನ್ನೆಲ್ಲ ನನೊಂಜಾತು ಒರಿದಿನಂಚಿನ ಸಾಕ್ಷಿ ಇಲ್ಲ ಇಜ್ಜಂದೆ ಆಪುಂಡು ಕೋರ್ಟುದು ಪಿದೈ ಬಣ್ಣಗನೆ ಹಾಕಲಿ ಇಜ್ಜಂದೆ ಉಪ್ಪೆರ್ಲ ಸಾಧ್ಯತೆ ಉಂಡು ಇಂದು ದಾಯಿ ಜನ ಸೇರ್ಸವನೆ ದಾಯಿ ನಮ್ಮ ಮೂಲು ಸೇರುನೆ ಅಪ ಅಕ್ಕಲ್ನೊಟ್ಟಿಗೆ ಈತ ಜನ ಉಳ್ಳೇರಿ ಊರೂರುಡು ಆತ ಜನ ಉಳ್ಳೇರಿ ಆ ಊರೂರುಡು ಆತ ಜನ ಇತ್ತನ ನನ್ನ ಇಂಚೆನೆ ಆನಂದನ ಮೂಲು ಮಾತ ಕೆಲವು ದಿಗ್ಗು ಅಲ್ಪ ಅಲ್ಪ ಉದ್ಘಾಟನೆಗೆ ಮಾತ ಬರ್ಪೇರತೆ ಆ ಉದ್ಘಾಟನೆಗೆ ಮಾತ ಬನ್ನಾಗ ಒಲ್ಲ ಕಲ್ಲು ಬೂರ್ದು ದಲ ಆ ಊರ್ದ ಜನಕ್ಕುಲ್ಲ ವಿರೋಧ ಉಳ್ಳೇರು ನನ್ನ ಎಂಕುಲಂಚಿ ಪೋಪುಲೆಕ್ಕ ಉಪ್ಪಂದು ಪನ್ಪುನಂದೆಟ್ಟಿ ಪೋಡಿಗೆಡಿ ಇನಿ ಅಕ್ಲು ಮಹೇಶನ್ನೆಲ್ಲ ಮುಟ್ಟಂದೆ ಉಪ್ಪೆರೆ ಕಾರಣ ಅವೇ ಜನಕ್ಕುಲು ಬೆಂಬಲ ಉಳ್ಳೇರಿಂದು ಜನ ಬೆಂಬಲದ್ದು ಮಿತ್ತು ಒವುಲ ಇಜ್ಜಿ ಏತ್ ಮಲ್ಲ ಕಾಡದ ಸಿಂಹ ನಲ ಸಿಂಹಲು ಮಾತ ಈ ಕಾಡದ ನಮ್ಮ ನ್ಯಾಷನಲ್ ಜಿಯೋಗ್ರಫಿಯ ಮತ್ತು ಕೆಲವು ಚಾನಲ್ದು ತೂಂದುಪ್ಪ ಪಂಡ ಈ ಕಾಡದ ಕಾಟಿಲೇನು ಮಾತ ದಾಳಿ ಮಂತೊಂದುಪ್ಪ ಐಟು ಒಂಜೆ ರಡ್ಡು ಕಾಟಿಲು ಎದುರುಂತ್ವ ಮಾತ ಬತ್ತದ ಎದುರುಂತದ್ದು ತಿರ್ಗದು ಅಂತ ನಗ ಈ ಸಿಂಹಲ್ನ ಪುಂಡಿ ಏತಿತ್ತನ ನಾನು ತಿರ್ಗದು ಬೋಪುನ್ ಅಂಚೆನೆ ನಮ್ಮ ಮಾತ ಸಜ್ಜನ ಬಂಧುಲು ಒಗ್ಗಟ್ಟಾದ ನ್ಯಾಯಪರ ಹೋರಾಟ ಅನ್ಪುಣಂಚಿನ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲವಾದ ನಮ್ಮ ಇತ್ತಂದಾಂಡ ಈ ಸಾಕ್ಷಿಲು ನಾಶ ಆಪುನವು ಉಂತುನು ಈ ಸಮಾಜಡು ನಡಪುನಂಚಿನ ಈ ಅನ್ಯಾಯಲು ಅತ್ಯಾಚಾರ ಈ ದೌರ್ಜನ್ಯಲು ಮಾತ ಉಂತುಡು ಪನ್ಪುನ ಅಂದೆಟ್ಟಿ ಎಂಕುಲು ಇನಿತ ಈ ಸಭೆನೇ ನಡಪ ಒಂದುಲ್ಲ ಈ ಸಭೆತ ಗುರುಕಾರ್ಮೆ ವಹಿಸಿನಾರು ಸಂತೋಷ್ ಶೆಟ್ಟಿ ಕಲ್ಲೂರ್ಕಟ್ಟೆ ಅರೆಗೆ ಏತು ತೆರಿದ ಜನ ಅರೆ ಗೊತ್ತುಜ್ಜಿ ಅರೆಗೆ ಮೂಜಿ ಆಂಜೋಕುಳು ಆಂಡಲ ಆರ್ನ ಒಂಜಿ ವಿಶೇಷವಾಯಿನ ಇಂಚಿನ ಕಾಳಜಿ ಇಂಚಿನ ಅಂತ ಬಂಡ ಪೊಣ್ಣು ಪನ್ಪುನಕ್ಕೆ ಒಂಜಿ ವಿಶೇಷವಾಯಿನ ಆಳು ಸೌಜನ್ಯ ಪನ್ಪುನ ಒಂಜಿ ಪೊಣ್ಣು ಆಳು ಕುಸುಮಾವತಿನ ಇಲ್ಲಲು ಪುಟ್ಟುನ ಕುಸುಮಾವತಿ ಗೌಡರ ಇಲ್ಲಲು ಪುಟ್ಟುನಂಚಿನ ಪೊಣ್ಣತ್ತು ಎನ್ನ ಇಲ್ಲಲೇ ಪುಟ್ಟುನಂಚಿನ ಪೊಣ್ಣು ಎನ್ನ ತಗೆತಂಗಡಿಂದು ಪನ್ಪುನ ಭಾವನೆಡಿ ಆ ಪೊಣ್ಣಗೆ ನ್ಯಾಯತಿ ಕೊಡು ಪನ್ಪುನಂದೆಟ್ಟಿ ಎಂಕಲೊಂಜಿ ಆತು ಜನಕುಲ್ಡ ಪಂಡೇರು ನಮ್ಮ ಒಟ್ಟು ಸೇರಾದು ನಮ್ಮ ಊರುಡುಲ ಹೋರಾಟ ಮನ್ಪೊಡು ಅರ್ನ ಮಿತ್ತು ಅವೇತೋ ಆಪಾದನೆಲ್ಲ ಒತ್ತು ಉಪ್ಪು ಅರ್ನ ಮಿತ್ತು ಕೆಲವೊಂಜಿ ಒಂದು ಅಪಚಾರಲ ಮಂತು ಉಪ್ಪೇರಿ ಒವು ಬತ್ತನ ನಲ್ಲ ಹೋರಾಟಗೆ ಜತ್ತನೆದ್ದು ಬೊಕ್ಕ ಒವ್ವೇ ಬರಡು ಐನು ಎದುರಿಸೋಡು ಪನ್ಪುನ ಉದ್ದೇಶಡು ಆ ಅಂದೆಟ್ಟಿ ಹೋರಾಟಗೆ ಎಂಕಲ್ನೊಟ್ಟಿಗೆ ಮಾತ ಸೇರಿದು ಅಂದೆತ್ತ ಬಗ್ಗೆ ಚರ್ಚೆ ಮಂತೇರಿ ಅಂಚಿನ ಒಂಜಿ ನಿಷ್ಕಲ್ಮಶ ವ್ಯಕ್ತಿ ಸಂತೋಷ್ ಶೆಟ್ಟಿ ಮೇರೆಗೆ ಈ ಸಭೆಗೆ ನಮ್ಮ ಮಾತೇರ್ನಲ್ಲ ಪರವಾದ ಯಾನು ಸ್ವಾಗತ ಬಯಸುವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಅಗಳಿರಲು ದುಡಿದಿರುವಂತಹ ಸಂತೋಷ್ ಶೆಟ್ಟಿಯವರಿಗೆ ಇದೀಗ ಉದಯ್ ಬಜಿಲಾಡಿಯವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಅಂಚನೆ ಈ ಹೋರಾಟನ ಊರು ಕೊನೋದು ಜನ ಸೇರ್ಸಾದು ಒಂಜಿ ಬೃಹತ್ ಆಂದೋಲನ ಮಂತದು ನ್ಯಾಯಗ ಬೋಡಾದು 11 ವರ್ಷದ್ದು ತನ್ನ ಹಂಗನ ಬಿಡುದು ಹೋರಾಟ ಮಂತೊಂತು ನಂಚಿನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆದ ಸಂಸ್ಥಾಪಕರಾಯಿನ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಸಭೆತ ವೇದಿಕೆಗೆ ಸ್ವಾಗತ ಮಂತೋನ್ವೆ. ಹೋರಾಟದ ರೂವಾರಿಯಾಗಿರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮನುರಂಜಿತ್ ರಾಯ್ ಬದಿಯಡ್ಕರ್ ಅವರು ಶಾಲ್ ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತೇವೆ. ಪೆದ್ದಿ ಅಪ್ಪೆನ ಬೇನೆ ಎಂಚಿನ ಬಂಡದು ಅವು ಅಪ್ಪೆಲ್ಲೆಡ ಮಾತ್ರ ಅಪ್ಪೆಲ್ಲೆಗೆ ಮಾತ್ರ ತೆರೆಯು ತನ್ನ 11 ವರ್ಷದ ಇಂಚಿ ಆ ಬೇನೆನು ಮನಸ್ಸದೊಲ ನಿಂಗದು ಇನಿ ನಮ್ಮೊಟ್ಟಿಗೆ ನ್ಯಾಯದ ಭಿಕ್ಷೆಗೆ ಎಂಕ್ ಸಹಾಯ ಮನ್ಪುಲೆ ನಿಖಲು ಮಾತೆರ್ಲ ಎಂಕ್ ಕೈ ಜೋಡಿಸಲೇ ಪಂಡದು
ಸೆರಂಗೊಡ್ಡುದಕ್ಕೇನೊಂದು ಪುಣಂಚಿನ ಕುಸುಮಾವತಿ ಚಂದಪ್ಪಗೌಡ ಮೇರೆಗೆ ಈ ವೇದಿಕೆಗೆ ಮಾತೆರ್ನ ಪರವಾದಲ ಸ್ವಾಗತ ಮಂತೋನ್ವೆ. ತನ್ನ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿರುವಂತಹ ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ರಾಧಿಕಾ ಕಾಸರಗೌಡ್ರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಭ್ರಷ್ಟಾಚಾರದ ವಿರುದ್ಧವಾದ ಹೋರಾಟ ಮಂತದ್ದು ತನ್ನ ಪೊಲೀಸ್ ವೃತ್ತಿಗೆ ರಾಜೀನಾಮೆ ಕೊರತು ಸಮಾಜಕ್ಕೆ ನ್ಯಾಯಗೆ ಬೋಡಾದ ಹೋರಾಟ ಮನ್ಪುನ ಸಾಮಾಜಿಕ ಹೋರಾಟಗಾರರಾಯ ನಂಚಿನ ಗಿರೀಶ್ ಮಟ್ಟನ್ ಅವರು ಮೇರೆಗೆ ನಿಖಿಲ ಮಾತೆರ್ನ ಪರವಾದಲ ಈ ಸಭೆಗೆ ಸ್ವಾಗತ ಮಂತನ್ವೆ. ಹೋರಾಟಕ್ಕೆ ಹೊಸ ಗುರುತರವಾದಂತಹ ತಿರುವನ್ನು ಕೊಟ್ಟಂತಹ ಫೈರ್ ಬ್ರ್ಯಾಂಡ್ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣರವರಿಗೆ ವಸಂತ ಮಡಿವಾಳ ಕಟ್ಟಲೆ ಬೆಟ್ಟು ಇವರು ಶಾಲ್ ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತೇವೆ. ಇದೀಗ ನಮ್ಮ ವೇದಿಕೆ ಸುರೇಶ್ ಶೆಟ್ಟಿ ಎಯ್ಯಾಡಿ ಇವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರು ನಮ್ಮ ಕಾರ್ಯಕ್ರಮಕ್ಕಾಗಿ ಮುಂಬೈಯಿಂದ ಬಹಳ ಕಷ್ಟಪಟ್ಟು ಇಲ್ಲಿಯವರೆಗೆ ಬಂದಿದ್ದಾರೆ. ಅವರ ಅಭಿಮಾನಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸಾಮಾಜಿಕ ಹೋರಾಟಗಾರ್ತಿ, ಸಮಾಜದಲ್ಲಿ ಅದೆಷ್ಟು ಸಾಮಾಜಿಕವಾಗಿ ಹೋರಾಟ ಮಾಡಿದಂತಹ ಈ ಡ್ರಗ್ಸ್ ಮಾದಕ ದಂಧೆಗಳ ವಿರುದ್ಧವಾಗಿರಬಹುದು, ಇಲ್ಲವೇ ಬೇರೆ ಎಲ್ಲ ರೀತಿಯಿಂದಲೂ ಸಾಮಾಜಿಕ ಹೋರಾಟವನ್ನು ನಡೆಸುತ್ತಾ ಈ ತಾಯಿ ಕುಸುಮಾವತಿಯವರ ಜೊತೆ ನಿನ್ನೊಂದಿಗೆ ನಾನೂ ತಾಯಿಯಾಗಿ ನಿನ್ನ ಮಗಳ ನ್ಯಾಯಕ್ಕಾಗಿ ನಾನು ಹೋರಾಡುತ್ತೇನೆ ಎಂದು ಕಳೆದ 11 ವರ್ಷಗಳಿಂದ ಇವರ ಹೋರಾಟಕ್ಕೆ ಕೈಜೋಡಿಸುತ್ತಾ ಹೋರಾಟವನ್ನು ನಡೆಸುತ್ತಿರುವಂತಹ ಪ್ರಸನ್ನ ರವಿ ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸಮಾಜದಲ್ಲಿ ಹಲವು ಅನ್ಯಾಯಗಳನ್ನು ಮೆಟ್ಟಿ ನಿಂತಹ ಪ್ರಸನ್ನ ರವಿಯವರಿಗೆ ಸವಿತಾ ಶೆಟ್ಟಿಯವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ತುಳುನಾಡ ದೈವಾರಾಧನೆ ಯಾವ ರೀತಿ ನಾವು ಆಚರಿಸಬೇಕು, ನಮ್ಮ ಸಂಸ್ಕಾರ ಏನು, ಸಂಸ್ಕೃತಿ ಏನು, ಈ ರೀತಿ ನಮಗೆ ಎಲ್ಲ ರೀತಿಯಿಂದಲೂ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಸವಿವರವಾಗಿ ಸರಳ ರೀತಿಯಿಂದ ದೈವಾರಾಧನೆ ಮಾಡುವುದು ಎಂದು ತಿಳಿಸುತ್ತಾ ಎಲ್ಲರಿಗೂ ಚಿರಪರಿಚಿತರಾದಂತಹ ವಿಮರ್ಶಕರಾದ ತುಳುನಾಡ ದೈವಾರಾಧನೆಯ ವಿಮರ್ಶಕರು ತಮ್ಮಣ್ಣ ಶೆಟ್ಟಿ ಇವರಿಗೂ ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ತುಳುನಾಡ ದೈವಾರಾಧನೆ ವಿಮರ್ಶಕರಾದಂತಹ ತಮ್ಮಣ್ಣ ಶೆಟ್ಟಿಯವರಿಗೆ ವಿನಯರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಕರ್ನಾಟಕದ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಿರುವಂತಹ ನೀತಿ ತಂಡ ಎಂಬ ಒಂದು ಸಾಮಾಜಿಕ ಹೋರಾಟಗಾರರ ತಂಡದ ಅಧ್ಯಕ್ಷರಾದಂತಹ ಜಯಂತ ಟಿ ಬೆಂಗಳೂರು ಇವರಿಗೂ ಈ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ. ಭ್ರಷ್ಟರ ನಿರ್ಮೂಲನಕ್ಕಾಗಿ ತಂಡವನ್ನು ಕಟ್ಟಿ ಕರ್ನಾಟಕದಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ನೀತಿ ತಂಡದ ಅಧ್ಯಕ್ಷರಾದಂತಹ ಜಯಂತಿ ಅವರಿಗೆ ಶೇಖರ್ ಶೆಟ್ಟಿಯವರು ಶಾಲು ಹೊದಿಸಿ ಗೌರವಿಸಬೇಕೆಂದು ವಿನಂತಿಸ್ತೇವೆ. ಮತ್ತೊಬ್ಬರು ಸಾಮಾಜಿಕ ಹೋರಾಟಗಾರರು ದಿನೇಶ್ ಗಾಣಿಗ ಇವರು ಕಳೆದ ಕೆಲವು ಸಮಯಗಳಿಂದ ನಮ್ಮ ಮಹೇಶಣ್ಣನ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ಹೋರಾಟದ ಅವರು ಬರುವವರಿದ್ದರು. ಯಾವುದೋ ಕಾರಣಗಳಿಂದಾಗಿ ಅವರಿಗೆ ಈ ಸಭೆಗೆ ಬರಲಿಕ್ಕೆ ಆಗಲಿಲ್ಲ. ಅವರಿಗೂ ನಾವು ಇಲ್ಲಿಂದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಅನಿಲ್ ಕುಮಾರ್ ಅಂತರ ಇವರು ಅಧ್ಯಕ್ಷರು, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿ. ಮಹೇಶಣ್ಣನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಜತೆಯಾಗಿ ನಿಂತು ಹೋರಾಟಕ್ಕೆ ಒಂದು ಹೊಸ ರೂಪನ್ನು ಕೊಟ್ಟಂತಹ
ಅನಿಲ್ ಕುಮಾರ್ ಅಂತರ ಇವರಿಗೂ ಈ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ. ಅನಿಲ್ ಕುಮಾರ್ ಅಂತರ್ ಅವರಿಗೆ ಯತೀಶ್ ಕುಮಾರ್ ಬಾಕ್ಲಬೈಲ್ ಅವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಒಬ್ಬ ಅಮಾಯಕನನ್ನು ಅಪರಾಧಿ ಎಂದು ಜೈಲಿಗೆ ಹಾಕಿದಾಗ ಆ ಅಮಾಯಕನ ಪರ ಯಾರೂ ಇಲ್ಲ ಅಂತಾದಾಗ ನಾನಿದ್ದೇನೆ ಎಂದು ಆ ಅಮಾಯಕನ ಪರ ಹೋರಾಟ ನ್ಯಾಯಾಲಯದಲ್ಲಿ ವಾದ ಮಾಡಿ ಅವನನ್ನು ಅಮಾಯಕನೆಂದೇ ಮತ್ತೆ ನಿರೂಪಿಸಿ ಇದಕ್ಕೆ ಹೊಸ ಹುರುಪನ್ನು ಕೊಟ್ಟಂತಹ, ಸತ್ಯ ಯಾವ ರೀತಿ ಇದೆ ಎಂಬುದನ್ನು ಜಗಜ್ಜಾಹೀರು ಮಾಡಿದಂತಹ ನ್ಯಾಯವಾದಿ ಮೋಹಿತ್ ಕುಮಾರ್ ಇವರಿಗೂ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಭಿಕರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಶ್ರೀರಾಮ್. ನ್ಯಾಯವಾದಿ ಮೋಹಿತ್ ಕುಮಾರ್ ಅವರಿಗೆ ಅವಿನಾಶ್ ಕಡ್ತಲೆಬೆಟ್ರು ಅವರು ಶಾಲು ಓದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಅದೇ ರೀತಿ ನಮ್ಮ ಗೌರವದ ಅತಿಥಿಯಾಗಿರುವಂತಹ ಸುರೇಶ್ ಶೆಟ್ಟಿ ಎಐಡಿ ಅವರಿಗೆ ಯೋಗೀಶ್ ಕರ್ಪಿಕಾರ್ ಅವರು ಶಾಲ್ ಹೊದಿಸಿ ಗೌರವಿಸಬೇಕೆಂದು ವಿನಂತಿಸ್ತೇವೆ. ಇದೀಗ ಮೊದಲಿಗೆ ಸಭೆಯನ್ನು ಉದ್ದೇಶಿಸಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಪ್ರಸನ್ನ ರವಿ ಅವರು ಮಾತಾಡಬೇಕಾಗಿ ವಿನಂತಿಸ್ತೇವೆ. ನನ್ನ ಆರಾಧ್ಯ ದೇವ ಕದ್ರಿ ಮಂಜುನಾಥ ಮತ್ತು ಅಣ್ಣಪ್ಪನಿಗೆ ವಂದಿಸುತ್ತಾ ಈ ಊರಿನ ಎಲ್ಲ ಗ್ರಾಮ ದೇವರಿಗೂ ತಲೆ ತಗ್ಗಿಸುತ್ತಾ ವೇದಿಕೆಯಲ್ಲಿ ಆಸೀನರಾದಂತಹ ನನ್ನಣ್ಣ ಮಹೇಶಣ್ಣ, ನನ್ನ ಸಹೋದರರು ಮಟ್ಟಣ್ಣ, ತಮ್ಮಣ್ಣ, ಮೋಹಿತ್, ಜಯಂತ್ರವರು, ಅನಿಲ್, ಸುರೇಶರು ಹಾಗೂ ನನ್ನ ಸಹೋದರಿ ಕುಸುಮಕ್ಕ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಂತೋಷ್ ಮತ್ತು ಸೇರಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ದೇವರ ನಾಡು ಅಂತ ನಾವು ಹೇಳ್ತೇವೆ. ಸೌಜನ್ಯನ ಹೋರಾಟ ದೇವರ ನಾಡಿನವರೆಗೆ ಮುಟ್ಟಿತು. 2024ರ ಒಳಗೆ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಅನ್ನುವ ಭರವಸೆ ನಮಗೆ ಉಂಟು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 9/10/2012 ಸೌಜನ್ಯ ಎನ್ನುವ ಮಗು ಅಂತಲೇ ಹೇಳ್ಬೋದು, 17 ವರ್ಷದ ಬಾಲಕಿ ಪಾಂಗಾಳದ ಗ್ರಾಮದಲ್ಲಿರುವ ಕುಸುಮಕ್ಕ ಮತ್ತು ಚಂದಪ್ಪರವರ ಮಗಳು ಕಾಲೇಜಿಗೆ ಹೋಗ್ತಾಳೆ. ಬೆಳಿಗ್ಗೆ ಯಾವತ್ತು ಹೋಗುವಾಗೆ ಹೋಗ್ತಾಳೆ ಅಲ್ಲಿನ SDM ಕಾಲೇಜಿಗೆ. ಆ ದಿವಸ ಅವರ ಮನೆಯಲ್ಲಿ ಹೊಸ ಅಕ್ಕಿ ಊಟ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. ಆದರೂ ಕಾಲೇಜಿಗೆ ಹೋಗ್ತಾಳೆ. ನಾನು ಮಧ್ಯಾಹ್ನ ಬಂದು ಊಟ ಮಾಡ್ತೇನೆ ಅಂತ ಹೇಳಿದ ಹುಡುಗಿ ಉಪವಾಸ ಹಿಡ್ಕೊಂಡು ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋದವಳು ಸಂಜೆ ಆದರೂ ಮನೆಗೆ ಬರೆದಾಗ ಎಲ್ಲರೂ ಗಾಬರಿ ಆಗ್ತಾರೆ, ಹುಡುಕ್ತಾರೆ, ಸಿಕ್ಕುವುದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. 300ಕ್ಕಿಂತ 500 ಜನರು ಸ್ಥಳೀಯ ನಿವಾಸಿಗಳು ಸೇರಿ ರಾತ್ರಿ ಇಡೀ ಸೌಜನ್ಯನ ಹುಡುಕಾಟ ಮಾಡ್ತಾರೆ. ಆದರೆ ಸೌಜನ್ಯ ಎಲ್ಲೂ ಸಿಗುವುದಿಲ್ಲ.
10 ತಾರೀಕಿಗೆ 10:30 ಗಂಟೆಗೆ ಸುದ್ದಿ ಬರ್ತದೆ, ಸೌಜನ್ಯ ಎನ್ನೋ ಹುಡುಗಿ ಆ ಮಣ್ಣ ಸಂಕದ ಹತ್ತಿರ ಕೊಲೆಯಾಗಿ ಬಿದ್ದಿರ್ತಾಳೆ. ಕೊಲೆಯಾಗಿ ಬಿದ್ದದ್ದು ನೋಡಿ ಪೊಲೀಸ್ ಇಲಾಖೆಗೂ ಗೊತ್ತಾಗ್ತದೆ. ಅಲ್ಲಿ ಒಬ್ಬ ಆಫೀಸರ್ ಅಂತ ಇದ್ದ ಯೋಗೇಶ್, ಅವನ ತಂಡ ಈ ಕಡೆ ಬರ್ತದೆ ನೋಡಲಿಕ್ಕೆ. ನಾನು ಹೇಳಲೇಬೇಕು, ತಾಯಿಯಂದ್ರಲ್ಲಿ 17 ವರ್ಷದ ಬಾಲಕಿಯ ಶವ ಸಿಕ್ಕಿದ ಕತೆ ಕೇಳಬೇಕು ತಾವೆಲ್ಲರೂ. ಯೂನಿಫಾರ್ಮ್ ಆಗಿ ಹೋಗಿದ್ದವಳ ಮೈ ಮೇಲೆ ಅರೆನಗ್ನತೆ, ಬಟ್ಟೆ ಇರಲಿಲ್ಲ. ತೊಡೆಗಳಲ್ಲಿ ಬೆನ್ನುಗಳಲ್ಲಿ ಗಾಯ ಇತ್ತು. ಎದೆ ಭಾಗದಲ್ಲಿ ಕಚ್ಚಿ ಹಾಕಿದ್ರು. ಮರ್ಮಾಂಗದಲ್ಲಿ ರಕ್ತ ಹರಿತಾ ಇತ್ತು. ಆ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿಸಿ ಕೊಲೆ ಮಾಡಿದ್ರು. ಯಾವ ಜಾಗದಲ್ಲಿ 500 ಜನರು ಸ್ಥಳೀಯರು ಹುಡುಕಿದ್ರ ಆ ದಿವಸ ಸೌಜನ್ಯ ಕಾಣಲಿಲ್ಲ. ಆದರೆ ಮರುದಿವಸ ಸೌಜನ್ಯನ ಅಲ್ಲಿ ಹೆಣ ಸಿಕ್ಕಿತು. ಸಾಮೂಹಿಕ ಅತ್ಯಾಚಾರ ಆದಂತಹ ಆ ಮಗಳ ಹೆಣ ಸಿಕ್ಕಿತು. ಇದು ನೋವಿನ ವಿಷಯ. ತಾವೆಲ್ಲರೂ ಕೇಳ್ತಾ ಇರ್ಬೋದು, ಯಾಕೆ ಈ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳ್ತಾ ಇರ್ಬೋದು. ಇವತ್ತು ನಾನು ಗಡಿನಾಡಿಗೆ ಬಂದಾಗ ತಮ್ಗೆಲ್ರಿಗೂ ನಾವು ಯಾಕೆ ಈ ಹೋರಾಟ ಮಾಡ್ತಾ ಇದ್ದೇವೆ ಎನ್ನುವಂಥ ವಿಷಯವನ್ನು ಹೇಳಬೇಕು. ಇಲ್ಲಿ ದೇವರ ನಾಡು ಅಂತ ಹೇಳ್ಕೊಳ್ತೇವೆ ನಾವು. ನಮ್ಮಲ್ಲಿ ಗ್ರಾಮದಲ್ಲಿ ಧರ್ಮ ಮತ್ತು ನ್ಯಾಯ ಇರುವ ಜಾಗದಲ್ಲಿ ಇಂತಹ ಸಾಮೂಹಿಕ ಅತ್ಯಾಚಾರ ಕೊಲೆ ಆದರೂ ಸಹ 11 ವರ್ಷದಲ್ಲಿ ನಮಗೆ ನ್ಯಾಯ ಸಿಗದು ನೋಡುವಾಗ ಇಲ್ಲಿಗೂ ಅಲ್ಲಿನ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಸತ್ತ ದಿವಸ ಸೌಜನ್ಯನ ಬಾಡಿಯನ್ನು ತಂದು ತರಾತುರಿಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಸ್ತಾರೆ. ಯೋಗೀಶ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೆ, ಯಾವುದೇ ಒಂದು ಪ್ರೊಫೆಷನ್ ವಿಡಿಯೋಗ್ರಾಫರನ್ನು ತರದೆ ಡಾಕ್ಟರ್ ರಶ್ಮಿ ಮತ್ತು ಅದಮ್ ಮುಖಾಂತರ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ಮಾರ್ಟಮ್ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಯಾರ ಒತ್ತಡ ಅಂತ ಗೊತ್ತಿಲ್ಲ, ಕೂಡಲೇ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಮರುದಿವಸ 11 ತಾರೀಕಿಗೆ ಇದೇ ದೇವಸ್ಥಾನದ ಬಾಹುಬಲಿ ಬೆಟ್ಟದಲ್ಲೇ ಯಾವ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವ ವ್ಯಕ್ತಿಯನ್ನು ಅಲ್ಲಿ ಸಂಶಯಾಸ್ಪದವಾಗಿ ಹಿಡಿದುಕೊಟ್ಟು ಇವನೇ ಸೌಜನ್ಯನ ಅತ್ಯಾಚಾರ ಮಾಡಿದು ಅಂತ ಬಿಂಬಿಸ್ತಾರೆ. ಹಿಡಿದುಕೊಟ್ಟವರು ಯಾರೂ ಅಲ್ಲ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಬ್ಬ, ಯಾರು ಸೌಜನ್ಯನ ತಾಯಿ ಪದೇ ಪದೇ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಲ್ಲಿಕ್ ಜೈನ್, ಆಶಿತ್ ಜೈನ್, ಗೋಪಾಲಕೃಷ್ಣ, ಶಿವಪ್ಪ ಮಲೆಕುಡಿಯ, ಕೃಷ್ಣಗೌಡ ಎಂಬವರು 5 ಜನ ಹಿಡಿದುಕೊಡ್ತಾರೆ. ಆ ಯೋಗೀಶ ಇನ್ವೆಸ್ಟಿಗೇಷನ್ ಮಾಡಿ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿಕೊಂಡು ಜೈಲಿಗೆ ಅಡ್ತಾರೆ. ಸೌಜನ್ಯನ ಅಮ್ಮ ಮತ್ತು ಮನೆಯವರು ಎಷ್ಟೋ ಬಡಬಡಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟರು. ಯಾಕೆಂದರೆ ಆ ಸಮಯಕ್ಕೆ ಯಾರು ಅತ್ಯಾಚಾರಿ ಅಂತ ಗೊತ್ತಿರುವುದಿಲ್ಲ. ಆದರೆ ಅವರ ತಂಗಿ ಅಲ್ಲಿ ನಿಂತು ಮಾತಾಡುವವರನ್ನು ನೋಡಿದ್ರು, ಮಲ್ಲಿಕ್ ಜೈನನ್ನು ನೋಡಿದ್ರು, ಕೆಲವರನ್ನು ನೋಡಿದ್ರು, ಸಂಶಯಾಸ್ಪದ ವ್ಯಕ್ತಿಗಳಿದ್ರು. ಊರಿನ ಜನರು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಸೌಜನ್ಯನ ಮಾವ ವಿಠಲ್ ಗೌಡ್ರ ಹೋಟೆಲನ್ನು ಅಲ್ಲಿಂದ ತೆಗೆಸಲಿಕ್ಕೆ ನೋಡಿದ್ದು. ಇದೆಲ್ಲ ನೋಡುವಾಗ ಎಲ್ಲರ ಬಾಯಿಯಿಂದ ಇವರ ಹೆಸರುಗಳು ಬರ್ತಾ ಇತ್ತು. ಇವರಿಗೂ ಗೊತ್ತಾಯಿತು ಈ ಅತ್ಯಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ. ಇಷ್ಟು ಆತುರವಾಗಿ ಪೋಸ್ಟ್ಮಾರ್ಟಮ್ ಮಾಡಿ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೆ ಸಂತೋಷ್ ರಾವನ್ನು ಹಿಡಿದುಕೊಟ್ಟವರನ್ನು ಅದೇ ಸಂಸ್ಥೆಯವರಾಗಿದ್ದರೂ ಸಹ ತನಿಖೆ ಮಾಡದೆ ಅವನನ್ನು ಅಪರಾಧಿ ಅಂತ ಕಳಿಸಿಕೊಡುವಾಗ ಎಲ್ಲರ ಮನಸ್ಸಿಗೆ ಸಂಶಯ ಮೂಡಿತು. ಆ ತಾಯಿ ಪುನಃ 4 ಜನರ ಹೆಸರಾಗಿ ಕಂಪ್ಲೇಂಟ್ ಕೊಟ್ಟರು ಸಹ ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ, ಇದುವರೆಗೆ ಮಾಡಲಿಲ್ಲ. ಹಾಗಾಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದು ಹೇಳಲೇಬೇಕು ನಾನು. ಡಾಕ್ಟರ್ ಅದಮ್ ಅಂತ ರಶ್ಮಿ ಗೈನಕಾಲಜಿಸ್ಟ್ ಈ ಹುಡುಗಿಯ ಪೋಸ್ಟ್ಮಾರ್ಟಮ್ ಮಾಡಿದರು. ಆದರೆ ತಮಗೆಲ್ಲರಿಗೂ ಗೊತ್ತಿರಬೇಕು, ಅತ್ಯಾಚಾರ ಮಾಡಿದಾಗ ಆ ಹುಡುಗಿಯ ವೆಜಿನಲ್ ಸ್ವ್ಯಾಬನ್ನು ತೆಗಿಬೇಕು. ಅದನ್ನು ತೆಗೆದಿಟ್ಟು
ತುಂಬ ದಿವಸಗಳ ನಂತರ ಕಳಿಸಿಕೊಡ್ತಾರೆ. ಯಾಕೆಂದರೆ ಅದಕ್ಕೂ ಒಂದು ಇಷ್ಟು ದಿವಸದೊಳಗೆ ಕಳಿಸ್ಕೊಡ್ಬೇಕು ಅಂತ ಉಂಟು ಟೆಸ್ಟಿಗೆ, ಆದರೆ ಕಳಿಸಿಕೊಡಲಿಲ್ಲ. ಫಂಗಸ್ ಬಂದಿತ್ತು, ಯಾಕೆಂದರೆ ಅದು ಗೊತ್ತಾಗಬಾರ್ದಂತ ಇತ್ತು. ಯಾವುದೇ ಬೆಳಕಿನ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ, ಯಾಕೆಂದರೆ ಅವಳ ಗಂಟಲು 7 ಸೆಂಟಿಮೀಟರ್ ಸೀಳಿತ್ತು. 7 ಸೆಂಟಿಮೀಟರ್ ಅವಳ ಐಡಿಯಲ್ಲಿ ಸೀಳಿತ್ತು. ಆ ಒಳಗೆ ಏನಾಗಿದೆ ಅಂತ ಗೊತ್ತಾಗಲಿಕ್ಕೆ ಪ್ರೊಫೆಷನಲ್ ವಿಡಿಯೋ ಮಾಡಿ ನೋಡಬೇಕಿತ್ತು, ಕ್ಯಾಮರಾ ಇಟ್ಟು ನೋಡಬೇಕಿತ್ತು. ಅದನ್ನು ಮಾಡಲಿಲ್ಲ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ 6 ಗಂಟೆಗೆ ಅವಳ ಹೊಟ್ಟೆಯಲ್ಲಿ ಆಹಾರ ಇದೆ ಅಂತ ಕಂಡು ಬಂತು. ಒತ್ತಡದಲ್ಲಿ ಈ ಒಂದು ಪೋಸ್ಟ್ಮಾರ್ಟಮ್ ಮಾಡಿದೆ ಅಂತ ಡಾಕ್ಟ್ರೇ ಒಪ್ಪಿಕೊಂಡ್ರು. ಪೋಸ್ಟ್ಮಾರ್ಟಮಲ್ಲಿ ಇದನ್ನು ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಡಾಕ್ಟ್ರೇ ಹೇಳಿದರು. ಹಾಗಾಗಿ ಎಲ್ರಿಗೂ ಅಲ್ಲಿ ಗೊತ್ತಾಯಿತು ಇದು ಸಂತೋಷ್ ರಾವ್ ಅಲ್ಲ ಅಂತ. ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಡಾಕ್ಟ್ರೇ ಆ ದಿವಸ ಸಾಮೂಹಿಕ ಅತ್ಯಾಚಾರ ಅಂತ ಹೇಳಿದ್ರು ಸಹ, ಪದೇ ಪದೇ ಕಂಪ್ಲೇಂಟ್ ಕೊಟ್ಟರು ಸಹ ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿ ಸೌಜನ್ಯ ಬಸ್ ಇಳಿಯುವಲ್ಲಿ ತಮಗೆಲ್ಲರಿಗೂ ಗೊತ್ತುಂಟು, ಪ್ರಕೃತಿ ಚಿಕಿತ್ಸಾಲಯ ಅಂತ ಇತ್ತು. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಎಲ್ರಿಗೂ ಗೊತ್ತುಂಟು, ಅಲ್ಲಿ CCTV ಫೂಟೇಜ್ ಇತ್ತು. ಇದೇ ಅಯ್ಯೋ ಯೋಗೇಶ ಕೋರ್ಟಲ್ಲಿ ಹೇಳಿದ CCTV ಇತ್ತು, ಆದರೆ ನಾನು ಫೂಟೇಜ್ ತೆಗಿಲಿಲ್ಲ ಅಂತ ಹೇಳಿದರು. ಯಾಕೆಂದರೆ ಇದು ನಾನು ಹೇಳುವ ಮಾತಲ್ಲ, ಕೋರ್ಟಲ್ಲಿ ಇದೇ ಅಯ್ಯೋ ಯೋಗೇಶ್ ಹೇಳಿದ. ಅಲ್ಲಿ ಮೊಬೈಲ್ ಇದ್ದು ಪವರ್ ಡಂಪ್ ಇತ್ತು, CDR ನಾನು ತೆಗೆದಿದ್ದೆ, ಆದರೆ ನನ್ನ ಉತ್ತರಾಧಿಕಾರಿಗಳಿಗೆ ನಾನು ಕೊಡಲಿಲ್ಲ ಅಂತ ಹೇಳಿದ. ಶ್ವಾನದಳ ಬಂದಿತ್ತು, ಆದರೆ ಮಳೆಯಿಂದಾಗಿ ಆ ನಾಯಿಗಳಿಗೆ ಆಚೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ. ಫಿಂಗರ್ ಪ್ರಿಂಟು ತಗೊಳ್ಳಿಲ್ಲ, ಯಾವುದೂ ಮಾಡದೆ ರಿಪೋರ್ಟ್ ಕೊಟ್ಟ. ಯಾಕೆಂದರೆ ಸೌಜನ್ಯನ ಬ್ಯಾಗ್ ಇತ್ತು, ಅದರೊಳಗೆ ಪುಸ್ತಕಗಳು ಸಿಗಲಿಲ್ಲ, ಬ್ಯಾಗ್ ಒದ್ದೆ ಆಗಲಿಲ್ಲ, ಕೊಡೆ ಇಟ್ಕೊಂಡಿದ್ಲು, ಕೊಡೆ ಇರಲಿಲ್ಲ, ಅವಳ ಚಪ್ಪಲಿ ಇರಲಿಲ್ಲ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದರು, ಜನಾರ್ದನ್ ಅಂತ. ಜನಾರ್ದನ್ ಸೌಜನ್ಯ ಬಸ್ ಇಳಿದು ಹೋಗುವುದನ್ನು ನೋಡಿದ್ರು. ಸೌಜನ್ಯ ಬ್ಯಾಗ್ ಮತ್ತು ಕೊಡೆ ಇಟ್ಕೊಂಡು ಹೋಗಿದ್ಲು. ಇವರು ಹೇಳಿದಾಗೆ ಮಳೆ ಇತ್ತು, ಆದರೆ ಅಲ್ಲಿ ಛತ್ರಿ ಯಾವತ್ತೂ ಸಿಗಲಿಲ್ಲ ಇವರಿಗೆ. ಬ್ಯಾಗು ಒದ್ದೆ ಆಗಬೇಕಿತ್ತು, ಬ್ಯಾಗು ಒದ್ದೆ ಆಗಿರಲಿಲ್ಲ, ಬುಕ್ಕು ಕಾಣಲಿಲ್ಲ, ಅವಳ ಒಳ ಉಡುಪು ಇರಲಿಲ್ಲ. ಅರೆನಗ್ನ ಸ್ಥಿತಿಯಲ್ಲಿದ್ದ ಸೌಜನ್ಯಳ ಒಳ ಉಡುಪು ಇರಲಿಲ್ಲ. ಅವಳೊಟ್ಟಿಗೆ ಅವಳ ಗೆಳತಿ ಜಾಹ್ನವಿ ಅಂತ ಕೋರ್ಟಲ್ಲಿ ಬಂದು ಹೇಳಿದ್ಲು, ಸೌಜನ್ಯನಿಗೆ ನಾನು ಊಟಕ್ಕೆ ಕರೆದೆ, ಆದರೆ ಸೌಜನ್ಯ ಹೇಳಿದ್ಲು ಮನೆಯಲ್ಲಿ ಹೊಸ ಅಕ್ಕಿ ಊಟ ಇದೆ, ಹಾಗಾಗಿ ನಾನಿವತ್ತು ಉಪವಾಸ ಊಟ ಮಾಡಲಿಲ್ಲ ಅಂತ ಹೇಳಿದ್ಲು ಅಂತ. ಇದೇ ಜಾಹ್ನವಿ ಕ್ಲಾಸ್ಮೇಟ್ ಬಂದು ಕೋರ್ಟಲ್ಲಿ ಹೇಳಿದರೆ. ಹಾಗಾಗಿ ನಮಗೂ ಒಂದು ಸಂಶಯ ಮೂಡಿತು, 6 ಗಂಟೆಗೆ ಸೌಜನ್ಯನ ಹೊಟ್ಟೆಯಲ್ಲಿ ಆಹಾರ ಹೇಗೆ ಬಂತು ಅಂತ. ಮಳೆ ಅಂತ ಹೇಳಿದ ಆಫೀಸರ್, ಆದರೆ ಮಳೆ ಇದ್ದರೂ ಸಹ ಶ್ವಾನದಳಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಸಾಮಾನ್ಯ ಜನರು ಎಲ್ಲ ಆ ಕಡೆ ಹೋಗಿದ್ರು, ಫಿಂಗರ್ ಪ್ರಿಂಟು ತೆಗಿಬೋದಿತ್ತು. ಅಷ್ಟು ಮಳೆ ಇತ್ತಿದ್ರೆ ತೋಡು ದಾಟಿ ಆ ಕಡೆ ಸೌಜನ್ಯನನ್ನು ಎತ್ತಿಕೊಂಡು ಹೋಗಬೇಕಾದ್ರೆ ಸೌಜನ್ಯ ಏನು 1 ವರ್ಷದ ಮಗುವಲ್ಲ, ಗೊಂಬೆನೂ ಅಲ್ಲ. ಒಬ್ಬ ಸಂತೋಷ್ ರಾವಿಂದ ಎತ್ತಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿಯೊಟ್ಟಿಗಿದ್ದ ಒಂದು ಮಗುವನ್ನು ಯಾರಾದರೂ ಎತ್ತಿದ್ರೆ ಆ ಮಗು ಅಮ್ಮನನ್ನು ಬಿಟ್ಟು ಕೊಡುವುದಿಲ್ಲ, ಬೊಬ್ಬೆ ಹೊಡಿತದೆ. ಹಾಗಾಗಿ 17 ವರ್ಷದ ಒಂದು ಸೌಜನ್ಯನನ್ನು ಎತ್ತಿಕೊಂಡು ಹೋಗಿ ಸಂತೋಷ್ ರಾವ್ ಒಬ್ಬನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳುವಾಗ ಯಾರೂ ಇದು ಒಪ್ಪುವಂಥದ್ದಲ್ಲ. ಅಲ್ಲಿನ ಶಿವಪ್ಪ ಮಲೆಕುಡಿಯ ರೂಮ್ ಬಾಯ್ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಕೋರ್ಟಲ್ಲಿ. ನನ್ನೊಟ್ಟಿಗೆ ಸಂತೋಷ್ ರಾವನ್ನು ಹಿಡಿದುಕೊಡುವಾಗ ರವಿ ಪೂಜಾರಿ, ಗೋಪಾಲ್ ಕೃಷ್ಣ ಗೌಡ, ಮಲ್ಲಿಕ್ ಜೈನ್, ಆಶಿಕ್ ಜೈನ್ ಎಲ್ಲ ಇದ್ದರು. ಆದರೆ ರವಿ ಪೂಜಾರಿ ಸ್ವಲ್ಪ ದಿವಸದಲ್ಲೇ ಆತ್ಮಹತ್ಯೆ ಮಾಡಿಕೊಂಡ. ಗೋಪಾಲ್ ಕೃಷ್ಣ ಗೌಡ ಹುಷಾರಿಲ್ಲದೆ ಸತ್ತ ಅಂತ ಹೇಳಿದರು. ಯಾಕೆಂದರೆ ಇವರು ಎಲ್ಲ ಬಂದು ಕೋರ್ಟಿಗೆ ಸಾಕ್ಷಿ ಹೇಳಿದರೆ ನಾಳೆ ಸಿಕ್ಕೊಳ್ತಾರಂತ ಗೊತ್ತಿದ್ದು ಇಬ್ಬರು ಸ್ವಲ್ಪ ದಿವಸದಲ್ಲೇ ಸತ್ತರು. ಇದು ಯಾರೂ ಸ್ಟೇಟ್ಮೆಂಟ್ ಕೊಟ್ಟದಲ್ಲ, ಅದೇ ಲಾಡ್ಜಿನ ಈ ಶಿವಪ್ಪ ಮಲೆಕುಡಿಯ ಬಂದು ಕೋರ್ಟಲ್ಲಿ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಸಂತೋಷ್ ರಾವ್ದು DNA ಟೆಸ್ಟ್ ಮಾಡಿದರು. ಸಂತೋಷ್ ರಾವ್ದು DNA ಟೆಸ್ಟ್ ಮಾಡಿದಾಗ ಸಂತೋಷ್ ರಾವ್ನ ಮೈಯಲ್ಲಿ 6 ಕೂದಲು ಸಿಕ್ಕಿತು. ಅದರಲ್ಲಿ ಯಾವುದೇ ಹೆಣ್ಣು ಹುಡುಗಿಯ ಕೂದಲು ಇರಲಿಲ್ಲ, ಎಲ್ಲ ಗಂಡಸರ ಕೂದಲು.
ಸೌಜನ್ಯನ ಮತ್ತು ಸಂತೋಷ್ ರಾವ್ನ ಮೇಲಿದ್ದ ಮಣ್ಣು ಮ್ಯಾಚ್ ಆಗ್ತಾ ಇರಲಿಲ್ಲ. ಡಾಕ್ಟರ್ಸ್ ರಿಪೋರ್ಟ್ ಕೊಟ್ಟಿದ್ರು. ಯಾಕೆಂದರೆ ಸಂತೋಷ್ ರಾವಿಗೆ ಒಂದು ರೋಗ ಇತ್ತು, ಫಿಮೋಸಿಸ್ ಅಂತ. ಆ ರೋಗ ಏನಂದರೆ ಯಾವುದೇ ಒಂದು ಗಂಡಸು ಇಂಟರ್ಕೋಸ್ ಮಾಡಿದರೆ ಅವನಿಗೆ ಆಗೋದಿಲ್ಲ, ತುಂಬ ನೋವಾಗ್ತದೆ. ಒಂದು ವೇಳೆ ಮಾಡಿದರೂ ಅವನ ಮರ್ಮಾಂಗಕ್ಕೆ ಗಾಯ ಆಗ್ತದೆ ಅಂತ ಡಾಕ್ಟ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ 2 ಡಾಕ್ಟ್ರು ಹೇಳಿದರು ಅವನ ಮರ್ಮಾಂಗಕ್ಕೆ ಯಾವುದೇ ಗಾಯ ಇರಲಿಲ್ಲ ಅಂತ. ಹಾಗಾಗಿ ಸಂತೋಷ್ ರಾವಿದ್ದು ಯಾವುದೇ ದಾಖಲೆಗಳಿಲ್ಲದೆ, ಸಾಕ್ಷಿಯ ಕೊರತೆಯಿಂದ ಇಲ್ಲ, ಯಾವುದೇ ಸಾಕ್ಷಿಯ ಆಧಾರ ಇಲ್ಲದೆ ಗೋಲ್ಡನ್ ಅವರಲ್ಲಿ ಸಂತೋಷ್ ರಾವನ್ನು ತನಿಖೆ ಗೋಲ್ಡನ್ ಅವರಲ್ಲಿ ಸಾಕ್ಷ್ಯಗಳನ್ನು ನೋಡ್ತಿದ್ರೆ, ಗೋಲ್ಡನ್ ಅವರ್ ಅಂದರೆ 24 ಗಂಟೆಗಳಲ್ಲಿ ಸರಿಯಾಗಿ ತನಿಖೆ ಮಾಡ್ತಿದ್ರೆ ಇಲ್ಲಿನ ಸಾಕ್ಷ್ಯ ಸಿಕ್ತಿತ್ತು. ಹಾಗಾಗಿ ಸಂತೋಷ್ ರಾವ್ ಯಾವುದೇ ಅಪರಾಧಿ ಅಲ್ಲ. ಸಂತೋಷ್ ರಾವ್ನ ವಿರುದ್ಧ ಯಾವುದೇ ದಾಖಲೆಗಳಿಲ್ಲದೆ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತಾಯಿತು. ಯಾರೂ ಅದನ್ನು ಮಾಡಿದಲ್ಲ. ನಮ್ಮ ವೇದಿಕೆಯಲ್ಲಿ ಕೂತಂತಹ ಮೋಹಿತ್ರವರಿಗೆ ತಾವೆಲ್ಲ ಗೌರವವನ್ನು ಸೂಚಿಸಬೇಕು. ಇವತ್ತು ನಾವೆಲ್ಲ ಹೋರಾಟ ಮುಂದುವರಿಸಿದಾದರೆ 2023ರಲ್ಲಿ 11 ವರ್ಷದಲ್ಲಿ ಕೋರ್ಟಲ್ಲಿದ್ದ ಕೇಸ್ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದ ನಂತರ ಮಹೇಶಣ್ಣನಿಗೆ ಪುನೊಮ್ಮೆ ಹೋರಾಟ ಮಾಡಲಿಕ್ಕೆ ಆ ಸೂತ್ರಧಾರಿ ಬೇರೆ ಯಾರೂ ಅಲ್ಲ, ಮೋಹಿತ್ ವಕೀಲರು ಇರದಿದ್ದರೆ ಸಂತೋಷ್ ರಾವ್ ಅಲ್ಲಿ ಜೈಲಲ್ಲಿ ಕೊಳಿತಿದ್ದ. ಹಾಗಾಗಿ ನಾನೋರ್ವ ತಾಯಿಯಾಗಿ ಸೌಜನ್ಯನ ಹೋರಾಟದಲ್ಲಿ ಯಾಕೆ ಭಾಗಿಯಾಗಿದ್ದೇನಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಓರ್ವ ತಾಯಿ. ಪ್ರತಿಯೊಬ್ಬರು ತಾಯಿಗೆ ಹೆರಿಗೆ ನೋವಂತ ಖಂಡಿತ ಗೊತ್ತು. 9 ತಿಂಗಳು ತನ್ನ ಮಕ್ಕಳನ್ನು ಹೊಟ್ಟೆಯಲ್ಲಿ ಇಟ್ಟು ಆ ಹೆರಿಗೆ ನೋವು ಬಂದಾಗ ಅದರ ಕಷ್ಟ ಗೊತ್ತಿರೋದು ಆ ತಾಯಿಗೆ ಮಾತ್ರ. ಹಾಗಾಗಿ ಆ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗಾಗಿ ಸೌಜನ್ಯನ ತಾಯಿಯೊಟ್ಟಿಗೆ ನಾನು ಖಂಡಿತ ಈ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು, ಇದು ನನ್ನ ಮಗಳು ಅಂತ ಹೇಳಿಕೊಂಡು ಬಂದೆ. ತಾವು ಹೇಳಿದಾಗೆ ನನಗೂ ಹೆಣ್ಮಕ್ಕಳಿಲ್ಲ, ಆದರೆ ಹೆಣ್ಮಕ್ಕಳ ನೋವು ನನಗೆ ಅರ್ಥ ಆಗ್ತದೆ. ನಾನು ಒಬ್ಬಳು ತಾಯಿ, ಚಿಕ್ಕಂದಿನಿಂದ ಬಾಲ್ಯದಿಂದ ನಾನು ಹೆಣ್ಣಾಗಿ ಹುಟ್ಟಿದವಳು. 17 ವರ್ಷದ ಒಂದು ಬಾಲಕಿಗೆ ಈ ರೀತಿ ಸಾಮೂಹಿಕ ಅತ್ಯಾಚಾರ ಆಗ್ತದೆ ಹೇಳುವಾಗ ಆ ಮಗುವಿನ ಕಷ್ಟ ಮಗುವಿಗೆ ಗೊತ್ತಿರ್ತದೆ. ಯಾಕೆಂದರೆ ಅವಳು ಕನ್ಯೆ ಆಗಿದ್ದ ಹುಡುಗಿ. ನಾನು ತಮಗೆ ವೇದಿಕೆಯಲ್ಲಿ ಹೇಳಬೇಕು, ಸೌಜನ್ಯ 17 ವರ್ಷ ಆಗಿದ್ರು ತಾನು ಮೈನೆರೆದದ್ದು ಕೇವಲ ಒಂದೇ ಸಲ. ಆನಂತರ ಸೌಜನ್ಯನಿಗೆ ಮುಟ್ಟಾಗಿರಲಿಲ್ಲ, ಅವಳು ಕನ್ಯೆ ಆಗಿದ್ಲು. ಹಾಗಾಗಿ ಆ ಕನ್ಯೆ ಒಂದು ಶಕ್ತಿ. ಆ ದಿವಸ ಊಟ ಮಾಡದೆ ಉಪವಾಸ ಇದ್ದು ದೈವ ಭಕ್ತಳಾದ ಸೌಜನ್ಯ ದೇವರಿಗೆ ಕೈ ಮುಗ್ದು ಉಪವಾಸ ಇದ್ದು ನಾನು ಊಟಕ್ಕೆ ಬರ್ತೇನಂತ ಹೋದವಳು, ಏನೂ ಗೊತ್ತಿಲ್ಲದವಳು 17 ವರ್ಷದ ಬಾಲಕಿ. ಈ ಒಂದು ಕಾಮುಕರು 4-5 ಜನ ಬಂದು ಆ ಹುಡುಗಿಯನ್ನು ಕೊಂಡೋಗಿ ಅತ್ಯಾಚಾರ ಮಾಡುವಾಗ ಆ ನೋವಲ್ಲಿ ಎಷ್ಟು ಸಲ ಆ ತಾಯಿಯನ್ನು ಕೂಗಿರ್ಬೋದು, ಅಥವಾ ತನ್ನ ಮನೆಯಲ್ಲಿದ್ದ ದೈವಗಳನ್ನು ಎಷ್ಟು ಸಲ ಕರೆದಿರ್ಬೋದು ಅಂತ ತಾವು ಊಹಿಸಬೇಕು. ತಾಯಂದರು ತಮ್ಮ ಮಕ್ಕಳನ್ನು ಯಾವುದೇ ಒಂದು ನೋವಾದಾಗ ಕಣ್ಣಲ್ಲಿ ನೀರು ಬರ್ತದೆ. ಒಂದು ನಿಮಿಷ ಸೌಜನ್ಯನ ಜಾಗದಲ್ಲಿ ತಮ್ಮ ಮಕ್ಕಳ ಮುಖವನ್ನು ಕಲ್ಪಿಸ್ಲಿಕ್ಕೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ಒಂದು ಶವ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನನಗೆ ನೋವನ್ನಿಸ್ತಾ ಉಂಟು. ಕ್ರೂರತನದಲ್ಲಿ ಕಾಮಾಂಧರು ಅತ್ಯಾಚಾರ ಮಾಡಿ ಬಿಸಾಡಿದ್ರು, ಇಷ್ಟು ಹೋರಾಟ ಮಾಡಿದ್ರು ಸಹ, ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದರೂ ಸಹ ಇನ್ನೂ ಸಹ ಕಾಮುಕರ ಅಟ್ಟಹಾಸ ನಿಲ್ಲಿಲ್ಲ. ನಾನು ಹೇಳ್ತಾ ಇದ್ದೇನೆ, ಕಾನೂನಲ್ಲಿ ನಮಗೆ ನ್ಯಾಯ ಸಿಗ್ತದ ಬಿಡ್ತದ ನನಗಂತೂ ಗೊತ್ತಿಲ್ಲ. 100ಕ್ಕೆ 100 ಸಿಗ್ತದೆ. ಯಾಕೆಂದರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆಗಲಿಕ್ಕೆ 11 ವರ್ಷ ನಮ್ಮ ಕಾನೂನಲ್ಲಿ ಹಿಡಿಸ್ತು. ಇನ್ನು
ಮರು ತನಿಖೆ ಆದಲ್ಲಿ ಸೌಜನ್ಯನ ಮನೆಯವರಿಗೆ ನ್ಯಾಯ ಸಿಗಲಿಕ್ಕೆ ಎಷ್ಟು ವರ್ಷ ಹಿಡಿಸ್ತದಂತ ಗೊತ್ತಿಲ್ಲ. ಆದರೂ ಸೌಜನ್ಯನನ್ನು ನಾನು ನನ್ನ ಮನೆಯಲ್ಲಿ ಈಗ ದೇವಿಯಾಗಿ ಪೂಜಿಸ್ತಿದ್ದೇನೆ. ಯಾಕೆಂದರೆ ಆ ಕನ್ಯೆಯಾದ ಹುಡುಗಿ, ಉಪವಾಸ ಇದ್ದ ಹುಡುಗಿ, 17 ವರ್ಷದ ಹುಡುಗಿ ಒಂದು ಶಕ್ತಿಯಾಗಿ ಮೆರೆದಿದ್ದಾಳೆ. ಹಾಗಾಗಿ ನಮಗೆಲ್ಲರಿಗೂ, ಹೋರಾಟಗಾರರಿಗೆ ಆ ಒಂದು ಶಕ್ತಿಯೇ ನಮಗೆ ಬೆಂಬಲ ಹೇಳಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಮುಂದೊಂದು ದಿನ ಸೌಜನ್ಯ ತನಗೆ ಆದ ಅನ್ಯಾಯಕ್ಕೆ ತಾನೇ ನ್ಯಾಯ ತೆಗೆಸ್ತಾಳೆ ಅನ್ನುವ ಆ ಒಂದು ವಿಶ್ವಾಸ ನನಗೆ ಉಂಟು. ನಾನು ಒಂದು ಹೋರಾಟಗಾರ್ತಿ, ಇದು ಸತ್ಯ. ಆದರೆ ನನಗೂ ಕೆಲವೊಮ್ಮೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಏನಾದರೂ ಹೀಗೆ ಆಗ್ತಿದ್ರೆ 11 ವರ್ಷ ಖಂಡಿತ ನಾನು ಕಾಯ್ತಾ ಇರಲಿಲ್ಲ. ಏನೇ ಆಗಲಿ ಮಗಳನ್ನು ಕಳ್ಕೊಂಡ್ರು ನನಗೆ ಇನ್ನೇನು ಬೇಡ, ಇವರನ್ನು ಕೊಚ್ಚಿ ಕೊಲ್ಲುವ ಅಂತ ಆ ರೀತಿ ನನಗೆ ಮನಸ್ಸಿಗೆ ಬಂದದುಂಟು. ಆದರೆ ಆ ಸಹನಾಮೂರ್ತಿ ಸೌಜನ್ಯನ ಅಮ್ಮನನ್ನು ನೋಡುವಾಗ ನಮಗೆ ನೋವಾಗ್ತಾ ಉಂಟು. ಇನ್ನೂ 4 ಮಕ್ಕಳಿದ್ದಾರೆ. ಆ ತಾಯಿ ಅವರಿಗೋಸ್ಕರ ಬದುಕ್ತಾ ಇದ್ದಾಳೆ. 11 ವರ್ಷದಲ್ಲಿ ಸಹನೆಯಿಂದ ಕಾಯ್ತಾ ಇದ್ದಾಳೆ. ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಕಾಯ್ತಾ ಇದ್ದಾಳೆ. ಹಾಗೆ ಆ ತಾಯಿಗೆ ನಾನು ಈ ವೇದಿಕೆಯಲ್ಲಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಣ್ಣನಾಗಿ ನಿಂತ ಮಹೇಶಣ್ಣ 11 ವರ್ಷ ಯಾರಿಗೂ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದದ್ದು 3-4 ತಿಂಗಳಿಂದ ಈ ಹೋರಾಟಕ್ಕೆ. ನಮಗೂ ಇಷ್ಟು ರೋಷ ಬರ್ತಾ ಉಂಟು, ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ. ಆದರೆ ಶಾಂತಮೂರ್ತಿಯಾದ ಸಹನಾಮೂರ್ತಿಯಾಗಿ 11 ವರ್ಷ ಕಾದು ನಮಗೆ ಒಂದು ದಿವಸ ಖಂಡಿತ ನ್ಯಾಯ ಸಿಗ್ತದೆ ಅಂತ ಹೇಳುವ ಆ ಸಹನಾಮೂರ್ತಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ತಮಗೆಲ್ಲ ಗೊತ್ತಿರಬೇಕು, ಕಳೆದ ಆದಿತ್ಯವಾರ ತೊಕ್ಕೊಟ್ಟಿನ ಸಭೆಯಲ್ಲಿ ಹೋರಾಟ ಮಾಡುವಾಗ ತನ್ನ ತಾಯಿಯನ್ನು ಕಳ್ಕೊಂಡ ಸುದ್ದಿ ಬಂದಾಗ ಯಾವುದೇ ಒಂದು ಸಭೆಯನ್ನು ತ್ಯಜಿಸದೆ ಅಲ್ಲಿ ಕೂತಂತಹ ಸಹನಾಮೂರ್ತಿ, ನ್ಯಾಯಮೂರ್ತಿ, ಯಾವುದೇ ತಮ್ಮಣ್ಣ ಹೇಳುವಾಗೆ ಅವನು ಯಾವುದೇ ಕಚ್ಚ ಮತ್ತು ಪೇಟ ಹಾಕಿಕೊಂಡು ಛದ್ಮವೇಷ ಮಾಡಲಿಕ್ಕೆ ಹೊರಟರು ಈ ನ್ಯಾಯಮೂರ್ತಿಯ ಮುಂದೆ, ಈ ಸಹನಾಮೂರ್ತಿಯ ಮುಂದೆ ಅವರ ಕಾಲಿನ ಧೂಳಿಗೂ ನೀನು ಸಮ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಲಿನ ಧೂಳಿಗೂ ನೀನು ಸಮ ಅಲ್ಲ. 11 ವರ್ಷ ತನ್ನ ಗಂಡನ ಜೊತೆ ಹೋರಾಟಕ್ಕೆ ನಿಂತ ಅವರ ಧರ್ಮಪತ್ನಿಯನ್ನು ನಾನೊಂದು ತಾಯಿಯಾಗಿ ನೆನಪಿಸಲಿಕ್ಕೆ ಬೇಕು. ತನ್ನ ಮಕ್ಕಳು ಚಿಕ್ಕದಿದ್ರು ಸೌಜನ್ಯನ ಹೋರಾಟದಲ್ಲಿ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತ ಆ ತಾಯಿಯನ್ನು ನಾವು ಸ್ಮರಿಸಬೇಕು. ಹಾಗಾಗಿ ಈ ಕಚ್ಚವನ ಒಟ್ಟಿಗೆ ಇಂಥ ಧರ್ಮಪತ್ನಿ ಇವತ್ತು ನೇರ ಹೇಳಬೇಕು. ತನ್ನ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಆದ್ರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡದ ಆ ತಾಯಿ ಖಂಡಿತ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ಅವರಿಗೆ ಮಾತ್ರ ಮಾತಾಡ್ತಾ ಇದ್ದೆವು. ಆದರೆ ಈಗ ಭಾರಿ ನೋವಲ್ಲಿ ನಾನು ಹೇಳಬೇಕು, ಸೌಜನ್ಯನ ತಾಯಿಗೆ ಮಾತಾಡುವಾಗ, ಮಹೇಶಣ್ಣನ ಮಗಳಿಗೆ ಮಾತಾಡುವಾಗ, ನನಗೂ ಮಾತಾಡುವಾಗ ನಾವು ಯಾರೂ ಮಾತಾಡಲಿಲ್ಲ. ಆದರೂ ಈಗ ಸಹ ಇಷ್ಟೆಲ್ಲ ಅನ್ಯಾಯ ಆದಾಗ ಆ ತಾಯಿ ಮಾತಾಡೋದಿಲ್ಲ ಅಂತ ಹೇಳುವಾಗ ನಮಗೂ ನೋವಾಗ್ತಾ ಉಂಟು. ನಮ್ಮ ಹೋರಾಟಗಾರರಲ್ಲಿ ಹಲವರು ಹೆಣ್ಮಕ್ಕಳು ನಮ್ಮೊಟ್ಟಿಗೆ ಸೇರಿಕೊಂಡು ಹೋರಾಟ ಮಾಡಿಕೊಂಡು ತಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಒಂದು ದಿನ ಒಂದಂತೂ ಸತ್ಯ, ನಾನು ಮೊನ್ನೆ ಹೇಳಿದೆ, ಈ ಹೋರಾಟದಲ್ಲಿ ಗಂಡಸರು ನಮ್ಮ ಬೆನ್ನ ಹಿಂದೆ ನಿಂತರೆ ಸಾಕು, ಸೌಜನ್ಯನ ಅಮ್ಮ ಮತ್ತು ಸೌಜನ್ಯನ ಮನೆ ಹೆಂಗಸರು ಮತ್ತೆ ಹೋರಾಟ ಮಾಡುವ ವೀರ ರಾಣಿಯರಂತ ಕೆಲವು ಹೆಂಗಸರು ನಮ್ಮೊಟ್ಟಿಗಿದ್ದಾರೆ, ನಾವು ಸಾಕು ನಿಮ್ಮನ್ನು ಹೇಳ್ಕೊಂಡು ಬರಲಿಕ್ಕೆ ಆ ಜಾಗದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ನೋವಾಗ್ತಾ ಉಂಟು. ಪದೇ ಪದೇ ಹೋರಾಟಗಾರರ ಮೇಲೆ ತೇಜೋವಧೆ ಮಾಡಿಕೊಂಡು ಕೇಸ್ ಹಾಕ್ಕೊಂಡು ನೀವು ನಮ್ಮನ್ನು ಹತ್ತಿಕ್ಕಲಿಕ್ಕೆ ನೋಡ್ತೀರಾ. ಆದರೆ ನಮ್ಮ ಸಹನೆಗೂ ಒಂದು ತಾಳ್ಮೆಗೂ ಒಂದು ಲಿಮಿಟ್ ಅಂತ ಉಂಟು. ಹಾಗಾಗಿ ನೀವು ಲಕ್ಷಗಟ್ಟಲೆ ಜನರಿಗೆ ಸಾಮೂಹಿಕ ವಿವಾಹ ಮಾಡಿದ್ರು ನಿಮ್ಮ ಕುಟುಂಬದ ವಿವಾಹವನ್ನು, ನಿಮ್ಮ ಕುಟುಂಬದ ಆದಂತಹ ತೊಂದರೆಯನ್ನು ನಿಮ್ಮಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಆ ಮಂಜುನಾಥ ನಿಮಗೂ ಖಂಡಿತ ಒಲಿದಿಲ್ಲ. ನೀವು ಎಷ್ಟೋ ಲಕ್ಷಗಟ್ಟಲೆ ಯಾವುದೇ ಸಾಮೂಹಿಕ ಮದುವೆ ಮಾಡಿದ್ರು ನಿಮ್ಮ ಕುಟುಂಬದ ರಕ್ಷಣೆ ನಾನು ಹೇಳಲೇಬೇಕು. ಅರ್ಥ ಮಾಡ್ಕೊಳ್ಳಿ. ನೀವು ಮಂಜುನಾಥ ನಿಮಗೆ ಕೈ ಹಿಡಿಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಭಾರಿ ನೋವಾಗೋದು.
ಜೂನ್ ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಬಂದೆವು. ಜೂನ್ ತಿಂಗಳಿಂದ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಅದನ್ನ ಆ ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲ ಪಕ್ಷದ ಷಂಡ ರಾಜಕಾರಣಿಗಳು ಇದುವರೆಗೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ. ಯಾಕೆಂದರೆ ಅವರ ಮನಸ್ಸಲ್ಲಿ ಇರ್ಬೋದು, ಬೊಬ್ಬೆ ಹಾಕ್ತಾ ಇರಲಿ, ಸ್ವಲ್ಪ ದಿವಸದಲ್ಲಿ ಚುನಾವಣೆ ಬರ್ತದೆ, ನೀತಿ ಸಂಹಿತೆ ಆಗ್ತದೆ, ನೀತಿ ಸಂಹಿತೆ ಬಂದ ನಂತರ ಯಾವುದೇ ಹೋರಾಟ ಮಾಡಲಿಕ್ಕೆ ಇಲ್ಲ, ನಾವು ಪೊಲೀಸ್ ಇಲಾಖೆ ಮುಖಾಂತರ ಈ ಸಭೆಯನ್ನು ನಿಲ್ಲಿಸಬಹುದು ಅಂತ ಅವರ ತಲೆಯಲ್ಲಿ ಇರ್ಬೋದು. ಈ ವೇದಿಕೆ ಮುಖಾಂತರ ಷಂಡ ರಾಜಕಾರಣಿಗಳಿಗೆ ನಾನು ಹೇಳ್ತಾ ಇದ್ದೇನೆ, ಲೋಕಸಭಾ ಚುನಾವಣೆಯ ಒಳಗೆ ಸೌಜನ್ಯಳ ಅತ್ಯಾಚಾರಕ್ಕೆ ನ್ಯಾಯ ತೆಗೆಸಿ ಕೊಡದೆ ಇದ್ದಲ್ಲೇ ನಿಮ್ಮನ್ನು ಯಾವುದೇ ರಾಜಕೀಯ ಸಭೆ ನಾವು ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ. ಒಂದು ವೇಳೆ ನಮ್ಮ ಸಭೆಗೆ ನೀವು ಪರ್ಮಿಷನ್ ಕೊಡದಿದ್ರೆ ನಾವಂತೂ ಖಂಡಿತ ಸಭೆ ಮಾಡ್ತೇವೆ. ತಾಕತ್ತಿದ್ರೆ ನೀವು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಸಭೆಯನ್ನು ನಿಲ್ಲಿಸಲಿಕ್ಕೆ ನೋಡಿ, ನಾವು ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದರೆ ಅದನ್ನ ಇಟ್ಕೊಂಡು ನೀವು ಮಾಡಬೇಡಿ. ನಾವು ಕಾನೂನು ಮುಖಾಂತರ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋಗ್ತಾ ಇದ್ದೇವೆ. ಎಕ್ಯುಟಲ್ ಕಮಿಟಿ ರಚನೆಗೂ ಬಂದರು, ಡಿಸೆಂಬರಲ್ಲಿ ಪತ್ರ ಬಂದರು, ಯಾರೂ ಮುಂದೆ ಹೋಗ್ತಾ ಇಲ್ಲ. 2 ಸಲ ನಾವು ಹೋಗಿ ಒಂದು ತಂಡ ಭೇಟಿ ಮಾಡಿದೆವು. ಒಳ್ಳೆ ಐ ಜಿ ಪಿ ಇದ್ರು, ಅಮಿತ್ ಸಿಂಗ್ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಚುನಾವಣೆಗೋಸ್ಕರ ಏನು ಅವರನ್ನು ನಾವು ಮಧ್ಯಾಹ್ನ ಮನವಿ ಕೊಟ್ಟು ಬಂದೆವು, ರಾತ್ರಿ ಅವರದ್ದು ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಅದಕ್ಕೆಂತ ಹೇಳೋದಿಲ್ಲ, ಆದರೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಅಮಿತ್ ಸಿಂಗ್ ಅಂತ IGP ನಮಗೆ ಬೇಕು. ಯಾವುದೇ ದೊಡ್ಡ ನಾಯಕನನ್ನು ಕೇರ್ ಮಾಡದ IGP. ಮೊದಲು ನಾವು ಅವರನ್ನು ASP ಆದಾಗ ನೋಡಿದವರು. ಹಾಗಾಗಿ ನಾನು ರಾಜಕಾರಣಿಗಳಲ್ಲಿ ಹೇಳ್ತಾ ಇದ್ದೇನೆ, ನೀವು ಯಾರನ್ನು ಯಾವ ರೀತಿ ಬೇಕಾದರೂ ಟ್ರಾನ್ಸ್ಫರ್ ಮಾಡಿಕೊಳ್ಳಿ, ಆದರೆ ನಾವಂತೂ ಈ ಹೋರಾಟದಲ್ಲಿ ಕೈ ಬಿಡುವುದಿಲ್ಲ. ಒಂದು ವೇಳೆ ನೀವು ಪೊಲೀಸ್ ಇಲಾಖೆಗಳ ಮೂಲಕ ನಮ್ಮನ್ನು ಹದ್ದುಬಸ್ತಲ್ಲಿ ಇಡಲಿಕ್ಕೆ ನೋಡಿದರೆ, ನಾನು ಗೃಹ ಮಂತ್ರಿಗಳಲ್ಲಿ ನೇರ ಹೇಳ್ತೇನೆ, ಮುಗಿದ ಅಧ್ಯಾಯ ಅಂತ ಹೇಳಿದ ನೀವು, ನಾವು ಒಂದು ದಿನ ಮುಗಿದ ಅಧ್ಯಾಯವನ್ನು ಓಪನ್ ಮಾಡ್ತಿದ್ದೇವೆ, ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೃಹ ಮಂತ್ರಿಗಳಲ್ಲಿ 2 ರಾಜಕೀಯ ಪಕ್ಷಗಳು ಸುಮ್ಮನೆ ಕೂತು ನಾಟಕ ನೋಡ್ತಾ ಇದ್ದೀರಿ. ಮೊದಲು ನಮಗೆ ತೇಜೋವಧೆ ಆಯಿತು, ಈಗ ತೇಜೋವಧೆ ಅಲ್ಲ, ಎಲ್ಲರನ್ನು ಹಣ ಕೊಟ್ಟುಕೊಂಡು ಪರ್ಚೇಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾರು ಹಣ ಕೊಟ್ಟುಕೊಂಡು ಪರ್ಚೇಸ್ ಮಾಡ್ಬೋದು, ಆದರೆ ಈ ಹೋರಾಟಗಾರರನ್ನಂತೂ ಖಂಡಿತ ನಿಮಗೆ ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮದು ವಿಶ್ವ ಹಿಂದೂ ಪರಿಷತ್ ಉಂಟು ಸಂಘಟನೆಯಲ್ಲಿ. ನಾನು ಹೇಳಲೇಬೇಕು, ಕದ್ರಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಮೊದಲು ನಾನು ಕರೆ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ನವರಿಗೆ, ನೀವು ಕಾರ್ಯಕ್ರಮ ಮಾಡಿದಲ್ಲೇ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಅಂತ ಹೇಳುವಾಗ ಅದರ ಅಧ್ಯಕ್ಷರು ನನ್ನ ಹತ್ರ ಹೇಳಿದರು, ಜಿಲ್ಲಾಧ್ಯಕ್ಷರು ಪ್ರಸನ್ನಕ್ಕ, ನಾವು ಆ ಗ್ರಾಮದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನಮಗೆ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಉಂಟು, ಆ ನಂತರ ನಿಮಗೆ ಉತ್ತರ ಕೊಡ್ತೇವೆ, ನಾವೇ ಸಭೆ ಮಾಡ್ತೇವೆ ಅಂತ ಹೇಳಿದವರು ಮತ್ತೆ ಕರೆ ಮಾಡಲಿಲ್ಲ. ಆದರೆ ಆಗಸ್ಟ್ 3ಕ್ಕೆ ವಿಶ್ವ ಹಿಂದೂ ಪರಿಷತ್ನ ಒಬ್ಬರು ನಾಯಕರು ಪುರಾಣಿಕರು ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ದೇವಸ್ಥಾನದ ಬಗ್ಗೆ ಯಾರು ಮಾತಾಡಬಾರ್ದು, ಮುತ್ತಿಗೆ ಹಾಕ್ತಾರಂತ ಹೇಳ್ತಿದ್ದಾರೆ, ಅದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ, ಸೌಜನ್ಯಳ ನ್ಯಾಯಕ್ಕಾಗಿ ಖಂಡಿತ ನಾವು ಬೆಂಬಲ ಕೊಡ್ತೇವೆ, ಆದರೆ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವುದಂತ ಹೇಳುವಾಗ ನಾವು ಅದರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕು ಅಂತ ಅಲ್ಲಿ ಅರ್ಧ ಗಂಟೆಗಾಲ ಮಾತಾಡಿದರು. ನಾನು ಹಿರಿಯರಾದ ಪುರಾಣಿಕರಲ್ಲಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿಯುತ ಒಬ್ಬ ನಾಯಕ ನೀವು ಒಂದು ಶಿಕ್ಷಣ ಸಂಸ್ಥೆಯನ್ನು ಇಟ್ಟವರು. ಒಂದು ವೇಳೆ SDM ಅಲ್ಲಿ ಆದಂತಹ ಘಟನೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆಗಿದ್ರೆ ಈ ರೀತಿ ನೀವು ಕೈಕಟ್ಟಿಕೊಂಡು ಕೂತ್ಕೊಳ್ತೀರಾ? ಸೌಜನ್ಯನ ನ್ಯಾಯ ಖಂಡಿತ ನಿಮ್ಮಿಂದ ತೆಗೆಸಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಅದಂತೂ ನನಗೆ ಗೊತ್ತು. ಯಾಕೆಂದರೆ 2 ರಾಜಕೀಯ ಪಕ್ಷಗಳು ಆ ಕಚ್ಚೇವನ ಕಾಲು ಹಿಡ್ದು ನೀರು ಕುಡ್ದು ಚುನಾವಣೆಗೋಸ್ಕರ ಹಣ ಹಿಡ್ಕೊಂಡು ಬರುವವರು ನೀವು ಮಾತಾಡೋದಿಲ್ಲ ಅಂತ ನನಗೆ ಗೊತ್ತು. ಆದರೆ ಸೌಜನ್ಯನ ವಿಷಯಕ್ಕೆ ನೀವು ಯಾರೂ ಬರುವುದು ಬೇಡ, ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಾಗ ನೀವು ಬರುವುದು ಬೇಡ. ನ್ಯಾಯ ಸಿಕ್ಕದಿದ್ರೆ ತಾಯಿಯಾಗಿ ನಾನು ಹೇಳ್ತೇನೆ, ದೇವಸ್ಥಾನದ ಮೇಲೆ ನಮಗೆ ಏನೂ ಇಲ್ಲ, ದೇವಸ್ಥಾನದ ಒಳಗೆ ಕೂತು ದೇವರನ್ನು ಮುಂದೆ ಹಾಕಿಕೊಂಡು ಡಬ್ಬದ ಹಣದಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ನಿಮಗೆ ಎಂಜಲು ಹಣ ಕೊಡುವವರನ್ನು ನೀವು ರಕ್ಷಿಸುವುದಾದ್ರೆ ತಾಯಿಯಂದ್ರು ಮುಂದೊಂದು ದಿನ ಅವರನ್ನು ಹೇಳ್ಕೊಂಡು ಬರಲಿಕ್ಕೆ ನಾವು ರೆಡಿ ಇದ್ದೇವೆ, ಅದಂತೂ ಸತ್ಯ. ನೀವು ಬೇದ್ರೆ ಕೇಸ್ ಹಾಕಿ. ಪುರಾಣಿಕರೇ, ನಿಮ್ಮ ಹತ್ರ ನಾನು ಕೇಳ್ಕೊಳ್ತೇನೆ,
ಸೌಜನ್ಯ ವಿಷಯದಲ್ಲಿ ನೀವು ಹೇಳ್ಬೋದು CBIಗೆ ಹೋಗಿದೆ, ಮರು ತನಿಖೆ ಹೋಗ್ತದೆ, ಕಾನೂನು ಮುಖಾಂತರ ಹೋರಾಟ ಮಾಡಿ ಅಂತ ನೀವು ಹೇಳ್ಬೋದು. ಆದರೆ ಮೊನ್ನೆ ತಾನೇ ನಾವು ಕೆಲವು ಸಾಕ್ಷಿಗಳನ್ನು ಮುಂದೆ ಹಾಕಿದ್ದೇವೆ, ಕೆಲವು ಸಾಕ್ಷಿಗಳನ್ನು ತಮಗೆ ತೋರಿಸಿದ್ದೇವೆ. ಮಾವುತನ ಕೇಸಲ್ಲಿ ಮಾವುತನ ಮಕ್ಕಳು ಹೋಗಿ IGPಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾಕ್ಷಿ ಉಂಟು. ತಾಕತ್ತಿದ್ರೆ ಬನ್ನಿ, ನಾನು ನಿಮ್ಮೊಟ್ಟಿಗೆ ಉಗ್ರ ಹೋರಾಟಕ್ಕೆ ಸೇರ್ಪಡ್ತೇನೆ. ಇದ್ರ ಒಟ್ಟಿಗೆ ನೀವು ಮುಂದಾಳೋತ್ತ ತೆಗೆದ್ರೆ, ಪುರಾಣಿಕರೇ ಇದರ ಮುಂದಾಳೋತ್ತ ನೀವು ತೆಗೆದ್ರೆ ನಾವು ಹೋರಾಟಗಾರರೆಲ್ಲ ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ನಾನು ದೇವರ ನಾಡು ಅಂತ ಹೇಳ್ಕೊಳ್ಳುವ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಪ್ರತಿ ವೇದಿಕೆಯಲ್ಲಿ ನಾನು ಕೇಳ್ತಾ ಇದ್ದೇನೆ, ನಮ್ಮ ಸೌಜನ್ಯನ ಹೋರಾಟಕ್ಕೆ ಕೈ ಹಿಡಿದದ್ದು ನಮ್ಮ ಪ್ರಾರ್ಥನೆಗಳು. ಪ್ರತಿ ದೇವಸ್ಥಾನ ದೇವರುಗಳ ಪ್ರಾರ್ಥನೆಯಿಂದ ಸೌಜನ್ಯನ ಹೋರಾಟಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನಾನು ವಿನಂತಿ ಮಾಡ್ತಿದ್ದೇನೆ, ಪ್ರತಿಯೊಬ್ಬರು ಬೆಳಿಗ್ಗೆ ಮತ್ತು ಸಂಜೆ ದೀಪ ಇಡುವಾಗ ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ, ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ. ಆ ದೀಪ ಇಡುವಾಗ ಆ ಮಗುವಿಗೋಸ್ಕರ ಒಂದು ಪ್ರಾರ್ಥನೆ ಬರಲಿ, ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ. ಯಾಕೆಂದರೆ ಪ್ರತಿ ವೇದಿಕೆಯಲ್ಲಿ ತಮ್ಮಣ್ಣ ಹೇಳ್ತಾ ಇದ್ದಾರೆ, ನ್ಯಾಯದ್ದು ಕಾನೂನು ರೀತಿಯಲ್ಲಿ ಒಂದು ರೀತಿಯಾದರೆ ಧರ್ಮದ್ದು 12 ವರ್ಷದಲ್ಲಿ ಖಂಡಿತ ನ್ಯಾಯ ಸಿಗ್ತದೆ. ಯಾಕೆಂದರೆ 2012ರಲ್ಲಿ ಆಗಿದೆ, 2024ರಲ್ಲಿ ಅಂತೂ ಖಂಡಿತ ನ್ಯಾಯ ಸಿಗ್ತದೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ದರೆ ಈ ವರ್ಷ 2024ರ ಒಳಗೆ ಆ ನ್ಯಾಯವನ್ನು ನಾವೆಲ್ಲರೂ ಸೇರಿ ಕಸಿದುಕೊಳ್ತೇವೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಇಷ್ಟಪಟ್ಟು, ನಾನೇನಾದರೂ ತಮ್ಮ ನಾಡಲ್ಲಿ ಬಂದು ಹೆಚ್ಚಾಗಿ ಏನು ಮಾತಾಡಿದರೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಧನ್ಯವಾದಗಳು. ಇದೀಗ ನ್ಯಾಯವಾದಿ ಮೋಹಿತ್ ರವರು ಪ್ರಕರಣದ ಬಗ್ಗೆ ಎಳೆಯಾಗಿ ವಿಮರ್ಶಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ವೇದಿಕೆ ಮೇಲೆ ಇರುವಂಥ ಸೌಜನ್ಯ ತಾಯಿ ಕುಸುಮಾವತಿ ಅವರೇ, ಮಹೇಶಣ್ಣವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಊರಿನ ಸೌಜನ್ಯ ನ್ಯಾಯಪರ ಹೋರಾಟಗಾರರೇ, ಬಹುಶಃ ಎಲ್ಲ ವೇದಿಕೆಯಲ್ಲಿ ನನಗೆ ಫಸ್ಟ್ ಬರ್ತಿತ್ತು. ಇವತ್ತು ಪ್ರಸನ್ನಕ್ಕ ಫಸ್ಟ್ ಬಂದರು, ಅದರ ವಿಷಯ ಫಸ್ಟಿಗೆ ತಲುಪಿಸಿಬಿಟ್ರು. ನಾನು ಹೇಳೋದನ್ನು ಅವರು ಹೇಳಿಬಿಟ್ರು. ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ ಅವರು, ಯಾವೆಲ್ಲ ಕಾರಣದಿಂದ ಸಂತೋಷ್ ರಾವ್ ನಿರಪರಾಧಿ ಆಗಿದ್ದಾನೆ ಅಂತೇಳಿ. ಅದನ್ನು ಬಿಟ್ಟು ಈಗ ಮುಂದಿನ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ನಾವು ಏನು ಮಾಡ್ಬೋದು ಅಂತ. ಇತ್ತೀಚೆಗೆ ಒಂದು 3-4 ದಿನಗಳಿಂದ ನಿಮಗೆ ವಾಟ್ಸಪ್ಪು ಸಂದೇಶಗಳು ಕೆಲವೊಂದು ಯೂಟ್ಯೂಬಲ್ಲೆಲ್ಲ ಬರ್ತಾ ಇರ್ಬೋದು. ನೋಟಿಸ್ ಆಗಿದೆ, ಸಂತೋಷ್ ರಾವ್ಗೆ ಹೈಕೋರ್ಟಿಂದ ನೋಟಿಸ್ ಆಗಿದೆ, ಅವನನ್ನು ಇನ್ನೂ ಆರೋಪಿಯನ್ನಾಗಿ ಮಾಡ್ತಾರೆ, ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತ. ಬಹುಶಃ ನಾವು ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಹೇಳ್ತಿದ್ದೇವೆ, ಇಷ್ಟು ದೊಡ್ಡ ಸಭೆಗಳೆಲ್ಲ ಆಗ್ತಾ ಇದೆ, ಯಾವುದೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದಿಲ್ಲ. ಯಾವಾಗ ಅಪೀಲ್ ಫೈಲ್ ಮಾಡ್ತಾರೋ ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನಿದೆ ಅವರ ಪ್ರೈಮ್ ನ್ಯೂಸ್ಗಳಲ್ಲೆಲ್ಲ ಬಂದುಬಿಡ್ತದೆ. ಅಂದರೆ ಯಾರಿಗೂ ಸತ್ಯದ ಅನಾವರಣ ಆಗುವುದು ಅವಶ್ಯಕತೆ ಇಲ್ಲ ಅಂತ, ಯಾರಿಗೂ ಸತ್ಯ ಬೇಡ. CBIನವರು ಯಾಕೆ ಅಪೀಲು ಮಾಡಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಯಾರ ಮೇಲೆ ಯಾರ ಒತ್ತಡ, ಯಾಕಾಗಿ ಫೈಲ್ ಆಯಿತು, ಯಾಕಾಗಿ ಡಿಲೇ ಮೇಲೆ ಫೈಲ್ ಆಯಿತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಷಯನೇ. ಬಹುಶಃ ನವೆಂಬರ್ ತಿಂಗಳಲ್ಲಿ CBIನವರು ಅಪೀಲ್ ಫೈಲ್ ಮಾಡಿದ್ದಾರೆ. ದಿನೇಶ್ ಗಾಣಿಗರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನವೆಂಬರ್ ತಿಂಗಳಲ್ಲಿ ಫೈಲ್ ಆದಂಥ ಅಪೀಲು
ಜನವರಿ 31ಗೆ ಬೆಂಚ್ ಮುಂದೆ ಬಂದಿದೆ, ಅಂದರೆ 3 ತಿಂಗಳು ಬಿಟ್ಟು. ನಾನು ಒಂದು ಸಾರಿ ಕುಡ್ಲ ರ್ಯಾಂಪೇಜ್ ಅವರಿಗೆ ಎಂಟ್ರಿ ಕೊಡುವಾಗಲೂ ಹೇಳಿದ್ದೆ, ನಿಮಗೆ CBIನವರಿಗೆ ಇಚ್ಛಾಶಕ್ತಿ ಇದ್ದರೆ 6 ತಿಂಗಳೊಳಗಡೆ ಕೇಸ್ ಮುಗಿಸ್ಕೊಡಿ. ನೀವು ಅಪೀಲ್ ಹೋಗಿದ್ದೀರಿ, ನಿಮ್ಮ ಹಕ್ಕು, ನೀವು ಹಾಕಿದ್ದೀರಿ, ರೈಟ್ಸ್ ಇದೆ, ಹಾಕಿ ತೊಂದರೆ ಇಲ್ಲ, 6 ತಿಂಗಳಲ್ಲಿ ಮುಗಿಸ್ಕೊಡಿ. ಆದರೆ ಫಸ್ಟ್ ಹಿಯರಿಂಗ್ ಬಂದಿರೋದೇ 3 ತಿಂಗಳು ಬಿಟ್ಟು. ನೋಟಿಸ್ ಆದ ತಕ್ಷಣ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಸಂತೋಷ್ ರಾವ್ ಈ ಸಾರಿ ಒಳಗಡೆ ಹೋಗ್ತಾನೆ, ಹೈಕೋರ್ಟ್ಗೆ ಬಂದಾಯಿತು, ನೋಟಿಸ್ ಆಯಿತು, ಅವನನ್ನು ಜೈಲಿಗೆ ಹಾಕಿಯೂ ಆಯಿತು. ಅವನಿಗೆ ಇನ್ನೂ ನೋಟಿಸ್ ಸರ್ವ್ ಆಗಿಲ್ಲ. ನೋಟಿಸ್ ಅನ್ನುವಂಥದ್ದು ಯಾವುದೇ ಅಪೀಲುಗಳಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ ಇರುವಂಥದ್ದು, ಅದು ನೈಜವಾಗಿ ಆಗುವಂಥ ಸಂಗತಿಗಳು. ಯಾವುದೇ ಅಪೀಲು ಫೈಲ್ ಮಾಡಿದ ತಕ್ಷಣ ಅದರಲ್ಲಿ ನೋಟಿಸ್ ಆಗದೆ ಯಾವುದೇ ಅಪೀಲನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಪ್ರಕ್ರಿಯೆ ಹೈಕೋರ್ಟಿಂದ ಆಗಿದೆ, ಅದು ನಮಗೆ ಫೇವರ್ ಆಗಿದೆ. ಯಾಕೆಂದರೆ ಅದು ಬರಬೇಕು ಕೋರ್ಟ್ಗೆ, ಬಂದರೆ ನಮಗೆ ಆಗುವಂಥದ್ದು. ನಮಗೆ ಸ್ವಲ್ಪ ಡಿಲೇ ಆಯಿತು ಅಂತ ಬಿಟ್ಟರೆ ನೋಟಿಸ್ ಆಗೋದ್ರಲ್ಲಿ ನಮಗೇನು ತೊಂದರೆ ಏನಿಲ್ಲ. ಅದರಲ್ಲಿ ನೋಟಿಸ್ ಆಗಲೇಬೇಕು, ಅದು ಹಿಯರ್ ಆಗಲೇಬೇಕು, ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಗಲೇಬೇಕು. ಆದ್ದರಿಂದ ಈ ನೋಟಿಸಿಗೆ ನಾವೇನು ಹೆದರ್ಕೊಳ್ಳುವಂಥದ್ದು ಏನಿಲ್ಲ, ಅದು ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ. ನೋಟಿಸ್ ಸರ್ವ್ ಆದಮೇಲೆ ಯಾವಾಗ ಬರೋದು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗ್ತದೆ ಅಷ್ಟೇ, ಬಿಟ್ಟರೆ ನೋಟಿಸಿಗೆ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಏನಿಲ್ಲ. ಇನ್ನು ಸಂತೋಷ್ ರಾವ್ ಬಗ್ಗೆ ಜಜ್ಮೆಂಟಲ್ಲಿ ಹೇಳಿರುವಂಥದ್ದು, ಈವಾಗಲೇ ಎಕ್ವಿಟಲ್ ಕಮಿಟಿ ಆಗಿದೆ. ಎಕ್ವಿಟಲ್ ಕಮಿಟಿ ಬಹುಶಃ ಯಾರಿಗೂ ಎಕ್ವಿಟಲ್ ಕಮಿಟಿ ಇದೆ ಅನ್ನುವಂಥ ಬಗ್ಗೆ ನಾಲೆಜು ಕೂಡ ಇರಲಿಲ್ಲ, ಕೆಲವೊಂದು ಪೊಲೀಸ್ ಆಫೀಸರ್ಗಳಿಗೂ ಇರಲಿಲ್ಲ. ಈ ಸೌಜನ್ಯ ಜಜ್ಮೆಂಟ್ ಬಂದ ನಂತರನೇ ಎಕ್ವಿಟಲ್ ಕಮಿಟಿಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎಕ್ವಿಟಲ್ ಕಮಿಟಿ ಮುಂದೆ ರೆಕಾರ್ಡ್ ಪ್ಲೇಸ್ ಮಾಡಿದರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ಆಗತ್ತೆ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂಥ ಒಂದು ವಿಷಯ ಆಗಿದೆ ಇದು. ಬಸ್ ಜಜ್ಮೆಂಟಲ್ಲಿ ಎಲ್ಲಿರುವಂಥ ಪ್ರಕಾರನೇ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಅಂತ. ಈ ಅಕ್ಯೂಸ್ಡ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ, ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಇದೆ. ಸುಮಾರು ಕೇಸುಗಳು ನಾನು ನಡೆಸಿದ್ದೀನಿ, ಕೆಲವೊಂದು ಸರಿ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ. ಯಾವುದೇ ಕೇಸಲ್ಲಿ ಕೂಡ ನಾವು ಸುಮಾರು ಕೇಸಲ್ಲಿ ಎಕ್ವಿಟಲ್ ತಗೋತೀವಿ. ಎಕ್ವಿಟಲ್ ತಗೊಂಡಾಗ ಅದರಲ್ಲಿ ಎಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಅಂತ ಎಲ್ಲಿಯೂ ಬರೆಯೋದಿಲ್ಲ, ಯಾಕೆಂದರೆ ಸಾಕ್ಷಿಯಾದ ಕೊರತೆಯಿಂದ ಈ ಕೇಸನ್ನು ಬಿಡುಗಡೆ ಆಗಿದೆ ಅಂತ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಇಲ್ಲಿ ಎಕ್ವಿಟಲ್ ಕಮಿಟಿ ಬಂತು ಅಂತ ಹೇಳುವಂಥದ್ದು ನಾವೆಲ್ಲ ಪ್ರಶ್ನೆ ಮಾಡುವಂಥದ್ದು. ಯಾಕೆ ಬಂತು? ಅದೇ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದವರು ಯಾರು? ಸಂತೋಷ್ ರಾವ್ ಇದಕ್ಕೆ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ರ ಅಂತ. ಘಟನೆ ನಡೆದಿರುವಂಥದ್ದು 9ನೇ ತಾರೀಕಿಗೆ, ಸಂತೋಷ್ ರಾವ್ ಸಿಕ್ಕಿರುವಂಥದ್ದು 11ನೇ ತಾರೀಕಿಗೆ ಸಂಜೆ. ಏನು ಗೋಲ್ಡನ್ ಅವರ್ಸಲ್ಲಿ ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಕೋರ್ಟ್ ಹೇಳ್ತಿದೆ, ಅದು 10ನೇ ತಾರೀಕು ಆಗಿರುವಂಥದ್ದು. 10ನೇ ತಾರೀಕು ಆಗಿರುವಂಥ ಗೋಲ್ಡನ್ ಅವರ್ಸಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂತೋಷ್ ರಾವ್ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ. ಒಂದು ವೇಳೆ ಸಂತೋಷ್ ರಾವ್ ಇವರಿಗೆ ಪ್ರಭಾವ ಹೇಗೆ ಬೀರಲಿಕ್ಕೆ ಸಾಧ್ಯ ಅಂತ. ಸಂತೋಷ್ ರಾವೇ ಇವರಿಗೆ ಪ್ರಭಾವ ಬೀರಿದ್ದಾನೆ ಅಂತ ಆದರೂ ಅದನ್ನೇ ಬಂದು ನೀವು ಎಕ್ವಿಟಲ್ ಕಮಿಟಿ ಮುಂದೆ ಹೇಳಿ, ನಮಗೆ ಸಂತೋಷ್ ರಾವೇ ಪ್ರಭಾವ ಬೀರಿದ್ದಾನೆ, ಅವನನ್ನೇ ಅರೆಸ್ಟ್ ಮಾಡಿ ಅಂತ ಹೇಳಿ, ಎಕ್ವಿಟಲ್ ಕಮಿಟಿ ಮುಂದೆ ಆದರೂ ಹೇಳಿ ಬಂದು. ಒಂದು ಕಾಮನ್ ಸೆನ್ಸ್ ಅಂತ ಇದೆಯಲ್ಲ, ಅದು ಬೇಕಲ್ಲ. ಯಾವುದೋ ಒಬ್ಬ ಅಮಾಯಕ ದೇವಸ್ಥಾನಕ್ಕೆ ಬಂದವನನ್ನು ಹಿಡಿದಾಕಿ ನಿಮಗೆ ಪ್ರೆಷರ್ ಆಗ್ತಾನೆ ಅಂತ ನಾವು ಯಾವ ರೀತಿಯಲ್ಲಿ ನೀವು ನಮಗೆ ಕನ್ವಿನ್ಸ್ ಮಾಡ್ತೀರಿ ಹೇಳಿ? ಆದ್ದರಿಂದ ಎಕ್ವಿಟಲ್ ಕಮಿಟಿ ಆಗಲೇಬೇಕು. ಅದು ಅದರ ಪ್ರಕಾರ ಬಹುಶಃ ಒಂದು ಕ್ಲಾಸಲ್ಲಿ ಮಿಸ್ ಆಗಿರ್ಬೋದು ಜಜ್ಮೆಂಟಲ್ಲಿ. ಟೈಮ್ ಲಿಮಿಟ್ಸ್ ಮೇಲೆ ಎಕ್ವಿಟಲ್ ಕಮಿಟಿ ಅನ್ನೋದು ಮಾಡಿದ್ದಿದ್ರೆ ಇವಾಗ ಅಧಿಕಾರಿಗಳು ಖಂಡಿತ ಅದರ ಬಗ್ಗೆ ಶಿಕ್ಷೆ ಅನುಭವಿಸ್ತಾ ಇದ್ರು. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿದ ನಂತರ ಅಧಿಕಾರಿಗಳನ್ನ ಹಂಗೆ ಬಿಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ಇಲ್ಲ, ಬಿಡ್ಬೋದಾ ಬೇಡವಾ ಅಂತ. ಎಕ್ವಿಟಲ್ ಕಮಿಟಿ ಮಾಡಿರುವಂಥದ್ದು ಇಲ್ಲಿ ಎವಿಡೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ. ಈ 11 ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಂಥ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ ನಂತರ ಮಾಡಿರುವಂಥ ಆರ್ಡರ್ ಅದು ಎಕ್ವಿಟಲ್ ಕಮಿಟಿ. ಅದರಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗಬೇಕಾಗಿದೆ ಹೊರತು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ, ಯಾಕಂದರೆ ಕೋರ್ಟ್ ಆರ್ಡರ್ ಆಗಿದೆ ಅದು. ನೋಡೋಣ ಅದೆಲ್ಲ ಅಪೀಲಲ್ಲಿ ಏನೆಲ್ಲ ಆನ್ಸರ್ ಮಾಡ್ತಾರೆ CBIನವರು.
ಈಗ CBIನವರು ಸಂತೋಷ್ ರಾವ್ ಒಬ್ಬನೇ ಅಲ್ಲ ಅಂತೇಳಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. CBIನವರು ಸಂತೋಷ್ ರಾವ್ ಹಾಕಿರೋದಲ್ಲ, CBIನವರು ಸಂತೋಷ್ ರಾವ್ ಜೊತೆ ಇನ್ನೂ 3 ಜನ ಏನು ಮಲ್ಲಿಕ್ ಜೈನ್, ಧೀರಜ್ ಜೈನ್, ಉದಯ್ ಜೈನ್ ಏನಿದ್ದಾರೆ ಅವರ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಡಿಸ್ಮಿಸ್ ಆಗಿದೆ. ಡಿಸ್ಮಿಸ್ ಆಗಿದ್ದ ನಂತರ ನೀವೇನು ಹೋಗಲಿಲ್ಲ, ಅದರ ಮೇಲೆ ಅಪೀಲ್ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತೇಳಿ ನಮ್ಮದು ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಡಬೇಕು. ಸಂತೋಷ್ ರಾವನ್ನ ಡಿಲೇ ಮೇಲೆ ಹೋದಾಗ ನೀವು ಅವರ ಮೇಲೆ ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಯಾಕೆ ಹೋಗಲಿಲ್ಲ? ಇಲ್ಲಿ ಸೇಮ್ ರಿಸಲ್ಟ್ ಇಲ್ಲಿ ಸಂತೋಷ್ ರಾವ್ ಮೇಲೇನೂ ಬಂದಿರುವಂಥದ್ದು. ಇವಾಗ ಎಕ್ವಿಟಲ್ ಆಗಿದೆ ಅಂತ ಬಂದಿದೆ, ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತ ಬಂದಿದೆ. ನೀವು ಇಲ್ಲಿ ಯಾಕೆ ಹೋದ್ರಿ, ಅಲ್ಲಿ ಯಾಕೆ ಹೋಗಲಿಲ್ಲ ಅಂತ ನೀವು ಆನ್ಸರ್ ಮಾಡಬೇಕು. ಇನ್ನು ಆ 3 ಜನರ ಮೇಲೆ ಇನ್ನೊಂದು ನಮ್ಮದು ಕ್ವಶನ್ ರೈಸ್ ಮಾಡಿದ್ದು, ಅದು ಹಲವಾರು ದಿನದಿಂದ ಅದನ್ನೇ ಮಾಡ್ತಾ ಇದ್ದೇವೆ ನಾವು. ಫರ್ದರ್ ಇನ್ವೆಸ್ಟಿಗೇಷನ್ ಅಂತೇಳಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆದಾಗ ಟೈಮಲ್ಲಿ ಅಂದರೆ ಡಾಕ್ಟ್ರು ಏನು ಹೇಳಿದರು, 1 ಜನರಿಗಿಂತ 3-4 ಜನರು ಸೇರಿ ಮಾಡಿರುವಂಥ ಅತ್ಯಾಚಾರ ಕೊಲೆ ಅಂತ ಹೇಳಿದರು. ಈ ಆಧಾರದ ಮೇಲೆ ಸಂತೋಷ್ ರಾವ್ ಒಬ್ಬನೇ ಅಲ್ಲ, ಇದರಲ್ಲಿ ಇನ್ನೂ 3 ಜನ 4 ಜನ ಇದ್ದಾರೆ ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ನೀವೇ ಹೋಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದಿದ್ದು. ಬೇರೆ ಯಾರೂ ಅಲ್ಲ, ನಿಮಗೆ ಸಂಬಂಧನೇ ಇರಲಿಲ್ಲ ಅದು. ನೀವು ಯಾವ ಕಾರಣಕ್ಕಾಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದ್ರಿ, ಇನ್ವೆಸ್ಟಿಗೇಷನ್ ಆಗದಾಗೆ ತಡೆದಿದ್ರಿ ಅನ್ನುವ ಬಗ್ಗೆ ನೀವು ಜನತೆಗೆ ಹೇಳಬೇಕು. ನಾವು ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಒಂದು ಕಡೆ ಎಲ್ಲದಕ್ಕೂ ರೆಡಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿಲ್ಲದಿದ್ರೂ ಹೋಗಿ ಸ್ಟೇ ಮಾಡ್ಕೊಂಡು ಬರ್ತೀರಿ. ನಾವು ನ್ಯಾಯಾಲಯದ ಮೇಲೆ ಬ್ಲೇಮ್ ಮಾಡೋಕ್ಕೆ ಹೋಗ್ತಿಲ್ಲ ಯಾವ ಕಾರಣಕ್ಕಾಗಿ ಅದು ಸ್ಟೇ ಆಯಿತು ಅಂತ. ಆದರೆ ಯಾಕೆ ಹೋದ್ರಿ ಅಂತ ಹೇಳಿ ಈಗ ನಾವು ಹೋಗ್ಬೋದಿತ್ತು. ಹಾಗಾದರೆ ನಾವು ಹೋಗ್ಬೋದಿತ್ತಲ್ಲ. ಈಗ ನೀವು ಯಾರಾದರೂ ಹೋಗ್ಬೋದು ಅವರ ಲೆಕ್ಕದಲ್ಲಿ. ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಯಾರ ಪರ್ಸನನ್ನು ಕೂಡ ಕೋರ್ಟ್ ಬೊಟ್ಟು ಮಾಡಿ ಹೇಳಿಲ್ಲ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಕುಂಬಳಕಾಯಿ ಕಲ್ಲ ಹೆಗಲು ಮುಟ್ಟು ನೋಡ್ಕೊಂಡ ಅನ್ನುವ ಗಾದೆಯ ಬಗ್ಗೆ ಅಂತ ನೀವು ಯಾಕೆ ಅದನ್ನು ಸ್ಟೇ ಮಾಡೋಕ್ಕೆ ಹೋದ್ರಿ? ಒಂದು ವೇಳೆ ಅದೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದಿದ್ರೆ ಇವಾಗ ನಿಮಗೆ ಅದನ್ನೇ ಹೇಳ್ಕೊಂಡು ತಿರುಗಾಡ್ಬೋದಿತ್ತಲ್ಲ. ಅಂದರೆ ನಿಮಗೆ ಇನ್ವೆಸ್ಟಿಗೇಷನ್, ಫೇರ್ ಇನ್ವೆಸ್ಟಿಗೇಷನ್ ಏನಂತ ಇದೆ ಅದು ಬೇಡ. ನಿಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾತ್ರ. ಆದ್ದರಿಂದ ಅಪ್ಪೀಲಲ್ಲಿ 100% ಸಂತೋಷ್ ರಾವ್ ಹೊರಗಡೆ ಬಂದೇ ಬರ್ತಾನೆ. ನೋಡೋಣ CBIನವರು ಯಾವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ, ನಾವು ಅವರು ಹಾಕಿರೋದ ಅಪ್ಲಿಕೇಶನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ, ಫರ್ದರ್ ಇನ್ವೆಸ್ಟಿಗೇಷನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವ ಎವಿಡೆನ್ಸ್ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಅಪೀಲ್ ಮೆಮೊ ಇನ್ನೂ ಬಂದಿಲ್ಲ, ಬಂದ ಮೇಲೆ ಅದಕ್ಕೆ ರಿಪ್ಲೈ ಮಾಡೋಣ. ಎಕ್ವಿಟಲ್ ಕಮಿಟಿಯಲ್ಲಿ ಆದಷ್ಟು ಬೇಗ ಅದು ಆದರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ತದೆ ಅನ್ನೋ ಭಾವನೆ ನನ್ನದು ಕೂಡ. ಆದ್ದರಿಂದ ಯಾರು ತಾಳ್ಮೆಯನ್ನು ಕಳ್ಕೊಳ್ಳೋದು ಬೇಡ. 100% ಕೋರ್ಟಲ್ಲಿ ಆಗೇ ಆಗತ್ತೆ. 2024 ಇದು ಮುಗ್ದು ನಮಗೊಂದು ಉತ್ತಮ ಸಂದೇಶ ನಮ್ಮ ಕಡೆಯಿಂದ ಹೋಗಲಿ ಅಂತ ನಾನು ಹಾರೈಸ್ತಾ, ನನಗೆ ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಈ ಮಾತಿಗೆ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದಂತಹ ದಿನೇಶ್ ಗಾಣಿಗರ್ ಅವರಿಗೆ ವಸಂತರವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮವನ್ನು ಜಯಂತಿ ರವರು ನೆರವೇರಿಸಬೇಕಾಗಿ ವಿನಂತಿಸ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಕುಸುಮಕ್ಕ, ಅದೇ ರೀತಿಯಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡ್ತಿರುವಂಥ ಮಹೇಶನ್ನು, ವೇದಿಕೆ ಮೇಲೆ ನೆರೆದಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ನೆರೆದಂಥ ಸೌಜನ್ಯ ಹೋರಾಟಗಾರರಿಗೂ ವಂದನೆಗಳು. ಇವತ್ತಿಗೆ ಸೌಜನ್ಯ ಹೆಣ್ಣು ಮಗಳು ನಮ್ಮಿಂದ ದೂರಾಗಿ 11 ವರ್ಷ 3 ತಿಂಗಳು 24 ದಿನಗಳಾಗಿದೆ. ನಮ್ಮ ಸಂವಿಧಾನದಲ್ಲಿ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲಾಗಿಲ್ಲ. ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದೇ ಇರೋದು ದೇಶದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಆಲೋಚನೆ ಮಾಡ್ಬೋದು. ಇನ್ನೊಂದು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದರು
ಯಾವುದೇ ಕಾರಣಕ್ಕೂ ಆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಕ್ಕಾಗಲ್ಲ. ಆವಾಗ ಕಣ್ಮುಂದೆ ಕಾಣಿಸ್ತಾ ಇರುವಂಥ ಎಷ್ಟೋ ಪ್ರಕರಣಗಳು ನಮ್ಮ ದೇಶದಲ್ಲಿ ಮುಚ್ಚಾಕಿರ್ಬೋದು ಇವರು. ಇದೆಲ್ಲ ಇಲ್ಲಿಯ ಪ್ರಭಾವಿ ವ್ಯಕ್ತಿಗಳು, ಅಂದರೆ ಕರ್ನಾಟಕ ರಾಜ್ಯದ ಪ್ರಭಾವಿ ವ್ಯಕ್ತಿಗಳು. ಇವತ್ತು ನಾವು ಕೇರಳ ರಾಜ್ಯಕ್ಕೆ ಕಾಲಿಟ್ಟಿದ್ದೀವಿ. ಕರ್ನಾಟಕ ರಾಜ್ಯದ ಪ್ರಭಾವಿ ವ್ಯಕ್ತಿಗಳು ಹಾಗೂ ಇದರೊಂದಿಗೆ ಕೈ ಜೋಡಿಸಿರುವಂಥ ಜನಪ್ರತಿನಿಧಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲೇ ಇದ್ದಾರೆ. ಜನಪ್ರತಿನಿಧಿ ಅದು ಯಾವ ಕಾರಣಕ್ಕೆ ಇರುವಂಥವ್ರು ಅಂತ ಕಾಣಿಸ್ತಾ ನಮಗೆ ಗೊತ್ತಾಗ್ತಾ ಇಲ್ಲ. 6-7 ತಿಂಗಳಿಂದ ಹೋರಾಟ ಮಾಡುತ್ತಲೇ ಇದ್ದೀವಿ. ಕರ್ನಾಟಕ ಮೂಲೆಯಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇವರ ಕಿವಿಗೆ ಸ್ವಲ್ಪನೂ ಕೇಳಿಸ್ತಾ ಇಲ್ವಲ್ಲ ಇವರಿಗೆ. ಇವರ ರಾಜ್ಯಕ್ಕೆ ಲಾಭ ಅಲ್ಲ, ಯಾವುದೇ ಒಂದು ಚಿಂತೆ ಇಲ್ಲ. ಬೆಳ್ತಂಗಡಿಯಲ್ಲಿ ದೊಡ್ಡ ಒಂದು ಸಭೆ ನಡೆಸಿ ನಮ್ಮ ದಕ್ಷಿಣ ಕನ್ನಡ MP ಅವರು, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜೆ ಅವರು ಈ ವಿಷಯವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ, ಅಲ್ಲಿಯೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು ಇಂದಿನ ತನಕ ಪತ್ತೆ ಆಗಿಲ್ಲ. ಇನ್ನು ಮುಂದಿನ ಚುನಾವಣೆ ಬರ್ತಾ ಇದೆ, ಇವ ಕಾಲಿಗೆ ಅಡ್ಡ ಹಾಕಲಿಕ್ಕೆ ಬರ್ತಾ ಇರ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಸೌಜನ್ಯ ಫೋಟೋ ಹಾಕಿ, ಆಗೋದಾರೆ ಇವರೊಂದು ಫೋಟೋ ಹಾಕಿ, ಇವರ ಫೋಟೋ ಅಂದರೆ ಚಪ್ಪಲಿ ಯಾರನ್ನೂ ಹಾಕಿ. ಯಾವತ್ತು ಸೌಜನ್ಯ ನ್ಯಾಯ ಕೊಡಿಸ್ತೀರಿ ನಾವು ಆವತ್ತು ನಿಮಗೆ ಮತ ಹಾಕ್ತೀವಿ ಅಂತೇಳಿ. ಇದು ಮಾಡಲೇಬೇಕು. ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಮಾಡಬೇಕಿದನ್ನು. ಏನು ನಾವು ಇಷ್ಟೆಲ್ಲ ಹೋರಾಟ ಮಾಡೋದು ಕಣ್ಣು ಕಾಣಿಸ್ತಾ ಇಲ್ಲ. ಇವರ ಮಕ್ಕಳಾದರೆ ಇಲ್ಲ ಪ್ರಭಾವಿ ವ್ಯಕ್ತಿಗಳ ಮಕ್ಕಳಾದರೆ 24 ಗಂಟೆ 12 ಗಂಟೆ ಒಳಗೆ ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ. ವಕೀಲರು ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಲೋಪದೋಷ ಇದೆ ಅಂತ ಹೇಳ್ತಾ ಇದ್ವಿ. ನಮ್ಮ ಹೋರಾಟಗಾರರು ಒಬ್ಬೊಬ್ಬರು ಒಂದೊಂದು ದಾಖಲೆಯನ್ನು ತೋರಿಸ್ತಾ ಇದ್ದೀವಿ. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಗಿರೀಶ್ ಮಣ್ಣು ಪ್ರತಿಯೊಂದನ್ನು LED ಮುಖಾಂತರವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನಿಮಗೇನು ಕಿವಿಗೆ ಕೇಳಿಸ್ತಾ ಇಲ್ವಾ, ಕಣ್ಣು ಕಾಣಿಸ್ತಾ ಇಲ್ವಾ? ಕುರುಡ್ರ ಅಲ್ಲಿ ಜನಪತಿಗಳು ಒಂದು ಕಡೆಯಿಂದ ಅದನ್ನೇ ತನಿಖೆಯನ್ನು ಅಕ್ವಿಟರ್ ರಿವ್ಯೂ ಕಮಿಟಿಯನ್ನು ರಚನೆ ಮಾಡಿ ಅಂತ ಅದಕ್ಕೂ ತಲೆ ಕೆಡಿಸ್ತಾ ಇಲ್ಲ. ಅವು ಎಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳಂತ ಆಲೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ನಾವಂತ ಹೇಳ್ಬೋದು. ಇವಾಗಲೇ ಈ ಒಂದು ಏರಿಯಾದಲ್ಲಿ ತುಂಬ ಜನ ಕೇರಳ ಗಡಿಭಾಗದಲ್ಲೂ ಅಷ್ಟೇ, ಕರ್ನಾಟಕ ಮಂಚಿ ಈ ಭಾಗದಲ್ಲೂ ಅಷ್ಟೇ ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಲೋನ್ ಕೊಡ್ತಾ ಇದ್ದಾರೆ. ಈ ಮಂಚಿ ಭಾಗದಲ್ಲಿ ಲೋನ್ ಕೊಡ್ತಾ ಇರೋದು ಕಟ್ಟೋದು ನಿಲ್ಲಿಸ್ತಾ ಇರುವಾಗ ಇಲ್ಲೇ ಸ್ಥಳೀಯ MLA ಇಲ್ಲಿ ಯಾವುದೊಂದು ದೊಡ್ಡ ಫಂಕ್ಷನ್ ಮಾಡಿ ಆ ಪ್ರಭಾವಿ ವ್ಯಕ್ತಿಯರು ಇದ್ದಾವಲ್ಲ ಅವ್ರು ಬಂದು ಹೇಳಿದ್ರಂತೆ, ನಿಮಗೆ ಏನು ಬೇಕೋ ಡೊನೇಷನ್ ನಾವು ಕೊಡ್ತೀವಿ, ಈ ಹೋರಾಟವನ್ನು ಇಲ್ಲಿ ಮಾಡಿಸಬಾರ್ದಂತ. ಇದಕ್ಕೆ ಇವತ್ತು ಚಾಲೆಂಜ್ ಆಗಿ ಸಂತೋಷ್ ಅವರು ಈ ಊರಿನವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ವಂದಿಸ್ತೇನೆ. ಅದು ಬೇಕಾಗಿರೋದು. ಆ ಸೀನಪ್ಪ ಅಂತ ಹೇಳ್ತಿದ್ದೀವಲ್ಲ, ಅದೇ ಒಂದು ಡೌಟ್ ಹೇಳ್ತೇವೆ. ಮೊನ್ನೆ ಯಾರೋ ನಾನು ಮರದಾಳದಲ್ಲಿ ನಾವು ಹಾಕಿರೋ ಬ್ಯಾನರನ್ನು ಯಾರೋ ಹರಿದಾಕಿದರು. ಹರಿದಾಕುವಾಗ ನಾನೊಂದು ವೀಡಿಯೋ ಮಾಡಿದೆ. ಅದೇ ಥರನೇ ವಾಟ್ಸಪ್ಪಲ್ಲಿ ಯಾವುದೊಂದು ಗ್ರೂಪಲ್ಲಿ ಹೇಳಿದೆ, ಇದು ಯಾವಾಗ ಈ ಸೀನಪ್ಪ ಇಲ್ಲಿ ಬಂದು ಇಲ್ಲಿ ಮಕ್ಕಳನ್ನ ಹುಟ್ಟಾಕಿಸಿದ್ರೆ ಗೊತ್ತಿಲ್ಲ ಅಂತ. ಇದು ಯಾವಾಗ ಈ ಸೀನಪ್ಪನ ಮಕ್ಕಳು ಈ ಮರದಾಳಕ್ಕೆ ಬಂದಿರೋದಂತ. 100 ರೂಪಾಯಿನ ಭಿಕ್ಷೆ ಬೇಡಿ ತಂದು ಕಟ್ಟಿರೋದು ಬ್ಯಾನರ್ ಹಾಕಿರೋದು. ಇವನ ಮನೆಯಿಂದ ಎಲ್ಲ ಉಂಡಿಗೆ ಬರೋದು ದುಡ್ಡಲ್ಲಿ ತಂದು ನಾವು ಕಟ್ಟಿಲ್ಲ ಬ್ಯಾನರು. ಅಷ್ಟೊತ್ತಿ ಪಾಪ ಯಾರೋ ಕೇಳಿದಾರಂತೆ ನಮ್ಮವ್ರ ಹತ್ರ, ಸರ್ ನಮ್ಮ ಜಯಂತಣ್ಣ ನಮಗೆ ಬೈತಾ ಇದ್ದಾರೆ ಅಂತ. ಯಾಕೆಂತ ಕೇಳಿದಾರಂತೆ. ಅಲ್ಲ ನನ್ನಪ್ಪ ಸೀನಪ್ಪ ನಮ್ಮ ಅಣ್ಣ ತಮ್ಮರು ನಮಗಿಬ್ಬರಿಗೆ ಬೈತಾ ಇದ್ದಾರಂತೆ. ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಸೀನಪ್ಪ ಅಂದರೆ ನಾವು ಯಾರೂ ಅಲ್ಲ. ಸೀನಪ್ಪ ಅಂದರೆ ಇವಾಗ ಯಾವ ಪ್ರಭಾವಿ ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಾಡು ಧರ್ಮಸ್ಥಳ ಗ್ರಾಮದಲ್ಲಿ ದೊಡ್ಡ ಒಂದು ಕ್ಷೇತ್ರವನ್ನು ಕಟ್ಟಿ ಹಿಂದೂ ದೇವರನ್ನು ನಮ್ಮ ದೇವರ ಥರ ಆರಾಧಿಸುತ್ತಾ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುತ್ತಾ ಇರುವ ಒಂದು ಕಟೋರಿ ಗ್ಯಾಂಗ್ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ. ಆ ಕಟೋರಿ ಗ್ಯಾಂಗು ದಂಡುಪಾಲ್ಯದ ಗ್ಯಾಂಗು ಅಣ್ಣನೂ ಅಷ್ಟೇ, ತಮ್ಮನ ಮಕ್ಕಳು ಅಷ್ಟೇ, ಗುಂಪಲ್ಲಿರುವವರೆಲ್ಲ ಅಷ್ಟೇ, ಅಲ್ಲಿರುವಂಥ ಸಮುದಾಯವರು. ಅವರ ಹೆಸರೆತ್ತಲಿಗೆ ಯಾರಿಗೂ ಆಗಲ್ಲ. ಅವರ ಹೆಸರೆತ್ತದಕ್ಕೆ ನಮ್ಮ ಹೋರಾಟಗಾರರಿಗೆಲ್ಲ ಒಂದು 50 ಕೋಟಿ ದುಡ್ಡಾಗಿದೆ. ಇವಾಗ 50 ಕೋಟಿ, 1-2 ಕೋಟಿ ಅಲ್ಲ, 50 ಕೋಟಿ ಆಗಿದೆ. ನಾವು ಲೆಕ್ಕ ಮಾಡ್ತಾ ಇದ್ದೀವಿ. ಅವರೇ ಕರೀತಾರೋ ಹೆಸರು ಇದು. ಸೀನಪ್ಪ ಅಂದರೆ ಅಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿ ಅವನ ತಮ್ಮ ಇನ್ನೊಬ್ಬ, ಅವನ ಮಗ ಅಮೇರಿಕಲ್ಲಿ ಆಳು ಕೊಡ್ತಾ ಇದ್ದ ಅಂತ ಹೇಳಿದಲ್ಲ. ಆಗಸ್ಟ್ ತಿಂಗಳದು ಪ್ರೆಸ್ ಮೀಟ್ 2011 ಆಗಸ್ಟ್ ತಿಂಗಳದು ಪ್ರೆಸ್ ಮೀಟಿಂಗ್ ಮಾಡಿ ನಮ್ಮ ಮಗು ಅಮೇರಿಕಲ್ಲಿ ಹಾಲು ಕುಡಿತಾ ಇದ್ದ. ಬಂದಿರೋದು 2012 ಡಿಸೆಂಬರ್ ತಿಂಗಳಲ್ಲಿ. ಇವರ ಕುಟುಂಬಕ್ಕೆ ಹೇಳ್ತಾ ಇರೋದು ಸೀನಪ್ಪ ಅಂತ. ಅದು ಹೆಸರು ಹಾಕಿರೋ ನಮ್ಮ ತಮ್ಮನ ಶೆಟ್ಟರು ಅಲ್ವ ಸರ್? ತಮ್ಮನ ಶೆಟ್ಟರು ಆಗಿ ಹೆಸರು ಹಾಕಿರೋದು. ಬೆಳ್ತಂಗಡಿ ಸಭೆಯಲ್ಲಿ ಹೆಸರು ಕೊಟ್ಟಿರೋದು.
ಅದಕ್ಕೆ ಇನ್ನೂ ಯಾರು ತಲೆ ಕೆಡಿಸಬೇಡಿ, ಸೀನಪ್ಪ ಅಂತ ಕರೆ, ಅವನಿಗೋಸ್ಕರ ಕರಿತಾ ಇರೋದಂತ. ಸೀನಪ್ಪನ ತಮ್ಮ ಅವ ದೊಡ್ಡ ಹೆಣ್ಣು ಬಕಾಸುರ ಅಂತಲೇ ಹೇಳ್ತೀನಿ. ಅವ ಹರ್ಷ ಅಂತ ಹೇಳ್ತೀವಿ, ಅದನ್ನ ಹೆಸರು ಫುಲ್ಲು ಹೇಳಿಕೊಳ್ಳೋ ಆಗಲ್ಲ. 7 ನನಗೂ ನೋಟಿಸ್ ಬರ್ಬೋದು, ಕೋಟಿ ಬರ್ಬೋದು, ನನಗೂ ಸ್ವಲ್ಪ ಕೋಟಿ ಬರ್ಬೋದು. ಅದಕ್ಕೆ ಹರ್ಷ ಅಂತ ಹೇಳ್ತೀನಿ. ಅವನ ಮಗ ಇನ್ನೊಬ್ಬ ನೀಚನೋ ನಿಕ್ಕಲ್ಲ, ಏನು ಬೇಕಾದ್ರೂ ಹೇಳಿ. ಇವರೆಲ್ಲ ಸೇರಿ ಇವರ ಅಣ್ಣ ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಇದ್ದಾನಲ್ಲ, ಇವ ಇರುವಾಗ ಅಲ್ಲೊಂದು ಘಟನೆ ನಡೆದು, ಅದನ್ನು ನಾನು ಮೊನ್ನೆ ಒಂದು ಹೋದ ಸಂಡೇ ಹೋಗಿ ವೀಡಿಯೋ ಮಾಡಿ ತಂದು ಹಾಕಿದ್ದೀವಿ ನಾವು. ಕುಂಜ ಎಂಬವರ ಕಾಲು ಕಡಿದಿರೋದಿಲ್ಲ ಕೊಯ್ದಿರೋದು. ಆತ ಅಲ್ಲಿ ನಾರಾಯಣ ಕಾಮತ್ ಅಂತ ಇದ್ದಾನಂತ. ಈ ಪ್ರಭಾವಿಯತ್ತ ದೊಡ್ಡ ಸೀನಪ್ಪ ಇದ್ದಾನಲ್ಲ, ಅವ ಹೇಳ್ದಂಗೆ ಕೇಳಲಿಕ್ಕೆ ಇಲ್ಲ, ಇವ ನಾರಾಯಣ ಹೇಳ್ದಂಗೆ ಕೇಳಲಿಕ್ಕೆ ಸೀನಪ್ಪ. ಈ ಹೆಣ್ಣು ಬಕಾಸುರ ಹೆಣ್ಣು ವಿಷಯಕ್ಕೋಸ್ಕರ ಈ ನಮ್ಮ ಈ ಕುಂಜನ ಕಾಲು ಕಟ್ಟಿರೋದು. ಇದು ಗೊತ್ತಿರಲ್ಲ ಅವ್ರಿಗೆ, ಇವಾಗಲೂ ಹೇಳಿಕೆ ಬಾಯಿ ಬೀಳ್ತಾ ಇದ್ದಾರೆ. ಆದರೂ ಅವರ ಹೆಂಗಸು ಮತ್ತು ಅವರ ಮಕ್ಕಳು ಹೇಳಿದ್ರು, ಬೇಡ ಹೇಳಬೇಡಿ, ನಮಗಿಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತ. ಇಲ್ಲ, ನಾವು ಹೇಳ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆಲ್ಲ ಕಾರಣ ಇವತ್ತು ಮಹೇಶ್ ತಿಮ್ಮರೋಡಿ ಅನ್ನೋರು. ಅಲ್ಲಿ ಒಂದೊಂದು ವಿಷಯ ಬರಲಿಕ್ಕೆ ಕಾರಣ ಅವ್ರನ್ನೇ ವಂದಿಸ್ತಾ ಇದ್ದೀನಿ. ಹೋಗಿದ್ವಿ, ಕೇಳುವಾಗ ಹೇಳಿದ್ರು 7 ಜನ ಸೇರಿ ರೋಡಲ್ಲಿ ಹೊಡೆದು ಕಟ್ ಮಾಡಿರೋದು. ಅಂದರೆ ನಾರಾಯಣ ಕಾಮತ್ತಿಗೆ ಅಲ್ಲಿ ಹೆಸರಿದೆ, ಒಂದು ಆಡು ಮುಟ್ಟದ ಸೊಪ್ಪಿಲ್ಲ, ನಾರಾಯಣ ಮುಟ್ಟದ ಎಣ್ಣಿಲ್ಲ ಅಂತ. ಆಲೋಚನೆ ಮಾಡಿ, ಅವನಿಗೆ ಆ ಹೆಸರು ಬರಬೇಕಾದ್ರೆ ಎಷ್ಟು ಕಿಲಾಡಿ ಆಗಿರ್ಬೋದವ. ಇಂದಿಗೂ ಭಯ ಬೀಳ್ತಾ ಇದ್ದಾನೆ ಅಲ್ಲಿಯವರು. ಇದೇ ವಿಷಯವನ್ನು ಪ್ರಸ್ತಾಪನೆ ಮಾಡಿ, ಅದು ಅಲ್ಲ, ಅಲ್ಲಿಂದ ಇವಾಗ ಶನಿವಾರ ಸಾಯಂಕಾಲ ಸಂಬಳ ಎಲ್ಲರೂ ಕೊಟ್ಟರು, ಎಲ್ಲರೂ ನಮ್ಮ ಮನೆಗೆ ಕಳಿಸಿದ್ದಾರೆ. ಪಾಪ ಇವ್ರನ್ನೊಬ್ಬರನ್ನು ನಿಲ್ಲಿಸಿದಾರಂತೆ. ನಿಲ್ಲಿಸಿ ರಾತ್ರಿ 7 ಜನ ಸೇರಿ ಅವನಿಗೆ ಹೊಡೆದಿರೋದು. ಪ್ರಜ್ಞೆ ಎಲ್ಲ ಕೆಳಗೆ ಬಿದ್ದರು, ಕಾಲು 2 ಕಡೆ ರೋಡಲ್ಲಿ ಹೊಡೆದು ಕಟ್ ಮಾಡಿದ್ರು. ಅಲ್ಲಿಂದ ಉಜಿರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಹೇಳಿದಾರಂತೆ ಅವ ಇನ್ನೂ ಎದ್ದು ನಡಿಬಾರ್ದಂತ. ಇವ ಅಷ್ಟೊತ್ತಿಗೆ ಮನೆ ಬಂದು ನೋಡಿದ್ರೆ ತಿರುಗಿ ಕಾಲೆಲ್ಲ ನೋವಾಗ್ತಾ ಇದೆ ಅಂತೆ. ಅಲ್ಲಿಂದ ಇವರು ಮಂಗಳೂರು ಇನ್ನೊಂದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು, ವಿಜಯ ಕ್ಲಿನಿಕ್ಗೆ. ಅದು ಕದ್ರಿ ಸೀನಪ್ಪ ಅವರ ಕುಟುಂಬದವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಕರ್ಕೊಂಡು 18 ದಿನ ಇದ್ದರು. 18 ದಿನ ಕಾಲು ಗಾಯ ಎಲ್ಲ ವಾಸಿಯಾಗಿದೆ. ಇನ್ನು ನಾಳೆ ಮನೆಗೆ ಹೋಗ್ಬೋದಂತ ಇರುವಾಗ ಇವರೇ ಒಂದು ಕಾಲಿಗೆ ಮಾರ್ಕ್ ಮಾಡಿದ್ರಂತೆ. ಇವರೇ ಪಾಪ ಏನಂತ ಗೊತ್ತಾಗ್ತಾ ಇಲ್ಲ, ಏನಕ್ಕೆ ಮಾರ್ಕ್ ಮಾಡ್ತಾ ಇರೋದಂತ. ಮಾರ್ಕ್ ಮಾಡಿದ್ರು, ಯಾವುದೋ ಪ್ರಜ್ಞೆ ಹೋಗಿ ಇಂಜೆಕ್ಷನ್ ಕೊಟ್ಟರು, ಆ ನೋವಿನ ಇಂಜೆಕ್ಷನ್ ಕೊಟ್ಟರು. ಗರ್ಗಾಸಲ್ಲಿ ಕಟ್ ಮಾಡಿದಾರಂತ ಈ ಸೀನಪ್ಪನ ಗ್ಯಾಂಗು. ಆಲೋಚನೆ ಮಾಡಿ ಯಾವ ರೀತಿಯಲ್ಲಿದ್ದಾನೆ ಈ ಸೀನಪ್ಪನ ಗ್ಯಾಂಗು. ಇವತ್ತು ಆ ಹುಡುಗ ಅಲ್ಲೆಲ್ಲೋ ಕಾಫಿ ಡೇಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವರ ಮಗ. ಆ ಮಗನ್ನು ಕೆಲಸಕ್ಕೆ ತೆಗೆದಿದ್ದಾರೆ. ಮಗ ಹೇಳ್ತಾ ಇದ್ದಾನೆ, ನಮಗೆ ಇಲ್ಲಿ ಇರಬೇಡಿ, ಏನು ಮಾವತಿನಿ ಆದ ಪರಿಸ್ಥಿತಿ ನಮಗೆ ಬರ್ಬೋದು, ಖಾಲಿ ಮಾಡಿ ಹೋಗೋಣ ಅಂತ. ಅಮ್ಮ ಅಪ್ಪ ಹೇಳಿದ್ರಂತೆ, ನಾವೆಂಗೋ ಎಷ್ಟೋ ವರ್ಷಗಳಿಂದ 100-200 ವರ್ಷದಿಂದ ನಮ್ಮ ತಾತನ ಕಾಲದಿಂದ ಇಲ್ಲಿದ್ದೀವಿ, ನಾನು ಬರಲ್ಲ, ನೀನು ಬೇಕಾ ಅಕ್ಕ ಎಲ್ಲ ತಂಗಿ ಅವರೆಲ್ಲ ಹೋಗಿ ಕೆಲಸ ನೋಡಿ ಅಲ್ಲಿ ಬದುಕು ಅಂತ ಹೇಳಿದ್ರಂತೆ. ಇನ್ನು 20 ವರ್ಷದಿಂದರು ಅವರ ಭೂಮಿ ಅಡಿಪಾಯ ಒಂದು 94 ಸಿ ಆದರೆ ಸಕ್ರಮದಲ್ಲಾದರೂ ಇನ್ನೂ ಅದೊಂದು ದಾಖಲೆ ನಿರ್ಮಾಣ ಕೊಟ್ಟಿಲ್ಲ ಅವರು. ಎಲ್ಲ ಮಂಜುನಾಥ ಸ್ವಾಮಿ ಇದ್ದಾನಂತ. ಇವನ ಯೋಗ್ಯತೆಗೆ ಮಂಜುನಾಥ ಸ್ವಾಮಿ ಇದ್ದರೆ 5 ಕೋಟಿ 50 ಕೋಟಿ ಕೇಸ್ ಆಗ್ತಾ ಇರೋದನ್ನ ಯೋಗ್ಯತೆಗೆ ಮಂಜುನಾಥ ಸ್ವಾಮಿ ಹತ್ರ ಹೇಳ್ಬೋದಲ್ಲ ಇವನಿಗೆ. ಎಲ್ಲ ಇದನ್ನೇ ಹೇಳ್ತಾ ಇದ್ದಾರೆ. ಈ ಮೂಲಕ ಹೇಳ್ತಾ ಇದ್ದೇವೆ ನಾವು, ನಿಮಗೆ ತಾಕತ್ತಿದ್ದರೆ ಯಾವನಾದರೂ ಒಬ್ಬ ಅವನ ಮಾಯಿ ಮುಟ್ಟಿ ನೋಡಿ, ಆವಾಗ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಬೆಂಕಿ ಅಲ್ಲಿ ಕಾರ್ತಂತ. ಪ್ರತಿಯೊಬ್ಬರು ಹೋರಾಟವರು ಹೇಳ್ತಾರೋ ಮತ್ತಿದು ಎಲ್ಲಿತ್ತು ನಿಂದು ದಾದಾಗಿರಿ ರೌಡಿಸಮ್, ನಮಗೇನು ಮಾಡ್ಬೋದು ಯಾರು ಕೇಳುವರಿಲ್ಲ ಅಂತ. ಆ ಕಾಲ ಹೋಯ್ತು. ಇನ್ನು ನಮ್ಮ ಹೋರಾಟಗಾರಲ್ಲ, ನಮಗೆ ಮಾಹಿತಿ ಕೊಡ್ತಾರೋ ಯಾರೋ ಒಬ್ಬರಿಗೆ ಯಾವುದೇ ಬೆದರಿಕೆ ಹಾಕಿದ್ರು ಆಗ್ಬೋದು, ಯಾವುದೇ ರೀತಿಯಲ್ಲಿ ಅವ್ರಿಗೆ ಬೆದರಿಕೆ ಹಾಕಿರೋ ಅದು ನುಗ್ಗುವ ಕೆಲಸ ನಾವು ಮಾಡ್ತೀವಿ, ಅದಕ್ಕೇನು ಡೌಟ್ ಇಲ್ಲ. ನಿಮಗೆ ಮಾತ್ರ ಅಲ್ಲ ಅತ್ಯಾಚಾರ ಮಾಡಿ ಈ ಥರ ಕೊಲೆ ಮಾಡೋದು, ನಮಗೆ ಅತ್ಯಾಚಾರ ಮಾಡಿದವ್ರನ್ನ ಯಾವ ರೀತಿ ಮಾಡ್ಬೋದು ನನಗೆ ಗೊತ್ತು. ಆ ತಾಕತ್ತಲ್ಲಿ ನಾವು ಇಳಿದಿರೋದು. ಅದೇ ರೀತಿ ಇವಾಗ ಈ ಲೋನ್ ಕಟ್ತಾ ಇದ್ದಾರೆ. ಮೊನ್ನೆ ಇಲ್ಲೇ ಈ ಒಂದು ವ್ಯಾಪ್ತಿಯಲ್ಲಿ ಒಂದು ಮುಸ್ಲಿಮ್ಸು ಅವರಿಗೇನೋ ಹುಷಾರಿರಲ್ಲ ಅಂತೆ, 25 ಲಕ್ಷ ಅವರ ಕಾಯಿಲೆ ಖರ್ಚಾಗಿದೆ, ಧರ್ಮಸ್ಥಳದಲ್ಲಿ ಲೋನ್ ತಗೊಂಡಿದ್ದಾರೆ, ಕಟ್ಟಲಿಕ್ಕೆ ದುಡ್ಡಿಲ್ಲ.
ಇಂಥ ಸಂದರ್ಭ ಊರವರೆಲ್ಲ ಶೇಖರಣೆ ಮಾಡೋ ಒಂದಿಷ್ಟು ದುಡ್ಡನ್ನು ಕೊಟ್ಟರು. ಅದರ ಮುಂದೆ ನಿಂತವರು ಈ ಅತ್ಯಾಚಾರಿಗೆ ಹಂಗಾಗಿರುವಂಥ ಯೋಜನೆಯವರು. ಅವರು ಕಟ್ಟಿದ ನಂತರ ಇವರ ಕಷ್ಟದಲ್ಲಿದ್ದಾರೆ ಅಂತೇಳಿ ಇವರಿಗೆ ಆ ದುಡ್ಡು ಕೊಟ್ಟಿಲ್ಲ. ಅವರು ಯಾರ ಲೋನ್ ಕೊಟ್ಟಿದ್ದಾರಲ್ಲ ಸ್ವಾಮಿ, ಆ ಲೋನನ್ನು ಸಂದಾಯ ಮಾಡಿದ್ದಾರೆ ಇವರು. ಇದುವರ ಯೋಗ್ಯತೆ. ಒಂದು ಕಡೆಯಿಂದ ಮೊನ್ನೆ ಆ ಮಂಜುನಾಥ ಯಾವನೊಬ್ಬ ಹೇಳ್ತಾ ಇದ್ದ ಇನ್ಶೂರ್ ಇದೆ ಅಂತ, ನಾನು 50 ಲಕ್ಷದ ಮಾಡಿಸಿದೆ ಅಂತ. ಅವನಿಗೊತ್ತು ಯಾರಾದರೂ ಇಂಥ ಅತ್ಯಾಚಾರ ಯಾರು ಹೊಡೆದಾಕ್ತಾರೆ, ಅದಕ್ಕೆ ಮಾಡಿಸಿರೋದವ, ಬೇರೆ ಏನಕ್ಕೆ ಮಾಡಿಸಿದ ಅಲ್ಲವ, ಅವನ ಯೋಗ್ಯತೆಗೆ. ಇದೇನ ಮಾಡಿರೋದು ನೀವು? ಇನ್ಶೂರ್ ಇದನ್ನು ಮಾಡಿರೋದು? ಕಲಶ ಮಾಡಿ ನಿಮ್ಮ ದುಡ್ಡು ಕಟ್ಟಿದಾರ, ಈ ಪಾಪ ಈ ರೋಗಿ ದುಡ್ಡು ಕೊಟ್ಟಿಲ್ವಲ್ಲ, ನಿಮ್ಮ ಯೋಗ್ಯತೆಗೆ. ಇನ್ನೊಂದು ಕಡೆಯಿಂದ ಇವೆಲ್ಲ ಈ ಗ್ರಾಮೀಣ ಯೋಜನೆಯಿಂದ ಈ ಹೊರಗೆ ಬರಲಿಕ್ಕಿಲ್ಲ. ಹೊರಗೆ ಬಂದರೆ ಇನ್ನೊಬ್ಬರನ್ನು ಸೇರಿಸ್ಕೊಳ್ಬೇಕು, ಇಲ್ಲ ನಿಮ್ಮ ಉಳಿತಾಯ ದುಡ್ಡು ಕೊಡಲ್ಲ. ಉಳಿತಾಯ ದುಡ್ಡು ಬಡ್ಡಿ ಇಲ್ಲವೇ ಇಲ್ಲ ಬಿಡಿ. ಆ ಉಳಿತಾಯ ದುಡ್ಡನ್ನು ನಿಮ್ಮಿಂದ ಪಡೆದು ಅವ ನಿಮಗೆ ನೀಡಿ ಆ ಬಡ್ಡಿಯಿಂದ ತಿರ್ಗಾ ಬಡ್ಡಿ ಸಂಪಾದನೆ ಮಾಡ್ತಾ ಇದ್ದಾನೆ. ಇದಿವನ ಯೋಗ್ಯತೆ. ಇನ್ಶೂರ್ ಇದೆ ಅಂತ ಯಾರಿಗಾದರೂ ಒಬ್ಬರಿಗೆ ಇನ್ಶೂರೆನ್ಸ್ ಇದೆ ಅಂತ ಹೇಳಿ? ಎಷ್ಟೋ ಜನ ಕರೆ ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ಬಿಲ್ ಆದರೆ 10,000 15,000 ಕೊಟ್ಟಿದ್ದಾರೆ ಇವನ ಯೋಗ್ಯತೆಗೆ. ಇದೇನೇ ಇವರು ಮಾಡ್ತಾ ಇರೋದು? ಇದೇನ ದೇಶ ಉದ್ಧಾರ ಮಾಡೋ ನಾಡಿನ ಜನ ಉದ್ಧಾರ ಮಾಡ್ತಾ ಇರೋ ಇದಾ? ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ನಿಮಗೆ ಹಣ ಬರ್ತದೆ ಅಂತ ಹೇಳ್ಕೊಡ್ತೀವಿ. ಅವರದೇ ಒಂದು ಬ್ಯಾಂಕ್ ಐತೆ, ಗ್ರಾಮಾಭಿವೃದ್ಧಿ ಅಂದರೆ ಅವರದೇ ಒಂದು ರಿಜಿಸ್ಟರ್ ಆಗಿ ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕ್ ಮುಖಾಂತರ ನಿಮಗೆ ಸಾಲ ಕೇಳಿದಾಗ ನಿಮಗೆ ದುಡ್ಡು ಕೊಡ್ತಾ ಇರೋದು. ಅದು ಕಟ್ತಾ ಇರೋ ಅದೇ ಬ್ಯಾಂಕೇ ಅಲ್ಲ, ಕಟ್ತಾ ಇರೋದು ಇನ್ನೊಂದು ಬ್ಯಾಂಕಿಗೆ. ಕಟ್ಟಲಿಗೋಸ್ಕರ ಮಾತ್ರ ನಿಮಗೆ ಅಕೌಂಟ್ ನಂಬರ್ ಕೊಟ್ಟಿರೋದು, ನಿಮಗೆ ಸಾಲ ಕೊಡಲಿಕ್ಕೆ ಕೊಟ್ಟಿರೋದು ಅಲ್ಲದು. ಅದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಯಾರಾದರೂ ನಿಮ್ಮ ಮನೆ ಹತ್ರ ಗ್ರಾಮಾಭಿವೃದ್ಧಿಯವರು ಹಣ ಶೇಖರಣೆ ಮಾಡಲಿಕ್ಕೆ ಬಂದರೆ, ಕಟ್ಟಿ ಅಂತ ಹೇಳಿದರೆ, ನೀವು ಒಂದು ಮಾತ್ರ ಕೇಳಿ, 1 ವರ್ಷ ಸ್ಟೇಟ್ಮೆಂಟ್ ಕೊಡಿ ಅಂತೇಳಿ, 1 ವರ್ಷ ವರದಿ ಕೊಡಿ ಅಂತೇಳಿ. ನಾನು ದುಡ್ಡು ಸರ್ಕಾರಕ್ಕೆ ಆ ಬ್ಯಾಂಕಿಗೆ ಕಟ್ಟಿರೋದು, ಅದೇ ರೀತಿಯಲ್ಲಿ ನನಗೆ ಸಾಲ ಕೊಟ್ಟಿರೋದು, ಇದೆರಡು ಮಾತ್ರ ಕೊಡಿ. ಮೊನ್ನೆ ಇಲ್ಲಿಂದ ಯಾರೋ ಕರೆ ಮಾಡಿದ್ರು, ನಾನು ಹೇಳಿದ್ದೀನಿ ಸ್ಪೀಕರ್ ಹಾಕಿ ಅಂತ. ಫೋನ್ ಅಟೆಂಡ್ ಮಾಡಲ್ಲ ಅವರು, ನಮ್ಮ ಫೋನಲ್ಲಿ ಅಟೆಂಡ್ ಮಾಡಲ್ಲ. ಸ್ಪೀಕರ್ ಹಾಕಿ ಅಂತ ಹೇಳಿದೆ, ಸ್ಪೀಕರಾಗಿ ಮಾತಾಡಿದ್ವಿ. ನಾನೇ 1.5 ಲಕ್ಷ ನಾನು ಕಟ್ಟಿದ್ದೇನೆ ಅಂತ ಹೇಳಿದ್ದೀನಿ. ನಾನೇ ಕಟ್ತೀವಿ 1.5 ಲಕ್ಷ. ನನಗೆ 6 ತಿಂಗಳ ಸ್ಟೇಟ್ಮೆಂಟ್ ಕೊಡಬೇಕು. ಅವನಿಗೆಲ್ಲ ಸಾಲ ಕೊಟ್ಟಿರೋದು, ಅವಾಗ ಕಟ್ಟಿರೋದು. ಅದಕ್ಕೆ ಕೆಪಾಸಿಟಿ ಇಲ್ಲ. ನಮ್ಮ ದುಡ್ಡು ನಮ್ಮ ದೇವರನ್ನಿಟ್ಟಿವ ಪೂಜೆ ಮಾಡ್ತಾ ಇರೋದವರು. ನಾವು ಹಿಂದೂರನ್ನ ಮಂಗ ಮಾಡಿರೋದು ಕೆಲವು ವರ್ಷಗಳ ಹಿಂದೆ. ಇವರು ಮಾಡಿರೋದು ಪಾಂಪ್ಲೆಟ್ ಮಾಡಿ, ಈ ಪಾಂಪ್ಲೆಟ್ ಥರ 1,000 ಜನಕ್ಕೆ ಹಚ್ಚಿ, 2,000 ಹಚ್ಚಿ ನೀವು ಒಳ್ಳೆಯದಾಗುತ್ತೆ ಅಂತ ಈ ರೀತಿಯಲ್ಲಿ 40 ವರ್ಷ ಹಿಂದೆ ಜನರು ಮಂಗ ಮಾಡಿರೋದು. ನೀವು ಬಂದಿರ್ಬೋದು, ನಿಮಗೆ ಪ್ರತಿಯೊಬ್ಬರಿಗೆ ಬಂದಿರುತ್ತೆ ಅದು. ಎಷ್ಟೋ ಜನ ಅದೇ ಥರ ಪ್ರಿಂಟ್ ಮಾಡಿ ಕಳಿಸಿದರು. ಅದು ಉಜಿರವನಿಗೆ ಪ್ರಿಂಟಿಂಗ್ ಪ್ರೆಸ್ಸವನಿಗೆ ಬೇರೆ ಕೆಲಸವನ್ನೆಲ್ಲ ಕಾಣಿಸ್ತೆ, ಅವನಿಗೆ ಸ್ವಲ್ಪ ದುಡ್ಡು ಬೇಕಿತ್ತಂತ ಕಾಣಿಸ್ತೆ, ಅವನ್ನೆಲ್ಲ ಸೇರಿ ಮಾಡಿರೋದು ಇದು. ಈ ರೀತಿಯಲ್ಲಿ ಅವರು ಜನರಿಗೆ ಒಂದು ಗಿಮುಖವಾಗಿ ಜನರಿಗೆ ಮಂಗ ಮಾಡಿ ಈ ರೀತಿ ಅಭಿವೃದ್ಧಿ ಮಾಡಿರೋದು. ಅವ್ರಿಗೆ ದುಡ್ಡು ಬೇಕಿತ್ತು. ಆದರೆ ನೀವು ಯಾರೋ ಸೌಜನ್ಯ ನ್ಯಾಯ ಸಿಗದೇ ಇರಲಿ, ಸಿಗೋದು ಮಾತ್ರ ಗ್ಯಾರಂಟಿ. ಅದಕ್ಕೆ 100% ಸಿಗುತ್ತಂತೆ. ನಾವು ನಿಮಗೆಲ್ಲರೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಇವತ್ತಲ್ಲ ನಾಳೆ, 1-2 ದಿನ ಲೇಟ್ ಆಗ್ತಾ ಅಷ್ಟೇ. ಸಾಲ ನ್ಯಾಯ ಸಿಗೋದೆಲ್ಲ ನ್ಯಾಯ ಸಿಗುತ್ತೆ. ಅದ್ರ ಲೋನ್ ಮಾತ್ರ ಕಟ್ಟಬೇಡಿ. ಇವೆಷ್ಟೋ ಜನರಿಗೆ ಇವತ್ತು ಎಷ್ಟೋ ಖುಷಿ ಆಗ್ತಾ ಇದೆ. ಇವಾಗ ಸರ್ ನಮ್ಮನ್ನು ದೊಡ್ಡ ಅಲ್ಲಿಂದ ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅವ್ರು ನಾವೆಲ್ಲ ರಕ್ಷಣೆ ಮಾಡಿದ್ವಿ. ಇವತ್ತು ಹೇಳಿದ್ದಾರೆ ನಾವು ರಕ್ಷಣೆ ಮಾಡಿರೋದಲ್ಲ, ಅದು ಸೌಜನ್ಯ ಮಾಡಿರೋದು. ಸೌಜನ್ಯ ದೇವಿತಾರ ಬಂದು ಇವತ್ತು ರಕ್ಷಣೆ ಮಾಡ್ತಾ ಇರೋದು. 2012 ನಂತರ ಒಂದೇ ಒಂದು ಎಣ್ಣೆಯಲ್ಲಿ ಬಿದ್ದಿಲ್ಲ. ಅದಕ್ಕೆ ಮುಂಚೆ ಎಷ್ಟು ಎಣ್ಣೆ ಬಿತ್ತು ಗೊತ್ತಾ ನಿಮಗೆಲ್ಲ? ಇವತ್ತು ಹೇಳ್ತಾರೆ, ಒಂದಲ್ಲ ಒಂದು ಹೇಳ್ತಾ ಇದ್ದಾರೆ. ಈ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಈ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಾಲ ಕೊಡ್ತಾ ಇದ್ರು. ಇವಾಗ ಇವರು ಕೊಡೋ ಕಡೆ ಬ್ಯಾಂಕ್ ಅವರು ಸಾಲ ಕೊಡಬಾರ್ದು. ಅದಕ್ಕೆ ಒಂದು ಗ್ಯಾಂಗ್, ದೊಡ್ಡ ರೌಡಿ ಸಂಘ ಗ್ಯಾಂಗ್ ಇದೆ ಅವರದ್ದು. ಅವರು ಕೊಡುವಾಗ ಅಲ್ಲಿ ಬ್ಯಾಂಕ್ ಅವರು ಸಾಲ ಕೊಡಬಾರ್ದು. ಅರಸಿನ ಮುಖ ಕಡೆ ಒಂದು 20 ವರ್ಷ ಆಗಿದೆ ಇವರು ಸಾಲ ಕೊಡ್ತಾಯಿದ್ರು. ಆವಾಗ ಬ್ಯಾಂಕಿಗೆ ಬ್ಯಾಂಕ್ ಮ್ಯಾನೇಜರು ಸಾಲ ಕೊಡ್ತಾಯಿದ್ರು. ಮ್ಯಾನೇಜರ್ ಬಂದು ಹೇಳಿದ್ರಂತೆ, ಇಲ್ಲ ನೀವು ಸಾಲ ಕೊಡಬೇಡಿ, ನಾವು ಕೊಡ್ತಾ ಇದ್ದೀವಿ ಅಂತ. ಅಲ್ಲ, ಬ್ಯಾಂಕ್ ಮ್ಯಾನೇಜರ್ ನಮ್ಮ ನಿಯಮ ಪ್ರಕಾರ ನಮಗೆ ಕೊಡಲೇಬೇಕು, ಅದು ನೀವು ಅಡ್ಡೈಡಿಂಗ್ ಆಗಲ್ಲ ಅಂತ. ಆವಾಗ ಲೋನ್ ಕೊಟ್ಟರೆ ಇಷ್ಟು ಟ್ರಾನ್ಸಾಕ್ಷನ್ ಆದರೆ ಬ್ಯಾಂಕ್ ಮ್ಯಾನೇಜರ್ಗೆ ಒಂದು ಪ್ರಮೋಷನ್ ಎಲ್ಲ ಸಿಗೋದು. ಬಂದು ಬೆಳಿಗ್ಗೆ ಬಂದು ಚಾರ್ಲೆ ಗೊತ್ತು ಸಾಯಂಕಾಲ ಇದ್ದವ್ರು ಅವನಿಗೆ ಒಂದು ಪ್ರಮೋಷನ್ ಸಿಗಲ್ಲ, ಅವನ ಸಂಬಳವೂ ಜಾಸ್ತಿ ಆಗಲ್ಲ. ಇವಾಗ ಕೊಡ್ತಾ ಇದ್ದ. ಇದಕ್ಕೆ ಮೊದಲನಾಗಿ ಆ ಬ್ಯಾಂಕ್ ಮ್ಯಾನೇಜರ್ನ ಧರ್ಮಪತ್ನಿ ಅತ್ಯಾಚಾರ ಮಾಡೋರು ಈ ಬಡ್ಡಿ ಮಕ್ಕಳು, ಈ ಯೋಗ್ಯತೆಗಳ ಅತ್ಯಾಚಾರಿಗಳು.
ಅವರು ಇದನ್ನು ನೊಂದು ಆತ್ಮಹತ್ಯೆ ಮಾಡಿದವರು. ಈ ವಿಷಯವನ್ನು ದನಿಯವರಿದ್ದಲ್ಲ ಸೀನಪ್ಪನಿಗೆ ಹೇಳಿಕೆ ಹೋಗಿರೋದು. ಈ ಗ್ಯಾಂಗಲ್ಲಿ ಅವರನ್ನು ಸೇರಿಸಿ ಹೊಡೆದು ಸಾಯಿಸಿ ಸೀಮೆನೆಗೆ ಸುಟ್ಟು ಹಾಕಿದ್ದಾರೆ. ಗೊತ್ತಾ ನಿಮಗೆ? ಇದೇನಾ ಗೊತ್ತಾ ನಿಮಗೆ? ಇದು ನಡೀತಾ ಇರೋದು. ಇವರು ಅಹಿಂಸಾವಾದಿ ಅಂತ ಹೇಳ್ತಾ ಇದ್ದಾರಲ್ಲ, ಇವರೇನು ಹಿಂಸಾವಾದಿಗಳು? ಇವರೇ ದೊಡ್ಡ ಹಿಂಸಾವಾದಿ ಅಂತ ಅವ್ರನ್ನ ನೋಡಿ ಕಲಿಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಾಸರಗೋಡು ಬಂದಿದ್ದೀವಿ. ಕಾಸರಗೋಡಲ್ಲಿ ಪದ್ಮಲತಾ ಕೊಲೆ ಸಹಕಾರ ಕೊಟ್ಟಿರುವಂಥ ಸರೋಜಿನಿ ಅಂತ ಇವತ್ತು ವಟಾರದಲ್ಲಿ ಇದ್ದಾಳೆ, ಅಕ್ಕಪಕ್ಕದಲ್ಲಿ ಇದ್ದಾಳೆ. ಅಲ್ಲಿ ಸಾಯಿಸಿಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ ಒಬ್ಬಳು ಸರೋಜಿನಿ ಅಂತ. ಪ್ರತಿಯೊಂದು ಪ್ರಕರಣ ಮುಂದೆನ ಹೊರಗೆ ಬರ್ಬೋದು. ಅದೇ ರೀತಿ ಮಾವುತನ್ನು ಕೊಲೆ ಮಾಡಿರುವಂಥ ಆ ರೈ ಇದ್ದಾನಲ್ಲ, ಅವರ ಮೇಲೆ ಎಲ್ಲ ಇವಾಗ ಕಂಪ್ಲೇಂಟ್ ಕೊಟ್ಟಾರೆ ಮೊನ್ನೆ ಪ್ರಸನ್ನಕ್ಕ ಅವರು ಮತ್ತು ಅವರ ಮನೆಯವರೆಲ್ಲ ಸೇರಿ. ಅವನಿಗೆ ರಕ್ಷಣೆ ಕೊಡಬೇಕು. ಅವನಿಗೆ ಪೊಲೀಸ್ ಇಲಾಖೆ 100% ರಕ್ಷಣೆ ಕೊಡಲೇಬೇಕಾಗತ್ತೆ. ಇಲ್ಲ ಈಗಿನ ಅವರಿಗೆ ಯಾವುದು ಆ್ಯಕ್ಷನ್ ಆಗಲಿ ಇಲ್ಲ ನೇಣಾಕುವ ಕೆಲಸ ಮಾಡಲ್ಲ. ನಿಧಾನಕ್ಕೆ ಸಾಯೋ ಚುಚ್ಚುಮದ್ದಲ್ಲಿ ಅವನು ಸಾಯಿಸಿಬಿಡ್ತಾರೆ. ಅವನು ಬೇಕಾದ್ರೆ ನೋಡಿ, ನೆಕ್ಸ್ಟ್ ನಿಮಗೆ ಅದೇ ಸುದ್ದಿ ಬರ್ತಾ ಇರುತ್ತೆ. 100% ಅವನ್ನು ಸಾಯಿಸ್ತಾರೆ. ಇವರ ಕೆಲಸನೇ ಇದು. ಒಂದೊಂದು ಸಾಕ್ಷಿಯನ್ನು ನಾಶಪಡಿಸುವುದೇ ಇವರ ಕೆಲಸ. ಇದಕ್ಕೆ ಮುಂಚೆ ಒಬ್ಬನ್ನು ನದಿಗೆ ಕಟ್ಟಿ ಹಾಕಿದ್ದಾರೆ, ಕಲ್ಲಲ್ಲಿ ಕಟ್ಟಿ ಇಳಿಸಿ ಹಾಕಿದ್ದಾರೆ. ಇನ್ನೊಬ್ಬನ ಭೂಮಿಗೋಸ್ಕರ ಅಪ್ಪ ಅಮ್ಮ ಇದ್ದರು, ಅವರಿಗೆ ಒಬ್ಬ ಮಗ ಇದ್ದ. ಅಪ್ಪ ತೀರೋದ್ರು. ಅದೇ ಸೀನಪ್ಪ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ವ. ತೀರಿ ಹೋದಂಥ ಒಂದು 2 ಎಕರೆ ಜಾಗ ಇತ್ತು. ಆ ಜಾಗ ಇವರಿಗೆ ಬೇಕು. ಇವರು ನೋಡಿ ಏನು ದಾರಿ ಕಾಣಿಸ್ತಾ ಇರಲ್ಲ, ಇವನ ತಗೊಂಡು ನೇಣು ಹಾಕಿದ್ದಾರೆ. ಈ ರೀತಿಯಲ್ಲಿ ಇವರ ಆಕ್ರಮಣ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದೊಂದನ್ನು ನಾವು ಎತ್ತಿ ನಿಮ್ಮ ಮುಂದೆ ತಂದು ನಮ್ಮ ಗಿರೀಶ್ ಮಠನ ಲೇಡೀಸ್ ತೋರಿಸ್ತಾರೆ, ಅದೇ ಥರ ಅವ್ರು ತೋರಿಸ್ತಾ ಇರ್ತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ, ಸಾಲ ಕಟ್ಟು ನೀವಾಗೆ ನಿಲ್ಲಿಸಿ. ನಮ್ಮವರು ಯಾರು ನಿಮ್ಮ ಮನೆಗೆ ಬರೋ ಶಕ್ತಿ ಇಲ್ಲ. ನೀವಾಗಿ ಇದನ್ನು ಆಲೋಚನೆ ಮಾಡಿ ಈ ಮೂಲಕ ನಿಮ್ಮ ಸಾಲದ ಕಂತನಲ್ಲ ಟೋಟ್ಲ ಸಾಲ ನಿಲ್ಲಿಸಿಬಿಡಿ. ಇದು ಸಿವಿಲ್ ಮ್ಯಾಟ್ರು. ನಿಮ್ಮ ಮನೆಗೆ ಯಾರು ಪೊಲೀಸರು ಬರಲ್ಲ, ಕೋರ್ಟ್ ನೋಟಿಸ್ ಬರಲ್ಲ. ಆ ಮಂಜುನಾಥ ಹೇಳ್ದಾನ ಇನ್ನೊಬ್ಬ, ನಿನ್ನೆ ಹೇಳಿದೆ ನಾವು ಯಾವುದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಅಂತ. ಬ್ಯಾಂಕಿಗೆ ಲಿಂಕ್ ಆಯ್ತು ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು. ಯಾವುದೇ ಕಾರಣಕ್ಕೂ ಆಗಿಲ್ಲ. ಅದರಿಂದ ನೀವು ಯಾವುದೇ ಸಾಲವನ್ನು ಕಟ್ಟಬೇಡಿ, ನೀವು ಧೈರ್ಯವಾಗಿ ಓಡಾಡಿ ಅಂತ ಈ ಮೂಲಕ ಹೇಳ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಹೊಸ ತಿರುವನ್ನು ತಂದಂತಹ ಫೈರ್ ಬ್ರ್ಯಾಂಡ್ ಗಿರೀಶ್ ಮಠನವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ. ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಈ ಹೋರಾಟದ ವೇದಿಕೆ ದೇವರ ನಾಡು, ದೈವದ ನಾಡು, ಕೇರಳದ ಕಾಸರಗೋಡಿನ ಈ ಒಂದು ಗ್ರಾಮದಲ್ಲಿ ಇವತ್ತು ಸೌಜನ್ಯಾಳ ನ್ಯಾಯಪರ ಹೋರಾಟ ಕಾಲಿಟ್ಟಿದೆ. ಇದು ಒಂದು ಸೌಜನ್ಯಾಳ ಶಕ್ತಿನೇ ಅಂತ ಹೇಳ್ಬೋದು. ಈ ಒಂದು ಶಕ್ತಿಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸೌಜನ್ಯಾಳ ತಾಯಿ ಕುಸುಮಾವತಿಯವರೇ, ನಿರಂತರ 11 ವರ್ಷಗಳಿಂದ ಯಾವುದೇ ಹೆದರಿಕೆಗೆ, ಬೆದರಿಕೆಗೆ, ಆಮಿಷಕ್ಕೆ ಜಗ್ಗದೆ ನಿಷ್ಠಾವಂತ ಹಿಂದೂ ನಾಯಕರಾಗಿ ಈ ಹೋರಾಟವನ್ನು ಇಡೀ ರಾಜ್ಯದಲ್ಲಿ, ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗುವಂಥ ಮಾಡಿರೋಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೇ, ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಹೋರಾಟಗಾರ ಮಿತ್ರರೇ, ಇಲ್ಲಿ ಬಂದಿರುವಂತಹ ಅನೇಕ ಹೋರಾಟದ ಪರವಾಗಿ ಕಾಳಜಿ ಇರುವಂತಹ ನಮ್ಮ ಸ್ನೇಹಿತರೆ,
ಸೌಜನ್ಯ ಹೋರಾಟಕ್ಕೆ ಒಂದು ಘಟಕದಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಹೋರಾಟದ ಸಭೆ ಇಟ್ಟರೆ ಅಲ್ಲಿ ಹೋಗೋದಕ್ಕೆ ಹೋಗಬೇಡಿ ಅಂತ ಹೇಳೋರೇ ಸುಮಾರು ಜನ ಇರ್ತಾರೆ ಊರಲ್ಲಿ. ಬಹುಶಃ ಇವರು ಒಂದಿಷ್ಟು ವರ್ಷದಿಂದ ಈ ಸಂಘಗಳನ್ನು ಮಾಡಿದರು. ಬಹುಶಃ ಅದೇ ಉದ್ದೇಶಕ್ಕಾಗಿಯೇ ಈ ಸಂಘಗಳನ್ನು ಮಾಡಿದರು ಅಂತ ನನಗನ್ನಿಸ್ತಾ ಇದೆ. ಇವತ್ತು ಬರೀ ಕಾಸರಗೋಡಿನಲ್ಲಿ ಇಷ್ಟೇ ಅಲ್ಲ, ನಾವು ಕರಾವಳಿ ಉದ್ದಕ್ಕೂ ಕೂಡ ನೋಡಿದ್ದೀವಿ. ಅಲ್ಲಿ ಸೌಜನ್ಯಾಳ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದರೆ ಹೋರಾಟಕ್ಕೆ ಹೋಗಬೇಡಿ ಅನ್ನೋದಕ್ಕೆ ಒಂದು 10 ಜನ ಇರ್ತಾರೆ. ಆದರೂ ಕೂಡ ಯಾಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಚೇರ್ ಇರ್ತದೆ, ಪೆಂಡಲ್ ಹಾಕಿರ್ತಾರೆ, ಭಾಷಣ ಮಾಡ್ತಾರೆ ಅಂತ ಯಾರೂ ಬರ್ತಾ ಇಲ್ಲ. ಬರೋರ ಪ್ರತಿಯೊಬ್ಬರಿಗೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಕಾಳಜಿ ಇದೆ, ಒಂದು ಆತಂಕ ಇದೆ. ಮುಂದೆ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಕೂಡ ಈ ಥರ ಆಗಬಾರ್ದು ಅಂಥೇಳಿ ಅದರ ಸಲುವಾಗಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲೇ ಕಾರ್ಯಕ್ರಮ ಮಾಡಿದರೂ ಕೂಡ ಸೌಜನ್ಯ ಹೋರಾಟ ಇದು ನಾವೇನೋ ತೇಜೋವಧೆ ಮಾಡೋದ್ರ ಸಲುವಾಗಿ ಮಾಡ್ತಾ ಇಲ್ಲ. ನಾನು ಭಾಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇದರ ಉದ್ದೇಶ ಯಾವುದೇ ಹೆಣ್ಣು ಮಕ್ಕಳಿಗೂ ಕೂಡ, ಎಲ್ಲರೂ ಬೇಕಾದ್ರೆ ನೋಡಿ ನೀವು, ಪ್ರತಿಯೊಬ್ಬರು ಹೆಣ್ಣಿನ ಜೊತೆಗೆ ಅಕ್ಕರೆಂತರ ಇದ್ದವರೇ. ಯಾರಿಗೋ ಒಬ್ಬರಿಗೆ ತಾಯಿ ಅಂತರೂ ಇದ್ದೇ ಇರ್ತಾಳೆ, ತಂಗಿ ಇರ್ತಾರೆ, ಹೆಂಡತಿ, ಮಕ್ಕಳು, ಮಗಳು, ಸೊಸೆ, ಫ್ರೆಂಡು, ಯಾರಾದರೂ ಇದ್ದೇ ಇರ್ತಾರೆ. ಅವು ಎಲ್ಲರ ಒಂದು ರಕ್ಷಣೆ ಆಗಬೇಕು. ನಿರ್ಭಯ ಪ್ರಕರಣ ಆದ ನಂತರ ಇಡೀ ದೇಶದಲ್ಲಿ ಆಲೋಚನೆ ಬದಲಾವಣೆ ಆಗಿದೆ. ಹೀಗಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಈಗೇನು ಹೇಳ್ತಾ ಇದ್ದಾರಲ್ಲ, ಹೋಗಬೇಡಿ, ಅಲ್ಲಿ ಹೋಗಬೇಡಿ, ಹೋರಾಟಕ್ಕೆ ಹೋಗಬೇಡಿ ಅಂಥೇಳಿ, ಇದು ಸೌಜನ್ಯನಿಗೆ ಇಷ್ಟೊಂದು ಯಾಕೆ ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ನ್ಯಾಯ ಸಿಗಬೇಕು ಅಂತ ಹೇಳಿದರೆ, ಯಾರು ಅತ್ಯಾಚಾರಿಗಳಿದ್ದಾರಲ್ಲ ಅವರು ಒಂದು ಉದಾಹರಣೆ ಆಗಿದ್ದಾರೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಅವರು ನಮ್ಮ ಹತ್ರ ದುಡ್ಡಿದ್ದರೆ, ರಾಜಕೀಯ ಪ್ರಭಾವ ಇದ್ದರೆ, ಅದ್ರ ಜೊತೆಗೆ ಧರ್ಮದ ಹೆಸರಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಮ್ಮನ್ನು ಯಾರು ಹಿಡ್ಕೊಳ್ಳೋಕ್ಕಾಗಲ್ಲ, ಯಾರು ನಮ್ಮ ಮೇಲೆ ಕೇಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅನೇಕ ವರ್ಷದಿಂದ ಅದನ್ನೇ ಮಾಡ್ತಾ ಬಂದಿದ್ದಾರೆ ಅವರು. ಆದರೆ ಈ ಹೋರಾಟದ ಉದ್ದೇಶ ಅಂಥವ್ರನ್ನ ಗಲ್ಲಿಗೇರಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಬ್ಬರೇ ಅಂಥೇಳಿ. ಪ್ರಸನ್ನಕ್ಕ ಮಾತಾಡ್ತಾ ಹೇಳಿದ್ಲು ಎಷ್ಟು ಬರ್ಬರವಾಗಿ ಸೌಜನ್ಯಾಳ ಹತ್ಯೆ ಆಗಿದೆ ಅಂಥೇಳಿ. ನಾವು ಇದನ್ನು, ಈ ಪ್ರಕರಣವನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿದಾಗ ನಿರಂತರವಾಗಿ 3 ಸಾರಿ ಪಾಪ ಮಗುಗೆ ನಿರಂತರವಾಗಿ 3 ಸರಿ ಸಾಯಂಕಾಲ 4:15 ಅಪಹರಣ ಆಯಿತು. ಅವಳ ಡೆಡ್ ಬಾಡಿಯನ್ನು ಹತ್ತತ್ರ 2:30 ನಡುರಾತ್ರಿ 2:30 3 ಗಂಟೆಗೆ ಎಸಿತಾರೆ. ಅಷ್ಟರಲ್ಲಿ 3 ಬಾರಿ ಸಾಮೂಹಿಕ ಅತ್ಯಾಚಾರ 3 ಸ್ಥಳಗಳಲ್ಲಿ. ಯಾವತ್ತಿಗೂ ಪಾಪ ಮಗು ಒಪ್ಪಿಗೆನೇ ಕೊಟ್ಟಿದ್ದಿಲ್ಲ. ಅದರ ಸಲುವಾಗಿ ಮತ್ತು ಬರುವಂತಹ ಔಷಧಿ ಕೊಟ್ಟು ಅವಳನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಂದು ಅತ್ಯಾಚಾರ ಮಾಡ್ತಾರೆ. ಈ ಹೋರಾಟದಲ್ಲಿ ನಮಗಿದ್ದವ್ರು ಕೇಳ್ತಾರೆ, ಯಾಕೆ ಹೋರಾಟ ಮಾಡ್ತಾ ಇದ್ರಿ ನೀವು? ಸಾಕ್ಷಿನೇ ಇಲ್ಲ ಅಂದ್ರೆ ಅಪೋಸಿಟ್ ಕಡೆಯವರು ಬೇಕಾದ್ರೆ ನೀವು ನೋಡಿ, ಇದಕ್ಕೆ ಸಾಕ್ಷಿನೇ ಇಲ್ಲ ಅಂತ ಹೇಳಿದರೆ ಹೆಂಗೆ ಶಿಕ್ಷೆ ಆಗುತ್ತೆ ಅಂತ ಕೇಳ್ತಾರೆ. ಆ ಅತ್ಯಾಚಾರಿಗಳ ಕಡೆಯವರು ಕೆಲವೊಂದಿಷ್ಟು ಡಿಬೇಟ್ನಲ್ಲಿ ಕೂಡ ಕೇಳಿದ್ದಾರೆ ಇದನ್ನ. ಅವರವರ ಒಂದೆರಡು ಯೂಟ್ಯೂಬ್ ಚಾನಲ್ ಇದೆ. ಸಾಕ್ಷಿನೇ ಇಲ್ಲಪ್ಪ, ಹೆಂಗೆ ಶಿಕ್ಷೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಸಾಕ್ಷಿನೇ ಇಲ್ಲ ಅಂತ ಹೇಳಿದರೆ ಸಂತೋಷ್ ರಾವ್ನ ಯಾಕಪ್ಪ ಅರೆಸ್ಟ್ ಮಾಡಿದ್ರಿ? ಸಹಜ ತಾನೇ. ಈ ಪ್ರಕರಣದಕ್ಕೆ ನಿಮ್ಗೆ ಸಾಕ್ಷಿನೇ ಇಲ್ಲ ಅಂತ ಹೇಳಿದರೆ
ಪಾಪ ಸಂತೋಷ್ ರಾವನ್ನ 7 ವರ್ಷದ ತನಕ ಜೈಲಿನಲ್ಲಿ ಯಾಕಿಟ್ರಿ? ಮತ್ತೆ ಅವನ ಮೇಲೇ ಯಾಕೆ ಅಪೀಲಿಗೆ ಹೋದ್ರಿ? ಈಗ ಅವರು ಕೇಳೋ ಪ್ರಶ್ನೆಯಲ್ಲಿನೇ ಉತ್ತರ ಇದೆ, ಅವರ ಕುತಂತ್ರ ಇದೆ. ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ಹೇಳ್ತಾರಲ್ಲ, ಮತ್ತು ಸಂತೋಷ್ ರಾವ್ ಯಾಕೆ ಸಿಕ್ಕಾಕ್ಸಿದ್ರಿ ಅಂದೆ. ಇನ್ನೊಂದು, ಈಗ ತಾನೇ ಮೋಹಿತರು ಹೇಳಿದರು ಸಂತೋಷ್ ರಾವ್ಗೆ ಇನ್ನೂ ನೋಟಿಸೇ ಬಂದಿಲ್ಲ ಅಂಥೇಳಿ. ಆಗಲೇ ಒಂದು 2-3 ದಿನದಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ನೋಟಿಸ್ ಬಂತು ಅಂತ. ಬಹುಶಃ ನನಗನ್ಸುತ್ತೆ ನೋಟಿಸ್ ಬಂದರೆ ಮೋಹಿತರಿಗೆ ಗೊತ್ತಾಗಬೇಕು ಅದು ಫಸ್ಟು. ಆದರೆ ಅವ್ರಿಗಿಂತ ಮೊದಲು ಅವ್ರಿಗೆ ಗೊತ್ತಾಗಿದೆ. ಹೀಗಾಗಿ ಸಂತೋಷ್ ರಾವ್ನ ನೋಟಿಸು ಧರ್ಮಸ್ಥಳಕ್ಕೆ ಬಂದಿರ್ಬೋದು ಮೊದಲು, ಅವ್ರ ಮಾಹಿತಿ ಕೇಂದ್ರಕ್ಕೆ, ಆ ಶೀನಪ್ಪಣ್ಣಕ್ಕೆ ಬಂದಿರಬೇಕು. ಬಹುಶಃ ದತ್ತಕ್ಕೇನೋ ತೊಗೊಂಡಿದ್ದಾರೆ ಕಾಣ್ತದೆ. ಹೀಗಾಗಿ ಸಂತೋಷ್ ರಾವ್ ನೋಟಿಸ್ ಯಾವ ಪೇಪರಲ್ಲಿ ಬಂದಿಲ್ಲ, ಎಲ್ಲಿ ಇಲ್ಲ, ಫಸ್ಟ್ ಇವರಿಗೆ ಗೊತ್ತಾಗುತ್ತೆ. ಫಸ್ಟ್ ಇವರೇ ಹೇಳ್ತಾರೆ. ಅಂದರೆ ಮೋಸ್ಟ್ಲಿ ನೋಟಿಸ್ ಇವ್ರಿಗೆ ಕೊಟ್ಟಿರಬೇಕು ಅಂತೇಳಿ. ಈ ಸಾಕ್ಷಿಗಳ ಬಗ್ಗೆ ಇವತ್ತಿನ ಈ ಒಂದು ಸಭೆಯಲ್ಲಿ ನಿಮಗೆ ಅಚ್ಚರಿ ಆಗುತ್ತೆ. ಕೆಲವೊಂದಿಷ್ಟು ದಾಖಲೆಗಳನ್ನು, ಆ ದಾಖಲೆ ಆಧಾರದ ಮೇಲೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದ್ರ ಜೊತೆಗೆ ಯಾರು ಈ ಕಾರ್ಯಕ್ರಮವನ್ನು ಲೈವಲ್ಲಿ ನೋಡ್ತಾ ಇದ್ದಾರೆ ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾ ಇದ್ದಾರೆ, ವಿಶೇಷವಾಗಿ ಕಾನೂನಿನ ಬಗ್ಗೆ ಅರಿವಿರೋರು, ವಕೀಲರು ಇರ್ಬೋದು, ಪೊಲೀಸ್ ಇಲಾಖೆಯ ಸ್ನೇಹಿತರು ಇರ್ಬೋದು, ಮತ್ತು ಇದರಲ್ಲಿ ಆಸಕ್ತಿ ಇರುವಂಥ ಅನೇಕ ಸ್ನೇಹಿತರಿಗೆ ಬಹುಶಃ ತಮಗೆಲ್ಲರಿಗೂ ಅಚ್ಚರಿ ಆಗುತ್ತೆ. ಸಾಕ್ಷಿ ನಾಶದ ಬಗ್ಗೆ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದೀವಿ ನಾವು, ದಿನಾಂಕದ ಸಮೇತ. ಯಾವ ದಿನಾಂಕ ಯಾವ ಸಾಕ್ಷಿ ಸತ್ತು ಹೋದ, ಮತ್ತು ಆ ಸಾಕ್ಷಿ ಹೇಳುವನು ಸತ್ತಾಗ ಪ್ರಕರಣ ಯಾವ ಹಂತದಲ್ಲಿತ್ತು, ತನಿಖೆ ಯಾವ ಹಂತದಲ್ಲಿತ್ತು ಅಂಥೇಳಿ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದೀವಿ. ಫಸ್ಟ್ ಒನ್ ಹಾಕಿ. ಫಸ್ಟ್ ಒನ್ ಅಜಯ್. ಹಾಂ, ಝೂಮ್ ಮಾಡೋಕ್ಕಾಗತ್ತಾ? ಇರಲಿ, ಇಷ್ಟೇ ಮೇಲ್ಗಡೆ ಇದು ಮಾಡಿ. ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿನಾಶದ ವಿವರ ನೋಡಿ. ಎಲ್ಲರೂ ಕೂಡ ಸಾಕ್ಷಿನಾಶದ ಬಗ್ಗೆ ನಾವು ಮಾತಾಡಿದ್ದೀವಿ. ಆದರೆ ಇದನ್ನು ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದರೆ, ಅಂದರೆ ತುಲನೆ ಮಾಡಿದರೆ ನಮಗೆ ಸರಿಯಾದ ಒಂದು ಚಿತ್ರಣ ನಮ್ಮ ಗಮನಕ್ಕೆ ಬರ್ತದೆ, ಏನೇನು ನಡೀತು ಅಂಥೇಳಿ. ಒಂದನೇದ್ದು ವಾರ್ಜಾ ಆಚಾರ್ತಿ. ವಾರ್ಜಾ ಆಚಾರ್ತಿ ಯಾರು ಅಂತ ಹೇಳಿದರೆ, ಇವ್ರನ್ನ ಆನ್ ರೆಕಾರ್ಡ್ ತೊಗೊಂಡಿಲ್ಲ, ಆನ್ ರೆಕಾರ್ಡ್ ಇವ್ರನ್ನ ಸಾಕ್ಷಿಯಾಗಿ ತೊಗೊಳ್ಳಿಲ್ಲ. ಯಾಕಂತ ಹೇಳಿದರೆ, ವಾರ್ಜಾಚಾರ್ತಿ ವಾರ್ಜಾ ಧೀರಜ್ ಕೆಲ್ಲಾನ ಮನೆ ಕೆಲಸದವಳು. ಪೀಲಿಯಾದಲ್ಲಿ ಅವ್ರದ್ದು ಫಾರ್ಮ್ ಹೌಸ್ ಒಂದು ಮನೆ ಇದೆ. ಬೆಳ್ತಂಗಡಿಯಿಂದ ಗುರುವಾಯನ ಕೆರೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ರೋಡಿನ ಎಡಗಡೆನೇ ಅವ್ರ ತೋಟದ ಮನೆ ಇದೆ. ಅಲ್ಲಿ ಆ ವಾರ್ಜಾಚಾರ್ತಿ ಅದು ತೀರ್ಕೊಳ್ತಾಳೆ ಅವಳು. ಅಂದರೆ ಬಾವಿಯಲ್ಲಿ ಬಿದ್ದು ಅವಳ ಹೆಣ ಸಿಕ್ಕಿದ್ದೇನಂತ ಹೇಳಿದರೆ ಬಾವಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ಅವಳ ಹೆಣ ಸಿಗುತ್ತೆ. ಯಾಕೆ ಅವಳು ಸತ್ತು ಹೋಗ್ತಾಳಂತ ಹೇಳಿದರೆ, ಈ ಸೌಜನ್ಯ ಪ್ರಕರಣ ಟಿ ವಿನಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ 2012ರಲ್ಲಿ. ಆಮೇಲೆ 2013ರಲ್ಲಿ ಸಿಕ್ಕಾಪಟ್ಟೆ ಮಹೇಶ್ ಶೆಟ್ಟರು TV9ಗೆ ಹೋದಾಗ ಭಾಳ ದೊಡ್ಡ ಮಟ್ಟದೊಂದು ಹೋರಾಟ ಪ್ರಾರಂಭ ಆಗುತ್ತೆ. ಅವಾಗ ಅವಳು ಹೇಳ್ತಾ ಇರ್ತಾಳೆ, ಅವಾಗವಾಗ ವಾರ್ಜಾಚಾರ್ತಿ, ಸೌಜನ್ಯಾಳ ಫೋಟೋ ನೋಡಿ ಟಿ ವಿಯಲ್ಲಿ, ಇದೇ ಹೆಣ್ಮಗು ಅಲ್ವಾ ನಮ್ಮ ದಣಿಗಳು ನಮ್ಮ ಮನೆಗೆ ಅವತ್ತಿನ ಸಾಯಂಕಾಲ ಇದೇ ಹೆಣ್ಮಗುನೇ ನಮ್ಮ ಮನೆಗೆ ತಗೊಂಡು ಬಂದಿದ್ರು ಅಂತ ಸಾಯಂಕಾಲ ಆದಮೇಲೆ ಆ ಕೆಲಸದವಳು ಎಲ್ಲ ಊರಲ್ಲೆಲ್ಲ ಮಾತಾಡ್ತಾ ಇರ್ತಾಳೆ ಅವಳು. ಇವ್ರು ಹೆಂಗೋ ಮ್ಯಾನೇಜ್ ಮಾಡಿರ್ತಾರೆ. ಆದರೆ 14/10/2013 ಅವಳು ಸತ್ತಂಥ ದಿನಾಂಕ ಮೇಲ್ಗಡೆ ಸೆಕೆಂಡ್ ಕಾಲಮ್ ಅಲ್ಲ, ಅದನ್ನ ಇಟ್ಬಿಡಿ, ಅದನ್ನ ತೆಗಿಬೇಡಿ. ಸೆಕೆಂಡ್ ಕಾಲಮು ಸತ್ತಂಥದ್ದು ಯಾವ ಡೇಟಿಗೆ ತೀರ್ಕೊಂಡ್ರು ಅನ್ನೋದು 14/10/2013 ಡೇಟ್ ನೆನಪಿಟ್ಕೊಳ್ಳಿ. ಯಾವಾಗ ಅವಳು ಅಂದರೆ ಅವಳು ಡೆಡ್ ಬಾಡಿ ಬೀಳ್ತದೆ ಅಂತ ಹೇಳಿದರೆ
ಸಿರಿಗೌರಿ ನೇತೃತ್ವದಲ್ಲಿ SP ಮೇಡಮ್ ಸಿರಿಗೌರಿ ನೇತೃತ್ವದಲ್ಲಿ ಒಂದು ಟೀಮ್ ಬರ್ತದೆ ಬೆಳ್ತಂಗಡಿಗೆ. CODದು 2ನೇ ಹಂತ. ಅಂದರೆ ಯಾರು ಇವನು ದರಿದ್ರ ಮುನಿ, ಅವನು ಓಡಿ ಹೋಗಿಬಿಟ್ಟಿರ್ತ, ಮುಗಿದು ನನಗಾಗಲ್ಲ ಹೆದರ್ಕೊಂಡು ನನಗೆ ದಾವಣಗೆರೆಗೆ ಕಳಿಸ್ರಿ ಅಂಥೇಳಿ ರಿಟೈರ್ಡು ಆಗಿರ್ತದೆ. ಒಂದು ದರಿದ್ರ ಮುನಿದು ಎಲ್ಲ ಪ್ಯಾಕೇಜ್ ತೊಗೊಂಡು ಓಡಿ ಹೋಗಿಬಿಟ್ಟಿರ್ತಾನೆ. ಆವಾಗ ಅವನ ಇನ್ವೆಸ್ಟಿಗೇಷನ್ ಬಗ್ಗೆ ಡೌಟ್ ಬಂದು ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. CID ಉನ್ನತ ಅಧಿಕಾರಿಗಳ ತನಿಖೆ ಶುರುವಾಗಿ ಬೆಳ್ತಂಗಡಿಗೆ ಬರ್ತದೆ. ಭಾಳ ಸ್ಟ್ರಿಕ್ಟಾಗಿ ಯಾರ್ಯಾರು ಇದರಲ್ಲಿ ಇದ್ದಾರೆ ಅನ್ನೋದಕ್ಕೆ ಎಲ್ಲ ಕಡೆನೂ ಮಾಹಿತಿ ಜಾಲವನ್ನು ಬೀಸ್ತಾರೆ. 14ನೇ ತಾರೀಕಿಗೆ, ಅಂದರೆ 13ನೇ ತಾರೀಕು ಹಿಂದಿನ ದಿನ ಬಂದಾಗ ತನಿಖೆ ಎಲ್ಲ ಜೋರಾಗಿ ಶುರುವಾಗಿರ್ತದೆ. 14ನೇ ತಾರೀಕಿಗೆ ವಾರ್ಜಾಚಾರ್ತಿ ಬಾವಿಯಲ್ಲಿ ಬಿದ್ದು ಸತ್ತೋಗ್ತಾಳೆ. ಆವಾಗ ಅದೇ ಹೊತ್ತಿಗೆ ವಿಠ್ಠಲ್ ಗೌಡರು ಮತ್ತು ಜಗದೀಶ್ ಅವರು ವಿಚಾರಣೆ ನಡಿಬೇಕಾದ್ರೆ ಆ ಹಿರಿಯ ಅಧಿಕಾರಿಗಳ ಜೊತೆಗೆ ಇರ್ತಾರೆ. ಅವ್ರು ಹೇಳ್ತಾರೆ, ವಿಠ್ಠಲ್ ಗೌಡ್ರು ಇಲ್ಲೇ ಇದ್ದಾರೆ, ಬೇಕಾದ್ರೆ ಕೇಳಿ. ಹೇಳ್ತಾರೆ ಅವರು, ಸರ್ ಅಂತೇಳಿ ವಾರ್ಜಾಚಾರ್ತಿ ಅಂತ ಅವಳು ಸಾಕ್ಷಿ ಇದ್ಲು, ನೋಡಿದ್ಲು ಸೌಜನ್ಯನ, ದಯವಿಟ್ಟು ಅಲ್ಲಿ ಹೋಗೊಂಡು ಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಏನು ಮ್ಯಾನೇಜ್ ಮಾಡಿರ್ತಾರೋ ಗೊತ್ತಿಲ್ಲ. ಅದರಾಗಿರೋ ಒಬ್ಬ ಅಧಿಕಾರಿ ಹೇಳ್ತಾನೆ, ಇಲ್ಲಪ್ಪ ನಾವು ಅಂತಲ್ಲಿ ಹೋಗೋಕ್ಕಾಗಲ್ಲ, ಲೋಕಲ್ ಪೊಲೀಸರು ನೋಡ್ಕೋತಾರೆ ಬಿಡು ಅಂತೇಳಿ ಹೋಗೋದೇ ಇಲ್ಲ. ಇದು ವಾರ್ಜಾಚಾರ್ತಿ ಸತ್ತಾಗ. ನೆಕ್ಸ್ಟು ರವಿ ಪೂಜಾರಿ ಸತ್ತಂಥದ್ದು 3ನೇ ವಾರ 26ನೇ ತಾರೀಕು 10/2013 ರವಿ ಪೂಜಾರಿ 3ನೇ ವಾರ ತೀರ್ಕೊಳ್ತಾನೆ. ಅವಾಗ ಏನು ಪ್ರಗತಿ ಇತ್ತು? ರವಿ ಪೂಜಾರಿ ಸಾಕ್ಷಿ, ಅವನು ಆನ್ ರೆಕಾರ್ಡ್ ವಿಟ್ನೆಸ್ ಅವನು ರವಿ ಪೂಜಾರಿ. CIDಯಲ್ಲಿ ಅವನೊಬ್ಬನ ಸಾಕ್ಷಿ. ಯಾರಂತ ಹೇಳಿದರೆ ರವಿ ಪೂಜಾರಿ ಸೌಜನ್ಯಾಳನ್ನು ಬಾಹುಬಲಿ ಬಿಟ್ಟಿದೆ ಅಂತ ತಗೊಂಡು ಬಂದ. ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಿಂದ ಇಟ್ಕೊಂಡು ಬಂದೆ ಅಂತ ಹೇಳ್ತಾನೆ ಅವನು. ಅವನು ನೋಡಿ 26/10/2013 ಎಷ್ಟು ದಿನ ಆಯಿತು ವಾರ್ಜಾಚಾರ್ತಿ ಸತ್ತು? ಅವಳು 14, ಇವಳು 26, 12 ದಿನ. ತನಿಖೆ ಯಾವ ಹಂತದಲ್ಲಿತ್ತು ಅಂತ ಹೇಳಿದರೆ CID ತನಿಖೆ ಅದು ಪ್ರಗತಿ ಆಗ್ತಾ ಇತ್ತು. ಮತ್ತು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ CBI ಕೊಡಬೇಕು ಅಂತ ದೊಡ್ಡ ಮಟ್ಟದ ಧ್ವನಿ ಆಗ್ತಾ ಇತ್ತು. ಮಹೇಶ್ ಶೆಟ್ಟರು ಅವಾಗವಾಗ ಗುಡುಕ್ತಾನೆ ಇದ್ದರು. ಆನಂತರ ಬೇರೆ ಬೇರೆ ಸಂಘಟನೆಗಳು, ಕಾಲೇಜಿನ ಒಕ್ಕೂಟ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜೋರಾಗಿ ಒಂದು ಆಗ್ರಹ ಮಾಡ್ತಾ ಇರ್ತಾರೆ. ಏನಂತ ಹೇಳಿದರೆ CBI ತನಿಖೆ ಕೊಡಬೇಕು ಅಂಥೇಳಿ. ಆ ಹೊತ್ತಿಗೆ ರವಿ ಪೂಜಾರಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಕೊಠಡಿಯಲ್ಲಿ ಸತ್ತೋಗ್ತಾನೆ. ಯಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಕೊಡೋದಿಲ್ಲ, ಏನೂ ಇಲ್ಲ. ವಾರ್ಜಾಚಾರ್ತಿದು ಅಡ್ಗೆ. ತಾರೀಕೆಷ್ಟು? 26/10. 3ನೇದು ಬರೋಣ, ಗೋಪಾಲಕೃಷ್ಣ ಗೌಡ ಅಂತ. 5ನೇ ತಾರೀಕು 5ನೇ ತಾರೀಕು ನವಂಬರ್ಗೆ ತೀವ್ರ ಅಸ್ವಸ್ಥ ಆಗಿಬಿಡ್ತಾನೆ. ಅವನಿಗೆ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ ಪಾಪ. ಅವನು ಸಾಕ್ಷಿ. ಅಸ್ವಸ್ಥ ಆಗ್ತಾನೆ. ಆಮೇಲೆ ಸ್ವಲ್ಪ ಒಂದಿಷ್ಟು ತಿಂಗಳಾದಮೇಲೆ ಸತ್ತು ಹೋಗ್ತಾನೆ. ಅವನು ಕೋರ್ಟಿಗೆ ಬರಲ್ಲ. ಅವನು ಕೋರ್ಟಿಗೆ ಬರೋದೇನಿಲ್ಲ. ಅವನಿಗಾಗಿದ್ದೆ ಅವಾಗ 5ನೇ ತಾರೀಕಿಗೆ ತೀವ್ರವಾಗಿ ಅಸ್ವಸ್ಥನಾಗ್ತಾನೆ. ನೆಕ್ಸ್ಟು ದಿನೇಶ್ ಗೌಡ 20/11/2013 ಆಕ್ಸಿಡೆಂಟ್ ಆಗಿ ಬಾಲಕೃಷ್ಣ ಪೂಜಾರಿ ಅನ್ನೋನು ಆಕ್ಸಿಡೆಂಟ್ ಮಾಡ್ತಾನೆ. ಯಾರ ಬಾಲಕೃಷ್ಣ ಪೂಜಾರಿ ಅಂತ ಹೇಳಿದರೆ, ಸೌಜನ್ಯಾಳ ಹತ್ಯೆ ಆದಾಗ ಮರುದಿನ ಅವಳ ತಾಯಿನ ಹಾಸ್ಪಿಟಲ್ನಲ್ಲಿ ಒಂದು ಕೊಠಡಿಯಲ್ಲಿ ಕೂಡ ಹಾಕಿ ಕುಸುಮಾವತಿಗೆ, ಅಂದರೆ ಮಾನಸಿಕವಾಗಿ ಅವಳಿಗೆ ಅಸ್ವಸ್ಥಳಾಗಿದ್ದಾಳೆ, ಯಾರೂ ಕೂಡ ಮೀಡಿಯಾ ಪರ್ಸನ್ ಮಾಧ್ಯಮದವರು ಬರಲೇಬಾರ್ದು ಅಂಥೇಳಿ ತಾಕೀತು ಮಾಡಿದ್ದವನು ಅದೇ ಬಾಲಕೃಷ್ಣ ಪೂಜಾರಿ. ಯಾವಾಗ? 20ನೇ ತಾರೀಕು 11ನೇ ತಿಂಗಳು ನವಂಬರ್ 20ನೇ ತಾರೀಕು ದಿನೇಶ್ ಗೌಡ ಆಕ್ಸಿಡೆಂಟ್ ಮಾಡಿ ಅವನು ಕೊಲ್ತಾನೆ. 20ನೇ ತಾರೀಕಿಗೆ ದಿನೇಶ್ ಗೌಡನ ಯಾಕೆ ಅಂತ ಹೇಳಿದರೆ, ದಿನೇಶ್ ಗೌಡನಿಗೆ ಇದ್ರ ಇಂಚು ಕೂಡ ಗೊತ್ತಿರ್ತದೆ. ಹೀಗಾಗಿ ಅವನು ಮಹೇಶ್ ಶೆಟ್ಟರ್ ಜೊತೆಗೆ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಬಹಳ ಉತ್ಸುಕನಾಗಿರ್ತಾನೆ ಅವನು. ಯಾಕಂದರೆ ಅವನಿಗೆ ಗೊತ್ತಿರ್ತದೆ, ಗೊತ್ತಲ್ಲ ಸಾಕ್ಷಿಗಳು ಯಾರ್ಯಾರು ಹಿಂಗೆ ಯಾವ ರೀತಿ ಕೊಲೆ ಆಯಿತು ಅಂತ ಸರಿಯಾಗಿ ಗೊತ್ತಿರ್ತದೆ. ಅವನು ಸಾಕ್ಷಿ ಆಗೋದಕ್ಕೂ ರೆಡಿ ಇರ್ತಾನೆ. ಆನ್ ರೆಕಾರ್ಡ್ ಸಾಕ್ಷಿ ಅಲ್ಲ ದಿನೇಶ್ ಗೌಡ. ಇದರಲ್ಲಿ ಅವನು ಸಾಕ್ಷಿ ಮಾಡಬೇಕಂದ್ರೂ ಕೂಡ ಅವನು ಮಾಡಿಸೋದಕ್ಕೆ ಬಿಡೋದಿಲ್ಲ. 20ನೇ ತಾರೀಕಿಗೆ ಅವನು ಸತ್ತು ಹೋಗ್ತಾನೆ, ನವಂಬರ್ 20ನೇ ತಾರೀಕಿಗೆ.
ನೋಡಿ ಈ 4 ಇದನ್ನು ನೋಡಿ ನೀವು, ಬರೀ 35 ದಿನದಲ್ಲಿ 3 ಜನ ಸತ್ಯ ಹೋಗ್ಬಿಡ್ತಾರೆ. ಡೇಟ್ ಕಂಪೇರ್ ಮಾಡಿ ನೀವು. ಸ್ಟಾರ್ಟ್ ಯಾವಾಗ? 20ನೇ ಫಸ್ಟ್ ಯಾವಾಗ? 14ನೇ ತಾರೀಕು ಅಕ್ಟೋಬರಿಂದ 2013 ಅಕ್ಟೋಬರ್ 14ನೇ ತಾರೀಕು. ಅಲ್ಲಿಂದ ದಿನೇಶ್ ಗೌಡ ಸತ್ತಿದ್ದೆಷ್ಟು? ನವೆಂಬರ್ 20. 35 ದಿನದಲ್ಲಿ 3 ಜನ ಸತ್ತು ಹೋಗ್ತಾರೆ ಮತ್ತು ಒಬ್ಬನು ತೀವ್ರವಾಗಿ ಅಸ್ವಸ್ಥನಾಗ್ತಾನೆ, ಅವನು ಸಾಕ್ಷಿ ಹೇಳಲ್ಲ. ಏನಿದ್ರ ಅರ್ಥ? ನಾವು ಈ ಸತ್ರು ಅಂದರೆ ಯಾವಾಗೂ ಸತ್ತಿಲ್ಲ, ಒಂದೊಂದು ವರ್ಷದ ಡಿಫ್ರೆನ್ಸಲ್ಲಿ ಸತ್ತಿಲ್ಲ. ಯಾವಾಗ ಸಾಯ್ತಾರಂದ್ರೆ ನೋಡಿ, ದಿನೇಶ್ ಗೌಡನು ಕೂಡ, ದಿನೇಶ್ ಗೌಡ ಯಾವಾಗ ಸಾಯ್ತಾನಂತ ಹೇಳಿದರೆ CBI ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಆಫೀಸರ್ಸ್ ಬರಕ್ಕೆ ಪ್ರಾರಂಭ ಮಾಡ್ತಾರೆ, ಅವಾಗ ದಿನೇಶ್ ಗೌಡ ಸಾಯ್ತಾನೆ. ಅಂದರೆ CID 2ನೇ ಹಂತದ ತನಿಖೆ ಮುಗಿಸಿ CBI ಪ್ರಾರಂಭ ಆಗೋದ್ರೊಳಗಡೆ 4 ಜನ ಮುಗಿದೋಗ್ಬಿಡ್ತಾರಲ್ಲಿ. ಸಂಶಯ ಬರ್ತದೋ ಇಲ್ಲೋ ಇಲ್ಲಿ? 4 ಜನ. ಆನಂತರ ಇನ್ನೊಬ್ಬನು ಲಾಸ್ಟಿಗೆ ಹರೀಶ್ ಮಡಿವಾಳನ ಬಗ್ಗೆ ವಿತ್ CCTV ಫುಟೇಜ್ ಇಟ್ಟು ನಾನು ತೋರಿಸಿದ್ದೀನಿ. ಧರ್ಮಸ್ಥಳದಿಂದ ಉಜ್ರೆಗೆ ಹೋಗೋ ರಸ್ತೆಯಲ್ಲಿ ಅವನು 31/12/2021 ತೀರ್ಕೋತಾರೆ. ಕೇಳಬಹುದು 2020 ಹರೀಶನ ಇಂಪಾರ್ಟೆನ್ಸ್ ಏನು ಇದರಲ್ಲಿ ಅಂತ ಹೇಳಿ. ಹರೀಶ್ ಮಡಿವಾಳಂದು ಏನು ಅಂತ ಹೇಳಿದರೆ, ಸೌಜನ್ಯ ಮತ್ತು ಸಂತೋಷ್ ರಾವ್ನ ಅವನು ಒಟ್ಟಿಗೆ ನೋಡಿದ್ರವು. ಅವನು ನೋಡಿದವ್ರು ಯಾರು? ಹರೀಶ್ ಮಡಿವಾಳ ಅಂತ. ನೋಡಿದರೆ ಮತ್ತೆ ಕೋರ್ಟಿಗೆ ಬರಬೇಕಲ್ಲ, ಅವನು ಕೋರ್ಟಿಗೆ ಬರಬೇಕಲ್ಲ. ಆದರೆ ವಾಸ್ತವ ಪರಿಸ್ಥಿತಿ ಏನಂತ ಹೇಳಿದರೆ, ಹರೀಶ್ ನೋಡಿದ್ದು ಸೌಜನ್ಯಳ ಜೊತೆಗೆ, ಸೌಜನ್ಯನ ಪಕ್ಕದಲ್ಲಿ ಒಬ್ಬ ದಪ್ಪಗೆ ಕುಳ್ಳಗೆ ಇರುವಂತಹ ವ್ಯಕ್ತಿಯನ್ನು ನೋಡಿರ್ತಾನೆ. ಇದನ್ನು ನಮ್ಮ ಪುರಂದರ್ ಅವರು ಹೇಳಿದ್ದಾರೆ, ಕೂಡ್ಲಾರಾಮ್ ಪೇಜಲ್ಲಿ ಹೇಳಿದ್ದಾರೆ. ಅದನ್ನು ಈ CID ದರಿದ್ರ ಮುನಿ DSP ಅನ್ನೋ ಮಹಾಶಯ ಹೇಗೆ ತಿರುಗಿಸಿದಾನೆ ಅಂತ ಹೇಳಿದರೆ, ಅವನು ಸೌಜನ್ಯ ಮತ್ತು ಸಂತೋಷ್ ಇಬ್ಬರು ಒಟ್ಟಿಗೆ ಇದ್ರು ಅಂತ ಹರೀಶ್ ನೋಡಿದ ಅಂತ ಹೇಳ್ತಾರೆ. ಈ ವಿಷಯ ಪಾಪ ಅವನಿಗೆ, ಹರೀಶನಿಗೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ನಾನು ಈ ಥರ ಹೇಳಿಕೆ ಕೊಡಬಾರದು ಅಂಥೇಳಿ. 2 ಮಕ್ಕಳಿರ್ತಾರೆ ಅವನಿಗೆ. ಆ ಮಗು, ಇನ್ನೊಂದು ಮಗು ಹುಟ್ಟಿದ ಮೇಲೆ ಅವನಿಗೆ ಬಹಳ ಮನಸ್ಸಿಗೆ ಬರೋಕ್ಕೆ ಚಾಲು ಆಗುತ್ತೆ, ನಾನು ಸುಳ್ಳು ಹೇಳಬಾರ್ದು, ನಾನು ಸೌಜನ್ಯನ ಮತ್ತು ಸಂತೋಷ್ ರಾವ್ನ ಒಟ್ಟಿಗೆ ನೋಡೇ ಇಲ್ಲ, ನಾನು ಹೇಳಲ್ಲ ಅಂತ ಹೇಳ್ತಾನೆ ಅವನು. ಹರೀಶ್ ಮಡಿವಾಳ ಬರೀ ಧರ್ಮಸ್ಥಳದ ಇದ್ದವನಲ್ಲ, ಬೆಂಗಳೂರಿನಲ್ಲಿ ಸುರೇಂದ್ರನ ಮನೆಯಲ್ಲಿ ಕೂಡ ಇರ್ತಾ ಇದ್ನವನು. ಒಂದು 3-4 ವರ್ಷ ಅವನು ಸೇವೆ ಮಾಡಿದಂಥವನು. ಅವ್ರ ಮನೆಗಲ್ಲಿ ಬೆಂಗಳೂರಿನಲ್ಲಿ ಈ ದಣಿಗಳ ಮನೆಗೆ ಕಾಯಿಪಲ್ಯ ತರೋದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇರ್ತಾನೆ. ಹೀಗಾಗಿ ನಮಗೆ ಭಾಳ ಆತ್ಮೀಯ ಇವನು ಅಂಥೇಳಿ ಅವನಿಗೆ ಮುಂದೆ ಬಿಡ್ತಾರೆ, ನೀನೇ ನೋಡಿದೆ ಅಂತ ಹೇಳ್ಬಿಡು ಅಂಥೇಳಿ. ಆದರೆ ನೋಡಿ ದೇವರ ಲೀಲೆ, ಅವನ ಮನಸ್ಸು ಟರ್ನ್ ಆಗಿಬಿಡ್ತದೆ, ಅವನು ಒಪ್ಪೋದಿಲ್ಲ, ನಾನು ಸಾಕ್ಷಿ ಹೇಳಲ್ಲ ಅಂತ ಅವನು ಹೇಳ್ತಾನೆ. ಈ ದಣಿಗಳ ಕಡೆ ಅಂತ ಒತ್ತಾಯ ಇರ್ತದೆ, ನೀನು ಹೇಳಲೇಬೇಕು ಅಂಥೇಳಿ. ಕೊನೆಗೆ ಯಾವಾಗ ಅವನು ನಾನು ಹೇಳೋದೇ ಇಲ್ಲ ಅಂತ ಸಾಕ್ಷಿ ಅಂತ ಹೇಳ್ತಾನೆ, ಅವಾಗ ಅವನ ಹೆಂಡತಿ ಮತ್ತು ಚಿಕ್ಕ ಮಗು ಜೊತೆಗಿದ್ದಾಗ ಆಕ್ಸಿಡೆಂಟ್ ಮಾಡ್ತಾರೆ. ಒಂದು ಇದ್ರ ಬಗ್ಗೆ ಬಹಳ ತಕರಾರು ಬಂದು, ಅವನು ಹೆಂಗೆ ಆಕ್ಸಿಡೆಂಟ್ ಮಾಡ್ತಾರೆ, ಹಾಗೆ ಹಿಂಗೆ ಅಂತೇಳಿ. ಈ ಪ್ರಕರಣದಲ್ಲಿನೂ ಕೂಡ FIR ಮಾಡಿದ್ದು ಕಂಪ್ಲೇಂಟ್ನ ದೂರುದಾರ ಯಾರು? ಮಾವುತನ ಕೇಸ್ನಲ್ಲಿ ಹೆಂಗೆ ರಾಜೇಂದ್ರ ರೈ, ಸಂಬಂಧನೇ ಇಲ್ಲ ಅವನು, ಅವ್ರ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ, ಹೊಡೆದವನೇ ರಾಜೇಂದ್ರ ರೈ. ಅವನ ಕಡೆಯಿಂದ ದೂರು ಕಂಪ್ಲೇಂಟ್ ಕೊಡಿಸಿದ್ರು. ಈ ಪ್ರಕರಣದಲ್ಲಿನೂ ಕೂಡ ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆದಾಗೂ ಕೂಡ ಕಂಪ್ಲೇಂಟ್ ಯಾರು ಕೊಡ್ತಾರಂತ ಹೇಳಿದರೆ ಪ್ರವೀಣ್ ಗೌಡ ಅನ್ನೋನು ಕೊಡ್ತಾನೆ. ಅವನು ಸ್ಪಾಟಲ್ಲೇ ಇಲ್ಲ, ಧರ್ಮಸ್ಥಳದ ಛತ್ರದಲ್ಲೋ ಲಾಜಿಂಗಲ್ಲೇ ಇರ್ತಾನವನು. ಆಕ್ಸಿಡೆಂಟ್ ಸ್ಪಾಟಲ್ಲಿ ಇಲ್ಲವೇ ಇಲ್ಲ ಅವನು. ಅವನಿಗೆ ಹೇಳ್ತಾರೆ ಧರ್ಮಸ್ಥಳದ ಇದ್ರ ಸೆಂಟ್ರಿಂದ ಯಾವುದೋ ಅಂತಾರದಕ್ಕೆ, ಯಾವುದೋ ಸೆಂಟ್ರ್ ಅಂತಾರಲ್ಲ, ಮಾಹಿತಿ ಕೇಂದ್ರದಿಂದ ಉಡುಪರು ಫೋನ್ ಮಾಡ್ತಾರಂತೆ. ಅವನು ಹೋಗ್ತಾನೆ, ಸಹಿ ಮಾಡ್ಬಾ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬಂದುಬಿಡ್ತಾನೆ. ಇಷ್ಟೇ. ಇಲ್ಲಿ ಗಾಯಾಳುಗಳ ಸ್ಟೇಟ್ಮೆಂಟ್ ಇಲ್ಲ, ಅವನ ಸ್ಟೇಟ್ಮೆಂಟ್ ಮೇಲೆ ಮೆಡಿಕೋ ಲೀಗಲ್ ಸರ್ಟಿಫಿಕೇಟ್ ತಗೊಂಡು FIR ಮಾಡಬೇಕು, ಇಲ್ಲ ಅದನ್ನು ಮಾಡೋದನ್ನೇ ಇಲ್ಲ. ಇದಾಗಿ ಒಂದು 7-8 ತಿಂಗಳಾದ ನಂತರ ಹರೀಶ್ ಮಡಿವಾಳನು ಸತ್ತು ಹೋಗ್ಬಿಡ್ತಾನೆ. ಈ ರೀತಿ ಸಾಕ್ಷಿಗಳನ್ನು ಎಲ್ಲ ರೀತಿಯಾಗಿ ಮುಗಿಸ್ತಾ ಬರ್ತಾರೆ. ಇಲ್ಲಿ ನೀವು ಕೇಳಬಹುದು,
ಹಾಗಿದ್ರೆ ಈಗ ನೋಡಿ, ನಮ್ಮದು ಒಂದೇ ಪ್ರಶ್ನೆ, ಸಂತೋಷ್ ರಾವ್ನೇ ಏನಾದರೂ ಮಾಡಿದರೆ ಇಷ್ಟು ಪ್ರಭಾವ ಇದೆಯಾ ಅವನಿಗೆ? ಎಷ್ಟು ಒಟ್ಟು 5 ಜನ ಸಾಕ್ಷಿಗಳು ಸತ್ತು ಹೋದ್ರು, 5 ಜನ, ಅದರಲ್ಲಿ 4 ಜನ ಬರೀ 35 ದಿನದಲ್ಲಿ ಸತ್ತು ಹೋದ್ರು. ಬರೀ 35 ದಿನದಲ್ಲಿ 4 ಜನ ಸಾಕ್ಷಿಗಳು ಸತ್ತು ಹೋಗ್ಬಿಟ್ರು. ಇದನ್ನು ತನಿಖೆ ಮಾಡೋಕ್ಕಾಗಲ್ವಾ? ಮಾಡಬೇಕು ತಾನೇ, ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಇದು. ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಒಂದು ಇಡೀ ರಾಜ್ಯ ದೇಶವನ್ನೇ ತಲ್ಲಣಗೊಳಿಸಿದಂಥ ಪ್ರಕರಣ. ಅದರ ಸಾಕ್ಷಿನೇ ಸತ್ತು ಹೋಗಿದ್ದಾರೆ. ಅದು ಯಾವಾಗ? ವಿದಿನ್ 35 ಡೇಸ್, 1 ವರ್ಷ ಅಲ್ಲ, ಇನ್ನೂ 1 ವರ್ಷದ ಅಂದರೆ ಏನಾದರೂ ರೋಗ ಬಂದು ಅದು ಆಗಿ ಇದನ್ನಾಗಿ ಸತ್ತಿರ್ಬೋದಪ್ಪ ಅಂತ ಅನ್ಕೋಬೋದು. ಅಥವಾ ಕೋವಿಡ್ ಟೈಮ್ ಇತ್ತಾ? ಅಲ್ಲ. ಬರೀ 35 ದಿನದಲ್ಲಿ 4 ಜನ ನ್ಯೂಟ್ರಲ್ ಆಗ್ತಾರೆ ಅಂತ ಹೇಳಿದರೆ, 3 ಜನ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದರೆ ಮತ್ತಿನ್ನೇನು? ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ. ನೆಕ್ಸ್ಟು ಇನ್ನೊಂದು, ನಾವು ಸಂತೋಷ್ ರಾವ್ ಬಗ್ಗೆ ಚರ್ಚೆ ಮಾಡ್ತೀವಿ, ಅಮಾಯಕ ಸಂತೋಷ್ ರಾವ್ ಅಂತ. ಆದರೆ ಸಂತೋಷ್ ರಾವ್ ಒಬ್ಬನೇ ಅಮಾಯಕ ಅಲ್ಲ. ರೆಡಿ ಇದೆಯಾ? ಬೇರೆ ಬೇರೆ ಪ್ರಕರಣದಲ್ಲಿ ಎಷ್ಟು ಜನ ಸಂತೋಷ್ ರಾವ್ ಅದಾರ ಅನ್ನೋದು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ಸರಣಿ ಕೊಲೆಗಳು ಏನು ನಡೀತು, ಅದರಲ್ಲಿ ಬೆಳಕಿಗೆ ಬಂದಂತಹ ಪ್ರಕರಣಗಳು ಫಸ್ಟ್ ವೇದವಲ್ಲಿ ಪ್ರಕರಣ 1977ರಲ್ಲಿ ನಡೆದಂಥ ವೇದವಲ್ಲಿ ಪ್ರಕರಣದಲ್ಲಿ, ಆವಾಗ ಆರೋಪಿತನನ್ನು ಯಾರನ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದರೆ ಸ್ವತಃ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅವ್ರನ್ನ. ಪಾಪ ಅವರು ತನ್ನ ಹೆಂಡತಿ ಸತ್ತಿದ್ದಾಳೆ ಅಂತೇಳಿ ಅವರು ಹೊಡೆದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಹರಳೆನೇ ಮಾಡಿರಬೇಕು ಅಂಥೇಳಿ ಪೊಲೀಸರಿಗೆಲ್ಲ ಹೇಳಿ ಅವ್ರನ್ನ ಸಿಕ್ಸಾಕೋಕ್ಕೆ ನೋಡಿದರು, ಹರಳೆ ಅವ್ರನ್ನ. ನೆಕ್ಸ್ಟು ಅವಾಗ ಅದನ್ನು ನಿಜವಾಗ್ಲೂ ಮಾಡಿದ್ದು ಯಾರು ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ. ಆ ದಣಿಗಳ ನಿರ್ದೇಶನದ ಮೇಲೆ ನಾರಾಯಣ ಕಮ್ತ ಮಾಡಿದ್ದದನ್ನು. ನಾರಾಯಣ ಕಾಮತು ಮತ್ತು ದಣಿಗಳು ಎಲ್ಲ ಸೇರಿಕೊಂಡು ನಮ್ಮ ಮೇಲೆ ಕೋರ್ಟಿಗೆ ಹೋದ್ಲಿ ಇವಳು ವೇದವಲ್ಲಿ ಅಂಥೇಳಿ ಪ್ರಮೋಷನ್ಗೋಸ್ಕರ ಅವಳನ್ನ ಅತ್ಯಾಚಾರ ಮಾಡಿ ಸುಟ್ಟು ಹಾಕ್ತಾರೆ. ಆದರೆ ಆರೋಪ ಮಾಡಿದ್ದು ಯಾರ ಮೇಲೆ? ಅಮಾಯಕ ಹರಳೆ, ಡಾಕ್ಟರ್ ಹರಳೆ. ಪಾಪ ಆ ವೇದವಲ್ಲಿಯ ಗಂಡ ಎಷ್ಟೋ ವರ್ಷದ ತನಕ ಸೌಜನ್ಯ ನ್ಯಾಯಪರ ಹೋರಾಟ ಪ್ರಾರಂಭ ಆದಾಗಲೂ ಕೂಡ ಇದೇ ರೀತಿ ಹಳ್ಳಿಗಳಲ್ಲಿ ಹೋಗಿ ಬಂದು ಅವರು ಹೋರಾಟದ ಪರವಾಗಿ ನಿಂತಂಥವ್ರು, ಅವ್ರ ಮೇಲೆ ಆರೋಪ ಮಾಡಿದರು. ನೆಕ್ಸ್ಟ್ ಪದ್ಮಲತಾ ಪ್ರಕರಣ 1987, 86 ಡಿಸೆಂಬರ್ನಲ್ಲಿ ಅಪಹರಣ ಆಯಿತು, 87 ಜನವರಿಯಲ್ಲಿ ಡೆಡ್ ಬಾಡಿ ಸಿಕ್ತು. ಅಲ್ಲಿ ವಸಂತ್ ಕುಲಾಲ್ ಅಂತ, ಕಾಯರ್ ತಡ್ಕಾದ ವಸಂತ್ ಕುಲಾಲ್ ಅಂತ ಅವನು ಏನು ಮಾಡ್ತಾ ಇದ್ದ ಅಂದರೆ ಜೀಪ್ ಡ್ರೈವರ್ ಇದ್ದವನು, ಜೀಪ್ ಡ್ರೈವರ್ ಹುಡುಗ. ಅವತ್ತಿನ ಇವನು ಏನು ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ಲ, ಅವನು ಯಾವುದು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋದಕ್ಕಿಂತ ಮುಂಚೆ ಶೇವಿಂಗ್ ಮಾಡ್ಕೊಂಡು ಬರ್ತಾರೆ ಎಲ್ಲ ಹುಡುಗರು. ಅದರ ಸಲುವಾಗಿ ಪಾಪ ಹೋಗಿದ್ದ ಅವನು. ಅಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ ಅವನಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ವಸಂತ್ ಕುಲಾಲ್ ಅವ್ರ ತಂದೆ ಪಾಪ ಹೂವಪ್ಪ ಅಂಥೇಳಿ, ಹೂವಪ್ಪ ಕುಲಾಲ್ ಅವ್ರ ಮನೆಗೆ ಹೋದಾಗ ಹೇಳ್ತಾ ಇದ್ರು ಪರಿಸ್ಥಿತಿ. ಕರ್ಕೊಂಡು ಹೋಗಿ ಬರೀ ಹೊಡಿದೆ ಅವನಿಗೆ ಪೊಲೀಸ್ ಸ್ಟೇಷನ್ನಲ್ಲಿ, ಯಾವುದು ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕರ್ಕೊಂಡು ಹೋಗಿ 3 ದಿನ ನಿರಂತರವಾಗಿ ಹೊಡೆಯುವುದೇ ಅವನಿಗೆ. ನಿಮಗೆ ಇವರು ಹೇಳಿದ್ದವರು ಅವಾಗ ಅವರು ಪಾಪ ಆ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಎದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ, ಅವನಿಗೂ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋದ್ಮೇಲೆ ಆಮೇಲೆ ಹೇಳ್ತಾರೆ ನೀನು ಒಪ್ಕೋ ಅಂಥೇಳಿ. ಆಮೇಲೆ ಎಲ್ಲರಿಗೂ ಕೂಡ ಗೊತ್ತಾಯಿತು ಇವರು ಈ ಪದ್ಮಲತಾ ಇದರಲ್ಲಿ ಇವನ್ನೇ ತೊಗೊಂಡು ಹೋಗಿದ್ದಾರೆ ಅಂಥೇಳಿ. ಇಲ್ಲಿ ಒಂದು ಮೊನ್ನೆ ನಾವು ಕಾಯರ ತಡಕಕ್ಕೆ ಹೋದಾಗ ಒಂದು ಅಚ್ಚರಿ ನಡೀತು. ಏನಂತ ಹೇಳಿದರೆ, ನಮ್ಮ ಜೊತೆಗೆ ಲಕ್ಷ್ಮಣನ್ ಅವರು ಬಂದಿದ್ದರು, ದೊಡ್ಡ ಮುಖಂಡರು. ಅವರು ಕಮ್ಯುನಿಸ್ಟ್ ಪಾರ್ಟಿ ಅಂತ ಆವಾಗಿನ ಕಾಲದಲ್ಲಿ 2 ಬಹಳ ದೊಡ್ಡ ಪ್ರಮುಖ ಪಕ್ಷಗಳು ಕರಾವಳಿಯಲ್ಲಿ, ಒಂದು ಕಮ್ಯುನಿಸ್ಟು, ಇನ್ನೊಂದು ಕಾಂಗ್ರೆಸ್ಸು. BJP ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅವಾಗ ಈ ವಸಂತ್ ಏನಿದಾನಲ್ಲ, ವಸಂತ ಪಾಪ ಅಮಾಯಕ, ಅವ್ರ ತಂದೆ ಕಾಂಗ್ರೆಸ್ಸಿನ ಮುಖಂಡರು. ಲಕ್ಷ್ಮಣ್ ಅವರು ಪೂರ್ತಿ ತಂಡ ಏನಿದೆ ಅವರು ಕಮ್ಯುನಿಸ್ಟ್ ಮುಖಂಡರು. ಈ ಇವನಿಗೇನು ಹೇಳಿಸ್ಬಿಟ್ಟಿದ್ದಾರೆ ದಣಿಗಳ ಕಡೆಯವರು, ಈ ವಸಂತ್ ಕುಲಾಲನ ಅಪ್ಪ ಹೂವಪ್ಪ ಕುಲಾಲಿಗೆ ಹೇಳಿದ್ದಾರೆ, ನೋಡು ಈ ಕಾಂಗ್ರೆಸ್ಸು ಕಮ್ಯುನಿಸ್ಟು ಇಬ್ಬರಿಗೂ ಆಗಬರಲ್ಲ, ಆ ಲೀಡ್ರ್ ಏನಿದಾರಲ್ಲ ಲಕ್ಷ್ಮಣ, ಅವನೇ ನಿನ್ನ ಮಗನ ಸೇರಿಸ್ಬಿಟ್ಟಿದ್ದಾನೆ, ಅವನೇ ನಿನ್ನ ಮಗನ ಹೆಸರು ಪೊಲೀಸರಿಗೆ ಹೇಳಿದಾರೆ ಅಂತ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ.
ಹೀಗಾಗಿ ಈ ತಪ್ಪು ಕಲ್ಪನೆ 35 ವರ್ಷದ ತನಕನೂ ಇತ್ತಂತೆ. ಮೊನ್ನೆ ನಾನು ಹೋದಾಗ ಲಕ್ಷ್ಮಣವ್ರು ನನ್ನ ಮುಂದೆ ಹೇಳಿದರು, ನೋಡು ಹೂವಪ್ಪ, ನನ್ನ ಬಗ್ಗೆ ನಿನಗೆ ಈ ರೀತಿ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು, ಇವತ್ತು ನಾನು ನಿನಗೆ ಸ್ಪಷ್ಟನೆ ಕೊಡ್ತಾ ಇದ್ದೇನೆ ಅಂತೇಳಿ 35 ವರ್ಷ ಆದ ಮೇಲೆ ಮೊನ್ನೆ ಲಕ್ಷ್ಮಣವ್ರು ಹೇಳಿದರು. ಪಾಪ ಅವರ ವಸಂತನ ತಂದೆ ಹೂವಪ್ಪ ಕುಲಾಲಿಗೆ ಅಂದರೆ ಯಾವ ರೀತಿ ಮಾಡ್ತಾರೆ ನೋಡಿ ಇವರು. ಅದನ್ನು ವಸಂತನ ಹಿಡಿದುಕೊಟ್ಟವ್ರು ಇದೇ ದಣಿಗಳ ಕಡೆ ಅವ್ರ ಗ್ಯಾಂಗ್ನವರೇ. ವಸಂತನ ಹೋಗಿ ಸಿಕ್ಕಾಕಿಬಿಟ್ರು. 3 ದಿನ ಹೊಡೆದ್ರು. ಆಮೇಲೆ ಎಲ್ಲರೂ ಜನ ಎದ್ರು. ನೀವೇನಾದರೂ ಬಿಡಲಿಲ್ಲ ಅಂದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಅಂತ ಹೇಳಿದಾಗ ವಸಂತನ ಬಿಟ್ಟು ಕಳಿಸ್ತಿದ್ರು. ಇಲ್ಲ ಅಂತಂದರೆ ಅವನು ಏನಾಗ್ತಿತ್ತು, 11 ವರ್ಷದ ತನಕ ಜೈಲಲ್ಲಿ ಅವನು ಆರೋಪಿನ ಮಾಡ್ತಿದ್ರು. ಇದು ಪದ್ಮಲತಾ ಪ್ರಕರಣದಲ್ಲಿ. ನೆಕ್ಸ್ಟು ಬ್ಯಾಂಕ್ ಅಧಿಕಾರಿ ಹೆಂಡತಿ ಹತ್ಯೆ ಪ್ರಕರಣ. ಆ ಬ್ಯಾಂಕ್ ಅಧಿಕಾರಿ ಪಾಪ ಒಬ್ಬರು ಬಹಳ ಪ್ರಾಮಾಣಿಕವಾದಂಥ ನಿಷ್ಠಾವಂತ ಬ್ಯಾಂಕ್ ಅಧಿಕಾರಿ ಇರ್ತಾರೆ. ಸಾಲ ಕೊಡ್ತಿರ್ತಾರೆ ಅವರು ಬಡವರಿಗೆ, ಬಡಬಗ್ಗರಿಗೆಲ್ಲ. ತಾವೇ ಮುಂದೆ ನಿಂತ್ಕೊಂಡು ಬ್ಯಾಂಕಿನಿಂದ ಸಾಲ ಕೊಡ್ತಾ ಇರ್ತಾರೆ. ಈ ದಣಿಗಳ ಕಡೆಯವರು ಹೋಗ್ತಾರೆ, ನೀನು ಸಾಲ ಕೊಡಬಾರ್ದು, ಹಾಗೆ ನೀನು ಸಾಲ ಕೊಟ್ಟರೆ ನಮ್ಮ ಸಂಘದ ಸಾಲ ತಗೊಳ್ಳೋರು ಯಾರು? ಸಂಘದ ಸಾಲ ಯಾರು ತಗೋಬೇಕು? ಬ್ಯಾಂಕ್ನವ್ರು ಸಾಲ ಕೊಡಬಾರ್ದು ಅನ್ನೋದು ಇವ್ರ ನಿಯಮ, ದಣಿಗಳದ್ದು. ಆವಾಗ ಅವ್ರು ಹೇಳ್ತಾರೆ, ಇದು ನನ್ನ ಕರ್ತವ್ಯ ಇದೆ, ನಾನು ಮಾಡೇ ಮಾಡ್ತೇನೆ ಬಡಬಗ್ಗರಿಗೆ ನಾನು, ಯಾಕಂದರೆ ನಿಮ್ಗಿಂತ ನಮ್ಮ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ, ಹೀಗಾಗಿ ನಾನು ಸಾಲ ಕೊಡಲೇಬೇಕು ಅಂದಾಗ ಆ ಹೆಂಡ್ತಿನ ಪಾಪ ಅವರು ಬ್ರಾಹ್ಮಣ ಸಮುದಾಯದವರು ಮರ್ಯಾದಸ್ಥರು ಅವರ ಹೆಂಡತಿಯವ್ರನ್ನ, ಶ್ರೀಮತಿಯವ್ರನ್ನ ಕಿಡ್ನ್ಯಾಪ್ ಮಾಡಿ ಅಪಹರಿಸಿ ಅತ್ಯಾಚಾರ ಮಾಡಿಬಿಡ್ತಾರೆ. ಅವಮಾನ ತಾಳಲಾರದೆ ಅವಳು ಸತ್ತು ಹೋಗ್ಬಿಡ್ತಾಳೆ. ಆವಾಗ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲೆ ಆದಾಗ ಆರೋಪಿನ ಯಾರನ್ನ ಮಾಡ್ತಾರೆ? ಪಾಪ ಗಂಡನ್ನೇ ಮಾಡ್ತಾರೆ. ಆ ಗಂಡನೇ ಆರೋಪಿ ಆಗ್ತಾನೆ ಪಾಪ. ಆವಾಗ ಮತ್ತೆ ನರೇಂದ್ರ ನಾಯಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಯೂಟ್ಯೂಬ್ನಲ್ಲಿ. ಆವಾಗ ಮತ್ತೆ ಅವರು ಮಿಸ್ಸಸ್ಸು ಅಡ್ವೊಕೇಟ್ ಇದ್ದಾಗ ಅವರು ಕಂಟೆಸ್ಟ್ ಮಾಡಿ ಅವ್ರನ್ನ ಬಿಡಿಸ್ಕೊಟ್ರು. ದಣಿಗಳು ಅವ್ರ ಟೀಮು ಕಾಮತ್ತು ನಾರಾಯಣ ಕಮತ ಯಾವತ್ತಿಗೂ ಕೂಡ ಅವ್ರ ಮೇಲೆ ಕೇಸ್ ದಾಖಲೆ ಆಗಲೇ ಇಲ್ಲ. ನೆಕ್ಸ್ಟು ನಾರಾಯಣ ಮತ್ತು ಯಮುನಾ ಮಾವುತನ್ ಕೇಸ್ನಲ್ಲಿ ಇವರೇನು ಮಾಡ್ತಾ ಇದ್ದಾರೆ, ಈಗೀಗ ಯಾವಾಗ ನಾವು ಮಾವುತನ ಕೇಸು ನಾವು ಜೋರಾಗಿ ಮಾತಾಡ್ತಾ ಇದ್ದೀವಿ, ಹಕ್ಕಿಪಿಕ್ಕಿ ಅವರು ಮಾಡಿರಬೇಕು. ಹಕ್ಕಿಪಿಕ್ಕಿ ಅಂದರೆ ಯಾರು ಹೇಳಿ? ಈ ನಮ್ಮ ಚಿಕ್ಕಮಗಳೂರಿನಲ್ಲಿ ಇದ್ದಂತಹ ಅವರು ವಾಂಡರಿಂಗ್ ಟ್ರೈಬ್ಸ್ ಅವರು, ಅಂದರೆ ಕಾಡಿನಲ್ಲಿ ಇದ್ಕೊಂಡು ಗಿಡಮೂಲಿಕೆಗಳನ್ನೆಲ್ಲ ಇದನ್ನು ಮಾಡಿ ಈ ತಲೆಗೆ ಕೂದಲಿಗೆ ಎಣ್ಣೆ ಅದು ಇದನ್ನು ಮಾಡ್ತಾರೆ, ಅದು ಇದು ಫಾರೆಸ್ಟ್ ಪ್ರಾಡಕ್ಟ್ ಎಲ್ಲ ಇದನ್ನು ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಕಳ್ತನದಲ್ಲಿ ಇದ್ದಂಥ ಉದಾಹರಣೆಗಳು ಕೂಡ ಇದೆ. ಅವ್ರ ಹೆಸರು ಸೇರಿಸ್ಬಿಟ್ರು. ಅಂದರೆ ಸೇರಿಸಿದ್ರಂದ್ರೆ ಏನು, ಅವರೇ ಮಾಡಿರ್ತಾರೆ ಅಂತ ಒಂದು ಪೊಲೀಸರಿಗೆ ಅಲ್ಲೇ ಇಲ್ಲೇ ಹೇಳ್ಕೊಂಡು ನಾವೇನೂ ಮಾಡಿಲ್ಲ ಅಂಥೇಳಿ. ಹಕ್ಕಿಪಿಕ್ಕಿಯವರು ಕಳ್ಳತನ ಮಾಡಿದರೆ ಸುಮ್ಮನೆ ಹೋಗಿ ಒಂದು ಮನೆಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಬರಲ್ಲ. ಒಂದು ಕಳ್ಳತನ ಮಾಡಬೇಕಂದ್ರೆ 1 ವಾರ ಸ್ಟಡಿ ಮಾಡ್ತಾರೆ. ಯಾರೇ ಪ್ರೊಫೆಷ್ನಲ್ ಕಳ್ಳರಿರ್ತಾರಲ್ಲ, ಆ ಮನೆ ಎಂಥದ್ದು, ಶ್ರೀಮಂತನ ಬಡವನ, ದುಡ್ಡಿದೆಯಾ, ಎಲ್ಲಿ ದುಡ್ಡು ಇಟ್ಟಿರ್ತಾರೆ ಅಂತ ನೋಡಿ ಕಳ್ಳತನ ಮಾಡ್ತಾರೆ. ಹೌದು ತಾನೇ? ನಾರಾಯಣ ಯಮುನನ ಮನೇಲಿ ಏನಾಯ್ತು? ಇಲ್ಲಿ ಗುಡ್ಸಲದಲ್ಲಿರುವಂಥ ಬಡವ ಆತ. ಅಲ್ಲಿ ಇಲ್ಲಿ 10-20 ರೂಪಾಯಿ ಕೇಳಿಕೊಂಡು ಪಾಪ ಅನ್ನ ಅದು ಇದು ಊಟ ಮಾಡ್ತಿದ್ದ. ಅವನ ಮನೆಗೆ ಹಕ್ಕಿಪಿಕ್ಕಿಯವರು ಬಂದು ಕಳ್ಳತನ ಮಾಡ್ತಾರ. ಇವ್ರು ಹಕ್ಕಿಪಿಕ್ಕಿಯವರು ಅಂತ ಹೇಳಿಬಿಟ್ರು. ಆದರೆ ಮಾಡಿದ್ಯಾರು? ಈ ಚಿಕ್ಕದಣಿ. ಅವತ್ತಿನ ದಿನಾನೇ ಮೊನ್ನೆ ನಾನು ತೋರಿಸಿದ್ದೀನಿ ಮಾವುತನ ಪ್ರಕರಣದಲ್ಲಿ ಯಾವ ರೀತಿ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಟೈಮಿಂಗು ಮತ್ತು ಆ ನಾರಾಯಣ ಹೆಂಡತಿ ಸುಂದರಿ ಕೊಟ್ಟಂಥ ಕಂಪ್ಲೇಂಟು ಎರಡೂ ತಾಳೆ ಹಾಕಿದರೆ ಹರ್ಷೇಂದ್ರನೇ ಕೊಲೆ ಮಾಡಿದ್ದು 100ಕ್ಕೆ 100 ಅದೇ ಹರ್ಷೇಂದ್ರನೇ ಮಾವುತನ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಆದರೆ ತೋರಿಸಿದ್ದಾರೆ ಇವ್ರನ್ನ, ಹಕ್ಕಿಪಿಕ್ಕಿಯವ್ರನ್ನ. ಸೌಜನ್ಯ ಅತ್ಯಾಚಾರದಲ್ಲಿ ಸಂತೋಷ್ ರಾವ್ ಅಂದರೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಬರೀ ಸಂತೋಷ್ ರಾವ್ ಇದು ಒಂದೇ ಅಲ್ಲ. ಇವರ ಜನ್ಮ ಜಾತಕ ಹುಡುಕಾಡಿದರೆ ಬರೀ ಇದೇ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಇವರು ಬರೀ ಇದೇ ಕೆಲಸನೇ ಮಾಡಿದ್ದಾರೆ. ತಾವು ಮಾಡೋದು, ಇನ್ನೊಬ್ಬರನ್ನ ಸೇರಿಸ್ಬಿಡೋದು. ಇದನ್ನು ಇವತ್ತು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ಅಂದರೆ ಇವರಿಗೆ ಬಹಳ ಸುಲಭ ಇನ್ನೊಬ್ಬರನ್ನ ಸೇರಿಸೋದು. ತಾವು ಸೇಫ್ ಆಗಿಬಿಡ್ತಾರೆ. ಯಾಕಂತ ಹೇಳಿದ್ರೆ ತಾವು ಧರ್ಮದ ಕೆಲಸ ಮಾಡ್ತಾಯಿದ್ದೀವಿ ಅಂಥೇಳಿ. ಇದ್ರದ್ದೊಂದು ಹಾಕಿ ಯಾವ ರೀತಿ ಸಂತೋಷ್ ರಾವ್ನ ಬಗ್ಗೆ ಯಾವ ರೀತಿ ಇನ್ನೊಂದು ಭಾಳ ಮರೆತಿದ್ದೆ ಅದನ್ನು, ಥ್ಯಾಂಕ್ಸ್.
ಕಂಠಿಹಾರ. ಕಂಠಿಹಾರದಲ್ಲಿ ನೋಡಿ ಪಾಪ ಆ ಚಿತ್ರನಟಿಯವರು ನನಗೆ ಬಹಳ ಆತ್ಮೀಯರಾಗಿದ್ದವರು. ನಾನು ಅಲ್ಲ ಫಿಲ್ಮ್ ಬೋರ್ಡ್ ಚೇರ್ಮನ್ ಆಗಿದ್ದೆ ನಾನು 2007 ನಂತರ 2009 ಒಳಗಡೆ ಕರ್ನಾಟಕ ಫಿಲ್ಮ್ ಬೋರ್ಡ್ ಚೇರ್ಮನ್ ಆದಾಗ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದರು ಮತ್ತು ಬಹಳ ದೈವಭಕ್ತರು. ಅವರು ದೈವಭಕ್ತರ ಆಗಿರೋದ್ರಿಂದಲೇ ಕಂಠಿಹಾರವನ್ನು ವಾಪಸ್ ತಂದು ಕೊಟ್ಟಿದ್ದಾರೆ. ಅಷ್ಟು ಭಕ್ತಿ ಅವರಿಗೆ ಧರ್ಮಸ್ಥಳ ಅಂದರೆ. ಭಾಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಒಬ್ಬ ಒಳ್ಳೆಯ ಚಿತ್ರನಟಿಯವರು, ಪ್ರಮುಖರು, MLC ಕೂಡ ಆಗಿದ್ದರು ಈ ರಾಜ್ಯದ. ಆದರೆ ಪಾಪ ಅಂಥವ್ರಿಗೆ ನೋಡಿ ಇವನೇನು ಮಾಡಿದ್ದ, ಅವ್ರ ತಾಯಿದು ಒಯ್ದು ಕಂಠಿಹಾರ ಇವ್ರ ಕೊಳ್ಳಿಗೆ ಕಟ್ಟಿದ್ದಾನೆ. ಆರೋಪ ಮಾಡಿದ್ಯಾರ ಮೇಲೆ ಪಾಪ? ಕೊಂಡೆಯವ್ರ ಮೇಲೆ. ಕೊಂಡೆಗೆ ಕೊಂಡಿ ಹಾಕಿಬಿಟ್ರು. ಅಂದರೆ ಇವ್ರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ, ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಬೇಕು. ಅದೇನೋ ಈಗ ಟ್ರೆಂಡ್ ಆಗ್ತಾ ಇದೆ ಇದರಲ್ಲಿ ಭಾಳ ಕರಿಮಣಿ, ನನಗೆ ಹೇಳಕ್ಕೆ ಬರಲ್ಲ ಅದು. ಅಂದರೆ ಇವರು ಎಷ್ಟು ನಾಚಿಕೆ ಬಿಟ್ಟು ನಿಂತಿದ್ದಾರೆ ಅಂತ ಹೇಳಿದರೆ, ಬಹುಶಃ ಮೊನ್ನೆ ಚೊಂಬು ಕೊಟ್ಟರಲ್ಲ ಅಯೋಧ್ಯಕ್ಕೆ, ಅದು ಕೂಡ ಯಾರ್ದೋ ಮನೆಯಿಂದ ಬೆಳ್ಳಿ ಚೊಂಬು ಕದ್ದು ತಗೊಂಡು ಬಂದಿರ್ಬೋದು ಅಂತ ಅನಿಸ್ತದೆ. ಆ ನಂತರ ಅದು ಮುಟ್ಟಿಲ್ಲ, ಅದು ಅಲ್ಲಿ ಮುಟ್ಟೇ ಇಲ್ಲ. ಈ ಡೈಮಂಡ್ ಸ್ವಾಮೀಜಿ ಒಯ್ದಿದ್ದಾರೆ ಅಂತ ಕಾಣಿಸ್ತದೆ, ಅದು ಬೇಡ ಅಲ್ಲಿ ಬೇಡ ಅಂಥೇಳಿ. ಅಂದರೆ ಇವರು ಮಾಡೋದು ಇಷ್ಟು ಥರ್ಡ್ ಕ್ಲಾಸ್ ಕೆಲಸ. ನನಗಿಷ್ಟು ಅಸಹ್ಯ ಅನಿಸುತ್ತು ಆ ಕಂಠಿಹಾರದ ಬಗ್ಗೆ ನೋಡಿದಾಗ. ತಾಯಿದು ಪಾಪ, ಅದು ತಾಯಿದು ಕದ್ದು ಇವ್ರು ಕೊಳ್ಳ ಕಟ್ಟಿದ್ದಾನೆ. ಆಮೇಲೆ ಒಯ್ದು ಕೊಂಡೆ ಕೊಂಡಿ ಹಾಕಿದ್ದಾನೆ. ಆಮೇಲೆ ಅವರು ಹರಕೆ ಹೊತ್ತರಂತೆ. ಅವ್ರದ್ದು ಶ್ರೀಮತಿಯವರು ಹೇಳಿದರು, ಪಾಪ ಎಂಥ ಸಿಚುವೇಶನ್ ಹೇಳಿದರು. ಅವರ ಮಗಳ ತುಂಬು ಗರ್ಭಿಣಿಯನ್ನು ಈ ನಾರಾಯಣ ಕಾಮತ ಕಾರಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಲಿಸ್ತಾನಂತೆ. ನಡುರಾತ್ರಿ ಕಾರ್ ನಿಂದಿಸ್ತಾನೆ ನಾರಾಯಣ ಕಾಮತ. ನಿಲ್ಲಿಸಿ ಕಾರ್ ಕೀ ತಗೋತಾನೆ. ಆ ಕಾರ್ ಒಳಗಡೆ ಇವರು ತುಂಬು ಗರ್ಭಿಣಿ ಮಹಿಳೆ ಇರ್ತಾಳೆ, ಅದನ್ನು ಲೆಕ್ಸೋದಲ್ಲ. ಯಾಕೆ ಕಾಮತ ಅವರೇ ಕೀ ತಗೋತಾ ಇದ್ದೀರಾ ಅಂತ ನಮಿರಾಜ್ ಕೊಂಡೆ ಅವ್ರು ಕೇಳ್ತಾರೆ. ಅವಾಗಂತಾನೆ ಅದನ್ನು ದಣಿಗಳ ಕಡೆ ಇಸ್ಕೊಂಡು ಬಾ ನೀನು. ದಣಿಗಳು ಹೇಳಿದ್ದಾರೆ ನಿಲ್ಲಿಸು ಅಂತ, ಕಾರ್ ನಿಲ್ಲಿಸು ಅಂತೇಳಿ. ಧರ್ಮದ ಕೆಲಸ ಮಾಡೋರು, ಧರ್ಮದ ಬಗ್ಗೆ ಮಾತಾಡೋರು, ರಾಮರಾಜ್ಯ ಬರಬೇಕು ಅಂಥೇಳಿ ದೊಡ್ಡ ದೊಡ್ಡ ಭಾಷಣ ಮಾಡೋರು. ಇದು ಪರಿಸ್ಥಿತಿ. ಇನ್ನು ಈ ಸರಣಿ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಮಾಧ್ಯಮದ ಜೊತೆಗೆ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂಥೇಳಿ ಇದನ್ನು ಹೇಳಿ SP ಬರೋಣ ನೋಡಿ. ಸರಣಿ ಕೊಲೆಗಳು ಏನು ನಡೀತಾ ಇತ್ತು ನಿರಂತರವಾಗಿ 2012ರವರೆಗೆ, ಮಾಧ್ಯಮಗಳ ಜೊತೆಗೆ ಇವರು ಯಾವ ರೀತಿ ವರ್ತನೆ ಮಾಡಿದರು ಅಂತ. ವೇದವಲ್ಲಿ ಪ್ರಕರಣ ಆದಾಗ ಅಮೃತ ಅಂತ ಪತ್ರಿಕೆ ಇತ್ತು. ಅಮೃತ ಅಂತ ಪತ್ರಿಕೆ, ಕೆ ಶಂಕರ್ ಭಟ್ ಅಂಥೇಳಿ, ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಕೆ ಶಂಕರ್ ಭಟ್ ಅಂಥೇಳಿ ಪೂರ್ತಿಯಾಗಿ ಅವರ ಪತ್ರಿಕಾ ಕಚೇರಿಯನ್ನೇ ಧ್ವಂಸ ಮಾಡಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ವೇದವಲ್ಲಿ ಪ್ರಕರಣದನ್ನು ಎಳೆಯಾಗಿ ಬಿಚ್ಚಿಡ್ತಾರೆ ಅವರು. ಅದಾದಮೇಲೆ ಸುಮಾರು ವರ್ಷದವರೆಗೆ ಅವರು ಪತ್ತೆನೇ ಇರೋದಿಲ್ಲ ಪಾಪ ಕೆ ಶಂಕರ್ ಭಟ್ ಅಂಥೇಳಿ. ಅವ್ರನ್ನ ನೋಡಿ ಇವತ್ತಿನ ಮಾಧ್ಯಮದವರು ಕಲಿಯುವಂಥದ್ದು ಸಾಕಷ್ಟಿದೆ. ಈ ಸ್ಥಳೀಯ ಪತ್ರಿಕೆಗಳನ್ನು ನೋಡಿ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಮೀಡಿಯಾ ಏನಿದೆಯಲ್ಲ ಅದನ್ನು ನೋಡಿ ಕಲಿಬೇಕು. ಇವರು ಸ್ವಲ್ಪ ಪ್ರೆಷರ್ ಹಾಕಿದರೆ ಇಲ್ಲಪ್ಪ ನಾವು ಪ್ರಸಾರ ಮಾಡೋದಿಲ್ಲ ಅಂತಾರೆ. ಆದರೆ ಅವತ್ತಿನ ಕಾಲದಲ್ಲಿ ಎಷ್ಟೊಂದು ಒತ್ತಡ ಇತ್ತು. ಆ ಒತ್ತಡವನ್ನು ಮೀರಿ ಅಮೃತ ಪತ್ರಿಕೆಯಲ್ಲಿ ಶಂಕರ್ ಭಟ್ ಅವರು ಇವತ್ತಿಗೂ ಕೂಡ ಇದ್ದಾರೆ. ಶಂಕರ್ ಭಟ್ ಅವರು 2 ತಿಂಗಳಿನ ಹಿಂದೆ ಬೆಂಗಳೂರಿನಲ್ಲಿ ಮತ್ತೆ ಅಮೃತ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡೋಣ. ಯೂಟ್ಯೂಬನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅವರು. ನೋಡಿ ಅವರಲ್ಲಿರುವಂಥ ಛಲ. ನನಗೆ ಕರಾವಳಿಯಲ್ಲಿ ಹಿರಿಯ ಪತ್ರಕರೊಬ್ಬರು ಹೇಳ್ತಾ ಇದ್ರು ಇದ್ರದ್ದು ಪೂರ್ತಿ ಅಮೃತ ಪತ್ರಿಕೆ ಅಂದರೆ ಇವ್ರ ಉದ್ದೇಶ ಏನಂತ ಹೇಳಿದ್ರೆ, ಯಾರಾದರೂ ಪ್ರತಿಭಟನೆ ಮಾಡಿದರೆ ಅದನ್ನು ಪತ್ರಿಕೆಯಲ್ಲಿ ಪ್ರಕಟ ಆದರೆ ಆ ಪತ್ರಿಕೆಯನ್ನೇ ನಾಶ ಮಾಡಿ ಹಾಕ್ತಿದ್ರು. ಮಾಧ್ಯಮದವ್ರಿಗೆ ಇವ್ರಿಗೆ ದಿಢ ನಮಸ್ಕಾರ ಅಡ್ಡು ಬೀಳೋರು ಪತ್ರಕರ್ತರು ಅವ್ರ ಹತ್ರ ಹೋಗೋರು ಅವ್ರ ಮುಂದೆ
ದಣಿಗಳು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ವೇದವಲ್ಲಿ ಪ್ರಕರಣದ ಬಗ್ಗೆ ಆವಾಗ 1979ರಲ್ಲಿ ಏನು ಹೇಳಿದ್ರು ಅಂದರೆ, ಇಲ್ಲ ಇವರೆಲ್ಲ ಸುಮ್ಮನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕೆ ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಇವರು ವಿನಾಕಾರಣ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇದು ವೇದವಲ್ಲಿ ಪ್ರಕರಣದಲ್ಲಿ. ಪದ್ಮಲತಾ ಪ್ರಕರಣದಲ್ಲಿ ಹೊಸ ದಿಗಂತ ಪತ್ರಿಕೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು. ನೀವು ಕೇಳ್ಬೋದು, ಹೊಸ ದಿಗಂತ ಪತ್ರಿಕೆ ಅದು ಬಲಪಂಥೀಯರ ಪತ್ರಿಕೆ, ಆದರೂ ಕೂಡ ಅದನ್ನು ಬಿಡಲಿಲ್ಲ. ಆವಾಗ ಇವರು ಕಾಂಗ್ರೆಸ್ಸಿನ ಜೊತೆಗಿದ್ರು, ಈಗ ಇವರು ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ಕಾಂಗ್ರೆಸ್ಸಿನ ಜೊತೆಗಿದ್ದರು. ಹೊಸ ದಿಗಂತ ಪತ್ರಿಕೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಹಾಕಿದರು. ಆವಾಗ ಮತ್ತೆ ಪತ್ರಿಕಾ ಹೇಳಿಕೆ ಕೊಟ್ಟರು. ಪದ್ಮಲತಾ ಪ್ರಕರಣದ ಬಗ್ಗೆ ಕೊಟ್ಟಂಥ ಹೇಳಿಕೆ ಏನು, ಇವರು ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಸುಮ್ಮನಾಗ್ಬಿಟ್ರು. ಮೂರನೇದ್ದು ಭೂಮಾಫಿಯಾ ಪ್ರಕರಣ. ನಾಗರಿಕ ಸೇವಾ ಟ್ರಸ್ಟ್ನವರು ಯಾರು ನಮ್ಮ ಸೋಮನಾಥ್ ನಾಯಕರು, ಅವರ ಒಂದು ದೊಡ್ಡ ತಂಡ ಇದೆ. ಅವರು ಹೋರಾಟ ಮಾಡಿ, ಅವರೇನು ಪತ್ರಿಕೆ ಇದ್ದಿದ್ದಿಲ್ಲ, ಆದರೆ ಸಾಕಷ್ಟು ಹ್ಯಾಂಡ್ಬಿಲ್ಗಳನ್ನು ಪ್ರಿಂಟ್ ಮಾಡ್ತಾರೆ, ಪುಸ್ತಕಗಳನ್ನು ಮಾಡ್ತಾರೆ, ಭೂಮಾಫಿಯಾನ್ನು ಎಳೆಯಾಗಿ ಬಯಲಿಗೆಳಿತಾರೆ. ಆವಾಗ ಸೋಮನಾಥ್ ನಾಯಕರಿಗೆ ಜೈಲಿಗೆ ಹಾಕ್ತಾರೆ. ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಡಿಫೇಮೇಷನ್ ಅಂತ ಹೇಳಿ ಅವ್ರ ಮೇಲೆ ಜೈಲಿಗೆ ಹಾಕ್ತಾರೆ. ಎಲ್ಲ ಪ್ರಶ್ನವರು ಕೇಳಿದಾಗ ಉತ್ತರ ಒಂದೇ ಒಂದು ಕೊಡ್ತಾರೆ, ಸೋಮನಾಥ್ ನಾಯಕರು ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡ್ತಾ ಇದ್ದಾರೆ. ಒಂದೇ ಉತ್ತರ ಅವ್ರದ್ದು. ಎಲ್ಲ ಪ್ರಕರಣದಲ್ಲಿ ಯಾರೇ ಹೋರಾಟ ಮಾಡಿದರೂ ಕೂಡ ಒಂದೇ ಒಂದು ಉತ್ತರ, ಇವರು ಶ್ರೀ ಕ್ಷೇತ್ರವನ್ನು ಅಪಮಾನ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಜೋಡಿ ಕೊಲೆ ಮತ್ತು ಸೌಜನ್ಯ ಕೇಸಲ್ಲಿ ಕರಾವಳಿ ಅಲೆಗೆ ಇಷ್ಟೊಂದು ಸ್ಥಳೀಯ ಪತ್ರಿಕೆ, ನಾನು ಸ್ಥಳೀಯ ಪತ್ರಿಕೆಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದರೆ, ನಿಜವಾಗಲೂ ಕೂಡ ಅದರ ಅವಶ್ಯಕತೆ ಬಹಳ ಇದೆ. ಈ ದೊಡ್ಡ ದೊಡ್ಡ ಪತ್ರಿಕೆಗಳು ಬರೀ ಅಡ್ವರ್ಟೈಸ್ಮೆಂಟ್ ಮೇಲಿದೆ. ಅಡ್ವರ್ಟೈಸ್ಮೆಂಟ್ ಕೊಡೋರು ಯಾರು? ಇವರೇ ದಣಿಗಳು. ಕಳೆದ ಒಂದು 4-5 ತಿಂಗಳಿಂದ ನೀವು ನೋಡಿ ಅಡ್ವರ್ಟೈಸ್ಮೆಂಟ್ ಲಿಸ್ಟು, ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ, ಚಾನೆಲ್ಗಳಿಗೆ ಇದೇ ದಣಿದೇ ಇದೆ ಹೆಚ್ಚಾಗಿ. ಎಲ್ಲ ದುಡ್ಡನ್ನು ಅಡ್ವರ್ಟೈಸ್ ಮುಖಾಂತರ ಕೊಟ್ಟು ಮಾತಾಡಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ. ಆದರೆ ಸ್ಥಳೀಯ ಪತ್ರಿಕೆಗಳು ಮತ್ತು ನಮ್ಮ ಈ ಸಾರಿ ಹೋರಾಟ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ತು ಅಂತ ಹೇಳಿದರೆ, ಯೂಟ್ಯೂಬ್ನವರು ದೇವರ ಸಮಾನ, ಆ ದೇವರೇ ನಮ್ಮನ್ನು ಕಳಿಸ್ಕೊಟ್ರು. ಸೌಜನ್ಯಳ ಪರವಾಗಿ ನಿಂತಹ ಯೂಟ್ಯೂಬ್ ಚಾನಲ್ಲು ಏನು ಮಾಡೋಕ್ಕಾಗಲಿಲ್ಲ. ತಮ್ಮಣ್ಣ ಶೆಟ್ಟರು ಮಾತಾಡ್ತಾ ಇದ್ದಾರೆ, ಅವ್ರದ್ದು ಪ್ರಭಾವ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಕೂಡ್ಲಾರ ರಂಪೇಜ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ 35 ಲಕ್ಷ ರೂಪಾಯಿ ಆಫರ್ ಮಾಡಿದ್ರಂತ ಅವ್ರಿಗೆ. ಅದಕ್ಕಿಂತ ಮುಂಚೆ ಕೂಡ್ಲಾರ ರಂಪೇಜ್ಗೂ ಕೂಡ ಹೇಳಿದರು, ನಿಜವಾಗಲೂ ಇವತ್ತೇನಾದರೂ ದೊಡ್ಡ ಪ್ರಶಸ್ತಿ ಏನಾದರೂ ಕೊಡಬೇಕಾಗಿದ್ದರೆ ಅದು ತಮ್ಮಣ್ಣ ಶೆಟ್ಟರಿಗೆ ಮತ್ತು ಕೂಡ್ಲಾರ ರಂಪೇಜ್ ಅವ್ರಿಗೆ. 500 ರೂಪಾಯಿ ಸಲುವಾಗಿ ಇವತ್ತು ಪತ್ರಕರ್ತರು 500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದರೆ ಏನು ಬೇಕಾದ ಬರೀತಾರೆ. ಒಳ್ಳೆಯವನಿದ್ದವನು ಕೆಟ್ಟವನು ಅಂತ ಬರೀತಾರೆ, ಕೆಟ್ಟವನಿದ್ದವನು ಒಳ್ಳೆಯವನಂತ ನಾವು ನೋಡಿದ್ದೀವಿ, ಜರ್ನಲಿಸಮ್ ಫೀಲ್ಡ್ ನೋಡಿದ್ದೀನಿ ನಾನು. ಆದರೆ 35 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅದನ್ನು ಬೇಡ ಅಂತ ಬಿಸಾಕಿ ಬಂದಂತಹ ತಮ್ಮಣ್ಣ ಶೆಟ್ಟರು ಈ ತುಳುನಾಡಿನ ಹೆಮ್ಮೆ. ಅವ್ರು ಯಾವಾಗೋ ಮಾತಾಡಿದರು, ಏನೋ ಮಾತಾಡಿದರು ಅಂತ ಹೇಳಿದ್ದನ್ನು ಬರೀ ಕಟ್ ಮಾಡಿ ತಮ್ಮಣ್ಣ ಶೆಟ್ಟರು ಹಂಗಂದ್ರು ಹಿಂಗಂದ್ರು ಅಂಥೇಳಿ. 4 ವರ್ಷದ ಯಾವಾಗದು ಸರ್, ಒಂದು 6-7 ತಿಂಗಳು ನೀವು ಹೋರಾಟಕ್ಕೆ ಬರೋಕ್ಕಿಂತ ಮುಂಚೆ ಅಲ್ಲ, ಆವಾಗ ಇನ್ನೊಬ್ರು ಹೇಳಿದರು, ಆ ದಣಿಗಳು ಏನು ಅತ್ಯಾಚಾರಿಗಳಿದ್ದಾರೆ ಅವರಿಗೆ ಗೋಣಿ ಚೀಲ ಕಟ್ಟಿ ಹೊಡಿಬೇಕು ಅವ್ರನ್ನ, ಆ ದಣಿಗಳಿಗೆ ಅಂತ ಹೇಳಿದರು. ಅದನ್ನು ತೋರಿಸಲ್ಲ ಮತ್ತು ನೀವೀಗ 6 ತಿಂಗಳ ಹಿಂದೆ ಹೇಳಿದರು. ಅಂದರೆ ಇವರು ಮಾಡೋದು ಇದೆ, ಪ್ರತಿ ಸಾರಿ ಹೋರಾಟ ಮಾಡಿದಾಗ ಹೋರಾಟಗಾರನ ನಡುವೆ ಏನಾದರೂ ಒಂದು ಕಂದಕ ಸೃಷ್ಟಿ ಮಾಡೋದು, ಹೋರಾಟಗಾರನ ಒಂದು ತೇಜೋವಧೆ ಮಾಡೋದು. ಆದರೆ ಈ ಸಾರಿ ಅದು ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಸೌಜನ್ಯ ಶಕ್ತಿ ಅಂದರೆ ಇದೆ. ನಾನು ಎಲ್ಲ ಸ್ನೇಹಿತರಿಗೂ ಕೂಡ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಪ್ರತಿ ಪ್ರಕರಣದಲ್ಲಿನೂ ಕೂಡ ಈ ಸೌಜನ್ಯ ಪ್ರಕರಣದಲ್ಲಿ ನಮಗೆ ನಿರಂತರವಾಗಿ ಹೇಳೋದೇನೆಂದರೆ, ಇವರು ಕೇರಳದಲ್ಲಿ ಬ್ಯಾರಿಗಳ ಜೊತೆಗೆ ಸೇರಿಕೊಂಡು ಫಂಡ್ ಬರ್ತಾ ಇದೆ, ದುಬೈಯಿಂದ ಕ್ರಿಶ್ಚಿಯನ್ ಫಂಡ್ ಬರ್ತಾ ಇದೆ, ಹಿಂದೂಗಳನ್ನು ದೇವಸ್ಥಾನವನ್ನು ಹಾಳು ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡ್ರು. ನೋಡಿ, ಎಲ್ಲ ಕೇಸ್ನಲ್ಲಿ ವೇದಪಲ್ಲಿ ಪ್ರಕರಣದಲ್ಲಿ ಹೇಳಿದ್ದೇನೋ, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಕ್ಷೇತ್ರ ಹಾಳು ಮಾಡಿದರು. ಪದ್ಮಲತಾ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು. ಭೂಮಾಫಿಯಾದಲ್ಲಿ ಕೂಡ ಏನು ಹೇಳಿದರು, ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಶ್ರೀ ಕ್ಷೇತ್ರ ಹಾಳು ಮಾಡ್ತಾ ಇದ್ದಾರೆ.
ಜೋಡಿ ಕೊಲೆಯಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ. ನಾಳೆ ಏನಾದರೂ ದೇವರು ಬಂದೇ ಬರ್ತಾನೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಂದು, ಇವರೇ ನೀನು ಈ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದೀಯಾ ಶೀನಪ್ಪ, ನೀನು ಕ್ಷೇತ್ರದಿಂದ ಬಿಟ್ಟು ಹೋಗುವಂಥ ಆ ಸ್ವತಃ ಅಣ್ಣಪ್ಪ ಸ್ವಾಮಿ ಹೇಳ್ತಾನೆ. ಹೇಳಿದಾಗ ಇವರೇನು ಹೇಳ್ತಾರೆ ಗೊತ್ತಾ? ಇವರೇನು ಹೇಳ್ತಾರೆ ಹೇಳಿ? ದೇವರು ಕಮ್ಯುನಿಸ್ಟರ ಮಾತು ಕೇಳಿಕೊಂಡು ನನಗೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ದೇವರಿಗೂ ಹಂಗೆ ಹೇಳ್ತಾರೆ ಇವರು. ಇಷ್ಟು ದಿನ ಏನು ಹೇಳಿದರು? ಕಮ್ಯುನಿಸ್ಟರು ದೇವ್ರು ನಂಬಲ್ಲ ಕಮ್ಯುನಿಸ್ಟರು ಅಂತ ಹೇಳಿದರು. ಈಗ ಸ್ವತಃ ದೇವರೇ ಹೇಳಿದಾಗ ಏನಂತಾರೆ? ಅವ್ರಿಗೆ ಒಂದಿಷ್ಟು ಪತ್ರಕರ್ತರ ಟೀಮ್ ಇದೆ ಆ ಬೆಳ್ತಂಗಡಿಯಲ್ಲಿ. ಅವರು ಸಂಘದ ಅಧ್ಯಕ್ಷರು ಹೊಸವರು ಆದ ತಕ್ಷಣ ಹೋಗಿ ಅವ್ರಿಗೆ ಉದ್ದು ಬಿದ್ದು ಬಿಡ್ಬೇಕಂತೆ, ಅಡ್ಡ ಬಿದ್ದು ಬರ್ಬೇಕಂತೆ ಎಲ್ಲ ಪತ್ರಕರ್ತರು. ಬೆಳ್ತಂಗಡಿಯಲ್ಲಿ ಇಷ್ಟೇ, ಇಡೀ ರಾಜ್ಯದ ಹೇಳ್ತಾ ಇಲ್ಲ ನಾನು. ಬೆಳ್ತಂಗಡಿಯಲ್ಲಿ ಹೊಸ ಅಧ್ಯಕ್ಷರು ಆಗಿಬಿಟ್ರೆ, ಪತ್ರಕರ್ತರ ಸಂಘ ಹೊಸ ಇಲೆಕ್ಷನ್ ಆದರೆ ಅಧ್ಯಕ್ಷರಾದವರು ಇವ್ರು ಉದ್ದು ಬಿದ್ದು ಬಿಡ್ಬೇಕಂತೆ ಅವ್ರಿಗೆ ಹೋಗಿ. ಆ ನಂತರ ಯಾರಾದರೂ ಒಬ್ಬರು ತಕರಾರು ಮಾಡಿದರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಆ ಉದ್ದು ಬೀಳೋ ಪತ್ರಕರ್ತರ ಮುಂದೆ ಹೇಳಿಬಿಡ್ತಾರೆ ಇವರು, ನೋಡ್ರಿ ದೇವರು ಕೂಡ ಅಣ್ಣಪ್ಪ ಸ್ವಾಮಿ ಕಮ್ಯುನಿಸ್ಟರ್ ಜೊತೆಗೆ ಸೇರ್ಕೊಂಡಿದ್ದಾನೆ, ಮಂಜುನಾಥ ಸ್ವಾಮಿ ಕಮ್ಯುನಿಸ್ಟರ್ ಜೊತೆಗೆ ಸೇರಿಕೊಂಡು ನನ್ನ ಈ ಕ್ಷೇತ್ರದಿಂದ ಹೊರಗಡೆ ಹಾಕ್ತಾ ಇದ್ದಾರೆ ಅಂಥೇಳಿ. ಆದರೆ ನಾವು ಎಲ್ಲರೂ ನಿಶ್ಚಯ ಮಾಡಿದ್ದೀವಿ, ಇಡೀ ಜನ ನಿಶ್ಚಯ ಮಾಡಿದ್ದಾರೆ, ಈ ಸರಣಿ ಅತ್ಯಾಚಾರ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಆಡಳಿತಾಧಿಕಾರಿಯಾಗಿ ನಡೆಯೋದಕ್ಕೆ ನಾವು ಬಿಡುವುದಿಲ್ಲ. ಅದೇ ನಿಜವಾದಂತಹ ನ್ಯಾಯ. ಇಷ್ಟೊಂದು ಹತ್ಯೆಗಳಾಯಿತು, ಸರಣಿ ಕೊಲೆ ಆಯಿತು, ಸರಣಿ ಅತ್ಯಾಚಾರ ಆಯಿತು, ಆದರೂ ಕೂಡ ಬರೀ ಇದನ್ನೇ ಹೇಳ್ತಾ 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 ಜನರನ್ನ ಮಂಗ ಮಾಡಿ ಈಗ ಬಡ್ಡಿ ದಂಧೆಗೆ ಬಂದಿದ್ದಾರೆ. ಮೊನ್ನೆ ಅವರ ಮುಖ್ಯಸ್ಥರು ಭಾಳ ದೊಡ್ಡದಾಗಿ ಹೇಳ್ತಾ ಇದ್ರು, ಆ ದೊಡ್ಡ ಸಂಘಟನೆ ಅಂತ ಹೇಳಿದರೆ ಒಂದು ಪ್ರೆಸ್ ಮೀಟ್ ಕರಿಬಹುದಾಗಿತ್ತಪ್ಪ. ಯಾರವರು CEO ಅಂತ, ಏನವ್ರ ಹೆಸರು? ಮಂಜುನಾಥನ್ ಅವರು. ಆಯ್ತಪ್ಪ, ನಿಮ್ಮ ಅಭಿಪ್ರಾಯ ಹೇಳಿದಿರಲ್ಲ, ಒಂದು ದೊಡ್ಡ ಸಂಸ್ಥೆಯಾಗಿರೋರು ಒಂದು ಪ್ರೆಸ್ ಮೀಟ್ ಕರಿಬಹುದಾಗಿತ್ತು. ಬೆಂಗಳೂರಲ್ಲಿ ಹೋಗಿ, ಮಂಗಳೂರಿನಲ್ಲಿ ಒಂದು ವಿಡಿಯೋ ಮಾಡಿ ಬಿಡೋದಲ್ಲ. ನಾವು ಸಣ್ಣವರು, ನಾವು ವಿಡಿಯೋ ಮಾಡ್ತೀವಿ, ಇದನ್ನು ಮಾಡಿ. ಆದರೆ ನನಗೆ ಭಾಳ ಖುಷಿ ಅನ್ನಿಸ್ತು. ಗಾಣಿಗರೇ, ನೀವು ಸುಮ್ಮನೆ ಪಾಪ ಬೈತೀರಿ ಅವ್ರಿಗೆ, ಆದರೆ ಅವ್ರು ಮಾತಾಡಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತು. ಅದರಲ್ಲಿ ಒಂದು ಮಾತು ಹೇಳಿದ್ದಾರೆ ಅವರು. ಏನು ಹೇಳಿ? ಇದು ಏನು ದುಡ್ಡಿದೆ ಧರ್ಮಸ್ಥಳದ್ದಲ್ಲ, ಇದು ಬ್ಯಾಂಕ್ನಿಂದ ಕೊಟ್ಟಿದ್ದೀವಿ ಅಂಥೇಳಿ. ನನಗೆ ಯಾಕೆ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ, ಈ ಕೇರಳದ ಭಾಗದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಷ್ಟು ವರ್ಷ ಏನು ತಿಳ್ಕೊಂಡಿದ್ರು, ಇದು ಧರ್ಮಸ್ಥಳದ ದುಡ್ಡು, ನಾವು ಇದನ್ನು ಬಡ್ಡಿ ಕಟ್ಟಲೇಬೇಕು ಅಂತ ತಿಳ್ಕೊಂಡಿದ್ರು. ಈಗ ಇವರು ಧರ್ಮಸ್ಥಳದ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಫುಲ್ಲು ರಿಲ್ಯಾಕ್ಸ್. ಈಗ ಯಾವ ಕಾರಣಕ್ಕೂ ಕಟ್ಟಲ್ಲ. ಈಗ ಧರ್ಮಸ್ಥಳ ಅನ್ನೋ ಹೆದರಿಕೆ ಕಟ್ತಿದ್ರು ಸರ್ ನಮ್ಮ ಕಡೆ ಜನ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರವಾಡ, ಹುಬ್ಬಳ್ಳಿ, ಬೀದರ್, ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು ಎಲ್ಲ ಧರ್ಮಸ್ಥಳದ ದುಡ್ಡು. ಕೇರಳದಲ್ಲಿನೂ ಕೂಡ ಇಲ್ಲಿ ಮತ್ತೆ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದರೆ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡ್ತಾನಂತೇಳಿ ಈಗ ಸ್ವತಃ ಹೇಳಿಬಿಟ್ರಲ್ಲ ಅದರ ಅಧ್ಯಕ್ಷರೇ, ಧರ್ಮಸ್ಥಳದ ಅಲ್ಲೇ ಅಲ್ಲ ಬ್ಯಾಂಕಿಂದೇ ಅಂತ ಹೇಳಿಬಿಟ್ರು. ಹೀಗಾಗಿ ಬ್ಯಾಂಕಿನ ನಾವು ಯಾವತ್ತಿಗೂ ಕಟ್ಟಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಜನ ಬ್ಯಾಂಕಿನ ದುಡ್ಡು ಯಾವತ್ತಿಗೂ ಕಟ್ಟಲ್ಲ. ಆ ಬ್ಯಾಂಕ್ ನಾವು ಅಲ್ದಾಡಿ ಚಪ್ಪಲಿ ಸವದು ಹೋಗಿರ್ತಾನೆ. ಹೀಗಾಗಿ ನಾವು ಕಟ್ಟೋದೇನೆ ಇಲ್ಲ ಇನ್ಮೇಲೆ ನಾವು. ಅಂದರೆ ಒಂದು ಸರಿ ಇಲ್ಲೇ ಹೊಸದಾಗಿ ಇದನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈ ನಿಶ್ಚಿತಾರ್ಥ ಆಗಿತ್ತಂತೆ ಹುಡುಗ ಹುಡುಗಿನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಒಳ್ಳೆ ಟ್ರಿಪ್ ಹೋಗೋಣ ಅಂಥೇಳಿ ಬೋಟಲ್ಲಿ ಕರ್ಕೊಂಡು ಹೋದನಂತೆ. ಒಳ್ಳೆ ಪಾಶ್ ಆಗಿರೋ ಬೋಟಲ್ಲಿ ಸುತ್ತಾಡಿಸ್ಬೇಕು ಅಂಥೇಳಿ ಸಮುದ್ರದಲ್ಲಿ ಕರ್ಕೊಂಡು ಹೋದನಂತೆ. ತುಂಬ ಒಳಗಡೆ ಹೋದಾಗ ಬಿರುಗಾಳಿ ಏನೋ ಬಂದು ಆ ಬೋಟು ಬೀಳೋ ಹಂಗಾಯಿತು, ಮುಳುಗೋ ಹಂಗಾಯಿತು. ಆದರೂ ಕೂಡ ಪಾಪ ಇವರು ಹುಡುಗಿ ಕಷ್ಟಪಟ್ಟು ಈಜಾಡಿ ಏನೇನೋ ಮಾಡಿ ಒಂದು ದ್ವೀಪಕ್ಕೆ ಹೋಗ್ತಾರೆ. ಪಕ್ಕದಲ್ಲಿರುವಂಥ ಒಂದು ದ್ವೀಪಕ್ಕೆ ಹೋಗ್ತಾರೆ. ಆ ದ್ವೀಪಕ್ಕೆ ಹೋದರೆ ಯಾರೂ ಇಲ್ಲ, ಆ ದ್ವೀಪದಲ್ಲಿ ಮನುಷ್ಯರೇ ಇಲ್ಲ. ಏನು ಹುಡುಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಮೊಬೈಲು ಹೋಯ್ತು ಕೈಯಾಗಿಂದು. ಹೆಂಗೀಗ ಆ ಹುಡುಗಿ ಇವನಿಗೆ ಬೈತಾ ಇದ್ದಾಳೆ, ಏನಾದರೂ ಪ್ರಯತ್ನ ಮಾಡು. ಆ ಸಿನಿಮಾದಾಗ ತೋರಿಸ್ತಾರಲ್ಲ ಹೊಗೆ ಹಾಕೋದು, ಇದನ್ನು ಮಾಡೋದು, ಅದು ಕಹೋನಾ ಪ್ಯಾರೆ ಬೇರೆ ಬೇರೆ ಸಿನಿಮಾದಾಗೆ ದ್ವೀಪದಲ್ಲಿದ್ದಾಗ ಹೊಗೆ ಹಾಕಿದರೆ ಹೆಲಿಕಾಪ್ಟರ್ ಬರ್ತಾವಂತೆ, ಕೆಂಪು ಇದನ್ನು ತೋರಿಸೋದು, ಏನೇನೋ ಮಾಡು ಅಂತ ಅವನು ಏನು ಮಾಡ್ತಿಲ್ಲ, ಶಾಂತವಾಗಿದ್ದ ಅವನು. ಈಗ ಇನ್ನೂ ಸಿಟ್ಟು ಬರ್ತಾ ಇದೆ, ಇನ್ನೂ ಸ್ವಲ್ಪ ಹೊತ್ತಾದ್ರೆ ಕತ್ಲಾಗುತ್ತೆ. ಹೇಗೆ ನಾವು ದ್ವೀಪದಲ್ಲಿ ಸೇಕಾಗಿದ್ದೀವಿ, ನೀನು ಏನಾರು ಮಾಡಿದ್ರು ಆದರೂ ಶಾಂತವಾಗಿದ್ದು ಹೇಳ್ತಾನೆ ಅವನು. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ.
ಯಾರಾದರೂ ಬಂದೇ ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ಯಾವ ಕಾನ್ಫಿಡೆನ್ಸ್ ಇಂಥ ನೀನು ಹೇಳ್ತೀಯ ಅಂತ. ಅವಾಗ ಅವನು ಹೇಳ್ತಾನೆ, ಧರ್ಮಸ್ಥಳ ಸಂಘದಲ್ಲಿ ನಾನು ಸಾಲ ಮಾಡಿದ್ದೀನಿ, ಇವತ್ತು ಸಾಲ ಬಡ್ಡಿ ಕಟ್ಟೋ ದಿನ ಇವತ್ತು, ನಾನು ಎಲ್ಲಿದ್ದರೂ ಆ ಸಂಘದವ್ರನ್ನ ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಾನೆ ಅವನು. ಅಷ್ಟೊತ್ತಿಗೆ ಬಂದರು, ಸ್ಪೀಡ್ ಬೋಟಲ್ಲಿ ಬಂದರು ಸಂಘದವರು. ಯಾಕೆಂದರೆ ಮೊಬೈಲ್ ಸಿಗ್ನಲ್ ಇಲ್ಲ, ಏನಿಲ್ಲ, ಎಲ್ಲ ಕಡೆ ಹುಡ್ಕಾಡಿ ಬಂದರು ಸ್ಪೀಡ್ ಬೋಟ್ ಹಿಡ್ಕೊಂಡು. ಬಂದು ಇವ್ರನ್ನ ನೋಡಿ ಪಾಪ ಇವನಿಗೆ ಹುಡುಗನಿಗೆ ಖುಷಿ ಆಗ್ತದೆ, ಆತಂಕನೂ ಇರ್ತಾರೆ, ಎಲ್ಲಿ ಬೈತಾರೆ ಅಂತೇಳಿ. ಆ ಸಂಘದ ಅಧ್ಯಕ್ಷ ಬೈಯಲ್ಲ. ಅಯ್ಯೋ ನೋಡಪ್ಪ, ನಾನು ನಿನಗೆ ಬೈಯಲ್ಲ, ನೀನು ಸಾಲನೂ ಕಟ್ಟಬೇಡ, ಆದರೆ ಆ ವಿಡಿಯೋ ಮಾಡ್ಕೊಂಡು ದಯವಿಟ್ಟು ಯೂಟ್ಯೂಬಿಗೆ ಕೊಡಕ್ಕೆ ಹೋಗಬೇಡ. ಮೊದಲೇ ಆ ಶೈಲಜಾ ಅನ್ನೋಳು ಕಾರ್ಕಳದವಳು, ಆನಂತರ ಸಂತೋಷ್ ಶೆಟ್ಟಿ ಮರ್ದಾಳ, ಇರೋ ಬರೋ ಮರ್ಯಾದೆ ಪೂರ್ತಿಯಾಗಿ ಹರಾಜು ಹಾಕಿ ಆ ನಮ್ಮ ಮಂಜುನಾಥ, ಯಾರೋ ದೇವರು ಮಂಜುನಾಥ ಅಲ್ಲ, ಆ CO ಮಂಜುನಾಥಕ್ಕೆ ನಿದ್ದೆ ಬರಲಾರ್ದಂಗೆ ಮಾಡಿದ್ದಾರೆ. ಅವನು ನಮಗೂ ನಿದ್ದೆ ಬರಲಾರ್ದಂಗೆ ಮಾಡಿದ್ದಾನೆ. ದಯವಿಟ್ಟು ವಿಡಿಯೋ ಮಾಡಬೇಡಪ್ಪ ಅಂತ ಹೇಳಿ ಅವನು ಕರ್ಕೊಂಡು ವಾಪಸ್ ಬಂದ್ರಂತೆ. ಇವತ್ತು ಹೋರಾಟದಿಂದ ಈ ಮಟ್ಟಕ್ಕೆ ಅವ್ರ ಪರಿಸ್ಥಿತಿ ಬಂದಿದೆ. ಹೋರಾಟ ನಿರಂತರವಾಗಿರ್ಬೇಕು ಸ್ನೇಹಿತರೆ. ಹೋರಾಟ ಇದ್ದಾಗ ಮಾತ್ರ ನಮಗೆ ಜಯ ಸಿಗುತ್ತೆ. ಹೋರಾಟ ಇದ್ದಾಗ ಮಾತ್ರ ಜನಸಾಮಾನ್ಯರಿಗೆ ಧೈರ್ಯ ಬರ್ತದೆ. ಇವತ್ತು ಈ ಹೋರಾಟದಿಂದ ಏನಾಗಿದೆ, ಈ ಹೋರಾಟ ನೀವು ಗಮನಿಸಿ, ಪ್ರಭಾವಿಗಳು ವರ್ಸಸ್ ಸಾಮಾನ್ಯ ಮನುಷ್ಯರು. ಈ ಹೋರಾಟದಲ್ಲಿ ಇರೋರು ಯಾರು? ಮೇಸ್ತ್ರಿ ಕೆಲಸ ಮಾಡೋರು, ಅವನು ಸಂತೋಷ್ ಶೆಟ್ಟಿ ಆಗಲಿ, ನಮ್ಮ ಆದಿತ್ಯ ಕಿರಣ್ ಆಗಲಿ, ಇಲ್ಲಿ ಕಾರ್ಯಕ್ರಮ ಮಾಡಿದವ್ರು ಏನು ಶ್ರೀಮಂತರಲ್ಲ. ಮೇಸ್ತ್ರಿ ಕೆಲಸನೋ, ಆಟೋ ರಿಕ್ಷಾನೋ, ಗಾರೆ ಕೆಲಸನೋ, ಸಣ್ಣ ಪುಟ್ಟ ಅಂಗಡಿ ಇಟ್ಟವರು, ಅವರು ಈ ಹೋರಾಟದಲ್ಲಿ ಇದ್ದಾರೆ. ಆದರೆ ಯಾರ ವಿರುದ್ಧ ಇದ್ದೀವಿ? ಈ ದೇಶದ ಅತ್ಯಂತ ಪ್ರಭಾವಿಗಳ ವಿರುದ್ಧ. ಒಂದು ನೆನಪಿಟ್ಕೊಳ್ಳಿ, ದೇಶದ ಜಗತ್ತಿನ ಇತಿಹಾಸ ನೋಡಿ ನೀವು, ಈ ಥರ ಹೋರಾಟದಲ್ಲಿ ಗೆದ್ದಿರೋದು ಯಾವಾಗ? ಯಾರು? ಜನಸಾಮಾನ್ಯರೇ ಗೆದ್ದಿದ್ದಾರೆ. ಜನಸಾಮಾನ್ಯರದ್ದು ನಮ್ಮದೇ ಗೆಲುವಾಗುತ್ತೆ. ಇವರು ಎಷ್ಟೇ ದುಡ್ಡಿರಲಿ, ಇವ್ರ ಹತ್ರ ಎಷ್ಟೇ ಪೊಲೀಸ್ ಇನ್ಫ್ಲೂಯೆನ್ಸ್ ಇರಲಿ, ಎಷ್ಟೇ ಮಿನಿಸ್ಟ್ರು ಇನ್ಫ್ಲೂಯೆನ್ಸ್ ಇರಲಿ, ಯಾವುದು ಕೂಡ ಜನರ ಬೆಂಬಲದ ಮುಂದೆ ಇವರ ಶಕ್ತಿ ಏನೂ ನಡೆಯುವುದಿಲ್ಲ. ಸೌಜನ್ಯ ಶಕ್ತಿ ಮುಂದೆ ಇವರ ಶಕ್ತಿ ಏನೂ ಕೂಡ ಇಲ್ಲ. ಬರೀ ರಾಜರು ಮಾತ್ರ ಸೇರಿ ಯುದ್ಧ ಮಾಡಿದ ಗೆದ್ದಿರ ನೋಡಿದಿರ ನೀವು? ಇದೆಯಾ ಉದಾಹರಣೆ ತೋರಿಸ್ಬಿಡಿ. ಬರೀ ರಾಜರಿಷ್ಟೇ ಸೇರಿಕೊಂಡು ಯುದ್ಧ ಮಾಡಿ, ರಾಜರ ಜೊತೆಗೆ ಯಾರಿರಬೇಕು? ಸೈನಿಕರು ಇರ್ಬೇಕು ತಾನೇ. ಸೈನಿಕರಿದ್ದಾಗ ಮಾತ್ರ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ. ಬರೀ ರಾಜರಿಷ್ಟೇ ಒಂದು ಗುಂಪು ಮಾಡಿಕೊಂಡು ಗೆದ್ದಂಥ ಯುದ್ಧ ಇತಿಹಾಸದಲ್ಲೇ ಇಲ್ಲ. ಹೀಗಾಗಿ ಇದು ಒಂದು ಜನಸಾಮಾನ್ಯರ ಹೋರಾಟ. ಭಾರತದಲ್ಲಿ ಪ್ರಜಾಪ್ರಭುತ್ವ, ಇದು ಮಹೇಶ್ ಶೆಟ್ಟರು ಬಹಳ ಅದ್ಭುತವಾದಂಥ ಹೆಸರನ್ನು ತಗೊಂಡಿದ್ದಾರೆ. ನಮ್ಮ ಅನಿಲ್ ಅಂತರವರು ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ಅತ್ಯಂತ ಬಲಿಷ್ಠ ವ್ಯಕ್ತಿನೇ ಸಾಮಾನ್ಯ ವ್ಯಕ್ತಿ. ಸಾಮಾನ್ಯ ಪ್ರಜೆಗೆ ಇರುವಂಥ ಶಕ್ತಿ ಈ ದೊಡ್ಡ ದೊಡ್ಡ ಪ್ರಭಾವಿಗಳಿಗೆ ಇಲ್ಲ. ಹೀಗಾಗಿ ಎಲ್ಲ ಸಾಮಾನ್ಯರನ್ನ ಒಟ್ಟುಗೂಡಿಸಿ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತ ಹೇಳಿಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ ನಮಸ್ಕಾರ. ಧನ್ಯವಾದಗಳು. ಸೌಜನ್ಯಳ ತಾಯಿ ಕುಸುಮಾವತಿ ಚಂದಪ್ಪಗೌಡ ಅವರು ತಮ್ಮ ಮನಸ್ಸಿನ ನೋವಿನ ಅಳಲನ್ನು ಧ್ವನಿಯಾಗಿ ಹೊರಬೇಕಾಗಬೇಕಾಗಿ ವಿನಂತಿಸ್ತೇವೆ. ಕನ್ನಡರು ಪಂಡ ತನಿಖಾಧಿಕಾರಿಗಳಿಗೆ ಕೆಬಿಕೆ ನುಜ್ಜಿ ಇಂಗ್ಲೀಷ್ ಪಂಡ ಮೋದಿಗೆ ಅರ್ಥ ಹೊಂದಿಜ್ಜಿ ನೀ ದಾದ ಪಂಡ ಯಾನೇನೆ ತೊಲೊಟ್ಟೆ ಪಾತಿರೊಂದಿಲ್ಲ ವೇದಿಕೆಡಿತ್ತಿನ ಎನ್ನ ಅಕ್ಕ ಇನ್ನ ಪ್ರಸನ್ನಕ್ಕನ್ನ ನೆನೆತಂದು ಎನ್ನ ಪಿರವ ಪುಟ್ನ ಅನ್ನೆ ಮಹೇಶಣ್ಣನ ಅರೆಲ್ನ ಯಾ ನೆನೆತಂದು ವೇದಿಕೆಡಿತ್ತಿನ ಮಾತೆರೆಲ್ನ ಗಣ್ಯರನ್ನು ಇನಿ ನೆನೆತಂದು ನಮ್ಮ ಬಾಲ್ಯದ ಹೋರಾಟಗಾರರು ಮಾತೆರೆಲ್ನ ಯಾನಿನಿ ಸ್ಮರಿಸೊಂದು ಯಾನಿನಿ ಕಾಸರಗೋಡು ಇನಿ ವೇದಿಕೆಗೆ ಬಾಲ್ಯದ ಪರವಾದ ನ್ಯಾಯಕ್ಕೆ ಏನೊಂದು ಬತ್ತದಿಲ್ಲ ಕಾಂಡೆ ಯಾನು ಬೇಗನೆ ಬೈದಿದೆ ಪಂಡ ಸೌಜನ್ಯನ ಪುದರಡು ಒಂಜಿ ಸತ್ಯನಾರಾಯಣ ಪೂಜೆ ಮಲ್ಪೊಡು ಪಂಡದಿತ್ತೇರೆ ಆ ಸಂತೋಷಣ್ಣಿ ಮಸ್ತ್ ಕಷ್ಟ ಬತ್ತೇರೆ ಇಡೀ ಹೋರಾಟಗಾರರಿಗೆ ಮಸ್ತ್ ಮೂಲು
ಉಪದ್ರ ಕೊಡ್ತೇರು ಹೋರಾಟ ಮಲ್ಪೆರೆ ಬಲ್ಲಿ ಸಭೆ ಮಲ್ಪೆರೆ ಬಲ್ಲಿ ಮೂಲು ಪಂಡದು ಪೊಲೀಸ್ನಕ್ಲೆಲ್ಲ ಮಸ್ತ್ ಆಕ್ಲೆ ಹಣ್ಣೆ ಮಲ್ತೇರೆ ಪೊಲೀಸ್ನಕ್ಲೋಡು ಯಾನಕ್ಕೆ ಆನಂದಿಲ್ಲೆ ದಾಯಗ್ ಒಂಜಿ ಪೊಣ್ಣು ಬಾಲೆಗೂ ಒಂಜಿ ನ್ಯಾಯಕ್ಕೆ ಒಂದು ಹೋರಾಟ ಮಲ್ತನ ದಾಯ ನಿಕ್ಕಲು ಇಂಚ ಅಡ್ಡ ಬರೊಂದುಲ್ಲಾರಂದು ಯಾನ್ ನಿಕ್ಲಡಕ್ಕೆ ಏನೊಂದುಲ್ಲೆ ದಯ ಪಂಡ ಎನ್ನ ಬಾಲೆಗೋಸ್ಕರ ಇನಿ ಹೋರಾಟ ಮಲ್ತೊಂದಿಜ್ಜ ಎಂಕ್ಲು ಇಡೀ ದೇಶದ ಒಂಜಿ ಪೊಣ್ಣು ಬಾಲೆಗೋಸ್ಕರ ಎಂಕ್ಲು ಹೋರಾಟ ಮಲ್ತೊಂದಿಲ್ಲ ಅಂದ್ ಎಂಕ್ಲು ಈ ಸಭೆನೂ ಮಲ್ತೊಂದಿಲ್ಲ ದಾಯಗ ನಿಕ್ಕಲು ಈ ಒಂಜಿ ಹೋರಾಟಗ ನಿಕ್ಕಲು ಅನ್ಯಾಯ ಮಲ್ತೊಂದಿಲ್ಲಾರಂದು ಯಾನ್ ನಿಕ್ಲಡಕ್ಕೆ ಏನೊಂದಿಲ್ಲ ಇನಿ ಈ ಬಾಗೋಗಿ ಏನು ಬರ್ತದೆ ಎನ್ನ ಇನಿ ಬಾಲ್ಯದ ಬೇನೇನು 2 ಜನ ಪಂಡೇರು ಎಂಚೆಂಚ ಅತ್ಯಾಚಾರ ಮಲ್ತಲು 7 ಗಂಟೆಗೆ ಇಲ್ಲ ಅಂತ ಪಿರ್ದಾರಂದು ದಯ ಪಂಡ 1 ತಾರೀಕಿಗೆ ಎನ್ನ ಬಾಲ್ಯ ಇಲ್ಲ ಅಲ್ದು ಕಾಲೇಜಿಗೆ ಹೋದು ಬರ್ಪೆಂಬಂದು ಬಿದರ್ದಲು ಪಂಡ 8 ತಾರೀಕಿಗೆ ಯಾನ ಬಾಲ್ಯದ ಮೋರೆ ತೂದ್ದೆ 1 ತಾರೀಕಿಗೆ ಎಂಕಲಲ್ಲಿ ಬುಧವಾರದ ಒಣಸಿತ್ತಂಡು ಇನಿ ಯಾನು ಉಪವಾಸ ಹೋದು ಮಧ್ಯಾಹ್ನದ ಒಣಸಿಗೆ ಇಲ್ಲಗೆ ಬರ್ಪೆಮ್ಮ ಅಂಡದು ಪೋಯಿನ ಬಾಲೆನು ಸಾಧಾರಣ ಎಂಕಲೊಂಜಿ 4 ಗಂಟೆ ಮುಟ್ಟ ಸಾಧಿತು ಇಯ್ಯ ಐದು ಬುಕ್ಕ ಯಾನು ಎನ್ನ ಮೆಗ್ಗೆಗೆ ಫೋನ್ ಮಂತಿಕೆಂಡೆ ಸೌಜನ್ಯ ಬತ್ತು ಜಲು ನಿಕ್ಕುವಲಾಂಡಲ ತಿಕ್ಕಲ್ಲ ಅಂದೇನು ಅಲ್ಲಡ ಮೆಗ್ಗೆಡಕ್ಕೆ ಎನ್ನಾಗ ಇಜ್ಜೆ ಅಕ್ಕ ಅಲ್ಲಿ 4 ಗಂಟೆಗೆ ನೇತ್ರಾವತಿ ಜತ್ತದು ಪುಟ್ಟು ಆದರೆ ಎಂಕ್ಲಿಗೆ ಟಾಟಾ ಮಲ್ತದು ದುಂಬು ಬತ್ತದ ಅಲ್ಲಿಂದ ಬಂಡೆ ಆತು ಬರ್ತಗಾನಾಗ ಏರ್ನ ಇಲ್ಲಗಲ ಪೋಪುಣ ಎನ್ನ ಬಾಲ್ಯತ್ತು ಇನಿ ಕಾಲೇಜ್ ಬುಂಡ ಇಲ್ಲು ಬುಂಡ ಕಾಲೇಜ್ ಆತೆ ಎನ್ನ ಬಾಲ್ಯದ ಒಂಜಿ ಬುದ್ಧಿ ಇತ್ತುಂಡು ಆಂಡ ಯಾನು ಈ ನಮ್ಮನೆಡು ಅತ್ಯಾಚಾರ ಮಲ್ತದು ಕೆರ್ದು ದಕ್ಕುವೆರು ತುಚ್ಚಿದು ದಕ್ಕುವೆರು ಎಣ್ಣಿದಿಜ್ಜಾಂಡು ಇನಿ ಎನ್ನ ಬಾಲೆ ಒಂಜಿ ದೇವಿ ಸ್ವರೂಪಿ ಆತ್ನ ಪೊರ್ಲುದ ಬಾಲೆ ನೀನಿ ಒಲಾಂಡಲ ಬತ್ತದು ಕೊಣದು ಒಂಜಿ ಸೇಲ್ ಮಲ್ಪುನಂಚಿತ್ತನ ಆ ಆಲೋಚನೆ ಯಾನು ಇತ್ತೆ ಎನ್ನ ಬಾಲೆ ಖಂಡಿತವಾದಲ್ಲ ಇನಿ ತಿಕ್ಕುವಲು ಇನಿ ಅವನೊಂಜಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊರಂಡ ಬತ್ತದ ಕೊರ್ವೇರನ್ನ ಒಂಜಿ ಮನಸ್ಸುಡಿ ಯಾನು ಇತ್ತದು ಆ 1 ತಾರೀಕಿಗೆ ಸಾಧಾರಣ 2 ಗಂಟೆ ಮುಟ್ಟ ಆ ಗೋಮಟೇಶ್ವರ ಧರ್ಮಸ್ಥಳ ನೇತ್ರಾವತಿ ಬಾಗಡು ಫುಲ್ಲು ಒಂಜಿ 500 ಜನ ತೊಟ್ಟು ಯಾಣ್ಲ ಒಂಜಿ ಅಪ್ಪೆ ಅದು ಸೇರ್ದು ಹುಡುಕದ ಆಂಡಲ ಎನ್ನ ಬಾಲೆ ಆ ಜಾಗಡು ತಿಕ್ಕದಿಜ್ಜಾಂಡು ಮಣದ ಅಣಿ ದ ಬಂಡ ಎಂಕ್ಲು పోతుజ యాను పోతుజి ఎన్న పప్ప మెగ్గారులు ఆ దుమ్మని 7 ಜನ ಸೇರ್ದೇರ ಅಗಲ 10 ಜನ ಸೇರ್ದು ಬಾಗಡು ಹುಡುಕ್ಯಾರು ಆ ಏಪ ಎಂಗ್ಲು 1 ತಾರೀಕಿಗೆ ರಾತ್ರಿ ಹುಡುಕದಾನ ಆ ಜಾಗಡೆ ಎನ್ನ ಬಾಲೆನು ತುಚ್ಚಿದು ಇನಿ ಅತ್ಯಾಚಾರ ಮಲ್ತದು ವಾವ ರೀತಿದ ಪ್ರಸನ್ನಕ್ಕ ಪಂಡೇರಿ ಯಾನು ಎನ್ನ ಬಾಲ್ಯದ ಬಗ್ಗೆ ಪಣೆರಗೆ 11 ವರ್ಷದಿಂಚಲ ಪಣ್ಣೊಂದಿಲ್ಲ ಅಂಡ ಈ ಬಾಗಡು ಮಾತೆರೆಗ್ಲ ಗೊತ್ತಿಪ್ಪುಜಿ ದಕ್ಕದು ಓದಿತ್ತೇರು ಆನ್ ದಿಕ್ಕದು ಆಸ್ಪತ್ರೆಗೆ ಕೊನೆಯರು ಆಸ್ಪತ್ರೆ ಇಲ್ಲಾಗೆ ಮತ್ತೊಂದು ಬತ್ತೇರು ಅಣ್ಣ ಎನ್ನ ಬಾಲೆನ ಈ ರೀತಿ ಮಲ್ತಬಾರ್ದು ಎಣ್ಣಿದಿಜ್ಜ ಬಾಲದ ಮೋರೆದುಯ್ಯ ಬಾಲದ ಮೋರೆಡು ಪುರಿ ಇತ್ತನು ಐದು ಬಕ್ಕ ಆ ಬಾಲೆನಿ ಎಂಗ್ಲು ದಾನ ಮಲ್ತ ಮನದ್ದಾನಿ ಮೂಜಿನ ದಿನತ್ತಾನಿ ಮುಂದೆ ಧರ್ಮಸ್ಥಳದ ಒಂಜಿ ಕೃಷಿ ಇಲಾಖೆದ ಬಾಲಕೃಷ್ಣ ಪೂಜಾರಿ ಇಲ್ಲಾಗ ಬರ್ಪೆ ಬತ್ತದು ಎನ್ನ ಕಂಡ ನನ್ನ ಸೌಜನ್ಯ ಪಪ್ಪನ ಬರ್ರ ಬನ್ಪೆ ಬತ್ತ ಈ ಬರೋಡಿಗೆ ಪಾತೆರ ಬಾಲಕೃಷ್ಣ ಪೂಜಾರಿ ಬತ್ತದೇರು ಧರ್ಮಸ್ಥಳದಿಂದ ಆ ಥರಗ ಯಾನ್ ಬಂಡೆ ಆರೇನು ಯಾನು ಕಡುಪುಡ್ಜಿ ఆయన దాదా ఇత్తునల ఎనడాయ పనుడు పంట యాను పొప్పన ఇల్లాగి యాను పోయే పోదుకేండే దాదాడు నిక్కందు అత ఈరు ధర్మస్థಳದ ಪುದರ್ ದೆಪ್ಪರ ಬಲ್ಲಿ ಬಾಲೆ ಕಲೆದು పోతున్న ಆದಾತನದ ನನ್ನ ಪುದರ್ ದೆಪ್ಪೊಡ್ಚಿಂದು ಮಂಡೆ ಐಕ್ಯಾನು ಉತ್ತರ ಗೊರಿಯೆ ಇನಿ 1 ತಿಂಗಳು ತುಂಬುದು 10 ತಿಂಗಳು ತಾಂಕದನ ಅಪ್ಪೆ ಯಾನು ಎನ್ನ ಕರ್ಲಿನಿ ತುಂಡಾತನ ನಿನ್ನ ಮಗಳಿಗೆ ಒಂದೇ ರೀತಿ ಆದಿತ್ತನ ಒಂದೇ ರೀತಿ ಬತ್ತದ ಪಂತು ಅನ್ನೋದು ಹೇಗ ಉತ್ತರ ಕೇಂಡೆ ಅದಕ್ಕೆ ಎನ್ನ ಪೊಪ್ಪ ಬಂಡೇರು ನಮ್ಮಗ ಅಂಚ ಪಾತಿರ್ಚಂದು ಅಪ್ಪ ಈ ಮಣಿಪುದ ಕುಲ್ಲಿ ಇನ್ನು ಎನ್ನ ಕರ್ಲದ ಬೇನೆ ಪೊಪ್ಪ ಅಂದ್ರೆ ಏನ ಹೇಗೆ ಉತ್ತರ ಗೊರಿಯೆ ಅಲ್ಪ ಪಪ್ಪಗೆ ಪಂಡಿ ಈರ್ನ ಮಗಳಿಗೆ ಮಾತೇರ್ಲ ಪೇಪರ್ದಾಗಲು ಆ ಟಿ ವಿದಾಗಲು ಪುರ ಬತ್ತದು ಆ ಪ್ರಶ್ನೆ ಪುರ ಕೇಂದ್ರ ಆರೆಗೆ ಮಾನಸಿಕ ವಾತೇರು ಅಂದು ಪಂಡದು ಗೊರಿಯೆ ಪಪ್ಪಗೆ ಪಪ್ಪನ ಪಂಡದು ಆ ಬೂಡುಗು ವೀರೇಂದ್ರ ಹರ್ಷೇಂದ್ರ ಇತ್ತನ ಆ ಬೂಡುಗುಲು ಎತ್ತೊಂದು ಬೋದು ಪಂಡದು ಗೊರಿಯರು ಎಲ್ಲ ಈರು ಕಾಂಡೆ ಮಗಲೇನು ಅಡ್ಮೆಂಟ್ ಮಲ್ತದು ಎಂಕ್ಲ ಸಭೆಕ್ಕೆ ಬರೋಡು ಸ್ವತಃ ಬಾಲಕೃಷ್ಣ ಪೂಜಾರಿ ಬತ್ತದು ಏನನ್ನು ಬೆನಕ ಹಾಸ್ಪಿಟ್ಲ್ ಅಡ್ಮೆಂಟ್ ಮಲ್ಪೇರು ಮಲ್ತದು ಅಲ್ಪ ಡಾಕ್ಟರ್ಡ್ ಪಂಡದಿಪ್ಪೆ ಕುಸ್ಮಾತಿನ
ಆ ರೂಮ್ಗೂ ಏರೆಲ್ಲ ಬೊಗ್ಗೆರೆ ಬಿಡೋಡ್ಚಿ ಪೇಪರ್ದಾಗ್ಲ ಅವಡು ಅಥವಾ ಟಿ ವಿದಾಗ್ಲೇನು ಏರೆಲ್ಲ ಬೊಗ್ಗೆರೆ ಬಿಡೋಡ್ಚಿ ಪಂಡದು ಎನ್ನ ಪೊಪ್ಪನಾಗ್ಲ ಸಭೆಕ್ಕಿಲ್ಲ ತಂದುಬೋದು ಎನ್ನ ಪುಲ್ಲಿನ ಇನಿ ಕೊಲೆ ಮಲ್ತನ ಸಂತೋಷ ರಾವೆ ಎಂಕ್ಲ ಏರ್ನ ಮಿತ್ತಲ ಹನುಮನ ಅಜ್ಜಿಂದ ಪನ್ಪುನ ಪಾತೆರೆಲ್ಲ ಪನ್ಪಾಯರು ಆತು ಪೊರ್ತಾನಾಗ ಎನ್ನ ಅಣ್ಣೆ ಮೇಸಣ್ಣೆ ಮೆಗ್ಗ್ಯಾಗ ಫೋನ್ ಬಂತು ಬಂಡೇರು ದಾದ ಬಿಟ್ಟಲ್ಲ ಅಣ್ಣ ಈರ್ನ ಅಕ್ಕನೇ ಇನಿ ಬೆನಕಡೆ ಅಡ್ಮಿಟ್ ಮಲ್ತೇರು ಈರು ರಪ್ಪ ಓದು ಅಕ್ಕನ ಬಿಡುಪ ಅವಡು ಒಂದು ಮೆಗ್ಗೆ ಕುಡ್ಲಾಡಿತ್ತನಾಯೇ ಏತ ನಿಮಿಷದ ಉಲಾಯಿಡು ಬರ್ತದೆ ನಾನು ಅಲ್ಪದು ಡಿಸಾರ್ಜ್ ಮಂತದು ಅಲ್ಪರ್ದು ಎಂಕ್ಲು ಒಂಜಿ ಪ್ರೆಸ್ ಮೀಟಿಂಗ್ ಮಲ್ಪುವ ಅಲ್ಪರ್ದು ಎಂಕ್ಲು ನಾವು ಹೋರಾಟ ಸ್ಟಾರ್ಟ್ ಆತಂಡು ಆ 11 ವರ್ಷದ ಎಂಜಿ ಇಡೀ ಊರೂರು ತಿರುಗಿಂಡಲ್ಲ ಎಂಕ್ ಎನ್ನ ಬಾಲಿಗೆ ನ್ಯಾಯ ತಿಕ್ಕೊಂದಿಜ್ಜಿ ಇನಿ ಆ ಹರ್ಷೇಂದ್ರನ ಇಡೀ ದೇಶಡೆಯನ್ನು ಪುದರ್ದೆತ್ತೊಂದಿಲ್ಲ ಆಂಡಲ ಆಯ ಒಂಜಿ ಉತ್ತರ ಆಯನ ಬುಡೇದಿ ಅವಡು ಆಯನ ಆವಡು ಒಂಜಿ ಉತ್ತರ ಎಂಕಿ ಇನಿ ಮುಟ್ಟ ಬತ್ತದಿಜ್ಜಿ ಎಂಕ್ಲೇನು ಮಸ್ತ್ ಜನ ಬತ್ತಿತ್ತೇರು ಇಲ್ಲಾಗ ಪೊಡಿಪಾರಗೋಸ್ಕರ ಬತ್ತಿತ್ತೇರು ಕಲ್ವೇರಿ ಥರ ಬತ್ತಿತ್ತೇರು 16 ವರ್ಷದ ಆಯಿ ಬುಕ್ಕಲ್ಲ ರಾಣಿ ಬತ್ತಿತ್ತೇರು ಮಾನಸಿಕವಾದವರಿ ಬತ್ತಿದ್ದೆ ಎಂಕ್ಲ ಇಲ್ಲಾಗ ಬತ್ತನಾಗ್ಲು ಮಾತೇರ್ಲ ಒಂಜಿ ಪೊಲೀಸ್ನಾಗ್ಲಿ ಪತ್ತು ಕೊರಂಡ ಆಕಲ್ನ ಕೈക്ക് ತಿಕ್ಕಿ ಬಕ್ಕ ಆಯಗ ಮಾನಸಿಕ ಮಾಡಿ 11 ಗಂಟೆ ರಾತ್ರಿಗೆ ಒರಿ ಬತ್ತಿದ್ದೆ ಎನ್ನ ಮೆಗ್ಗ್ಯಾರ್ಲು ಮಾತೇರ್ಲ ಇಲ್ಲಲ್ಲಿತ್ತೇರು ಆಂಡ ಸಡಾನು ಬತ್ತು ಬೊಗ್ಗಿಯಾಯಿ ಪೊಗ್ಗನಾಗ ಎನ್ನ ಎಲ್ಲೇ ಮೆಗ್ಗಿ ಬಂಡೆ ಈ ಉಂತು ಒಲ್ತು ಬತ್ತದ ಅಂದು ಯಾನು ಆಸ ನಡ್ದು ಬತ್ತೆ ನಂಡಿ ಪಿದಾಯಿ ಉಂತದು ಮೆಗ್ಗಿ ಇಡೀ ಬ್ಯಾಗ್ ಚಕ್ ಮಲ್ತೆ ಐಟ್ ನಮ್ಮ ಎಕ್ಸೆಲ್ ಬ್ಲೇಡ್ ಪೈಪು ಕೊಯ್ಪು ನಂಚಿತ್ತು ಬ್ಲೇಡ್ ಇತ್ತಂಡು ಸಡನ್ ಪೊಲೀಸನಾಗ್ಲಿ ಎಂಕ್ಲು ಫೋನ್ ಮಲ್ತ ಆಂಡ ಪೊಲೀಸನಾಗ್ಲಿ ಧರ್ಮಸ್ಥಳ ಸಡಾನು ಬರ್ಪುಜೇರು ಪಂಡ ಕೆರ್ದ ಆಯ್ ಬೊಕ್ಕ ಆಗ್ಲಿ ಎಂಟ್ರಿ ಆಪು ನಂಚಿತನ ಆ ಪರಿಸ್ಥಿತಿ ಧರ್ಮಸ್ಥಳಡು ಉಂಡು ಅಂಚದಿಪ್ಪುನಾಗ ಧರ್ಮಸ್ಥಳಡು ಏತ ಅನ್ಯಾಯ ಆತಂಡು ಎಂಚೆಂಚಿನ ಜೋಕ್ಲೆನ ಕೆರ್ತೇರು ಇನ್ನು ಯಾನು ಎನ್ನ ಜೋಕ್ಲೆಗಾದ ಯಾನು ಬದುಕದಿಜ್ಜಿ ಇಡೀ ದೇಶದ ಜೋಕ್ಲೆಗೆ ಇನಿ ನ್ಯಾಯ ತಿಕ್ಕೊಡು ಇನ್ನು ಜೋಕುಲು ಬದುಕೊಡು ಅನ್ಪುಣ ಹಂಚಿದನ ಎನ್ನ ಜೋಕ್ಲೆನ ಆಸೆ ಬಿಡ್ದು ಯಾನು ಇನಿ ಹೋರಾಟ ಮಂತದಲ್ಲ ಎಂಗ ಮಾತಾರ್ಲ ಸೇರ್ದು ಇನಿ ನ್ಯಾಯ ದೆತ್ತು ಕೊರಡು ಇನಿ ಎಂಗ ತನಿಖಾಧಿಕಾರಿಗಳ ಮಿತ್ತು ಎಂಗ ನಂಬಿಕೆ ಇಜ್ಜಿ ಇಡೀ ನಮ್ಮ ಈ ಹೋರಾಟಗಾರರನ್ನ ಮಿತ್ತು ನಂಬಿಕೆಂಡು ನಮ್ಮ ಈತು ಜನ ಯಾವ ಹೋರಾಟಗಾರರು ಎತ್ತು ಜನ ಸೇರ್ದಾರ ಲಕ್ಷ ಇನಿ ಆ ಹೋರಾಟಗಾರರೇ ನಂಗೆ ಇನಿ ಆ ಬೂಡುಗ್ಬೋದು ನೂರ್ದು ಆ ಅತ್ಯಾಚಾರಿ ಏರುಲ್ಲರ ಆಗ್ಲೇ ನಿಪ್ಪಿದಾಯಿ ಒಯ್ತುಕೊನೇರೆ ನಮ್ಮನ್ನೇ ಯಾವ ಬಂಡದು ಯಾ ನಿಕ್ಲೇಡಲ್ಲ ಕಲಕಲಿಯಾದ ಇನಿ ನ್ಯಾಯ ನೆಟ್ಟಂದಿಲ್ಲ ಹೆಂಗೆ ನ್ಯಾಯ ಕೊರ್ಲಿ. ತಾಯಿ ತಮ್ಮ ನೋವಿನ ಅಳಲನ್ನು ತಮ್ಮ ಮುಂದೆ ಇಡ್ತಿದ್ದಾರೆ, ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಸಮಯದ ಅಭಾವ, ಸಮಯ ಮೀರ್ತಾ ಬರ್ತಿದೆ. ನಮ್ಮ ವಾಗ್ಮಿಗಳು ಸಮಯವನ್ನು ನೋಡಿಕೊಂಡು ಮಾತಾಡಬೇಕಾಗಿ ವಿನಂತಿಸ್ತೇವೆ. ಮುಂದಿನ ದಿನೇಶ್ ಗಾಣಿಕರ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕಾಗಿ ವಿನಂತಿಸ್ತೇವೆ. ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿಯ ಪಾದಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ನಮ್ಮಣ್ಣ ಮಹೇಶಣ್ಣನಿಗೂ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹೋರಾಟಗಾರರೇ, ಬಂದಿರುವ ಸೌಜನ್ಯ ಅಭಿಮಾನಿಗಳೇ, ಈಗಾಗಲೇ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೇಳಲಿಕ್ಕೆ ಬೇರೇನು ಉಳಿದಿಲ್ಲ ಅಂತ ತಿಳ್ಕೊಳ್ತೀನಿ. ಆದರೆ ಇತಿಹಾಸದ ಪುಟವನ್ನು ತೆಗೆದು ನೋಡಿದಾಗ ಎಲ್ಲ ರಾಕ್ಷಸರಿಗೂ ಕೂಡ ವರ ನೀಡಿದ್ದು ಮಂಜುನಾಥ, ಅಂದರೆ ಶಿವ. ಎಲ್ಲ ರಾಕ್ಷಸರಿಗೂ ವರ ನೀಡಿದ್ದು ಶಿವನೇ, ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಪಾರ್ವತಿಯೇ. ಬೇರೆ ಬೇರೆ ವೇಷದಲ್ಲಿ ಬಂದು ಬೇರೆ ಬೇರೆ ರೀತಿಯಲ್ಲಿ ಸಂಹಾರ ಮಾಡಿದಂಥ ಇತಿಹಾಸ ನಮ್ಮ ಇತಿಹಾಸ ಪುಟದಲ್ಲಿ ದಾಖಲಾಗಿದೆ. ಇದು ಯಾಕೆ ಹೇಳ್ತಿದ್ದೀನಂದರೆ, ಬಹುಶಃ ಕುಸುಮಕ್ಕನಿಗೆ ಇವತ್ತಿನ ದಿನ ತುಂಬ ನೋವು ಆಗ್ತಾ ಇದೆ. ಆದರೆ ಧರ್ಮಸ್ಥಳದಲ್ಲಿ ನಡೆದಂಥ ನೂರಾರು ಸಾವಿರಾರು ಅತ್ಯಾಚಾರ ಕೊಲೆಗಳಿಗೆ ಕೊನೆಯದಾಗಿ ಸೌಜನ್ಯಳ ಸಾವಿನಿಂದ ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುವಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸೌಜನ್ಯಳೆ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ದುರ್ಗೆಯಾಗಿ ಇವತ್ತು ಬಂದು ಮುಂದೆ ನಿಂತಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಈಗಾಗಲೇ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಧರ್ಮಸ್ಥಳ ಸಂಘದ ಬಗ್ಗೆ ಒಂದೆರಡು ಉಲ್ಲೇಖವನ್ನು ಮಾಡಲೇಬೇಕು ನಾನು ಇವತ್ತಿನ ದಿನ. ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಹೇಳಿದರು, ಒಂದು ಕಥೆಯನ್ನು ಹೇಳಿದರು.
ಸಮುದ್ರದ ಮಧ್ಯದಲ್ಲಿದ್ದರೂ ಕೂಡ ಹುಡ್ಕೊಂಡು ಬಂದು ಅವರನ್ನು ಕರ್ಕೊಂಡು ಬರ್ತಾರಂತ. ಇದು ನಿಜವಾಗೂ ಸತ್ಯ. ಈ ಘಟನೆ 1-2 ತಿಂಗಳ ಹಿಂದೆ ಬ್ರಹ್ಮಾವರದಲ್ಲೂ ಕೂಡ ನಡೆದಿದೆ. ನಡೆದಿದೆ. ಆ ಹೆಣ್ಣುಮಗಳು ಕೆಲಸ ಮಾಡ್ತಿದ್ಲು, ಬಹಳ ಕಷ್ಟ ಅಂತ, ಇಲ್ಲಿ ದುಡಿಮೆ ಇಲ್ಲ ಅಂತ ದೂರದ ತುಮಕೂರಿನ ಒಂದು ಕಲ್ಲು ಕ್ವಾರಿಯಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಹೋಗಿ 15 ದಿನ ಕಾದು ಅವಳನ್ನು ಎಳ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರ ಮನೆಯ ಎಲ್ಲ ದಾಖಲಾತಿಗಳು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ ಪುಸ್ತಕ, ಅವರ ಮನೆಯ ಕಣ್ಣು ಕಾಣದಂಥ ಒಬ್ಬ ಕುರುಡ ಅಂಗವಿಕಲನ ಸರ್ಟಿಫಿಕೇಟನ್ನು ಕೂಡ ತಗೊಂಡು ಹೋಗಿರುವಂಥ ದುಷ್ಟರು ಅವರು. ಅಂಥ ಉದಾಹರಣೆ ಕಥೆಯಲ್ಲ, ಇದು ನಿಜವಾಗಿ ನಡೆದಂಥ ಘಟನೆ. ಹಾಗಾಗಿ ನಾನು ಈ ವೇದಿಕೆ ಮುಖಾಂತರ ಆಗ್ರಹಿಸ್ತೇನೆ, ಸಂಘದವರೇ ಯಾರು ಹಣ ಕಟ್ಟಬೇಡಿ. ಅವರಿಗೆ ಕೇಸ್ ಹಾಕುವಂಥ ಯಾವುದೇ ನೈತಿಕತೆ ಇಲ್ಲ. ಸರ್ಕಾರದ ಯಾವುದೇ ಕಾನೂನನ್ನು ಕೂಡ ಅವರು ಪಾಲನೆ ಮಾಡ್ತಾ ಇಲ್ಲ. ಯಾವ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ. ಇವತ್ತಿನ ದಿನ ಬಹುಶಃ 50-60 ಲಕ್ಷಕ್ಕೂ ಹೆಚ್ಚು ಧರ್ಮಸ್ಥಳ ಸಂಘದಲ್ಲಿ ನೋಂದಾವಣೆ ಮಾಡಿ ಸಾಲವನ್ನು ಪಡೆದಿದ್ದಾರೆ. ಯಾರು ಸಾಲ ಕಟ್ಟಿದ್ರು ಕೂಡ ಒಂದೇ ಒಂದು ಕೇಸನ್ನು ಕೂಡ ಅವರು ದಾಖಲು ಮಾಡ್ತಾ ಇಲ್ಲ. ನಾನು ಅವರಿಗೆ ಹಲವಾರು ವೇದಿಕೆ ಮುಖಾಂತರ ಚಾಲೆಂಜ್ ಕೂಡ ಹಾಕಿದ್ದೇನೆ, ಆಗ್ರಹ ಕೂಡ ಮಾಡ್ತಾ ಇದ್ದೇನೆ. ಸಂಘದವರ ಯಾರೂ ಸಾಲ ಕಟ್ಟಬೇಡಿ. ಈ ಬಗ್ಗೆ ಧರ್ಮಸ್ಥಳದವರಿಗೆ ಸಂಘದ CEO ಮಂಜುನಾಥ್ರವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ತಾಕತ್ತಿದ್ರೆ ಒಂದೇ ಒಂದು ಕೇಸನ್ನು ನನ್ನ ಮೇಲೆ ಹಾಕಿ ಇಡೀ ನಿಮ್ಮ ಸಂಘದ ಜಾತಕನ್ನು ನಾನು ಬಯಲಿಗೆ ಎಳೆದಿದ್ರೆ ಹೇಳಿ. ಆ ತಾಕತ್ತು ಅವರಿಗಿಲ್ಲ. ಯಾಕಂದರೆ ಅವ್ರು ಮಾಡ್ತಿರುವುದೇ ಸುಳ್ಳು ದಾಖಲೆ ಇಟ್ಕೊಂಡು ಜನರನ್ನು ವಂಚಿಸ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಈಗಾಗಲೇ ಹೇಳಿದರು ಗಿರೀಶಣ್ಣ, ಧರ್ಮದ ಹೆಸರಿನಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ. ಧರ್ಮದ ಹೆಸರಿನಲ್ಲಿ ಮೋಸ ಮಾಡ್ತಿದ್ದಾರೆ. ಯಾರಾದರೂ ಏನೇ 4 ಕೊಲೆ ಕೇಸಲ್ಲೂ ಕೂಡ ಅವ್ರು ಹೇಳಿದ್ದು ಅದೇ ಒಂದೇ ಮಾತು. ವೇದವಲ್ಲಿ ಪ್ರಕರಣದಲ್ಲಿರ್ಬೋದು, ಈ ಕಡೆ ಪದ್ಮಲತಾ ಪ್ರಕರಣದಲ್ಲಿರ್ಬೋದು, ನಾರಾಯಣ ಯಮುನ ಪ್ರಕರಣದಲ್ಲಿರ್ಬೋದು, ಸೌಜನ್ಯ ಪ್ರಕರಣದಲ್ಲಿರ್ಬೋದು, ಎಲ್ಲ ಪ್ರಕರಣದಲ್ಲೂ ಒಂದೇ ಹೇಳೋದು, ಶ್ರೀ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾರೆ, ಧರ್ಮವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾರಂತ. ನಿಮಗೆ ನಾಚಿಕೆ ಆಗುವುದಿಲ್ವಾ? ಮೊನ್ನೆ ದಿನ ಇಡೀ ಜಗತ್ತು ಶ್ರೀರಾಮನ ಒಂದು ಭಕ್ತಿಯಲ್ಲಿ ತಲ್ಲೀನರಾಗಿದ್ದರೆ ಒಂದು ಚೆಂಬು ಹಿಡ್ಕೊಂಡು ನೀವು ಅಯೋಧ್ಯೆಗೆ ಹೋಗಿದ್ದಿದ್ದಾರಲ್ಲ, ನಿಮ್ಮ ಧರ್ಮಸ್ಥಳದಲ್ಲಿ ಒಂದೇ ಒಂದು ರಾಮನ ಬಾವುಟ ಆಗೊಟ್ಟು ಯೋಗ್ಯತೆ ನಿಮಗಿಲ್ವಾ? ಯಾವ ಧರ್ಮ ನಿಮ್ಮದು? ಒಂದೇ ಒಂದು ಬಾವುಟ ಹಾಕಿದ್ದೀರಾ ನೀವು? ಇಡೀ ದೇಶ ರಾಮನ ಲೀಲೆಯಲ್ಲಿ ತನ್ನೀಲಾಗ್ತಿತ್ತು. ಹಾಗಾದರೆ ನಿಮ್ಮದು ಯಾವ ಧರ್ಮ? ಹಿಂದೂ ಧರ್ಮನಾ ಬೇರೆ ಯಾವ ಧರ್ಮ ಕೇಳಬೇಕಲ್ಲ ನಾವು. ಮುಂದಿನ ದಿನಗಳಲ್ಲಿ ಬಂಧುಗಳೇ, ಈಗ ಮಹೇಶಣ್ಣ ಮಾತಾಡಲಿಕ್ಕಿರುವುದರಿಂದ ಸಮಯದ ಅಭಾವ ಇದೆ. ಆದರೆ ಒಂದಂತೂ ಸತ್ಯ, ಕಾನೂನಿನ ಮೇಲೆ ಯಾರಿಗೆಷ್ಟು ನಂಬಿಕೆ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದರೆ ಈಗಾಗಲೇ 100 ಕಡೆ ಸಭೆಗಳಾಗಿದೆ. ಅಲ್ಲಿರುವಂಥ 100 ಯುವ ಶಕ್ತಿ ಕ್ರಾಂತಿಕಾರಿ ಭಗತ್ ಸಿಂಗ್ಗಳು ನಮ್ಮ ಜೊತೆಗಿದ್ದಾರೆ. ಕ್ರಾಂತಿ ಹರಿಸಿ ಆದರೂ ನಾವು ನ್ಯಾಯವನ್ನು ತಗೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಸಾಧಾರಣವಾಗಿ ಬಂದು ಕೂಳ್ತಿಲ್ಲ. ಹಲವಾರು ಯೋಚನೆಯುಳ್ಳ, ಸದೃಢ ಮನಸ್ಸುಳ್ಳ ಒಂದು ಕ್ರಾಂತಿಕಾರಿಗಳಿದ್ದಾರೆ. ನಾನು ಈ ವೇದಿಕೆ ಮುಖಾಂತರ ಮಹೇಶಣ್ಣ ಹತ್ರ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ, ಹೆಚ್ಚು ದಿನ ಕಾಯಬೇಡಿ. ಒಂದೇ ಒಂದು ಕರೆಯನ್ನು ಕೊಡಿ. ಅತ್ಯಾಚಾರಿಗಳ ಎದೆ ಸೀಳಿ ಕರ್ಕೊಂಡು ಬರುವಂಥ ಯುವಕರು ನಮ್ಮ ಜೊತೆಗಿದ್ದಾರೆ, ನಾವು ತಂದು ನಿಲ್ಲಿಸ್ತೇವೆ. ಖಂಡಿತವಾಗಿ ಹೌದು. ಯಾಕೆಂದರೆ ಇದು ನಾನು ಆವೇಗದಿಂದ, ಉದ್ವೇಗದಿಂದ ಹೇಳ್ತಾ ಇಲ್ಲ, ನೋವಿನಿಂದ, ಸಂಕಟದಿಂದ ಹೇಳ್ತಿದ್ದೇವೆ. ಧರ್ಮಸ್ಥಳ ಗ್ರಾಮದಲ್ಲಿ 490 ಜನ ಅಸ್ವಾಭಾವಿಕ ಸಾವುಗಳು ಸಂಭವಿಸಿದೆ. ಅದರಲ್ಲಿ 180-200 ಮಹಿಳೆಯರು ಸೇರಿದ್ದಾರೆ. ಅವ್ರು ಯಾರಿಗೂ ಕೂಡ ಪೋಸ್ಟ್ ಮಾರ್ಟಮ್ ಇಲ್ಲ, ಯಾರ್ದು ಕೂಡ ಅಸ್ವಾಭಾವಿಕ ಸಾವು, ಅಪರಿಚಿತ ವ್ಯಕ್ತಿ ಅಂತ ಹೇಳ್ತಾರೆ. ನಾವು ಈ ಬಗ್ಗೆ ಮಾಹಿತಿಯಲ್ಲಿ, ಇಡೀ ರಾಜ್ಯದ ಮಾಹಿತಿಯಲ್ಲಿ ತೆಗೆದಾಗ 50,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು 10 ವರ್ಷದಲ್ಲಿ ಕಾಣೆಯಾಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಬಹುಶಃ ನಮಗೀಗ ನೋಡಿದರೆ ಧರ್ಮಸ್ಥಳಕ್ಕೆ ಬಂದಿರುವಂಥ ಸಾಧ್ಯತೆ ಇದೆ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲದರ ತನಿಖೆಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಹೋರಾಟವನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ಹಾಗಾಗಿ ಯಾರು ಅಂಜುವ, ಹೆದರುವ ಅವಶ್ಯಕತೆ ಇಲ್ಲ. ಬಹುಶಃ 2024ರ ಕೊನೆಯೊಳಗೆ 2024ರ ಕೊನೆಯೊಳಗೆ ಅವರು ಕಾನೂನಾತ್ಮಕವಾಗಿ ಎಲ್ಲ ಅತ್ಯಾಚಾರಿಗಳು ಜೈಲಿಗೆ ಹೋಗುವುದಂತೂ ಶತಸಿದ್ಧ. ತಪ್ಪಿದಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗ್ ಯುವಕರ ಕೈಯಲ್ಲಿ ಸಿಕ್ಕಿ ಮುಂದೇನಾಗ್ತದೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತಿನ
ಸೌಜನ್ಯ ಹೋರಾಟ ಸಮಿತಿ ಬಾಕ್ರಬೈಲು ಈ ಒಂದು ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. ಇದೀಗ ಮುಂದಕ್ಕೆ ತುಳುನಾಡ ದೈವಾರಾಧನೆ ವಿಮರ್ಶಕರಾದಂತಹ ತಮ್ಮಣ್ಣ ಶೆಟ್ಟಿಯವರು ಪ್ರಕರಣದ ಬಗ್ಗೆ ಎಳೆಯಾಗಿ ವಿವರಿಸಬೇಕಾಗಿ ವಿನಂತಿಸ್ತೇವೆ. ಸೂರ್ಯೇಶ್ವರ ದೇವರನ್ನು ಸ್ಮರಿಸುತ್ತಾ ಈ ಭಾಗದ ಬುಲಿಂಜ ವಿಷ್ಣುಮೂರ್ತಿ ದೇವರನ್ನು, ಮಹಿಷಮರ್ದಿನಿ ದೇವರನ್ನು ಸ್ಮರಿಸುತ್ತಾ ಮಲರಾಯ, ಮಲಾರ್ಧ ಮಲರಾಯ, ಪಿಲ್ಚಂಡಿ, ಜುಮಾದಿ ಬಂಟ, ಮುಡಾಯ್ಬಿಟ್ಟಿನ ಕಲ್ಲುಟ್ಟಿ ಎಲ್ಲ ಶಕ್ತಿಗಳನ್ನು ಈ ಭಾಗದಲ್ಲಿ ಸ್ಮರಿಸುತ್ತಾ, ಅನೇಕ ಕಡೆಗಳಲ್ಲಿ ನನ್ನ ಮಾತೃಭಾಷೆಯಲ್ಲಿ ನಾನು ಮಾತಾಡ್ತಿದ್ದೆ. ಅನಿವಾರ್ಯ ಕಾರಣದಿಂದಾಗಿ ಕನ್ನಡದಲ್ಲಿ ಮಾತಾಡುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂತ ಹೇಳಿದರೆ ಎಲ್ಲರ ಕೂಗು ಏಕಕಾಲದಲ್ಲಿ ಇಡೀ ಕರ್ನಾಟಕದಾದ್ಯಂತ ಇಡೀ ಜಗತ್ತಿಗೆ ಮುಟ್ಟಬೇಕೆಂಬ ಭಾವನೆಯಲ್ಲಿ ನಾವು ಕನ್ನಡದಲ್ಲಿ ಮಾತಾಡಬೇಕು. ಬೇರೆ ಬೇರೆ ಭಾವನೆಗಳು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಒಂದು ಸರಿಯಾದ ವಿಚಾರ ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಸಂದೇಶ ಹೋಗ್ತದೆ. ಇದಕ್ಕೋಸ್ಕರ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ಬಹುಶಃ ಈ ಭಾಗ ಧಾರ್ಮಿಕ ಹಿನ್ನೆಲೆ, ಸಾಮರಸ್ಯ, ಒಂದಷ್ಟು ಎಲ್ಲ ವಿಚಾರಗಳಲ್ಲಿ ಬಾಕ್ರಬೈಲಿನೊಂದು ಭಾಗ ಒಂದು ಸಾಮರಸ್ಯದ ಜಾಗ ಇದು. ಈ ಜಾಗಕ್ಕೆ ವಿಶೇಷವಾಗಿ ಬಾರ್ಕೂರಿನ ಬೈಲಿನಿಂದ ಬಂದವರಾಗಿದ್ದರಿಂದ ಇದು ಬಾಕ್ರಬೈಲಾಗ್ತು ಕ್ರಮೇಣ ಎಂಬುದು ಒಂದು ಲೆಕ್ಕಾಚಾರವಿದೆ. 3-3.5 ವರ್ಷಗಳ ಹಿಂದೆ ಇದನ್ನೇ ಬಾರ್ಕೂರಿನಿಂದ ಬಂದಂಥ ಒಂದು ಕುಟುಂಬ ಈ ಭಾಗದಲ್ಲಿ ತುಂಡು ರಾಜ್ಯವನ್ನು ನಿರ್ಮಿಸಿ ಬಾರ್ಕೂರ ಬೈಲಿನಿಂದ ಬಂದವರೇ ಕೊನೆಗೆ ಬಾಕ್ರಬೈಲಾಯಿತು ಎಂಬುದು ಇತಿಹಾಸ. ಆಗಿರುವಾಗ ಇಲ್ಲಿಯ ಭಾರಿ ಒಂದು ಇತಿಹಾಸ ಇರುವಂಥ ಜಾಗ. ಬಹುಶಃ ಇದು ತುಂಡು ರಾಜ್ಯ. ಯಾಕಂತ ಹೇಳಿದ್ರೆ ಈ ಕಡೆ ಕುಂಬಳೆ ಸೀಮೆಗೂ ಇಲ್ಲ, ಈ ಕಡೆ ವಿಟ್ಲ ಸೀಮೆಗೂ ಸೇರದಂಥ ಒಂದು ತುಂಡು ರಾಜ್ಯ. ಮಲಾರಿಗೆ ಬಂದಿದ್ದರಿಂದ ಮಲರಾಯ, ಈಗ ಬೇರೆ ಬೇರೆ ದೈವಗಳಿಂದ ಇದ್ದಂಥ ಎಲ್ಲ ಹಿನ್ನೆಲೆ ಇರುವಂಥ ಒಂದು ಕ್ಷೇತ್ರ. ಬಹುಶಃ ಈ ಭಾಗದ ಎಲ್ಲ ಸರ್ವಧರ್ಮದ, ನನ್ನ ಸಹೋದರ ಧರ್ಮದ ಎಲ್ಲ ಧರ್ಮ ದೈವಗಳನ್ನು ಪ್ರಾರ್ಥನಾ ದೇವರನ್ನು ಪ್ರಾರ್ಥಿಸುತ್ತಾ ಈ ಭಾಗದ ಇವತ್ತು ವೇದಿಕೆಯಲ್ಲಿರುವಂಥ ಅನೇಕ ವರ್ಷಗಳಿಂದ ಈ ಹೋರಾಟದ ಮುಂಚೂಣಿಯಲ್ಲಿದ್ದು ಈ 11 ವರ್ಷಗಳವರೆಗೆ ಜೀವಂತವಾಗಿಟ್ಟಂಥ ಮಹೇಶಣ್ಣ ಮತ್ತು ಮಟ್ಟಣ್ಣನವರೇ, ಸೌಜನ್ಯ ತಾಯಿ ಮತ್ತು ಪ್ರಸನ್ನಕ್ಕಾಗೂ ಎಲ್ಲರಿಗೂ ಶಿರವಾಗಿ ವಂದಿಸ್ತಾ ಇದ್ದೇನೆ. ಇಲ್ಲಿ ಸೇರಿದಂಥ ಬಂಧುಗಳೇ, ನಿಮ್ಮನ್ನು ನೋಡಿದಾಗ ನನಗೆ ನಿಜವಾಗಿಯೂ ಈ ಒಂದು ಭಾಗದಲ್ಲಿ ಇವತ್ತು ಕಣ್ಣೀರು ಒರೆಸಲಿಕ್ಕೆ ಬಂದಂಥ ಅನೇಕ ಮನೆಗಳ ಕುಟುಂಬಗಳು ಒಂದು ಚಪ್ಪರದಡಿ ಸೇರಿದ್ದೀರಾ. ಭಾವನಾತ್ಮಕ ವಿಚಾರ ಇದು. ನಮ್ಮ ಈ ಒಂದು ಯಾವ ಮನ್ನ ಸಂಘದಿಂದ ಹೊರಡಿದಂಥ ಈ ಒಂದು ಪ್ರತಿಭಟನಾ ವ್ಯವಸ್ಥೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಅಂತ ನಡೆದು ನಮಗೆ ಮುಂಬೈಯಲ್ಲೂ ಅಭೂತಪೂರ್ವವಾದಂಥ ಯಶಸ್ಸಿನೊಂದಿಗೆ ಮುಂಬೈಯಲ್ಲೂ ಇದೊಂದು ಯಶಸ್ವಿ ಆಯಿತು, ಅಲ್ಲಿಯೂ ಪ್ರತಿಭಟನೆ ಆಯಿತು. ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಿದರೆ ಇವತ್ತು ಗಡಿಭಾಗದಲ್ಲಿ ಅಲ್ಲ, ಪಕ್ಕ ಕೇರಳದ ಮಣ್ಣಿನಲ್ಲಿ ದೇವನಾಡಿನಲ್ಲಿ ಇವತ್ತು ಅನಾವರಣ ಆದದ್ದು ಅತ್ಯಂತ ಖುಷಿಯ ವಿಚಾರ. ಯಾಕಂತ ಹೇಳಿದರೆ ಹಲವು ವಿಚಾರಗಳಲ್ಲಿ ಇದು ಕೇರಳ ಭೌಗೋಳಿಕವಾಗಿದ್ದರೂ ಭಾವನಾತ್ಮಕವಾಗಿ ಇದೆಲ್ಲವೂ ತುಳುವೆ ಆಗಿದೆ. ಯಾಕಂತೇಳಿದರೆ ಬಾರಿ ಹಿಂದೆ ನಮ್ಮ ಕೇರಳದ ಮುಖ್ಯಮಂತ್ರಿ ತುಳುವಿಗೆ ಸ್ಥಾನಮಾನ ಸಿಗಬೇಕು, ತುಳು ಭಾಷೆಗೆ ಸ್ಥಾನಮಾನ ಸಿಗಬೇಕೆಂಬುದು ಸಾಧಾರಣ ಸ್ವತಂತ್ರ ಭಾರತದ ನಂತರ ಹೋರಾಡಿದ ಇತಿಹಾಸವಿದೆ. ಮಲಯಾಳಿ ಮತ್ತು ತಮಿಳು ಪಂಚಭಾಷೆಗಳಲ್ಲಿ ಸಮನ್ವಯ ಸಾಧಿಸಿದ ಭಾಷೆ ತುಳು ಎಂಬ ಹೆಗ್ಗಳಿಕೆಯೂ ಇದೆ. ಮಲಯಾಳಿಗೆ ಲಿಪಿ ಕೊಟ್ಟಂಥ ಭಾಷೆ ತುಳು ಎಂಬ ಹೆಗ್ಗಳಿಕೆಯೂ ಇದೆ. ಕಾಸರಗೋಡಿನ ಬಸ್ ಸ್ಟ್ಯಾಂಡಿಗೆ ತುಳುನಾಡಿನ ಹೆಸರು ಇದೆ ಎಂಬ ಹೆಗ್ಗಳಿಕೆಯೂ ಇದೆ. ಅನೇಕ ವಿಚಾರಗಳಲ್ಲಿ ನಮ್ಮನ್ನು ಇದು ಮಲಯಾಳಿ ಆದರೂ ತುಳುವರ ಅಪ್ಪುಗೆಯಲ್ಲಿರುವಂಥ ಒಂದು ಈ ಜಾಗ ಬಹುಶಃ ಈ ಸಂಗಮ ಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ಈ ಭಾಗದ ಶಾಸಕರಾದಂಥ AKM ಅಶ್ರಫ್ ರವರಿಗೆ ಗೌರವಪೂರ್ಣವಾಗಿ ನಮ್ಮನ್ನು ನಮಿಸ್ತಾ ಇದ್ದೇನೆ. ನಾನು ನಿಮಗೆ ಈ ಭಾಗದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ತಾವುಗಳು ಜನಪ್ರಿಯ ಶಾಸಕರಾಗಿದ್ದುಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ತಾವುಗಳು ತಮ್ಮ ಜೊತೆ ಕೈ ಜೋಡಿಸಬೇಕು. ನಮಗೆ ಸ್ಥಳೀಯವಾದಂಥ ಈ ಕೇರಳದ ಸಂಪೂರ್ಣ ಸಹಕಾರ ಸಿಕ್ಕುವಲ್ಲಿ ಹೋರಾಟಕ್ಕೆ
ನೀವುಗಳು ಇದಕ್ಕೆ ಸಂಪೂರ್ಣ ನಮಗೆ ಕೈ ಜೋಡಿಸಬೇಕು ಅಂತ AKM ಅಶ್ರಫ್ ರವರಿಗೆ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಒಂದು ಧೈರ್ಯ ಇದೆ ಅಶ್ರಫ್ ರವರೇ. ಬಹುಶಃ ನಾವು ಇಲ್ಲಿ ಬಂದು ಇವತ್ತು ನಾವು ಅನೇಕ MLAಗಳನ್ನು ಸದಸ್ಯರನ್ನ ನೋಡಿಕೊಂಡೇ ಬಂದವರು. ಆದರೆ ನಮಗೊಂದು ಏನಾಗಿದೆ ಅಂತ ಹೇಳಿದರೆ, ಎಲ್ಲರೂ ಏನೋ ಒಂದು ಕಡೆ ಇಲ್ಲಿ ನಮಗೆ ಈ ಕಡೆ ನಮ್ಮ ಮುಖ ನೋಡಿದಾಗ ಅವರಿಗೆ ನಮ್ಮ ಈ ಬಗ್ಗೆ ಮಾತಾಡುವ ಭಯ ಬೇಡ ಅಂತ ಆಗ್ತಾ ಇದೆ ಅವರಿಗೆ. ಯಾಕಂದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಪ್ಪತೆಗೊಂಡವರಲ್ಲಿಂದ ತಾವುಗಳು ಧರ್ಮಸ್ಥಳದ ಕಡೆ ಬರಲಿಲ್ಲ ಅಂತ ನಮಗೊಂದು ನಂಬಿಕೆ. ಆದ್ದರಿಂದ ಖಂಡಿತವಾಗಿ ಇದರಲ್ಲಿ ನ್ಯಾಯಯುತವಾದಂಥ ನಮಗೆ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೋದು ಅಂತ ನನ್ನ ನಂಬಿಕೆ. ಈ ಮುಂದೆಯೂ ನಿಮ್ಮ ಈ ಸಹಕಾರವನ್ನು ಯಾಚಿಸ್ತೇವೆ ನಾವು. ಬಹುಶಃ ಇವತ್ತು ಖಂಡಿತ ಇವತ್ತು ಮೊದಲ ಕಾರ್ಯಕ್ರಮಗಳಾದರೂ ನಿಮ್ಮ ನೇತೃತ್ವದಲ್ಲಿ ಇಡೀ ಕೇರಳದಾದ್ಯಂತ ಈ ಚಲಾವಣೆ ಈ ಒಂದು ಆಂದೋಲನ ಮುಂದಿನ ದಿನ ಆರಂಭ ಆಗಬೇಕಂತ AKM ಅಶ್ರಫರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದೊಂದು ಆಂದೋಲನಗಳು ದಿನ ದಿನ ಕಳೆದಾಗ ಬೇರೆ ಬೇರೆ ರೀತಿಯ ಒಂದು ವಿಶೇಷತೆಯನ್ನು ಪಡಿತಾ ಇದೆ. ನೀವು ನಂಬ್ತೀರಾ ಬಿಡ್ತೀರಾ? ಇವತ್ತಿಗೆ 2 ದಿನಗಳ ಹಿಂದೆ ಒಂದು ಕರೆ ಬರ್ತದೆ ನನಗೆ ಭಾರತೀಯ ಸೇನೆಯಿಂದ. ಅದು ಯಾವ ರೆಜಿಮೆಂಟ್ ಅಂತ ನಾನು ಈ ಕಡೆ ಹೇಳ್ತಾ ಇಲ್ಲ, ಯಾಕಂತ ಹೇಳಿದರೆ ಅದಕ್ಕೆ ಮತ್ತೆ ಏನೋ ಒಂದು ಆಟ ಆಡೋದು ಬೇಡ ಅಂತ. ಒಂದು ಸೇನೆಯ ಒಂದು ರೆಜಿಮೆಂಟಿಂದ ಒಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ, ನೋಡಿ ನಮ್ಮ ಒಂದು ಇಡೀ ನಮ್ಮ ಒಂದು ಬೆಟಾಲಿಯನಲ್ಲಿ 86 ಜನ ನಾವು ಕರ್ನಾಟಕದವರಿದ್ದೇವೆ. ನಿಮ್ಮ ಇಡೀ ಒಂದು ಆಂದೋಲನವನ್ನು ಇದರನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಮಾತ್ರವಲ್ಲ, ದಿನ ಬೆಳಿಗ್ಗೆದ್ದು ನಮ್ಮ ತಂಡ ಅದಕ್ಕೋಸ್ಕರ ವಿಶೇಷವಾದಂಥ ಪ್ರಾರ್ಥನೆ, ಸೌಜನ್ಯ ಹೋರಾಟ ಮತ್ತು ಅಲ್ಲಿಯ ಇಡೀ ವ್ಯವಸ್ಥೆಗೋಸ್ಕರ ನಾವು ಸೇನೆಯಲ್ಲಿ ನಿಂತು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇದು ಸೇನೆಯಿಂದ ಬಂದದ್ದು ಒಂದು. ಇನ್ನೊಂದು ಹೇಳಿದರು, ಯಾವತ್ತು ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಮ್ಮ ಸೇನೆಯಲ್ಲಿ ಇವತ್ತಿನಿಂದ ಒಂದೂವರೆ ತಿಂಗಳ ಒಳಗಡೆ 18 ಜನ ನಿವೃತ್ತಿಯನ್ನು ಪಡೆಯುವಂಥ ಹುಡುಗರಿದ್ದಾರೆ. ಈಗಾಗಲೇ ನಾವು ನಮ್ಮೊಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆ 17 ಜನ ಯುವಕರು ಸಮೇತ ಸೌಜನ್ಯ ಹೋರಾಟದಲ್ಲಿ ಯಾರಿಗೆ ಬೆದರಿಕೆಗಳಿದೆಯೋ, ಜೀವ ಬೆದರಿಕೆಗಳಿದೆಯೋ, ಒಬ್ಬೊಬ್ಬರಿಗೆ ಇಬ್ಬರಾಗೆ ಎಷ್ಟು ಜನಕ್ಕೆ ಎಷ್ಟು ದಿನ ಭದ್ರತೆ ಬೇಕು, ಈ ಯುವಕರು ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ, ಉಚಿತವಾಗಿ ನಿಮಗೆ ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಎಂಬ ಭರವಸೆಯನ್ನು ಆ ಸೇನೆಯಲ್ಲಿ ನಮಗೆ ಹೇಳಿದರು. ನೆನಪಿಡಿ, ಹುಡುಗರು ಇಲ್ಲಿ ಕೂತಂತ ದೇಶದ ಗಡಿಯನ್ನು ಕಾಯುವಂಥ ಯುವಕರು ಇದನ್ನು ಗಮನಿಸಿಕೊಂಡು ಇಲ್ಲಿಯ ವಿಕೃತವಾದ ಮನೋಸ್ಥಿತಿಯ ಈ ಮಾನವರನ್ನು ಸೆದೆಬಡಿಯುವ ಉದ್ದೇಶದಿಂದ ಅಂಥ ಒಂದು ಜನರಲ್ಲಿ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ತುಳುನಾಡ ಮಲರಾಯನವೋ ಈ ದೈವಗಳ ಶಕ್ತಿಗಳಲ್ಲದೆ ಇನ್ನೇನು ಹೇಳಬಹುದು ತಿಳ್ಕೊಳ್ಳಿ ನೀವು. ಆದಷ್ಟು ಬೇಗ ಎಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದೆಯಾ ಅಲ್ಲಿ 18 ಜನರು ಬಂದು ಒಂದು ದಿನ ಈ ವೇದಿಕೆಯನ್ನು ಸೇರಿಕೊಳ್ತಾರೆ. ಮತ್ತು ಅವರು ಹೇಳಿದರು, ದಿಷ್ಟರವರೆಗೆ ದೇಶದ ಗಡಿಯಲ್ಲಿ ನಾನು ದುಷ್ಟರನ್ನು ಕಾಯ್ತಿದ್ದೆವು, ಮುಂದೊಂದು ದಿನ ನಮ್ಮೊಳಗಿನ ದುಷ್ಟರನ್ನು ಸೆದೆಬಡಿಯುವ ಕೆಲಸ ನಮ್ಮಿಂದ ಆಗಲಿ ಅಂತ ಅವರು ಹೇಳಿದರು. ಇದು ಫೋನು ಮಾಡಿದ್ದಾಗಲಿ ಸತ್ಯವಾದಂಥ ಮಲರಾಯನ ದೃಷ್ಟೇ ಸತ್ಯವಾದಂಥ ವಿಚಾರ. ಅಂದರೆ ನಾನು ಯಾಕಂತ ಹೇಳಿದರೆ, ದಿನ ದಿನ ಈ ಒಂದು ಆಂದೋಲನಕ್ಕೆ ವಿಶೇಷವಾದಂಥ ದಿಕ್ಕುಗಳನ್ನು ಈ ಪ್ರಕೃತಿಯೇ ಕೊಂಡೋಗ್ತದೆ. ಕಾಲವೇ ನಿರ್ಣಯ ಮಾಡ್ತಾ ಇದೆ, ಕಾಲವೇ ಒಂದು ತೀರ್ಮಾನ ಮಾಡ್ತಾ ಇದೆ. ನೋಡಿ, ಇವತ್ತು ಮೊನ್ನೆ ನಮ್ಮ ಬಗ್ಗೆ ಕೆಲವಾರು ವಿಚಾರಗಳಲ್ಲಿ ಏಕವಚನದಲ್ಲಿ ಬೈದರು, ಮತ್ತು ಇದೆಲ್ಲ ಹೇಳಿದರು. ಯಾಕೆ ನಾವು ಏಕವಚನದಲ್ಲಿ ಯಾರಿಗೂ ನಾವು ತೇಜೋವಧೆ ಮಾಡಿದವರಲ್ಲ. ಸ್ಪಷ್ಟವಾಗಿರಿ. ಪೆರ್ಮುದೆ ಅಂತ ಒಂದು ಸಭಾ ಕಾರ್ಯಕ್ರಮದಲ್ಲಿಯೂ ಸಾರ್ವಜನಿಕವಾಗಿ ಮಾಧ್ಯಮಗಳಿಗೆ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಅಂದಿಗೆ ಆ ಸೀನಪ್ಪನನ್ನು ಏಕವಚನದಿಂದ ಕರಿಬೇಡಿ, ಅಶ್ಲೀಲ ಶಬ್ದಗಳಿಂದ ಕರಿಬೇಡಿ ಅಂತ ನಾವು ಕರೆ ಕೊಟ್ಟವರು. ಅನೇಕ ಕಡೆಗಳಲ್ಲಿ ನಾವು ಸಹ ಹೇಳಿದ್ದು, ನೀವು ಮಾಡಿಸಲಿಲ್ಲ ನಮ್ಗೆ ಗೊತ್ತಿದೆ, ಆದರೂ ಒಂದು ಅನ್ನಪ್ಪನಿಗೆ ಈ ಸಮಾಜಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆವು ನಾವು. ಅದಕ್ಕೂ ಒಪ್ಪಲಿಲ್ಲ. ನಾನು ಹೇಳುವಂಥದ್ದು, ಈ ರೀತಿ ಮಾಡಿದಂಥ ಒಂದೊಂದು ಘಟನೆಗಳನ್ನು ನೀವು ನೋಡಿದರೆ, ಆದರೂ ನಾವು ನಮ್ಮ ಕಡೆಯಿಂದ ತೇಜೋವಧೆ ಆಗಬಾರ್ದು ಯಾರಿಗೂ.
ಈ ವೇದಿಕೆಯನ್ನು ಮಲಾರಿನ ಒಂದು ನಡೆಯೋ, ಮಲಾರಿನ ಒಂದು ಅಂಗನವ ಎಂದು ತೀರ್ಮಾನ ಮಾಡಿ ನಾವು ಮಾತಾಡಿದವರು ಪ್ರತಿ ವೇದಿಕೆಯಲ್ಲಿ. ಈ ಒಂದು ಮಲರಾಯನ ಅಂಗನಕ್ಕೆ ಹೋಲಿಸಿದವರು ನಾವು. ತುಳುನಾಡ ಧರ್ಮದೈವಗಳ ಮೇಲೆ ನಂಬಿಕೆ ಇದ್ದವರು ನಾವು. ನಮಗೆ ಯಾರನ್ನೋ ಒಂದು ತೇಜೋವಧೆ ಮಾಡುವಂಥದ್ದು ನಮ್ಮ ಉದ್ದೇಶವೂ ಆಗಿರಲಿಲ್ಲ. ಆ ಒಂದು ವೇದಿಕೆಗಳಲ್ಲಿ ಇನ್ನೊಂದು ಮಾತು ಹೇಳಿದ್ದನ್ನು ನಿಮಗೆ ಯೂಟ್ಯೂಬ್ಗಳಲ್ಲಿ ಗಮನಿಸಬಹುದು. ಯಾವ ತಾಯಿಯ ಮಗುವು ಅತ್ಯಾಚಾರಿಯಾಗಬಾರದು, ಯಾವ ತಾಯಿಯ ಮಗುವು ಅತ್ಯಾಚಾರಕ್ಕೊಳಗಾಗಬಾರದು, ಯಾರ ಮಕ್ಕಳನ್ನು ಅರ್ಥವಿಲ್ಲದೆ ಆಧಾರಗಳಿಲ್ಲದೆ ಅತ್ಯಾಚಾರಿಗಳೆನ್ನಬಾರದು, ಇದನ್ನು ನಾನು ಹೇಳಿದವ. ಇಷ್ಟೆಲ್ಲ ಹೇಳಿದ ನಂತರವೂ ಎಲ್ಲಾದರೂ ಈ ಮನುಷ್ಯನಿಗೆ ಭಾವನಾತ್ಮಕವಾಗಿ ಪರಿವರ್ತನೆ ಆಗ್ತಾರ, ಒಂದಲ್ಲ ಒಂದು ದಿನವನ್ನು ನಿರೀಕ್ಷೆ ಮಾಡಿಕೊಂಡಿದ್ದೆವು. ಆದರೆ ಯಾವ ಕಾಲಕ್ಕೂ ಆತನ ಮನಸ್ಸು ಕರಗಲಿಲ್ಲ, ಎಲ್ಲಿಯೂ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಲೇ ಇಲ್ಲ. ಕೊನೆಗೆ ನಾವು ಕೆಲವಾರು ವಿಚಾರಗಳನ್ನು ಹೇಳಿದಾಗ ಇವತ್ತೂ ಬೆಳಿಗೊಂದು ವಿಚಾರ ಬಂತು, ನೆನಪಿಡಿ. ದೂರದ ಊರಿನಲ್ಲಿ ಕುಟುಂಬ ಸಮೇತರಾಗಿ ಉಳಿದಿದ್ದಾರಂತೆ. ಏಕಕಾಲದಲ್ಲಿ 40 ವರ್ಷಗಳ ಹಿಂದೆ 35 ಮನೆಯನ್ನು ಒಂದೇ ದಿನ ಹೊಡೆದಿದ್ದಾರಂತೆ. ಅದರಲ್ಲಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನನಗೆ ನೋವಾಯಿತು. ಇವತ್ತು ಫೋನ್ ಮಾಡಿ ಹೇಳಿದರು, ನಾವು ಒಂದು ದಿನ ನಿಮ್ಮ ಹೋರಾಟವನ್ನು ನೋಡುವುದು ಖುಷಿ ಆಗ್ತದೆ. ನನಗೆ ನನ್ನ ಮನೆ ಹೋಯಿತು, ಜಾಗ ಹೋಯಿತು ಅಂತ ಲೆಕ್ಕ ಅಲ್ಲ. ನಾನು ನಾನು 8ನೇ ಕ್ಲಾಸ್ ಅಲ್ಲ 6ನೇ ಕ್ಲಾಸ 7ನೇ ಕ್ಲಾಸ್ ಆಗಿದ್ದೆ. ಆ ಟೈಮಲ್ಲಿ ಈ ಕಚ್ಚೆಯವನ ತಮ್ಮ ನನಗೆ ಮನೆ ಇಲ್ಲ ಅಂತ ಕೇಳಿದಾಗ ನಿನ್ನ ತಾಯಿಯ ಮೊಳೆ ಕುಡಿಬೇಕಂತ ಹೇಳಿದಂತೆ. ಆ ಮಾತಿನಿಂದ ರೋಷಗೊಂಡು ಹೋದವ ನಾನು ಅಂತ. ಅದಕ್ಕೊಂದು 3-4 ಜನರ ಇಂಥ ಒಂದು ಮಾತು ಬಂತು. ಬಂಧುಗಳೇ, ನಾನು ಇಡೀ ಇವತ್ತು ಸ್ಪಷ್ಟವಾಗಿ ಈ ಒಂದು ಮಲರಾಯನ ಅಂಗಣದ ಕೇರಳದ ಬಾಕ್ರಬೈಲಿನಿಂದ ಈ ಒಂದು ವೇದಿಕೆಯಿಂದ ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾರು ಯಾರಿಂದ ಮೋಸ ಹೋಗಿದ್ದೀರಾ, ಯಾರು ಹಿಂಸೆಗೆ ಒಳಗಾಗಿದ್ದಾರಾ ಕುಟುಂಬದಿಂದ, ಯಾರು ನಿಮ್ಮದೇ ಆದಂಥ ಒಂದು ರೋಷವನ್ನು ಹೊತ್ಕೊಂಡಿದ್ದೀರಾ, ಇನ್ನೊಂದು 6 ತಿಂಗಳ ಮಟ್ಟಿಗೆ ಒಂದು ಹಳೆಯ ಚಪ್ಪಲಿ ಇಟ್ಕೊಂಡು ತಯಾರಾಗಿರಿ. ನಿಮಗೆ ಸ್ಪಷ್ಟವಾದ ಆ ಗೇಟ್ ಓಪನ್ ಆಗತ್ತೆ. ಇಬ್ಬರನ್ನ ನಾವು ಯಾವ ಹಕ್ಕಿ ಬಿಕ್ಕಿಗಳಂತ ಹೇಳ್ತಾ ಇದ್ದೀರಾ, ಅದೇ ಇಬ್ಬರು ಈ ಅಣ್ಣ ತಮ್ಮಂದಿರು ಮುಂದಿನ ದಿನ ಹಕ್ಕಿ ಬಿಕ್ಕಿಗಿಂತಲೂ ಕಡೆಯಾಗಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೆನಪಿಡಿ. ನಿಮ್ಮ ಆಶೆಗಳು ಆಕಾಂಕ್ಷೆಗಳು ಏನೇನಿದೆಯೋ ಇದು ಬರಿಯ 2.5 ಗಂಟೆಯ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲಿಯೂ ನಮ್ಮ ತುಳುನಾಡ ದೈವಗಳು ತೋರಿಸಿಕೊಡ್ತವೆ. ನೆನಪಿಡಿ ಮುಂದಿನ ದಿನ. ಯಾಕಂತ ಹೇಳಿದ್ರೆ ಇವರು ಮಾಡದ ವ್ಯವಹಾರಗಳೇ ಇಲ್ಲ. ಎಲ್ಲಿಯಾದರೂ ವ್ಯಾಪಾರ ಅಂತ ಒಂದು ಬಾಕಿ ಇದ್ರೆ ಮಟನ್ ಸ್ಟಾಲ್ ಹಾಕುವುದೊಂದು ಬಾಕಿ ಇದೆ. ಮತ್ತೆ ಎಲ್ಲ ವ್ಯಾಪಾರವು ಇವರದಾಗಿ ಹೋಯ್ತು. ಈಗ ಇಷ್ಟಾಗಲೇ ಮಾಡಿದಂಥ ಒಂದೊಂದು ಕೃತ್ಯಗಳನ್ನು ನೋಡಿದಾಗ ರೋಮಾಂಚನಗೊಳ್ಳುತ್ತಾ ಇದೆ ಬಂಧುಗಳೇ. ಕನ್ಯಾಡಿ ಸ್ವಾಮಿಯವರು ನೋಡಿ, ಇವರು ಮಾಡಿದಂಥ ಒಂದೊಂದು ವಿಕೃತಕ್ಕೂ ಆ ಒಂದು ಸಮಯ ಬರಬೇಕಿದ್ರೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಗಲೇಬೇಕಾಯಿತು. ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾದ್ದರಿಂದಲೇ ಅಯೋಧ್ಯೆ ಎಂಬ ಹೋಟೆಲ್ ಅಲ್ಲ, ಈ ಒಂದು ಆನೆ ಮಾವುತರ ಮಕ್ಕಳ ಬಗ್ಗೆ ಮಾತನಾಡಿದಾಗ ಜನರಿಗೆ ನೇರ ಮುಟ್ಟುವಂತಾಯಿತು. ಅಯೋಧ್ಯೆಯ ಅಂಗಳದಲ್ಲಿ ಆವತ್ತು ಲಾಪಿಂಗ್ ಬುದ್ಧನಾಗೆ ಕುಣಿಯುತ್ತಿದ್ದ ಈ ಒಂದು ಕಚ್ಚೆಯವನು ಇಲ್ಲೇ ಹತ್ತಿರ ಇದ್ದಂಥ ಆನೆ ಮಾವುತರನ್ನ ನಿನ್ನೆ ನೋಡಿ ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿದೆ. ನನ್ನ ಅಪ್ಪನ ಆಸ್ತಿ, ನಮ್ಮ ಆಸ್ತಿ ಏನು ಬೇಡ, ಅದರಲ್ಲಿರುವಂಥ ಹಳೆಯ ಸಾಮಾನುಗಳನ್ನು ಕೊಂಡೋಗ್ತಾ ಹೋಗ್ಲು ಲೆಕ್ಕ ಕೊಟ್ಟು ಕೇಳಿದಂಥ ಅವನು ಏನು ಹೇಳಿದೆ. ಈ ಸಮಯದಲ್ಲಿ ಅದಕ್ಕೆ ಅರ್ಥ ಬಂತು. ಕನ್ಯಾಡಿ ಸ್ವಾಮಿಗಳ ಕಥೆ ಕೇಳಬಹುದು. ಎಷ್ಟೋ ಕಷ್ಟದಲ್ಲಿ ಕಟ್ಟಿದಂಥ ಒಂದು ಆ ಮಂದಿರ, ತಾವು ಮಲಗಿದಂಥ ಪರ್ಣಕುಟೀರಕ್ಕೆ ಬೆಂಕಿ ಕೊಟ್ಟಂಥ ಪಾಪಿಗಳಿವರು. ಆದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಬೆಳ್ಳಿ ಚೆಂಬು ಕೊಡ್ತಾರೆ ಇವರು. ಒಬ್ಬ ಪ್ರಾಮಾಣಿಕವಾದಂಥ, ಒಬ್ಬ ಎಲ್ಲವನ್ನು ತ್ಯಜಿಸಿದಂಥ ಒಬ್ಬ ಮಹಾನ್ ಸ್ವಾಮಿಗೆ, ಮಹಾಸ್ವಾಮಿ ಕನ್ಯಾಡಿ ಅಂತ ಮಹಾಸ್ವಾಮಿಗೆ ಮಲಗಿದ ಅಂಗಳದಲ್ಲಿ ನಿರೋಧಗಳನ್ನು ಬಿಸಾಡೋದು, ಹೆಂಗಸರ ಕೈ ಬಳೆಗಳನ್ನು ಹಾಕೋದು, ಸ್ಟಿಕ್ಕರ್ ಹಾಕೋದು, ಏನೇನಿದೆ ಈತನನ್ನ ಒಂದು ವಿಕೃತ ಕಾಮಿ ಅಂತ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಪಾಪಿಗಳು. ನೆನಪಿಡಿ, ಒಬ್ಬ ಪ್ರಾಮಾಣಿಕವಾದಂಥ ಗೌರವಯುತವಾದಂಥ ಸಮಾಜದ ಸ್ವಾರ್ಥ ಕಾಯುವಂಥ ಒಬ್ಬ ಸಾಧುವಿಗೆ, ಅವಧೂತನಿಗೆ ಅತ್ಯಾಚಾರಿಗಳಿಂದ ಆಗುವಂಥ ವಿಚಾರ ಏನು ಕತೆ ಮಾಡ್ತಾ ಇದ್ದಾರೆ ಪಾಪಿಗಳಂತ ತಿಳ್ಕೊಳ್ಳಿ. ಯಾವ ರಾಮ ಮಂದಿರಕ್ಕೆ ಬೆಳ್ಳಿಯ ಚೆಂಬುಗಳನ್ನು ಕೊಡ್ತಾರಾ, ಇವರು ಇದೇ ಮಂದಿರವನ್ನು 3 ಸಲ ಬೇಕಾದಾಗ ಸಮಸ್ಯೆ ಮಾಡಿಕೊಂಡ್ರು.
ನನ್ನ ಬದುಕಲಿಕ್ಕೆ ಜೀವ ಭಯದಲ್ಲಿ ಬದುಕಿದ್ರು. ನಾನು ಯಾಕೆ ಹೇಳ್ತಾ ಇದ್ದೆ, ಇದು ನಾವು ಪ್ರತಿಯೊಬ್ಬರಿಗೂ ಗಮನಹರಿಸಬೇಕೀಗ. ಇಂಥ ಅನೇಕ ಉದಾಹರಣೆಗಳಿದೆ. ತುಲಾಭಾರ ಮಾಡುವಾಗ ಅದರ ಜುಟ್ಟನ್ನು, ತೆಂಗಿನಕಾಯಿಯ ಜುಟ್ಟನ್ನು ತೆಗೆಸಿದ್ದು, ಅಲ್ಲಿಯೇ ಇರುವಂಥ ಅಂಗಡಿ ಬೇರೆ ಬೇರೆ ಬಿಟ್ಟು ಹೋದಂಥ ಬಟ್ಟೆ ಗಿಟ್ಟೆಗಳನ್ನು ಮತ್ತು ಅವರ ಬಟ್ಟೆಗಳನ್ನು, ಎಲ್ಲ ಬಟ್ಟೆಗಳನ್ನು ಹೋಗುದು ಇಸ್ತಿರಿ ಹಾಕಿ ವೈಶಾಲಿ ಲಾಡ್ಜಿಯ ಮೇಲೆ ಏಲ ಮಾಡ್ತಾರೆ ಇವರು. ಮಂಗಳೂರಲ್ಲಿ 4-5 ಸೆಲೂನ್ಗಳಿದೆ. ಎಲ್ಲ ವ್ಯಾಪಾರಗಳನ್ನು, ಯಾವ ರೀತಿಯ ವಿಕೃತಗಳನ್ನು ಮನೆಯ ಒಳಗೆ ಮತ್ತು ಹೊರಗೆ ಕೊಟ್ಟಂಥವರು ಇವರು. ನಾವು ಇವರನ್ನು ನೋಡಿದಾಗ ಪ್ರತಿಯೊಬ್ಬರಿಗೆ ಇವತ್ತು ಕೆಲವು ಜನಕ್ಕೆ ಅರ್ಥ ಆಗ್ತದೆ ಯಾಕೋಸ್ಕರ ನ್ಯಾಯ ಸಿಗ್ತಾ ಇದೆ, ನ್ಯಾಯ ತಡ ಆಗ್ತದೆ. ನ್ಯಾಯ ಯಾವತ್ತೂ ಪ್ರಕೃತಿಯ ಲೆಕ್ಕಾಚಾರದಲ್ಲಿ ತಡ ಆಗಲಿಲ್ಲ, ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಕ್ಷಣದಲ್ಲಿ ಆ ಹಕ್ಕಿ ಬಿಕ್ಕಿಗಳ ಮರಣವನ್ನು ನಾವು ಕಾಯುವುದಲ್ಲ, ಅವರಿಗೆ ಏನಾದರೂ ಕೈಕಾಲು ಬೀಳುವುದು ನಮಗೆ ಅಲ್ಲ. ನಾನು ಹೇಳುವಂಥದ್ದು, ಅನೇಕ ವರ್ಷಗಳಿಂದ ಒಂದು ವಿಕೃತವಾದಂಥ ಮಾಫಿಯಾಗಳು ಯಾವ ರೀತಿ ಕಾರ್ಯಾಚರಿಸಿ ಜನಸಾಮಾನ್ಯವನ್ನ ಮೋಸದ ಗೂಡಿಗೆ ದೂಡಿದಾರ, ಇದಕ್ಕೊಂದು ನ್ಯಾಯ ಅರ್ಥ ಆಗಬೇಕು. ಧರ್ಮದ ಹೆಸರಿನಲ್ಲಿ ಅಧರ್ಮ, ದಾನದ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ಎಲ್ಲವೂ ಜನರಿಗೆ ಅರ್ಥವಾಗುವಂಥ ದಿನಗಳಿದೆ. ಯಾಕಂತ ಹೇಳಿದ್ರೆ ಎಲ್ಲ ರಾಜಕಾರಣಿಗಳು ಅವರು ಪಾದದ ಬುಡದಲ್ಲಿ ಬಿದ್ದವರು. ಇವರನ್ನ ನೋಡಿದಾಗ ನಾನು ಇವತ್ತು ಇಂಥ ಒಂದು ವ್ಯಕ್ತಿಗಳು ಬೆಳೆಯಲಿಕ್ಕೆ ಕಾರಣಕರ್ತರಾದವರು ಯಾರು? ನಮ್ಮ ರಾಜಕಾರಣಿಗಳು. ಈಗಿನ ನಾನು ಎಲ್ಲ ರಾಜಕಾರಣಿಗಳು ಇಡೀ ಬೆಳ್ತಂಗಡಿಯ ಸ್ವತಂತ್ರ ಭಾರತದ ನಂತರದ ಪ್ರತಿ ಶಾಸಕನನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಪ್ರತಿ ಶಾಸಕನನ್ನು ತಪ್ಪು ಇದೆ. ಯಾವಾಗ ಆರಂಭದಿಂದ ಇವತ್ತಿನವರೆಗೆ ನ್ಯಾಯಯುತವಾದ ಅಲ್ಲಿ ತೀರ್ಮಾನ ಮಾಡಬೇಕಿತ್ತು, ಅಲ್ಲಿಯೇ ತಪ್ಪಿದ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಇಡೀ ಕರ್ನಾಟಕದ ಇವತ್ತು ನ್ಯಾಯ ಕೊಡ್ಲಿಕ್ಕೆ ಹೋದಾಗ ಇಂಥ ಒಂದು ಹೋರಾಟಗಳು ನಡೀತಾ ಇದೆ. ಎಲ್ಲಿ ಒಂದು ರಾಜಕಾರಣಿಗಳಿರಲಿ, ಇಲ್ಲಿ ಮಠಾಧಿಪತಿಗಳಿರಲಿ, ಹಿಂದೂ ಸಂಘಟನೆಗಳಿರಲಿ, ಇಂಥ ಬರ್ಬರವಾದಂಥ ಹತ್ಯೆಗಳು, ಅನಾಚಾರಕ್ಕೆ ಎಲ್ಲಿಯೂ ಇಂಥ ಹೋರಾಟಕ್ಕೆ ಒಂದು ಬೆಂಬಲ ಕೊಡದೆ ಇದ್ದರೂ ಕೂಡ ಇಡೀ ತುಳುನಾಡಿನಲ್ಲಿ ಬೇರೆ ಬೇರೆ ಚಿತ್ರರಂಗಗಳಿರ್ಬೋದು, ಸಂಘಟನೆಗಳು ಯಾರ ಬೆಂಬಲವಿಲ್ಲ. ತುಳು ಚಿತ್ರರಂಗದಲ್ಲಿ ಅರವಿಂದ್ ಬೋಲಾರ್ ಮತ್ತು ರೂಪೇಶ್ ಶೆಟ್ಟಿ ಎಂಬವರು ಬಾಯಿ ಬಿಟ್ಟು ಕೊಟ್ಟಂತ ಸಪೋರ್ಟ್ ಮಾಡಿದ್ದೊಂದು ಈ ಬಗ್ಗೆ ಮಾತಾಡಿದ್ದು ಬಿಟ್ಟರೆ, ಬಾಯಿ ಬಿಟ್ಟು ಯಾವ ಒಂದು ಸಾಹಿತಿಯು, ಯಾವ ಒಂದು ಚಿತ್ರನಟರು, ನಿರ್ಮಾಪಕರು, ಸಂಘಟಕರು, ಸ್ವಾಮಿಗಳು ಯಾರೇ ಆದರೂ ನಿಮಗೆ ಬಾಯಿ ಬಿಟ್ಟು ಮಾತಾಡಿದ ಒಂದೇ ಒಂದು ಉದಾಹರಣೆಗಳಿಲ್ಲ. ನೆನಪಿಡಿ, ನಮಗೆ ನಂಬಿಕೆ ಇದೆ, ನಮಗೆ ತುಳುನಾಡ ದೈವಗಳ ಮೇಲೆ ನಂಬಿಕೆ ಇದೆ. ಮೊನ್ನೆ ಆ ಯೋಧನ ಕರೆ ಬಂದಾಗಲೂ ನಾನು ಹೇಳಿದ್ದೇನೆ, ನಿಮ್ಮ ಕರೆಗೆ ಸ್ವಾಗತ ನಮಗೆ. ಆದರೂ ಕೂಡ ಇಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ವೇದಿಕೆಯಲ್ಲಿದ್ದವರಿಗೆ ಭದ್ರತೆಯ ಅವಶ್ಯಕತೆ ಸ್ವಲ್ಪ ಕಡಿಮೆ. ಯಾರು ಪಾಪ ಮಾಡಿದಾರ, ಬಹುಶಃ ಯಾರು ಸಾಕ್ಷಿದಾರರಿದ್ದಾರ, ಇವರಿಗೆ ಸ್ವಲ್ಪ ಭದ್ರತೆಯ ಅವಶ್ಯಕತೆ ಇದೆ. ಆವತ್ತು ನಮ್ಮ ಲೆಕ್ಕದಲ್ಲಿ ನೀವು ಅಲ್ಲಿ ಭದ್ರತೆಯನ್ನು ಮಾಡಬೇಕಾದೀತು ಎಂಬ ಭರವಸೆಯನ್ನು ಮಾಡಿಕೊಟ್ಟಿದ್ದೇವೆ ಅವರಿಗೆ. ಯಾವ ಕ್ಷಣದಲ್ಲಿ ಎಲ್ಲಿ ಏನಾಗುತ್ತದೆ ಎಂಬ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿಯೂ ನಮ್ಮ ತುಳುನಾಡ ದೈವಗಳ ಕೈಯಲ್ಲಿ ವಿಶೇಷವಾದಂಥ ಬೇರೆ ಬೇರೆ ರೀತಿಯ ಆಯುಧಗಳಿದೆ. ಇವತ್ತಿನವರೆಗೆ ಯಾವ ಮನ್ನ ಸಂಘದ ಬಂಗಾಡಿಯ ಉಜಿರೆಯಿಂದ ಹೊರಟಂಥ ಪ್ರತಿ ನಮ್ಮ ಈ ಒಂದು ಇಡೀ ಪ್ರತಿಭಟನಾ ಯಾತ್ರೆಯು ಪ್ರತಿ ಗ್ರಾಮದ ದೇವರುಗಳಲ್ಲಿ ಪ್ರಾರ್ಥಿಸಿಕೊಂಡು ಬಂದವರು ನಾವು ಇವತ್ತು ಆ ಮನುಷ್ಯನಿಗೆ ಏಕವಚನದಲ್ಲಿ ಬೈದದ್ದೋ, ಏಕವಚನದಲ್ಲಿ ಕೇಳಿದ್ದೋ ತಪ್ಪು ಅಂತಿದ್ರೆ ಈ ಸಮಾಜ ಅದು ತಪ್ಪು ಅಂತ ಹೇಳಿ ನಾನು ಹೇಳುವಂಥದ್ದು. ನೋಡಿ, ಈ ಪರಿಸರದಲ್ಲಿ, ಉದಾಹರಣೆಗೆ ಈ ಪರಿಸರದಲ್ಲಿ ಒಂದು ನಿರಂತರವಾದ ಬರ್ಬರವಾದಂಥ ಹತ್ಯೆಯೋ, ಸರಣಿ ಅತ್ಯಾಚಾರವೋ, ಕೊಲೆಯೋ ನಡೀತದೆ. ಈ ಭಾಗದಲ್ಲಿ ಒಂದೇ ಒಂದು ಅಪರಿಚಿತ ಶವ ಆದರೂ ಆರೋಪಿ ಸಿಕ್ಕದೆ ಬಾಕಿಯಾದ ಇತಿಹಾಸ ಇದೆಯಾ? ಅಕಸ್ಮಾತ್ ಏನಾದರೂ ಅಂತ ತೊಂದರೆಗಳಾದಾಗ ಇದು ತುಳುನಾಡಿನ ಗ್ರಾಮ ಪದ್ಧತಿಯ ನಿಯಮದಲ್ಲಿಯೂ ಇದೆ, ದೈವಾರಾಧನೆಯ ನಿಯಮದಲ್ಲಿಯೂ ಇದೆ. ಹತ್ತಿರದ ಈಗ ಬಾಕ್ರಬೈಲುಗುತ್ತಿನ ಸಂತೋಷರಲ್ಲಿ ಹೋಗಿ ಹೇಳ್ತೇವೆ ನಾವು. ಸಂತೋಷ ನಾವೊಂದು ದೈವಳದಲ್ಲಿಂದು ಪ್ರಾರ್ಥನೆ ಮಾಡಿ, ಆರೋಪಿಗಳು ಯಾರು ಸಿಗ್ತಾ ಇಲ್ಲ, ನಿರಂತರವಾದ ಅತ್ಯಾಚಾರಗಳು ನಡೀತಾ ಇದೆ, ಕೊಲೆ ಸುಲಿಗಳು ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ
ಈ ಮನುಷ್ಯನಲ್ಲೂ ನಾವು ಅದೇ ರೀತಿಯ ವಿಚಾರಗಳನ್ನು ಹೇಳಿದಾಗ ಈ ಮನುಷ್ಯನು ಅದೇ ರೀತಿ ಕೆಲಸವನ್ನು ಮಾಡಬೇಕಿತ್ತು, ಪ್ರಾರ್ಥನೆಯನ್ನು ಮಾಡಬೇಕು. ಅವರು ಯಾವ ಚಾವಡಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಇವರು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ ಇವರು. ಅದಕ್ಕೋಸ್ಕರ ನಾವು ಇಂಥ ಏಕವಚನದಲ್ಲಿ ಬೈಯುವ ಸ್ಥಿತಿ. ಒಬ್ಬನನ್ನ ಗಡಿಕಾರನ, ಗುರಿಕಾರನ, ಧಾರ್ಮಿಕ ಚಿಂತಕನ ನಾವು ಕರೆಯುವುದು ಯಾಕೆ? ನಮಗೆ ನ್ಯಾಯ ಬೇಕು, ಈ ಮಣ್ಣಿಗೊಂದು ನ್ಯಾಯ ಬೇಕು ಎಂಬಂಥ ಉದ್ದೇಶದಿಂದ. ಅದನ್ನು ಅವನಿಗೆ ಕೇಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈತನು ಕೂಡ ಅದರಲ್ಲಿ ಭಾಗಿಯಾದಾಗೆ ಅಲ್ವೇ? ನಾನು ಹೇಳುವಂಥದ್ದು, ಯಾವುದೇ ಸಮಯಕ್ಕೂ ತಪ್ಪು ಮಾಡಲಿಲ್ಲ ಅಂತ ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಏನು ಸಮಸ್ಯೆ ಇದೆ? ನಿಮಗೆ ಏನು ಸಮಸ್ಯೆ ಇದೆ? ನಿಮ್ಮನ್ನು ನೋಡಿದಾಗ ನನಗೊಂದು ನೆನಪಾಗ್ತಾ ಇದೆ. ಹಾಗಾದರೆ ನೀವೆಲ್ಲ ಇಷ್ಟೆಲ್ಲ ಅತ್ಯಾಚಾರ, ಅನಾಚಾರ, ಕದಿಯುವುದು, ಮಾರುವುದು, ಬೇರೆ ಬೇರೆ ವ್ಯವಹಾರಗಳನ್ನು ರಕ್ತಪಾತ ಮಾಡುವಾಗ ಒಂದು ವಿಶೇಷವಾದಂಥ ಕತೆ ಮಹಾಭಾರತದ, ರಾಮಾಯಣದ ನೆನಪಾಗ್ತಾ ಇದೆ. ಇದು ನಮಗೆ ಯಾವುದು ಈಗ ಕಚ್ಚಾ ಗ್ಯಾಂಗಿನ ಧರ್ಮಪತ್ನಿಯರು ಆಲೋಚನೆ ಮಾಡಬೇಕು. ಧರ್ಮಪತ್ನಿಯರು ಆಲೋಚನೆ ಮಾಡಬೇಕು. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ಹೆಂಡತಿ ಭಾನುಮತಿ ವಾನಪ್ರಸ್ಥಕ್ಕೆ ಹೊರಟಾಗ ಶ್ರೀಕೃಷ್ಣ ಪರಮಾತ್ಮ 2 ಥರದ ಪ್ರಶ್ನೆಯನ್ನು ಕೇಳಿದನಂತೆ. ಸ್ಪಷ್ಟವಾಗಿ ನಾನು ಜಾಸ್ತಿ ಯಾರನ್ನು ಕೇಳಲಾಗಲ್ಲ, ಆದರೆ ಇದನ್ನು ಸ್ಪಷ್ಟವಾಗಿ ಇಲ್ಲಿದ್ದ ಮಹಿಳೆಯರು ಗಮನಿಸಿ. ಶ್ರೀಕೃಷ್ಣ ಪರಮಾತ್ಮ ಭಾನುಮತಿಯಲ್ಲಿ ಕೇಳಿದ್ರಂತೆ, ದ್ರೌಪದಿಯ ವಸ್ತ್ರಾಪರಣ ಆದಾಗ ನೀನು ಯಾಕೆ ಅದನ್ನು ನೋಡಿಯೂ ನೀನು ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ ಭಾನುಮತಿ ಅಂತ. ಭಾನುಮತಿ ಹೇಳಿದ್ಲಂತೆ, ನಾನು ಕೇಳಿದೆ, ಅಷ್ಟೊತ್ತಿಗೆ ನನ್ನ ಗಂಡ ನಿನಗೆಷ್ಟು ಕೆಲಸ ಇದೆ ಅದನ್ನು ಮಾಡಿ ನೀನು ಕೂತ್ಕೋ ಅಂತ ಹೇಳಿದರು. ಅಲ್ಲಿಂದ ನಾನು ಕೂತ್ಬಿಟ್ಟೆ. ಇನ್ನೊಂದು ಪ್ರಶ್ನೆ ಕೇಳಿದ್ರಂತೆ, ದುರ್ಯೋಧನ ಸತ್ತಾಗ ನೀನು ಯಾಕೆ ಸತಿಸಾಗಮನ ಮಾಡಲಿಲ್ಲ? ದುರ್ಯೋಧನ ಸತ್ತಾಗ ಸತಿಸಾಗಮನ ಮಾಡಬೇಕಿತ್ತು. ಆವಾಗ ನಾನು ಗಂಡನಾಗಿ ಜೊತೆ ಹೆಂಡತಿ ಅಂತ ಇದ್ದೆ, ಆದರೆ ಎಲ್ಲಿಯೂ ಅವನ ವಿಚಾರಗಳನ್ನು ನಾನು ಪಾಲಿಸಲಿಲ್ಲ. ನಮಗೆ ಪಾಲಿಸಬೇಕಾದಂಥ ವಿಚಾರಗಳೇ ಅವನಲ್ಲಿ ಇರಲಿಲ್ಲ. ಆದರೆ ಇಂದು ನಾನು ಇದನ್ನು ಪಾಲಿಸುವುದಿಲ್ಲ ಅಂತ. ಅಂದರೆ ಈ ಸ್ಥಿತಿ ಆ ಮನೆಗೆ ಮುಂದಿನ ದಿನ ಖಂಡಿತವಾಗಿ ನಿರ್ಮಾಣ ಆಗತ್ತೆ. ಯಾವ ಒಂದು ಹೆಣ್ಣನ್ನು ಕೊಂದರೆ ಅದರ ಪಾಪದ ಪರಿಹಾರ ಯಾಕಂತ ಹೇಳಿದರೆ, ತಲಾಂತರದಿಂದ ಆ ಹೆಣ್ಣು ಮಗುವಿಗೆ ಎಷ್ಟು ಜನ್ಮ ನೀಡುತ್ತಲೋ, ಎಷ್ಟು ತಲೆಮಾರಿನವರೆಗೆ ಸಂತಾನಾಭಿವೃದ್ಧಿವಾಗ್ತದೋ ಅಲ್ಲಿಯವರೆಗಿನ ಪೂರ್ಣ ಪಾಪವನ್ನು ತಪ್ಪು ಮಾಡಿದವನು ತಿನ್ನಬೇಕಾಗ್ತದೆ. ಯಾವ ಕಾಲಕ್ಕೆ ಇರುವವರಿಗೆ ಶಿಕ್ಷೆ ಇಡಬಾರ್ದು. ನಮ್ಮ ಕೊನೆಯ ಮಾತಾಗಿ ಬಹುಶಃ ಇಲ್ಲಿಯ ರಾಜಕಾರಣಿಗಳಿಗೂ ನಾನು ಸ್ಪಷ್ಟವಾಗಿ ನಮ್ಮ ಕೇರಳದಲ್ಲಿ ನಿಂತು ಕೇರಳದ ಇವತ್ತಿನ ಶಾಸಕರ ಸಹಕಾರವನ್ನು ಕೇಳುತ್ತಾ ಕರ್ನಾಟಕದಾದ್ಯಂತ ಎಲ್ಲ ರಾಜಕಾರಣಿಗಳಿಗೂ ಒಂದು ರಾಮಾಯಣದ ಕಥೆಯು ನಮಗೆ ನೆನಪಾಗ್ತದೆ. ನಮಗೆ ದಯವಿಟ್ಟು ನೀವು ಈ ಒಂದು ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ದರೂ ಕೂಡ ತಾವುಗಳು ಇದಕ್ಕೆ ನಿಜವಾದ ನ್ಯಾಯ ಕೊಡಿಸುವಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಒಂದು ವೇಳೆ ನೀವು ಈ ರೀತಿಯಾಗಿ ಮಹಾಭಾರತ ಯುದ್ಧದಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆದಾಗ ಭೀಷ್ಮನಾಗೆ ತಲೆ ತಗ್ಗಿಸಿ ಕೂರಬೇಡಿ. ಯಾವ ರಾವಣನು ಸೀತೆಯನ್ನು ಕೊಂಡೋಗುವಾಗ ಮುದಿ ಜಟಾಯು ತನ್ನ ತಡೆಯಲು ಬಂದು ಯುದ್ಧದಲ್ಲಿ ಸೋತರೂ ತಡೆಯುವಂಥ ಪ್ರಯತ್ನವನ್ನು ಮಾಡಿತು ಜಟಾಯು. ನೀವು ಜಟಾಯುವಿನ ಸ್ಥಾನದಲ್ಲಿ ನಿಲ್ಲಿ, ದಯವಿಟ್ಟು ಭೀಷ್ಮನ ಸ್ಥಾನದಲ್ಲಿ ನಿಲ್ಲಬೇಡಿ. ತಡೆದಂಥ ಜಟಾಯು ಇವತ್ತು ಅಯೋಧ್ಯೆಯಲ್ಲಿ ಆರಾಧನಾ ಶಕ್ತಿ ಆಗ್ತಾನೆ. ಭೀಷ್ಮ ಒಂದು ಉದಾಹರಣೆಗೆ ಮಾತ್ರ ಸೀಮಿತನಾಗ್ತಾನೆ. ಆಗಿರುವಾಗ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರನ್ನು ತೇಜೋವಧೆ ಮಾಡುವುದಾಗಲಿ ನಿಂದಿಸುವುದಾಗಲಿ ಅಲ್ಲ. ನಿಮಗೆ ಈ ಒಂದು ಬರ್ಬರತೆಗಳು ಇಲ್ಲಿಯ ಈ ಒಂದು ನಿಜವಾದ ಏನೇನು ನಡೀತಾ ಇದೆ ಇದನ್ನು ನೋಡಿ, ಇದಕ್ಕೆ ಸಾಕ್ಷಿಗಳಿದೆ. ಬರಿಯ ಒಂದು ರಕ್ತಪಾತಗಳು, ಜೀವಾಣಿ ಕೊಲೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಕಲಿ ವ್ಯವಹಾರಗಳು, ಇದು ಎಲ್ಲವೂ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ. ನಮಗೆ ಧರ್ಮದ ಹೆಸರಿನಲ್ಲಿ ಇಂಥ ಧರ್ಮಗಳು ನಡೆಯುವುದು ಸರಿ ಅಂತ ಕಾಣುವುದಿಲ್ಲ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕು. ಇದೊಂದು ಇವತ್ತು ಕೇರಳದ ಗಡಿನಾಡಿನಲ್ಲಿ ಆದಂಥ ಈ ಕಾರ್ಯಕ್ರಮ ಸಮಯದ ಅಭಾವ ಇರುವುದರಿಂದ ನಾವು ಈ ಗ್ರಾಮದ ಮಲರಾಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರ ನಾವು ನಮ್ಮ ಮಾತಿಗೆ ಅಂತಿಮವಾದ ಚುಕ್ಕಿಡ್ತೇವೆ.
ತುಳು ಭಾಷೆಯಲ್ಲಿ ನಡೀತದೆ. ಅವರ ಮಾತೆರ್ಲ ಲಕ್ಕದುಂತಲೆ ಅವರ ಲಕ್ಕದುಂತಲೆ ಯಾನು ರಡ್ಡು ಶಬ್ದ ನಿಗಳ ಪನ್ನೀರ ಹೆಚ್ಚು ಸಭೆ ಬಂದುಲೆ ನಮ್ಮ ಇನಿ ಮಾತ ಕರ್ನಾಟಕ ಅದು ಈ ಗಡಿಬಾಡು ಇನಿ ಮಲಾರ್ದ ಮಲ್ರಾಯ್ ಅತನ ಈ ಮಣ್ಣದ ಪಿಲ್ಚಂಡಿ ಈ ಮಣ್ಣದ ಜುಮಾದಿ ಬಂಟೆ ಅತನ ಈ ಬ್ರಹ್ಮಸ್ಥಾನದ ಈ ಕಲ್ಲುಟ್ಟಿ ಸಾಮಾನ್ಯದ ಶಕ್ತಿ ಲತ್ತೆ ಸುತ್ತಮುತ್ತ ಸೂರ್ಯೇಶ್ವರನ ಸಾನ್ನಿಧ್ಯುಡ್ಲ ಈ ದೆಯ್ಯೋಲ್ಡಲ ಪೇಡ್ನೆಂಚ ಬಂಡ ಅವರ ನಿಖಲು ಮಾತೆರ್ಲ ಏಕಕಾಲಡು ಈ ವೇದಿಕೆ ಇತ್ತದು ಒಂಜಿ ಜನಾಂದೋಲನ ಪುದರಡು ಅತನ ಸಭೆ ಸಮಾರಂಭದ ಪುದರಡು ಏರ್ಲ ಒಂಜಿ ಅವ್ಯವಹಾರಲ ಮಂತೀಜ ಅತನ ಎದುರುದ ఆయన ತೇಜೋಬದೆ ಮನ್ಪುನ ಬೇಲೆಲ ಮಂತೀಜ ಅತನ ಎಂಕಲ್ನ ಒಂಜಿ ಏರ್ನನ ಒಂಜಿ ಸ್ವಾರ್ಥೋಡು ಏರ್ನನ ಒಂಜಿ ಅಧಿಕಾರ ಒಂಜಿ ಕ್ಷೇತ್ರದ ಅಧಿಕಾರ ಅಕಲ್ನ ಪ್ರಸತಿ ಕೊಡು ಮನ್ಪುನಂಚಿನ ಸ್ವಾರ್ಥಲಜ್ಜಿ ಎಂಕಲ್ನ ಸ್ವಾರ್ಥ ವೇದವಲ್ಲಿರ್ದು ಸೌಜನ್ಯ ಮುಟ್ಟ ಐಕಬೋಡಾದ ಏರೇರು ಮರಣ ಪಡ್ತೇರ ಅತನ ಏತೇತ ಸಾಕ್ಷುಲ ಅತನ ಮುಕ್ಕಲ್ನ ಈ ದೌರ್ಜನ್ಯಗೊಳಗಾದು ಏರೇರು ಆ ಇಲ್ಲಲು ಆ ಒಂಜಿ ಪಾಪದಾಕಲೆ ದಲಿತೇರ್ನ ಭೂಮಿ ಇರ್ದು ಬತ್ತನ ಅಂಗಡಿ ಮನೆ ಮಠ ಕಲಕೊಂಡ ಮಾತೆರೆಗಳ ದಯಪಂಡ ಅಲ್ಪ ಖಾಲಿ ಒಂಜಿ ಮರಣ ಮಾತ್ರ ಅತ್ತನತ್ತೆ ಅಲ್ಪ ಖಾಲಿ ಒಂಜಿ ಅತ್ಯಾಚಾರ ಮಾತ್ರ ಅತ್ತನತ್ತೆ ಅನೇಕ ಕುಟುಂಬಲು ಬೊಲ್ಪಾನಾಗ ಇಲ್ಲು ಬಿಡ್ದು ಪೋತ ಕೆಲವು ಮಾತೈರಿಗೆ ಬೆತೆ ಬೇತೆ ಅಪವಾದೋಡು ಬಲಿಯಾತ ಕೆಲವು ಜನನು ತೆರಿಯಂದೆ ಕೆರ್ತೇರಿ ಅಂಚಿನ ಮಾತ ಬೋಡ್ಬೋಡಾಪನಾತ ಅನ್ಯಾಯಲಾತ ಯಾನು ಈ ಮಣ್ಣದ ಮಲರಾಡು ತರತಕ್ಕದ ಕೈ ಮುಗಿದು ಕನನೀರು ಕನ್ನಡ ಕನನೀರ್ದಿದ್ದು ಪ್ರಾರ್ಥನೆ ಮಾಡ್ಪಣೆಂಚಿನ ಮಂಡ ಈ ಮಲರಾಯನವರ ಏರ್ ನಮಗೆ ಗೊತ್ತಿದ್ರು ಈ 14 ಕಲೆ ಪತ್ಯೋತ್ಸವಪನ ಬರ್ತದ ವಾನಮ್ನಿದ ಸತ್ಯಲುಲನ ಆ ಸತ್ಯದೊಳಗೆ ಎಂಕ್ಲೆಗೆ ಸತ್ಯ ತೆರಿದು ಈ ಕಂಡೊಡೆ ಪೋಯಿನೇರು ಪುಣ್ಯ ಪೋಯಿನೇರು ಶೋಧನೆ ಮಂತು ಕೊರ್ಲಿ ಎಂಕ್ಲೆಗೆ ಅಂಚಿನಂಚಿನ ವಾಬಾಲೆಗೆ ವಾನಮ್ನಿದ ಕಷ್ಟವನ್ನು ಹೋಲ್ ಕೊರಿಯರ ಆ ಕಷ್ಟನ ಆ ಕುಟುಂಬಗೆ ಕೊರ್ಲಿ ಏರೇರು ಒಂಜಿ ಅತಂತ್ರ ತಿಥಿಯಾದ ಆಸ್ತಿ ಬದುಕಿನ ಕಲೆ ಒಂದು ಪೋತೇರ ಅಕ್ಲೆಗೆ ಅಲ್ಪ ಮರು ಕುಡೋರ ಇನಿ ಮರು ಜೀವನ ಮಣ್ಣಿಡು ತಿಕ್ಕದು ಏರಾಯನೇ ಮಂತೇನ ಆಗ ಸೋಲಗೇಲು ತೆರಿಪಾದು ఆయన సంతానను ముత్తాలి దయపడి ఆయన క్షమనే కొరియరే బల్లి ಕ್ಷಮೆನೇ ಇಜ್ಜಂದನಂಚಿನ ತಪ್ಪು ನಾ ಕುಟುಂಬ ಮಂತದನೆ ಕ್ಷಮೆನೇ ಇಜ್ಜಂದ ನಾವು ಇನ್ನು ಐರ್ದಾದು ನಮ್ಮ ಮೂಲು ಸೇರಿದಂಚಿನ ಮಾತಾಡಲ್ಲ ನಮ್ಮ ಮಾತ 10 ಪೆಜೋಕಲ್ಲ 1 ಪೆಜೋಕಲ್ಲೇ ಕೊಂಚ ದೊಂಪದಟ್ಟುಂತು ಕೊಡ್ತೀನಿ ಕೇರಳದ ಗಡಿಭಾಗಡುಂತದು ಮಲ್ರಾಯನ ಮನ್ನಡುಂತದು ಎಂಕಲು ಪನ್ಪುಣೆಂಚಿನ ಮಂಡ ನ್ಯಾಯ ಕೊರಲೆ ಎಂಕ್ಲೆಗೆ ನ್ಯಾಯ ಕೊರಲೆ ಅಕ್ಲೆಗೆ ಸೋಲಗೇಲು ಕೊರಲೆ ಅಕ್ಲೇನು ಏರಾಯನೇ ಮಂತೆ ಅಕ್ಲೆಗೆ ಅಂಚಿನೇ ಶಿಕ್ಷೆನೆ ವಾ ನಮನೆದ ಶಿಕ್ಷೆನು ಕೊಡ್ತೇನೆ ಆಯ್ಕೆ ಅಕ್ಲೆ ಮಾತೆರೆಗಳಂಚಿನ ಶಿಕ್ಷೆನು ಕೊರಲೆ ಅವತ್ತಂದೆ ತೆರಿದೀನಿ ನ್ಯಾಯದ ಪುದಾರ್ಡಿ ಸೀನಪ್ಪನಂಚಿನಕ್ಲಿ ಕೋರ್ಟು ಕೇಸು ಬಡ ಜೀವಲೋ ಮಂತನಂಚಿನೇನೆ ಮಾತು ಅಕ್ಲೆಗಳ ವಾವ ಕುಟುಂಬಡು ಓಲೋಲು ಅಲ್ಪ ಅಲ್ಪ ಘಟನೆ ಆತನ ಅಂಚಿನೇನೆ ಆನ ಇಲ್ಲ ಅಲ್ಲಿ ಕೊಡೋರ ಮನ್ಪಾದ ಕೊರಲೆ ಅಂಚಾದ ಎಂಚಿನ ಇತ್ತಲ್ಲ ಆರ ಬಾರ ಮಲ್ರಾಯನ ಜಕ್ಕೆಲ್ಗೆ ಪಾರ್ದಂತ ಬಂಡದು ನಮ್ಮಂಜಿ ಎನ್ನ ಪಾತಿರನು ಉಂತಾದ ಕೊರ್ಪೆ ಎಂಕ್ಲೆಗೆ ಇನ್ನಿರ್ದು ಆಜಿ ತಿಂಗೊಲ್ದಲೈ ಮಲ್ರಾಯ ನ್ಯಾಯ ಕೊರ್ಪೆ ನಂಬಿಕೆ ಎಂಕ್ಲೆಗುಂಡು. ಧನ್ಯವಾದಗಳು. ರಾಷ್ಟ್ರೀಯ ಜಾಗರಣ ವೇದಿಕೆಯ ಸಂಸ್ಥಾಪಕರು ಹಾಗೂ ತಮ್ಮ ಜೀವವನ್ನೇ ಹೋರಾಟಕ್ಕಾಗಿ ಒತ್ತೆ ಇಟ್ಟಂತಹ ನಮ್ಮ ದೈವ ಸ್ವರೂಪಿಯಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಧ್ವನಿಯನ್ನು ಕೊನೆಯದಾಗಿ ಮುಂದುವರಿಸಬೇಕಾಗಿ ವಿನಂತಿಸ್ತೇವೆ. ಪ್ರಥಮತವಾಗಿ ಈ ಗ್ರಾಮದ ಎಲ್ಲ ದೈವದೇವರಿಗೆ ತಲೆಬಾಗಿ ನಮಸ್ಕರಿಸುತ್ತಾ ಇದೀಗಲೇ ವೇದಿಕೆಯಲ್ಲಿರುವಂಥ ಗಣ್ಯರೇ ಸೇರಿದಂಥ ಎಲ್ಲ ಹೋರಾಟ ಮಿತ್ರರೇ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಮಾತಾಡ್ತಾ ಹೋದರೆ ಮತ್ತೆ ಅದು ಮರೆತೇ ಹೋಗ್ತದೆ. ಅದಕ್ಕೆ ಫಸ್ಟಿಗೆ ಈ ಭಾಗದಲ್ಲಿ ದೇವರ ನಾಡಿನಲ್ಲಿ ಒಂದು ಹೋರಾಟಕ್ಕೆ ತುಂಬ ಮಂದಿ ಸಹಕಾರವನ್ನು ಮಾಡಿದ್ದಾರೆ. ಇದೀಗಲೇ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮ ನಡೆಸಲು ಪರ್ಮಿಷನ್ಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದಂಥ ಬಾಬು ಪೂಜಾರಿಯವರು ಇರ್ಬೋದು, ಕೆ ಜಯನಂದ ಇರ್ಬೋದು, ಸಂಗಡಿ ಬ್ಲಾಕ್ ಪಂಚಾಯತ್ ಮೊಯ್ದೀನ್ ಕುಂಜ ಇರ್ಬೋದು, ವರ್ಕಾಡಿ ಪಂಚಾಯತಿನ ಅಧ್ಯಕ್ಷೆ ಭಾರತಿ ಇರ್ಬೋದು, ಇವರು ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ಜೊತೆಯಲ್ಲಿ ಧ್ವನಿ ಮಾಧ್ಯಮ ಭಾಳಷ್ಟು ಸಮಯದಿಂದ ನಮ್ಮ ಹೋರಾಟಕ್ಕೆ ಈ ದೇವರ ನಾಡಿನಲ್ಲಿ ಬೆಂಬಲವನ್ನು ಕೊಡ್ತಾನೆ ಬಂದಿದೆ. ಅವರಿಗೆ ಜೊತೆಯಾಗಿ ಮಂಡ್ಯದ ಗಂಡು ಅಂತ ಕೇಳಿದೆ, ಮಂಡ್ಯದ ಗಂಡು ಅಲ್ಲ, ಮಂಡ್ಯದ ಹೆಣ್ಣು
ತಾಯಿಯೊಬ್ಬರು ಅಲ್ಲಿಂದ ಇಲ್ಲಿ ತನಕ ಸೌಜನ್ಯನ ಹೋರಾಟಕ್ಕೆ ಬಂದಿದ್ದಾರೆ, ಸಣ್ಣ ಮಗುವನ್ನು ಹಿಡ್ಕೊಂಡು. ನಾವು ಅವರನ್ನು ಬರೇ ತಾಯಿ ಅಂತ ನೋಡೋದಿಲ್ಲ. ಯಾಕಂತ ಹೇಳಿದರೆ ನಾವು ಸೌಜನ್ಯದಲ್ಲೂ ಕೂಡ ಕಂಡದ್ದು ದೇವಿಯನ್ನು. ಹಾಗಾಗಿ ಅವರನ್ನು ಕೂಡ ಒಂದು ಶಕ್ತಿಯ ರೂಪವಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅವರನ್ನು. ಯಾಕಂತ ಹೇಳಿದರೆ ಕಳೆದ 12 ವರ್ಷಗಳಿಂದ ಹೋರಾಟ ಮಾಡಬೇಕಾದ್ರೆ ನಾವು ಈ ಹೋರಾಟದ ಮೇಲೆ ಇಟ್ಟಂಥ ಭಕ್ತಿಯೇ ಶಕ್ತಿಯೇ ಮಾತೃಶಕ್ತಿ. ಈ ಶಕ್ತಿಯ ಸತ್ಯದಿಂದಲೇ ಇವತ್ತು ಈ ಹೋರಾಟ ನಿರಂತರವಾಗಿ ಯಾವುದೇ ರೀತಿಯ ಅತ್ಯಾಚಾರಿಗಳ ಕಾಮಂದರ ಹೋರಾಟವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯ ಪ್ರತಿರೂಪವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆಯಿಂದ ಈ ದೃಷ್ಟಿಯನ್ನು ನೋಡಿದರೆ ಮೊನ್ನೆ ನಮ್ಮ ಸಂತೋಷಣ್ಣನ ಹತ್ರ ನಾನು ಮಾತಾಡಿದೆ. ದೇವರ ನಾಡಿನಲ್ಲಿ ಯಾವ ರೀತಿಯ ಒಂದು ಶಕ್ತಿಯ ಪ್ರದರ್ಶನವನ್ನು ನೀವು ಮಾಡ್ತೀರಿ ಅಂತ ಹೇಳಿ. ಆಗ ಒಂದು ತಾಯಿ ಹತ್ರ ಫೋನನ್ನು ಕೊಟ್ಟರು. ಆ ತಾಯಿ ನಮ್ಮ ಹತ್ರ ಮಾತಾಡಿದರು. ನಮ್ದೊಂದು ಮಹಿಳೆಯರ ಒಂದು ಸಂಘ ಇದೆ, 5,000 ಮಂದಿ ಇದ್ದೇವೆ ನಾವು ಅಂತೇಳಿ. ಆದರೆ ಆ ತಾಯಿಯನ್ನು ತಡೆದವ್ರು ಯಾರು ಅಂತ ಹೇಳಿ ಈಗ ನೋಡಬೇಕು. ಆ ತಾಯಿಯೂ ಬರಲಿಲ್ಲ, ಅವರ ಜನವೂ ಬರಲಿಲ್ಲ ಇಲ್ಲಿಗೆ. ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾರು ಅತ್ಯಾಚಾರಿಗಳು ಇದ್ದಾರೋ ಆ ಪಾಪಿಗಳ ಪ್ರಭಾವ ಎಷ್ಟಿದೆ ಅಂತ ಹೇಳಿದರೆ ಅಷ್ಟು ನೀಚರವರು. ಅವರು ಯಾರನ್ನೂ ಮುಗಿಸ್ಲಿಕ್ಕೆ ಏಸುವುದಿಲ್ಲ. ಯಾಕಂತ ಹೇಳಿದರೆ ಈಗ ತಮ್ಮನ್ನೇ ಹೇಳ್ತಿದ್ರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯಿತು. 76 ವರ್ಷ ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ಆಡಳಿತ ಮಾಡಿದಂಥ ಎಲ್ಲ ರಾಜಕೀಯ ವ್ಯಕ್ತಿಗಳು ಇವ್ರ ಜೊತೆಯಲ್ಲಿದ್ದಾರೆ ಅಂತೇಳಿ, ಈ ಅತ್ಯಾಚಾರಿಗಳ ಜೊತೆ ಯಾಕೆ ಇದ್ದಾರೆ? ಇವತ್ತು ಇದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾತಕ್ಕೋಸ್ಕರ ಇವತ್ತು ಈ ದೇಶದ ರಾಜಕೀಯ ಇದೇ ಅತ್ಯಾಚಾರಿಗಳ ಜೊತೆ ಶಾಮೀಲಾಗಿ ಈ ಪ್ರಕರಣವನ್ನು ಮುಚ್ಚಿಸಲಿಕ್ಕೆ ನೋಡ್ತಾ ಇದೆ? ಯಾಕೆ? ಈ ದೇಶದ ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕಾ ರಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಯಾವ ಕೈಗಳನ್ನು, ಎಲ್ಲರ ಕೈಗಳನ್ನು ಕಟ್ಟಿಯಾಗಿದೆ ಈ ಶಕ್ತಿ, ಈ ಅತ್ಯಾಚಾರಿಗಳ ಶಕ್ತಿ, ಈ ಕಾಮಂದರ ಶಕ್ತಿ. ಅದಕ್ಕೋಸ್ಕರ ಇವತ್ತು ಯಾರೂ ಕೂಡ ಎದುರು ಬರಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ಕೈಗಳಲ್ಲೂ ಅತ್ಯಾಚಾರದ ಪಾಪದ ರಕ್ತ ಅಂಟಿದೆ, ರಕ್ತ ಅಂಟಿದೆ. ಅದಕ್ಕೋಸ್ಕರ ಯಾರು ಎದುರುಗಡೆ ಬರ್ತಾ ಇಲ್ಲ ಇವತ್ತು, ಅದಕ್ಕೋಸ್ಕರ ಬರ್ತಾ ಇಲ್ಲ. ಅಂತ ಅತ್ಯಾಚಾರಿಗಳ ದುಡ್ಡಿಗೋಸ್ಕರ, ಆಮಿಷಕ್ಕೋಸ್ಕರ, ಅವರ ಉಳಿವಿಗೋಸ್ಕರ ನೀವು ಇವತ್ತು ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳು ಕೂಡ ಪಾಪದ ಮನೆಗಳಾಗ್ತವೆ. ಎಚ್ಚರಿಕೆ ಇರಲಿ. ಯಾಕಂತ ಹೇಳಿದ್ರೆ ದೇವರ ನಾಡು ಇದು, ಮಲರಾಯನ ಸಾನ್ನಿಧ್ಯ ಇದು. ಅಲ್ಲಿ ಮಲರಾಯ ಇದ್ದಾನಂತ ಹೇಳಿದ್ರೆ ಧರ್ಮವನ್ನು ಖಂಡಿತವಾಗಿ ಕಾಯಲೇಬೇಕವನು, ಇಲ್ಲಾದ್ರೆ ಅವನನ್ನು ಕೂಡ ಪ್ರಶ್ನೆ ಮಾಡ್ತೇವೆ ನಾವು ಹೋರಾಟಗಾರರು. ಇದು ನಮ್ಮ ಸತ್ಯದ ಶಕ್ತಿ.
ಇದು ಸನಾತನ ಹಿಂದೂ ಧರ್ಮದ ಶಕ್ತಿ. ಇದು ದೇವರನ್ನು ಕೂಡ ಪ್ರಶ್ನೆ ಮಾಡುವಂತ ಶಕ್ತಿ ನಮ್ಮ ಹತ್ರ ಇದೆ. ಯಾಕಂತ ಹೇಳಿದ್ರೆ ಅದು ಸತ್ಯದ ಶಕ್ತಿ. ನಾವು ಸತ್ಯವನ್ನೇ ದೇವರಾಗಿ ನಂಬುವವರು. ನಾವು ಸತ್ಯವನ್ನೇ ದೇವರಾಗಿ ನಂಬುವವರು. ಅದಕ್ಕೋಸ್ಕರ ಈ ದೇವರ ನಾಡಿನಲ್ಲಿ ಈ ಮಾತನ್ನು ಹೇಳ್ತೇವೆ. ನಾವು ದೇವರ ನಾಡಲ್ಲಿ ಈ ಮಾತನ್ನು ಹೇಳ್ತೇವೆ. ನೋವಿದೆ ನಮ್ಮಲ್ಲಿ. ಯಾತಕ್ಕೋಸ್ಕರ ನೋವಿದೆ? ಆ ಧರ್ಮಸ್ಥಳ ಗ್ರಾಮದಲ್ಲಿ ಬರೇ ಸೌಜನ್ಯಳ ಅತ್ಯಾಚಾರ ಕೊಲೆ 2012ರಲ್ಲಿ ನಡೆದದ್ದಲ್ಲ. ಯಾವಾಗ ಈ ಕಾಮಂದರು ಬಂದು ಅಲ್ಲಿ ಸೇರಿದ್ದಾರೋ ಅಲ್ಲಿಂದ ಇಲ್ಲಿಯ ತನಕ ಅತ್ಯಾಚಾರಗಳ ಸುರಿಮಳೆ ನಡೆದಿದೆ. ಅಲ್ಲಿ ಪಾಪಿಗಳ ಅಟ್ಟಹಾಸ ನಡೆದಿದೆ. ಅಲ್ಲಿ ಯಾರು ಪ್ರಶ್ನೆ ಮಾಡಬೇಕು? ಇದನ್ನು ಯಾರು ಪ್ರಶ್ನೆ ಮಾಡಬೇಕು? ಆ ನೋವನ್ನು ಜನರ ಮುಂದೆ ಇಡ್ತಾ ಇದ್ದೇವೆ. ಬರೇ ಒಂದು ಹೆಣ್ಣು ಮಗಳು ಸೌಜನ್ಯ ಅಲ್ಲ, ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ. ಇನ್ನು ಎಷ್ಟು ವರ್ಷ ಈ ಸಮಾಜಕ್ಕೆ ನಾವು ತಿಳಿಸಬೇಕು? ಈ ರಾಜಕೀಯ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡಬೇಕು. ಈ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಅರೆ ನಾವೇನು ಶಂಡರ್ ಅಂತ ತಿಳ್ಕೊಂಡಿದ್ರಾ? ಅರೆ ನೀವು ಕಾನೂನನ್ನು ನಮ್ಗೆ ತೆಗೆಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಕಸಿದುಕೊಳ್ಬೇಕು ಅಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ. ಈ ದೇವರ ನಾಡಿನಲ್ಲಿ ಮಾಡುವಂತ ಪ್ರಮಾಣ ನಾವು ಇದು. ಅರೆ ಈ ದೇಶದ ಎಲ್ಲ ರಾಜಕೀಯ ವ್ಯಕ್ತಿಗಳೇ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರ ಲಕ್ಷ ಪ್ರಾಣ ತ್ಯಾಗ ಆಗಿದೆ. ಆ ಪ್ರಾಣಗಳಿಗೆ ಸ್ವಲ್ಪಾದ್ರೂ ಕಿಮ್ಮತ್ತನ್ನು ಕೊಡಿ ನೀವುಗಳು. ಅವರ ಸಾವಿನ ಮೇಲೆ ಚೆಲ್ಲಾಟ ಆಡ್ತಿದ್ದೀರಿ ನೀವು. ಏನು ತೀಟನ? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಾವಿರ ಜನರ ಬಲಿದಾನ. ಯಾತಕ್ಕೋಸ್ಕರ? ನಿಮ್ಮ ಹೆಂಡತಿ ಮಕ್ಕಳನ್ನು ಶೋಕಿಗಾಗಿ ಈ ಮಣ್ಣಲ್ಲಿ ಜೀವನ ಮಾಡ್ತೀರಿ ನೀವು. ಅರೆ ನೀವು ಭಾರತ ಮಾತೆಯ ರಕ್ತವನ್ನು ಕುಡಿತಿದ್ದೀರಿ ನೀವು ಪಾಪಿಗಳು. ನೀವು ಇವತ್ತು ಶಾಸಕಾಂಗ ಇರಬಹುದು, ನ್ಯಾಯಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಪತ್ರಿಕಾ ರಂಗ ಇರಬಹುದು. ನಮಗೇನು ಫಂಡಮೆಂಟಲ್ ರೈಟ್ ಇಲ್ಲೋ ನಮಗೆ ಕೇಳಲಿಕ್ಕೆ ಇದನ್ನು? ಅರೆ ಎಷ್ಟುಂತ ನೋವನ್ನು ನಾವು ನಮ್ಮ ಹೊಟ್ಟೆಯ ಒಳಗೆ ಇಟ್ಕೊಳ್ಳಿಕ್ಕೆ ಆಗ್ತದೆ? ಎಷ್ಟುಂತ ಈ ಜ್ವಾಲೆ, ಅಗ್ನಿಯ ಜ್ವಾಲೆ ಇವತ್ತು ನಿಮ್ಮನ್ನು ಸುಟ್ಟು ಬಿಡ್ತದೆ. ಎಚ್ಚರಿಕೆ ಇರಲಿ. ನಮ್ಮನ್ನು ಆಳುವಂತ ರಾಜಕೀಯ ವ್ಯಕ್ತಿಗಳಿಗೆ ಶಾಸಕಾಂಗ ಇರಬಹುದು, ನ್ಯಾಯಾಂಗ ಇರಬಹುದು, ಪತ್ರಿಕಾ ರಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಎಲ್ಲ ಕಡೆಗಳಲ್ಲಿ ಆರೋಪಿಗಳನ್ನು ಬಚಾವ್ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ ನಾವು ಕೊಡುವಂತ ಸತ್ಯದ ಸಾಕ್ಷಿಗಳೇ ನಿಮ್ಮನ್ನೆಲ್ಲರನ್ನು ಮುಗಿಸಿಬಿಡ್ತದೆ. ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇವೆ, ಬೊಬ್ಬೆ ಹೊಡಿತಾ ಇದ್ದೇವೆ. ನ್ಯಾಯ ಕೊಡಿ. ಅರೆ ಮಟ್ಟಣ್ಣವರು ಹೋರಾಟಕ್ಕೆ ಬಂದ ಮೇಲೆ ಎಷ್ಟು ಸಾಕ್ಷಿಗಳನ್ನು ನಾವು ಕೊಟ್ಟಿದ್ದೇವೆ ನಿಮ್ಗೆ. ನಿಮ್ಮ ಕಣ್ಣು ಹೊಡೆದೋಗಿದೆ ನಿಮ್ದು. ಅರೆ ಪಾಪಿಗಳು ನೀವು, ಪಾಪಿಗಳು. ಅರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನೆಲ್ಲಾದ್ರೂ ಅತ್ಯಾಚಾರ ಮಾಡಿದ್ರೆ ಏನ್ ಮಾಡ್ತಿದ್ದೀರಿ ನೀವು ಪಾಪಿಗಳೇ ನೀವು? ನಾವು 12 ವರ್ಷದಿಂದ ಕಣ್ಣಿಗೆ ಎಣ್ಣೆಯನ್ನು ಬಿಟ್ಟು ಈ ಸತ್ಯದ ಹೋರಾಟವನ್ನು ಕಾಯ್ತಾ ಇದ್ದೇವೆ. ನ್ಯಾಯ ಕೊಡಿ ಅಂತ ಹೇಳಿ. ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಏನು ಪ್ರಜೆಗಳು ನಿಮ್ಮ ಅನುವಿಗೋಸ್ಕರ ಕಾಯ್ಬೇಕಾ? ನಾವು ಕಾಯ್ಬೇಕಾ? ಈ ದೇಶದ ರಕ್ಷಣೆ ಮಾಡುವಂತ
ಯೋಧರು ಕೂಡ ಅಲ್ಲಿ ಕೂತ್ಕೊಂಡು ನಿತ್ಯ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ? ಅರೆ ದೇವರೇ, ಸೌಜನ್ಯನಿಗೆ ನ್ಯಾಯ ಕೊಡು, ಹೋರಾಟಗಾರರಿಗೆ ರಕ್ಷಣೆ ಕೊಡು, ಆಶೀರ್ವಾದ ಮಾಡು. ನಾವು ಕೂಡ ಮಿಲಿಟರಿಯಿಂದ ನಿವೃತ್ತಿ ಹೊತ್ತಿದ ಮೇಲೆ ನಿಮ್ಮ ರಕ್ಷಣೆಗೆ ಬರ್ತೇವೆ. ಅರೆ ಎಂತ ಮಾತು ಹೇಡಿಗಳೇ! ಅರೆ ರಾಜಕೀಯ ವ್ಯಕ್ತಿಗಳೇ, ಮಾನ ಕೆಟ್ಟವರು ನೀವು, ಮಾನ ಕೆಟ್ಟವರು ನೀವು. ಈ ದೇಶದ ಒಂದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ರಾಮರಾಜ್ಯದ ಕನಸು ಏನು ಇದೇನಾ? ಅರೆ ನೀವು ಮಾಡುವ ಪಾಪಗಳು. ಸೌಜನ್ಯ ಸತ್ತು 12 ವರ್ಷ ಆಯ್ತು, ಈಗ ಯಾಕೆ ಅಲ್ಲಿ ಅತ್ಯಾಚಾರ ಆಗುವುದಿಲ್ಲ? 12 ವರ್ಷದಿಂದ ತೋರಿಸಿ, ನಿಮ್ಮ ಸರ್ಕಾರಿ ದಾಖಲೆಗಳನ್ನು ತೋರಿಸಿ ಪಾಪಿಗಳೇ. ಕಾರ್ಯಾಂಗ ಇದೆ ಅಲ್ಲ, ಇದೆ ಅಲ್ವಾ? ಒಂದು ಹೆಣ್ಣು ಮಗಿನ ಸಾವ, ಸೌಜನ್ಯ ಸಾಯುವುದಕ್ಕಿಂತ ಮೊದಲು ನಾವು ತೆಗೆದಂತ ದಾಖಲೆ 464 ಅಸಹಜ ಸಾವು, ಅದರಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು, ಅದರಲ್ಲಿ 49 ಹೆಣ್ಣು ಮಕ್ಕಳಿದ್ದು ಅಡ್ರೆಸ್ಸೇ ಇಲ್ಲ. ಅಪ್ಪ ಯಾರು, ಅಮ್ಮ ಯಾರು, ಊರು ಗೊತ್ತು ಗುರಿ ಯಾವುದೂ ಇಲ್ಲ. ಅದರಲ್ಲಿ ಅಪ್ರಾಪ್ತ ಬಾಲಕಿಯರು 18 ಮಂದಿ ಅಪ್ರಾಪ್ತ ಬಾಲಕಿಯರು, ಅದರಲ್ಲಿ 9 ವರ್ಷದ್ದು, 6 ವರ್ಷದ್ದು, 14 ವರ್ಷದ್ದು. ಅರೆ ಯಾರಿಗೆ ಗೊತ್ತಾಗುದಿಲ್ಲ ಇದು? ಯಾರಿಗೆ ಗೊತ್ತಾಗುದಿಲ್ಲ? ಎಲ್ಲೋ ಬಿಹಾರದಲ್ಲಿ, ಎಲ್ಲೋ ಉತ್ತರ ಪ್ರದೇಶದಲ್ಲಿ ಒಂದು ಮಗು ಬೋರ್ವೆಲ್ ಒಳಗಡೆ ಬಿದ್ದರೆ ಇಡೀ ಸರ್ಕಾರ ಗಡ 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 ನಡುಗುತ್ತೆ. ಒಂದು 100 ವೆಹಿಕಲ್ಗಳು ಬರ್ತವೆ, ಒಂದಷ್ಟು ಪೊಲೀಸ್ ಬರ್ತದೆ, ಮಿಲಿಟರಿ, ಅರೆ ಮಿಲಿಟರಿ ಬರ್ತದೆ. ಆ ಮಗುವನ್ನು ಬಚಾವ್ ಮಾಡ್ತಾರೆ. ಭಾರತ ದೇಶದ ದಕ್ಷಿಣ ಕನ್ನಡ ಜಿಲ್ಲೆಯ, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ಮಠ ಮಧ್ಯಾಹ್ನ ಅತ್ಯಾಚಾರ ಆಗಿ ರಾಜ್ಯ ರಸ್ತೆಯಲ್ಲಿ ಮಕ್ಕಳನ್ನು ಬಿಸಾಡ್ತಾರೆ, ಕೊಲೆ ಮಾಡಿ. ಗೊತ್ತಾಗುದಿಲ್ಲ ನಿಮಗೆ? ಅರೆ ಪಾಪಿಗಳು ನೀವು, ಪಾಪಿಗಳು ನೀವು. ಇದನ್ನು ನಾವು ಪ್ರಶ್ನೆ ಮಾಡುವಂಥದ್ದು. अरे ये देश का प्रधानी मैं मोदी जी को पूछ रहा हूं, मैं आज हिंदी से बात कर रहा हूं. अरे मोदी जी, आप किधर है? आप किधर है? हम आपका स्लोगन को सुन रहे हैं. क्या सुन रहे हैं? बेटी बचाओ, बेटी पढ़ाओ. अरे मोदी जी, बेटी बचेगा तो पढ़ेगी, बेटी बचेगा तो पढ़ेगी. आपको अब तक मालूम नहीं होगा, आप भी हमारा गांव का धर्मस्थल में आके गया हुआ है. अरे धर्मस्थल में कौन कौन क्या क्या करता है, आपको भी हम लोग ने कंप्लेंट किया है. आपका कंप्लेंट का उत्तर हमको भी आया है वापस. क्यों चुप बैठा हुआ है आप? क्यों? ये भारत देश का कानून है क्या? क्या कर रहे हैं आप? आपका गृह मंत्री किधर है? अमित शाह क्या कर रहे हैं? 12 साल से हम लोग एक बच्ची का इंसाफ के लिए लड़ रहे हैं. हम लोग, आप क्या ये देश में घी खा रहे क्या? अरे आपका घर का बेटी होता तो क्या करते थे आप? अरे मोदी जी, उत्तर दो हमको, उत्तर दो. मुंह से बोल रहे हैं आप लोग भारत माता, माता जी का रक्षण, औरत को लिए विशेष कानून ला रहे हैं. अरे किधर है हमारा कर्नाटक का राज्य का दक्षिण कन्नड़ जिले का धर्मस्थल ग्राम में ये 10 साल में 464 असहज सा हुआ, मर्डर हुआ उधर.
अब किधर है? वो भी 212 में सौजन्या करके एक लड़की का राज रास्ते से उठा के किडनैप करके वो लड़की को ब्रूटल रेप किया गया है। आप किधर है? 212 से 224 तक आपको मालूम नहीं पड़ा? आप ये देश का प्रधानमंत्री है, प्रधानमंत्री है आप यही देश का। अरे कोई भी एक चप्पल सीवने वाला का फोन आएगा तो आप ट्विटर में ट्वीट करते हैं। आप 4 साल का बच्चा गाना गाएगा तो ट्वीट करते हैं। आपको 2012 में रेप एंड मर्डर हुआ बच्ची का याद नहीं आया अभी तक? उसका मां का अर्थ अभी तक आपको मालूम नहीं पड़ा? अरे 12 साल से हम लोग रास्ते पे न्याय मांग रहे हैं आपसे। प्रधानमंत्री जी, मोदी जी आपसे न्याय मांग रहे हैं। आज से हम लोग दिल्ली में भी आएगा, आपका घर का सामने बैठेगा, हम लोग आपका घर का सामने बैठेगा। आपका उधर आने का दिन ज्यादा दूर नहीं है। तुरंत हम लोग दिल्ली में भी आके ये हड़ताल जारी रखने वाला हूं। सोचिए आप भी ये बच्ची के लिए आप क्या करते हैं। मोदी जी, आपका सहउद्योग सरकार रहने का टाइम पे, आपका ही सरकार रहने का टाइम पे ये बच्ची का गैंग रेप एंड मर्डर हुआ। सोचिए आप, सोचिए। ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಕನ್ನಡ ಬರೋದಿಲ್ಲ, ಡೆಲ್ಲಿಯಲ್ಲಿ ಕೂತವರಿಗೆ. ಅದಕ್ಕೋಸ್ಕರ ಯಾವತ್ತೋ ಹೇಳ್ತಿದ್ದೆ ನಾನು ಹಿಂದಿಯಲ್ಲಿ ಸ್ವಲ್ಪ ಹೇಳಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಒಂದು ಸಣ್ಣ ಸೂಚನೆಯನ್ನು, ನಮಗೂ ಹಿಂದಿ ಬರ್ತದೆ, ಅವರ ಸಹೋದ್ಯೋಗಿಗಳು ಸ್ವಲ್ಪ ಇದ್ದಾರೆ ಇಲ್ಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಹಿಂದಿ ಬರುವುದಿಲ್ಲ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದ MP ಗಳಿಗೆ ಯಾರಿಗೂ ಹಿಂದಿ ಬರುವುದಿಲ್ಲ ಅವರಿಗೆ. ಅದಕ್ಕೋಸ್ಕರ ಇಷ್ಟ ತನಕ ಮೋದಿಜಿಗೆ, ಈ ದೇಶದ ಗೃಹ ಮಂತ್ರಿಗೆ 2012ರಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದೋ ಗೊತ್ತಾಗ್ಲಿಲ್ಲ ಅಂತೆ. ಜನಗಳು ಹೇಳ್ತಾರೆ ಇವರು ಬೀದಿಯಲ್ಲಿ ಮಾತಾಡಿದ್ರೆ, ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಹೇಗೆ ಮುಟ್ತದೆ. ಅರೆ, ನಾವು ಇಷ್ಟ ತನಕ ಶಾಂತಿಯುತವಾದ ಹೋರಾಟವನ್ನು ಮಾಡಿದ್ದು. ಈ ದೇಶದ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ಎಚ್ಚರಿಕೆ ಇರಬೇಕು. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾನು ಕೂಡ 40-45 ವರ್ಷದಿಂದ ಸಂಘದ ಸ್ವಯಂ ಸೇವಕ. ನಾವು ಕೂಡ ನಿಮ್ಮ ಬರುವಿಕೆಯನ್ನೇ ಕಾಯ್ತಾ ಇದ್ದೇವೆ. ಮೋದಿಜಿ, ನಿಮ್ಮನ್ನು ಕಾದು ನೀವು ನಿರಾಶೆ ಮಾಡಿದ್ದೀರಿ. ಈ ದೇಶದ ಮಹಿಳೆಯರಿಗೆ ನ್ಯಾಯ ಕೊಡ್ಲಿಲ್ಲ, ನೀವು ನೋಡುವುದು ಒಂದು ಸೌಜನ್ಯ. ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಸತ್ತದ್ದು ಸಾವಿರ ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ನಿಮ್ಮ ಸಹೋದ್ಯೋಗಿಗಳೇ ಮಾಡಿದಂತ ಅತ್ಯಾಚಾರಗಳದು. ನೆನಪಿಸ್ಕೊಳ್ಳಿ ನೀವು. ನಿಮ್ಮ ಜೊತೆಯಲ್ಲೇ ಕೂತ್ಕೊಳ್ಳೋರು ಮಾಡಿದಂತ ಅತ್ಯಾಚಾರಗಳು ಇವತ್ತು ನೆನಪಿಸ್ತೇನೆ ನಿಮಗೆ. ಮೋದಿಯವರ ಬಗ್ಗೆ ಮಾತಾಡಬೇಡಿ, ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಬೇಡಿ, ಅವ್ರ ಬಗ್ಗೆ ಮಾತಾಡಬೇಡಿ. ಅರೆ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದರನ್ನು ಎಲ್ಲರನ್ನೂ ಬೀದಿಗೆ ತರ್ತೇವೆ ನಾವು, ಎಲ್ಲರನ್ನು. ಇದು ಈ ದೇವರ ನಾಡಿನಲ್ಲಿ ಮಲರಾಯನ ಸಾನ್ನಿಧ್ಯದಲ್ಲಿ ಮಾಡಿದಂತ ಪ್ರತಿಜ್ಞೆ. ಇದು ನ್ಯಾಯ ದೇವತೆ ಅಣ್ಣಪ್ಪ, ಧರ್ಮ ದೇವತೆ ಮಂಜುನಾಥ ಹೇಳಿದ ಪ್ರಕಾರವಾಗಿ ನಡ್ಕೊಳ್ಳುವವರು ನಾವು ಇಷ್ಟ ತನಕ ಯಾವುದೇ ಸುಳ್ಳನ್ನು ಹೇಳಲಿಲ್ಲ. ಈ ಬಾಕ್ರ ಬೈಲಿನ ಜನಗಳು ತಿಳ್ಕೊಳ್ಬೇಕು. ಈ ಮಲರಾಯನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇವೆ, ನಾವು ಇವತ್ತಿನ ತನಕ ಯಾವುದು ಆರೋಪವನ್ನು ಮಾಡಿದ್ದೇವೋ ಇದು ಎಲ್ಲವೂ ಸತ್ಯ. ಯಾರ್ಯಾರ ಹೆಸರನ್ನು ನಾವು ಹೇಳ್ಕೊಂಡು ಬಂದಿದ್ದೇವೋ ಅದು ಕೂಡ ಸತ್ಯ. ಮಲರಾಯ ತೀರ್ಮಾನ ಮಾಡಬೇಕು. ನಿಮ್ಗೆಲ್ಲರಿಗೂ ಮಲರಾಯನ ಮೇಲೆ ನಂಬಿಕೆ ಇದೆ ಅಲ್ವಾ? ಈ ಭಾಗದ ಜನರಿಗೆ ನಾಳೆಯಿಂದ ಯೋಚನೆ ಮಾಡಿ. ಇದನ್ನು ಯಾರು ದುಡ್ಡಿನ ಆಸೆಗೋಸ್ಕರ ಖಂಡಿಸಿದ್ದೀರಾ
ಅವರ ಮನೆಗೆ ಮಲ್ರಾಯನ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಇನ್ನು 1 ವಾರದೊಳಗಾಗಿ. ಇದನ್ನು ಬೇಕಾದರೆ ತಿಳ್ಕೊಳ್ಳಿ. ಈ ಹೋರಾಟವನ್ನು, ಸತ್ಯದ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಯಾರ್ಯಾರು ನಮ್ಮ ಎದುರುಗಡೆ ನಿಲ್ತೀರಾ, ನೀವು ಎಲ್ಲ ಭಸ್ಮ ಆಗಿ ಹೋಗ್ತೀರಾ. ಈ ಎಚ್ಚರಿಕೆಯನ್ನು ಕೊಡುತ್ತಾ, ಸಮಯದ ಅಭಾವ ಇರುವುದರಿಂದ ಹೆಚ್ಚಿಗೆ ಮಾತಾಡದೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಒಂದೇ ಮಾತರಂ. ಜೈ ಶ್ರೀರಾಮ್. ಧನ್ಯವಾದಗಳು. ನಮ್ಮೊಂದಿಗೆ ಸಹಕರಿಸಿದಂತಹ ಮಹಿಳಾ ಹೋರಾಟಗಾರ್ತಿಯಾದಂತಹ ಚಂದ್ರಪ್ರಭಾ ಬಾಯಾರು, ಸೌಮ್ಯ ಮಂಡ್ಯ, ಅನಿತಾ ಕಾಸರಗೋಡು, ಶೈಲಜಾ ಕಾರ್ಕಳ ಇವರು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಹಿರಿಯ ಹೋರಾಟಗಾರರಾದಂತಹ ಮಹೇಶಣ್ಣ ಹಾಗೂ ತಾಯಿ ಕುಸುಮಾವತಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಇನ್ನು ಮುಂದೆ ನಮ್ಮ ಪ್ರತೀಶ್ ಚಂದ್ರ ಶೆಟ್ಟಿಯವರು ಧನ್ಯವಾದವನ್ನು ಸಮರ್ಪಿಸಬೇಕಾಗಿ ವಿನಂತಿಸ್ತೇವೆ. ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿದ ಸಂತೋಷ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹೋರಾಟದ ಮುಂಚೂಣಿ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿ ಇವರಿಗೂ ಹಾಗೂ ವೇದಿಕೆಯಲ್ಲಿರುವಂಥ ಸರ್ವ ಗಣ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸುವಾಗ ನಮ್ಮೊಂದಿಗೆ ಸಹಕರಿಸಿದಂತಹ ಇದ್ರಿಸ್ ಮಂಜೇಶ್ವರ ಮತ್ತು ಚಂದ್ರಪ್ರಭು ಬಾಯಾರು ಹಾಗೂ ಅನಿತಾ ಕಾಸರಗೋಡು, ಶೈಲಜಾ ಕಾರ್ಕಳ ಮತ್ತು ಸೌಮ್ಯ ಮಂಡ್ಯ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮಗೆ ಸಹಕರಿಸಿದಂತಹ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮೊಂದಿಗೆ ಸಹಕರಿಸಿ ನಾವು ಇಲ್ಲಿ ನಡೆದಂತಹ ಸಭೆಯನ್ನು ಊರಿಂದೂರಿಗೆ ಹರಡಿಸಿದಂತಹ ಎಲ್ಲ ಮೀಡಿಯಾ ವರ್ಗದವರಿಗೂ ಹಾಗೂ ಸ್ಕಂದ ಸೌಂಡ್ಸ್ ಇವರಿಗೂ ಮತ್ತು ರೈಕೆ ಶಾಮಿಯಾನ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡುತ್ತೇವೆ.